Vaidyar's Ayurveda Hospital and Research Center in Puttur. Serving the patients around the globe, Vaidyar's Ayurveda now brings good health with a touch of ancient wisdom and scientific approach. A fully fledged Ayurveda hospital with skilled and experienced doctors, well-trained Ayurveda Panchakarma therapists, yoga therapists, physiotherapists, and humble staff with round-clock service offer authentic Ayurveda treatments for the following neurological conditions: pain management program, cervical spine and lumbar spine condition, skin diseases, women's special program, detox rejuvenation program. Vaidyar's Ayurveda also offers 24/7 nursing care, Ayurveda pharmacy, Patyahara Vibhaga, comfortable rooms for all your mental and physical strength and to be strong from within. Vaidyar's Ayurveda Hospital and Research Center, Darbe, Puttur. Skin Aesthetic Clinic. We provide procedures such as Medifacial, Medi Cleanups, laser hair removal, anti-pigmentation treatment. We also do lash lift, eyebrow microblading, ನಮಸ್ಕಾರ ವೀಕ್ಷಕರೇ, ಕರಾವಳಿ ಕರ್ನಾಟಕದ ಗಂಡು ಕಲೆ ಯಕ್ಷಗಾನ. ಆದರೆ ಈ ಯಕ್ಷಗಾನ ಕರಾವಳಿಯಲ್ಲಿ ಮಾತ್ರವಲ್ಲದೆ ರಾಜ್ಯ ದೇಶದಲ್ಲೂ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಬೇರೆ ಬೇರೆ ಕಡೆಗಳಲ್ಲಿ ಯಕ್ಷಗಾನ ಮಂಡಳಿಗಳು ಯಕ್ಷಗಾನದ ಮುಖಾಂತರ ಜನರಿಗೆ ಪೌರಾಣಿಕ ಪ್ರಸಂಗಗಳನ್ನು ನೀಡುತ್ತಾ ಬಂದಿದೆ. ಅಂತೆಯೇ ಮುಂಬೈನ ಬಿಲ್ಲವರ ಅಸೋಸಿಯೇಷನ್ನ ಸಂಚಾಲಕದಲ್ಲಿರುವ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿಗೆ 75ರ ಸಂಭ್ರಮದಲ್ಲಿದೆ. ಅದರ ಒಂದು ಝಲಕ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಂಡು ಬರೋಣ. ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿ ಮುಂಬೈ ಅಮೃತ ಮಹೋತ್ಸವ. ನಾನು ಪೃಥ್ವಿ. ಮರಾಠಿ ಮಣ್ಣಿನಲ್ಲಿ ಬಿಲ್ಲವರ ಸಮಾಜದ ಬಲಿಷ್ಠ ಸಂಘಟನೆ ಬಿಲ್ಲವರ ಅಸೋಸಿಯೇಷನ್ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿಗೆ 75ರ ಸಂಭ್ರಮದ ಹಿನ್ನೆಲೆಯಲ್ಲಿ ಯಕ್ಷಗಾನ ಕಲಾ ಪ್ರಶಸ್ತಿ ಪ್ರದಾನ ಹಾಗೂ ಶ್ರೀ ಸತ್ಯನಾರಾಯಣ ಮಹಾಪೂಜೆ ವಿಜೃಂಭಣೆಯಿಂದ ನಡೆಯಿತು. ಜೊತೆಗೆ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಯಾವ ರೀತಿಯಾಗಿ ನಡೆಯಿತು ನೋಡ್ಕೊಂಡು ಬನ್ನಿ. ಬಿಲ್ಲವರ ಅಸೋಸಿಯೇಷನ್ ಸಂಚಾಲಕದಲ್ಲಿರುವ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿಗೆ 75ರ ಸಂಭ್ರಮ. ಆ ಹಿನ್ನೆಲೆಯಲ್ಲಿ ಯಕ್ಷಗಾನ ಕಲಾ ಪ್ರಶಸ್ತಿ ಪ್ರದಾನ ಹಾಗೂ ಶ್ರೀ ಸತ್ಯನಾರಾಯಣ ಮಹಾಪೂಜೆ ವಿಜೃಂಭಣೆಯಿಂದ ನಡೆಯಿತು.
ಮರಾಠಿ ಮಣ್ಣಿನಲ್ಲಿ ಬಿಲ್ಲವರ ಸಮಾಜದ ಬಲಿಷ್ಠ ಸಂಘಟನೆ ಬಿಲ್ಲವರ ಅಸೋಸಿಯೇಷನ್. ಬಿಲ್ಲವ ಅಸೋಸಿಯೇಷನ್ ಮುಂಬಯಿಯ ಶ್ರೀ ನಾರಾಯಣಗುರು ಯಕ್ಷಗಾನ ಮಂಡಳಿಗೆ 75ನೇ ಸಂಭ್ರಮ. ಇದರ ಸಭಾ ಕಾರ್ಯಕ್ರಮವನ್ನ ಗನ್ಸುಲಿ ಮೂಕಾಂಬಿಕಾ ದೇವಾಲಯದ ಧರ್ಮದರ್ಶಿ ಅಣ್ಣಿ ಶೆಟ್ಟಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕರಾವಳಿ ಕರ್ನಾಟಕದಲ್ಲಿ ಯಕ್ಷಗಾನಕ್ಕೆ ಮೀರಿದ ಕಲೆ ಇನ್ನೊಂದಿಲ್ಲ. ನಮ್ಮ ಹಿರಿಯರು ಯಕ್ಷಗಾನ ಕಲೆಗೆ ತುಂಬಾ ಪ್ರೋತ್ಸಾಹ ನೀಡಿ ಬೆಳೆಸಿದ್ದಾರೆ. ದೀಪದ ಹಣತೆ ಹೇಗೆ ತಾನು ಸುಟ್ಟು ತನ್ನ ಬೆಳಕನ್ನು ನೀಡುತ್ತದೋ ಅದೇ ತರಹ ಯಕ್ಷಗಾನ ಕಲಾವಿದರು ತನ್ನ ಶರೀರವನ್ನು ದಂಡಿಸಿ ತಮ್ಮೆಲ್ಲ ನೋವು ದುಃಖವನ್ನ ಮರೆತು ಇತರರಿಗೆ ಮನೋರಂಜನೆಯ ಜೊತೆಗೆ ಜ್ಞಾನದ ಭಂಡಾರವನ್ನ ನೀಡುತ್ತಾರೆ. ಯಕ್ಷಗಾನ ದೇವರಿಗೆ ಪ್ರಿಯವಾದ ಕಲೆ. ಅಂತಹ ಶ್ರೇಷ್ಠ ಕಲೆಯ ಸೇವೆಯನ್ನ ನಿರಂತರ ಗುರುನಾರಾಯಣ ಮಂಡಳಿ ಮಾಡಿರುವುದು ಶ್ಲಾಘನೀಯ. ಈ ಮಂಡಳಿಯು 7.5 ದಶಕಗಳಿಂದ ಕಲಾ ಸೇವೆಯೊಂದಿಗೆ ಬೆಳೆಯಲು ನಾರಾಯಣ ಗುರುಗಳ ಕಲಾ ಮಾತೆಯ ಅನುಗ್ರಹದಿಂದ ಸಾಧ್ಯವಾಗಿದೆ ಎಂದು ಹೇಳಿದರು. ಜನ ಇಲ್ಲಿ ದೀಪ ಪ್ರಜ್ವಲನೆ ಮಾಡಲಿದ್ದಾರೆ. ಕಾರ್ಯಕಾರಿ ಸಮಿತಿದವರು ಅಂಚನೆ ಎಲ್ಬಿಟ್ಟು 25 ಜನ, ಅದು ಒಕ್ಕ 25 ಜನ, ಒಕ್ಕ 25 ಜನ, ಈಗ 75 ಜನ ಭಕ್ತಿಪಟ್ಟವರು ರಕ್ಷ ಬಂದೆ. ಈಗಲೇ ಸ್ಥಳಾವಕಾಶ ಏನು ಬಂದಿಲ್ಲ. ದೇಪನಗ ಮುಳ್ಳು ದೀಪ ಪ್ರಜ್ವಲನೆ ಒಟ್ಟೊಟ್ಟಿಗೂ ನನಗೆ ನಮ್ಮ ತುಳುನಾಡದ ಪಿಲಿವೇಶದ ಬರೆದು ನೀವು ಈಗ ಜಾಹೀರಾತು ಕೊರಡಿಲ್ಲ. ಈ ಉದ್ಘಾಟನಾ ಸಮಾರಂಭವು ನಮಗೆ ಉದ್ಘಾಟಕರಾದ ದಿನ ಡಾಕ್ಟರ್ ಆರ್.ಕೆ. ಶೆಟ್ಟಿ, ಗೌರವ ಕಾರ್ಯದರ್ಶಿ ಶ್ರೀ ಪರಿಮಾರು ಪ್ರೊಫೆಸರ್ ಶೆಟ್ಟಿ, ಶ್ರೀ ಸುರುಡು 25 ಜನ ಭಕ್ತಿದ ಎದುರಿದ್ರಗಳು ನೀವು ಗೊತ್ತಾದ ಹೆಗಲಿಗೆ ಶ್ಯಾಮ್ ಶೆಟ್ರು, ಎಂಟಿ ಪೂಜಾರರು, ಶ್ರೀಮಾನ್ ಪ್ರಕಾಶ್ ಶೆಟ್ರು, ವಿದ್ಯಾನಂದ ಸ್ಪರ್ಧೆಯವರು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬಿಲ್ಲವ ಅಸೋಸಿಯೇಷನ್ ಮುಂಬೈ ಇದರ ಅಧ್ಯಕ್ಷರಾದ ಹರೀಶ್ ಜಿ ಆಮೀನ್ ಅವರು ಮಾತನಾಡಿ, ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಸಂಚಾಲಿತ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿಯು ಅಮೃತ ಮಹೋತ್ಸವವನ್ನು ಆಚರಿಸುತ್ತಿರುವುದಕ್ಕೆ ಹೆಮ್ಮೆಯಾಗುತ್ತಿದೆ. ಮಂಡಳಿಯ ಉನ್ನತಿಗೆ ಹಿರಿಯರೊಂದಿಗೆ ಕಲಾವಿದರು, ಕಲಾ ಪೋಷಕರು, ಕಲಾಭಿಮಾನಿಗಳು ತುಂಬಾ ಪ್ರೋತ್ಸಾಹ ಸಹಕಾರವನ್ನು ನೀಡಿದ್ದಾರೆ. ಮುಂದೆಯೂ ನಿಮ್ಮೆಲ್ಲರ ಸಹಕಾರ ಬಯಸುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಜಾಗತಿಕ ಬಂಟರ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ, ಬಂಟರ ಸಂಘ ಮುಂಬೈದರ ಗೌರವ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಆರ್.ಕೆ. ಶೆಟ್ಟಿ, ಮುಲುಂಡ್ ಬಂಟ್ಸ್ ಅಧ್ಯಕ್ಷರಾದ ಪಲಿಮಾರು ವಸಂತ್ ಶೆಟ್ಟಿ, ಭಾರತ್ ಬ್ಯಾಂಕ್ ಮುಂಬೈದರ ಎಂಡಿ ಮತ್ತು ಸಿಒ ವಿದ್ಯಾನಂದ್ ಕರ್ಕೇರ, ಬಾಂಬೆ ಬಂಟ್ಸ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರಾದ ಸ್ಯಾಮ್ ಎನ್ ಶೆಟ್ಟಿ,
ಕರ್ನಾಟಕ ಮಲ್ಲ ಮುಂಬೈ ಇದರ ಸಂಪಾದಕರಾದ ಚಂದ್ರಶೇಖರ್ ಪಾಲೆತಾಡಿ, ಸಾಫಲ್ಯ ಸೇವಾ ಸಂಘ ಮುಂಬೈ ಅಧ್ಯಕ್ಷರಾದ ಶ್ರೀನಿವಾಸ್ ಸಾಫಲ್ಯ, ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಹರೀಶ್ ಜಿ ಸಾಲ್ಯಾನ್, ನ್ಯಾಯವಾದಿ ಹಾಗೂ ಯಕ್ಷಗಾನ ಕಲಾವಿದೆ ಗೀತಾ ಎಸ್ ಭಟ್ ಮೊದಲಾದವರು ಉಪಸ್ಥಿತರಿದ್ದರು. ಈ ಸಂಭ್ರಮಿಸನ ಈ ಒಂಜಿ ಕಾರ್ಯಕ್ರಮ ವೈಜ್ಞಾನಿಕ ಮಾತ್ರ ಆತ್ಮೀಯವಾದ ಹೃತ್ಪೂರ್ವಕವಾದ ಉಡಲು ದಿಂಜಿದು ಸೋದನೆ ಸಂಧಾನ ಮಾತುಗಳು ಎತ್ತುವುದಿಲ್ಲ. ಈ ಸಂದರ್ಭಗಳು ಕಾರ್ಯಕ್ರಮ ಚೂರು ಬದಲಾವಣೆ ಮಾಡ್ತದಲ್ಲ ದಯ ಬಂದಾಗ ನಮ್ಮ ಐಕಳ ಹರೀಶ್ ಶೆಟ್ಟಿ ಬಾರಿ ಒಂಜಿ ಕಾರ್ಯದ ಮಸ್ತ್ ಕಾರ್ಯಕ್ರಮದ ಒತ್ತಡದ ನಡುಟ್ಲ ನಮ್ಮೊಟ್ಟು ಬತ್ತುಲರು ಇನ್ನು ಒಂಜಿ ಗೌರವ ಬಂತು ಎಂಬುದು ಖಂಡಿತವಾದ ಕಡಪಡೋದಿಲ್ಲ. ಇನ್ನು ಅಧ್ಯಕ್ಷರು ವೇದಿಕೆಗೆ ಲೆಸೊಂದು ಬರಡು ಬಂದದ್ದು ಯಾನ ಅಧ್ಯಕ್ಷರ ಕೇಳೋದಿಲ್ಲ ಅವರೊಟ್ಟಿಗೂ ಐಕಳ ಹರೀಶಣ್ಣನ ಪರಿಚಯ ನಿಜವಾದ ಈ ಪೊರ್ತುಡು ಮಲ್ಪೊಡು ದಾಯ ಬನ್ನಾಗ ಅರಡೆ ತೆರೆಯಿಂದ ನಗಲು ಏರ್ಲಚ್ಚೇರಿ ಇಡೀ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅರೆ ತೆಗೆದಂದಾಂಡ ಆತನ ಸಮಾಜ ಸೇವೆ ನಮ್ಮ ಅವಲೆ ಆಲೋಚನೆ ಮಾಡ್ತಾನೊಳ್ಳಿ ಅವನು ಇನ್ನೊಂದು ಬನ್ನಾಗ ಒಂದು ನುಪ್ಪು ಬೈತಂದಾಂಡ ಪೂರ ನುಪ್ಪು ಬೈತನ ತೋಡು ಚಿನಕ ರಡ್ಡು ನುಪ್ಪು ಬೈತಂದಾಂಡ ಪೂರ ಕರಾಡದ ನುಪ್ಪು ಬೈತನಕ ಇನ್ನೊಂದು ಇನಿ ಐಕಳ ಹರಿಶೆಟ್ಟನ ಈ ಒಂಜಿ ರಡ್ಡು ಪಾತ್ರದೊಟ್ಟು ಆರ ಶುಭ ನುಡಿ ನಿಕ್ಕಿ ನೋಡ್ಗ ಐಕಳ ಹರಿಶೆಟ್ಟಿ ಹಿಡಿದು ರಡ್ಡು ಶುಭ ನುಡಿ. ಗುರುನಾರಾಯಣ ಸ್ವಾಮಿನ ಪಾದಗಳು ಸಾಷ್ಟಾಂಗ ವಂದನೆ ಸಲ್ಲಿಸಾದೆ. ದಿವಂಗತ ಜಯಸ್ವರ್ಣರನ್ನು ಆದರುಡು ನೆನಪು ಮಲ್ತೊಂದು ಇನಿ ಬಾರಿ ಪುರ್ಲುದ ಕಾರ್ಯಕ್ರಮ ಒಂದು ಯಕ್ಷಗಾನೋಡು 75 ವರ್ಷದ ಕಾರ್ಯಕ್ರಮ ಮಾಡ್ಕೊಂಡ ಬಾರಿ ಒಂದು ಇತಿಹಾಸ. ಬಿಲ್ಲವ ಸಮಾಜದ ಅಧ್ಯಕ್ಷರಾದ ಹರೀಶಣ್ಣ ಅಂಚಿನ ಮಹಾಮಂಡಲದ ಶೇಖರ್ ಕೋಟೆಂಡ್ರಲ್ಲೇರು ಅತಿರಥ ಮಾರತೇರು ಬರೋಲ್ಲೇರು ಅಭಿನಯರು ಓಕೆ ಇಂಗಳ ಗೆಸ್ಟ್ನ ಕೂಡ ಬರೋಲ್ಲೇರು ಮಾತೆಲ್ಲ ಪುದರ್ ಪಂಡ್ರೆ ಹೋಗ್ಬಿದ್ದಾರು ನೆತ್ತ ಕಜ್ಜರದ ದಯನ್ನೇ ಅಂಚನೆ ಅಶೋಕ್ ಸಚಿತ್ಲು ಮಕ್ಕಳಿಗೆ ಮಾತೆರಲ್ಲ ಎದುರಿದ ನಗಲಿದ ಪೂರ್ವ ಜನಕ್ಲ ಎನ್ನ ಪ್ರೀತಿದ ವಂದನೆ ಸಲ್ಲಿಸಾವೆ. ಎಂಗಲ ಜಾಗತಿಕ ಬಣ್ಣ ಸಂಘದ ಇನ್ನು 25 ವರ್ಷದ ಫಂಕ್ಷನ್ಗಳು ನಡೆದು ಯಾನ್ ಪೋಯಿನ ವರ್ಷ ಉದಯ ವೇದಿಕೆಡು ಚಂದ್ರಶೇಖರ್ ಪೂಜಾರಿಲೆತ್ತದು ಎಂಗೆ ಸನ್ಮಾನ ಮಾಡಿದೇರು ದಯನ್ನೇ ಅಶೋಕ್ ಸಸಿತ್ಲು ಮದ್ದತ್ತೇರು. ಈ ವರ್ಷ ಇಂಕೊಂಜಿ ಭಾಗ್ಯ ಪುರಿಯದ ಹರೀಶನ್ನೇ ಬರ್ಪಿನ ಸಂಘಟನೆ ಸಮಾಜದ ಪ್ರತಿ ಸಮಾಜಗಳ ಸಂಘಟನೆ ಬೋಡೆ ಬೊಂಬಾಡು ವಿಶೇಷದವನ್ನಾಗ ಬಿಲವರಾಡು ಬಂಡೆರಾಡು ಮೊಗವಿರಾಡು ಮಾತ ಅಗಲಗಲ ಒಟ್ಟಿಗೆ ಮಾತಿರಲ ಅಗಲಗಲ ಸಂಘಟನೆ ಕಟ್ಟದು ಸಮಾಜದ ಬಂಗೋಡಿತನಗಲಿಗೆ ಕಷ್ಟೊಡಿತನಗಲಿಗೆ ಸಹಾಯ ಮಲ್ಪಂಜಿನ ಕೆಲಸ ಮಲ್ತೊಂದಿಲ್ಲ. ಐದು ಮಲ್ಲ ಒಂಜಿ ಹೆಜ್ಜೆ ದುಂಪೊಂಡ ನಮ್ಮ ಒರಿಯರ್ಲ ಉವೇ ವಿಧದ ಕಾಂಪಿಟೇಷನ್ ದಂತೆ ಉರಿ ಮಾತೆರ್ಲ ಒಟ್ಟುಗಾನಗ ಮಾತೆರ್ಲ ಒಂಜೇ ಸಮಾಜದ ನಮ್ಮ ಭಾಗವಹಿಸ ಐದ್ಲ ಮಲ್ಲ ಒಂಜಿ ವಿಶೇಷ. ಬಿಲ್ಲವ ಸಮಾಜ ಜಯಸುವರ್ಣ ರಚಿನ ಒಂಜಿ ಲೀಡರ್ ಪಡೆದ ನಂಡ ಅವು ಬಿಲ್ಲವ ಸಮಾಜದ ಬಾರಿ ಮಲ್ಲ ಭಾಗ್ಯ ಇನ್ನು ಆ ವಿಜಯದೆಲ್ಲ ಆರ್ನ ಒಟ್ಟಿಗೂ ನಡಪರೆ ಇತ್ತದ ಲೀಡರ್ನಗುಲು ಪ್ರಯತ್ನ ಬರೋದಿಲ್ಲೇರು ಅಕಲಿ ಬರೋಡೆ ಹಾಕು ಜಯಸ್ವರ್ಣರು ಪೋಯ್ನೆತ ಆ ಹೆಜ್ಜಿನ ತಿರವಡು ಪೋಡೆ ಹಾಕು ಹೂವಿ ಸಂಘಟನೆಯ ಅಧ್ಯಕ್ಷತೆ ದೆತುನ್ ಬಂದಾಗ ಭಾರಿ ಬಂಗದ ಕೆಲಸ ದೆತುನೋಡು ದುಂಬು ಏರಲ ಮುಲಾದಿ ಪೂಜಿತೆ ಅನ್ನ ಸಂಘದ ಅಧ್ಯಕ್ಷ ಆತ ವರ್ಷ ಅಧ್ಯಕ್ಷ ಆಯ್ನ ಇರ್ಬೇಕ ಅವು ಗಡಿ ಕುಲ್ದಿನ ಕುರ್ಚಿ
ಮುಳ್ಳು ತುಚ್ಚು ಉಂಟು ತುಚ್ಚೊಂದೇ ಇಪ್ಪು ಅವು ಏತು ತುಚ್ಚಿಂದಲ್ಲ ನಮ್ಮ ಅವೇನು ಸಹಿಸ್ಕೊಂಡು ಅಪ್ಪು ಯಾನಿ ಬಿಲೋ ಸಂಘದ ಅದು ಪ್ರತಿ ಸಮಾಜಡ್ಲ ಈ ಮುಳ್ಳು ತುಚ್ಚೊಂದು ಉಪ್ಪುಂಡು ಬಂಡ್ ಸಂಘಡ್ಲ ಇಂದು ತೂಪ ಇಲೆಕ್ಷನ್ ಟೈಮ್ ಮಸ್ತ್ ಪ್ರಾಬ್ಲಮ್ ಆಪು ಪ್ರತಿ ಸಮಾಜದ ರಡ್ಡು ಪಾರ್ಟಿ ಆಪು ರಡ್ಡು ಡಿವೈಡ್ ಆಪು ಅಂಡ ಅಧ್ಯಕ್ಷೆ ಒಂದಂ ಹುಷಾರ್ದ ಎಂಡ ಇಡೀ ಸಮಾಜದ ಯಾನ್ ಅಧ್ಯಕ್ಷೆ ಎಂಗಲ ಸಮಾಜೋಡು ರಡ್ಡು ವಿಭಾಗನ ಹೆಜ್ಜಿ ಅವಿನ ಯಾನ್ ವಿಭಾಗ ಬುಡ್ಪೂಜಿ ಇಂಪಿನ ಪ್ರಯತ್ನ ಅಧ್ಯಕ್ಷ ಆಗಿ ಹಿಂಗೆ ಭಾರಿ ಸಂತೋಷ ನಿಲ್ಯ ಹಿಂಗೆ ಕೂಡ ಗಂಗಾಧರ ಅಮ್ಮಿನ ಒಂಜಿ ಫೋನ್ ಮಾತು ಬಂದಿರಿ ಹರೀಶಣ್ಣ ಈರು ಇನಿ ಸುರುತ್ತ ಇರುವ ಕಾರ್ಯಕ್ರಮಗಳು ಬಾರಿ ಎಡ್ಡೆ ಒಂಜಿ ಕೆಲಸೋಡು ಮಲ್ತೊಂದಿಲ್ಲ ಈ ಸಮಾಜದ ಬಾರಿ ಮಲ್ಲ ಒಂಜಿ ಶಕ್ತಿ ಆದ ಇರು ಕೆಲಸ ಮಲ್ಪೋಡು ಮಾತೆರನ್ನು ಒಟ್ಟುಗುಲೆ ತಂಪೋಡು ಭಾರತ್ ಬ್ಯಾಂಕ್ ಇನಿ ಈತು ಪುದಾಡುಂಡು ಇನ್ನು ರಾಜಶೇಖರ್ ಕೋಟೆ ನಂಜಿನ ಯಂಗ್ಸ್ಟರ್ ನಮ್ಲೆಲ್ಲ ಬಾರಿ ಆತ್ಮೀಯದಾರ ಇನ್ನು ಅಂಗಡಿಯ ನಂಜಿನ ಮಸ್ತ್ ಈ ಸಂಘಟನೆ ನಾಲೆಜ್ ಇತ್ತಿನಗಳು ಮಸ್ತ್ ಜನ ಹಿರಿಯರ್ಗಳಿದ್ದಾರೆ ಆಗಲಿ ಮಾತು ಒಟ್ಟು ನಮ್ಮ ಓಲ್ಲ ಒವೇ ಸಮಾಜ ಒಂಚೂರು ಹೆಚ್ಚು ಕಡಿಮೆ ಭಾರಿ ಬೇಜಾರಾಗ್ತದೆ ನಂಗೆ ನಮ್ಮ ಸಮಾಜದ ಒಟ್ಟು ಇತ್ತಿನಗಳು ಅದೇ ಬಣ್ಸ ಕೂಡ ಆಂಡಾಲಿಂಕು ಮತ್ತು ಒಟ್ಟುಗುಲ್ದು ಸ್ವಲ್ಪ ಐಕ್ಲ ವಿಲೋ ಸಮಾಜಕ್ಕೆಲ್ಲ ಸಜೆಷನ್ ಕೊಡ್ಬೇಕು ಇನಿ ಭಾರಿ ಪೊರ್ಲುದ ಭಾರಿ ಸಂತೋಷವನ್ನು ಇನಿ ಬರ್ರೆ ಈತ ಖುಷಿ ನಿಂಗೆ ಯಾನ್ ಲಾಸ್ಟ್ ಇಯರ್ ಇಂಕ ಒಂಜಿ ಸನ್ಮಾನನಾಗ ಗುರುನಾರಾಯಣ ಸ್ವಾಮಿ ಒಂದು ಫೋಟೋ ಕೊಡ್ತೈತೆ ಚಂದ್ರಶೇಖರ್ ಪೂಜಾರಿ ಅದೇ ದಿನೋಲ ಪೂಜೆ ಅಂದು ಕೊನದು ಪೂಜೆಗೆ ದೀತೆ ಪೂಜೆ ದಿನೋಲ ಆಯ್ಕೆ ಪೂಜೆ ಆಗ್ತದೆ ಇಲ್ಲ ಯಾನು ಸರಿ ಪ್ರತಿ ಸಾರಿ ಪೂಜೆ ಆದ್ಮೇಲೆ ಬಿಲ್ಲೋ ಸಮಾಜಕ್ಕೆ ನೆನಪಾಪನು ಗುರುನಾರಾಯಣ ಸ್ವಾಮಿ ಮಾತಿರಲ್ಲ ಸ್ವಾಮಿಗಳು ಅಂಡಲ ಒಂಜಿ ದಿನೋಲ ನೆನಪಾಪನು ಇನ್ನು ಎಂಟಿ ಪೂಜಾರು ಭಾರಿ ನಮ್ಮ ಏತು ವರ್ಷದ ದೋಸ್ತಿ ಯಾನ್ ಈಚೆ ಪಾತಿರೋ ಜೀನಿ ಭಾರಿ ಮಲ್ಲ ಕಾರ್ಯಕ್ರಮ ಪಂಡ 75 ಜನಕ್ಕೆ ಅಶೋಕನ್ನೇ ಭಾರಿ ಒಂಜಿ ಮುತುವರ್ಜಿಗಳು ದಯನ್ನೇ ಒಟ್ಟು 75 ಜನ ಕಲಾವಿದರಿಗೆ ಸನ್ಮಾನ ಗೀತಾ ಎಲ್ ಭಟ್ರೆಲ್ಲ ಬತ್ತು ಕುಲ್ದೇರೆ ಅದು ಒಂಜಿ ಕಲಾವಿದರಿಗೆ ಭಾರಿ ತುಂಬೊಡ್ತಿಂಚ ಒಂಜಿ ಒಂಜಿ ಇಂದು ಪಂಡ ಅಕಲಿಗೆ ಒಂಜಿ ಮಾರ್ಗದರ್ಶನ ಅಂಚಿನ ಮಲ್ಪನಂಚಿನ ಗುರು ಇನಿ ಇಂಚಿಂಚಿನ ಈಶ ನಮ್ಮ ಸಮಾಜ ಮುಂಬೈ ಉಂಡು ಇತ್ತು ಕೊರೋನಾದ ಬಂಗದ ಪೊರ್ತುಡ್ಲ ನಮ್ಮ ಒಟ್ಟುಗಪ್ಪ ಏರ್ಲ ಮಾಸ್ಕ್ ಪಾಡ್ತಿಜ ఆయన ದೇವರು ಗುರುನಾರಾಯಣ ಸ್ವಾಮಿ ಆಚಾರ್ಯ ಹತ್ರ ನಮ್ಮ ತುಳುನಾಡು ಬೈದಿನಕುಲು ಕನ್ನಡೋಡು ಕರಾವಳಿ ಹಿಡಿದು ಬೈದಿನಕುಲು ನಮ್ಮ ಮಾತಿರಲ್ಲ ಶಕ್ತಿ ದೇವರನ್ನ ಮಿತ್ತು ನಮ್ಮ ನಂಬಿಕೆ ದಿತ್ತಿನಕುಲು ನಮ್ಮ ಹಿರಿಯ ಕಲ್ನ ಗುರಿಯ ಕಲ್ನ ನಂಬಿಕೆ ದಿತ್ತಿನಕುಲು ಅಂಚಾದ ನಮ್ಗೆ ಖಂಡಿತ ಮಾತಿರಲ್ಲ ದೇವರು ಎಡ್ಡೆ ಮಲ್ಪಾಡು ನಮ್ಮದಿನ ದೇವರು ಕಲಾವಿದರು 75 ಜನಕ್ಕೆ ಸನ್ಮಾನ ಆಪಿನಗಳು ಆಗಲ್ಲ ಪುದರ್ ಚಿರಗಾಲ ಒರಿಯಾಡು ನನ್ನ ಸಮಾಜ 100 ವರ್ಷದ ಕಾರ್ಯಕ್ರಮನ ನಮ್ಮ ಅದು ಒಟ್ಟು ಭಾಗವಹಿಸ್ಲಕ್ಕ ದೇವರ ಅನುಗ್ರಹ ಮಲ್ಪ ಕಟ್ಟಿಲ್ದ ಅಮ್ಮ ಮಾತೆಲ್ಲ ನಂಗೆ ಅನುಗ್ರಹ ಮಲ್ಪ ಬಂದು ಹಿಂಗೆ ಪೋವರ ಇದಕ್ಕೆಲ್ಲ ಮಾತ್ರ ಅನುಮತಿ ಕೊರಲಿ ಬಂದು ನಿಮ್ಗೆಲ್ಲ ಕೇಂದ್ರ ಬಾರಿ ಸಂತೋಷ ಅಂಡ್ ಈ ಪುರ್ತೋಡು ತೋಲೆ ಮನಸ್ಸು ದಿಂಜಿದ್ದು ನಮ್ಮ ಒಂದು ಕುಡಂತ ನಿಕಲ ಸಮಯ ಕೊರಪೆ ಪನ್ನೊಂದು ಐಕಲ ಹರಿಶೆಟ್ರಿ ಆ ನೊಟ್ಟಿಗೂ ಇನಿ ಬಿಲವರ್ ಅಸೋಸಿಯೇಷನ್ದ ಅಧ್ಯಕ್ಷರು ನಮ್ಮ ಇನಿ ಉದ್ಘಾಟನೆ ಮಾಡ್ತದೆ ನಂಗೆ ದೀಪ ಹೊತ್ತಾದ ಬೆಳಗಿಸ ಕೊರ್ನ್ಯ ಅನ್ನಿಸಿಟ್ರೇನು ವೇದಿಕೆಯಲ್ಲಿ ಸಂಬರೋಡು ಆ ನೊಟ್ಟಿಗೂ ಈ ರೀತ ಕಾರ್ಯಕ್ರಮದ ಮುಖ್ಯ ಅತಿಥಿಯನ ಶ್ರೀಮಾನ್ ಎಲ್.ವಿ. ಅಮೀರೇನು ಅಂಜನೆ ಡಾಕ್ಟರ್ ಆರ್.ಕೆ. ಶೆಟ್ರೇನು ಶ್ರೀ ಪಲಿಮಾರು ವಸಂತ್ ಶೆಟ್ರೇನು ಶ್ರೀ ವಿದ್ಯಾನಂದ ಕರ್ಕೇರ ಎಂ.ಡಿ. ಸಿ.ಇ.ಒ. ಭಾರತ್ ಬ್ಯಾಂಕ್ ಶ್ರೀ ಶ್ಯಾಮ್ ಎನ್ ಶೆಟ್ರು ಮಾಜಿ ಅಧ್ಯಕ್ಷರು ಬಾಂಬೆ ಬನ್ಸ್ ಅಸೋಸಿಯೇಷನ್ ಶ್ರೀ ಚಂದ್ರಶೇಖರ್ ಪಾಲೆತ್ತಾಡಿರು ಶ್ರೀ ಶ್ರೀನಿವಾಸ್ ಸಾಫಲ್ಯ ಶ್ರೀ ಹರೀಶ್ ಡಿ ಸಾಲ್ಯಾನ್ ಶ್ರೀ ಗೀತಾ ಎಲ್ ಭಟ್ ಅಂಜನೆ ಬಿಲವರ್ ಅಸೋಸಿಯೇಷನ್ದ ಉಪಾಧ್ಯಕ್ಷರಾಯನ ಶಂಕರಡಿ ಪೂಜಾರಿ ಶ್ರೀನಿವಾಸ ಕರ್ಕೇರ ದಯಾನಂದ ಪೂಜಾರಿ ಜಯಂತಿ ಉಳ್ಳಾಲ್ರೆ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಅಂಜನೆ ದಯಾನಂದ ಪೂಜಾರಿ ನಮ್ಮ ಸಾಂಸ್ಕೃತಿಕ ಉಪಸಮಿತಿದ ಕಾರ್ಯಾಧ್ಯಕ್ಷರು ಅಶೋಕ್ ಕುಕ್ಯಾಂಡ್ರು ನಿಗಳು ಮಾತ ವೇದಿಕೆಗೆ ಬರೋಡು ನನ್ನಾತ್ ಗಣ್ಯರು ನಮ್ಮ ಬಯ್ಯದ ಕಾರ್ಯಕ್ರಮಡ್ಲ ಉಪ್ಪುನಕ್ಕಲು ಇತ್ತರೆ ನಮ್ಮೊಟ್ಟಿಗೂ ಬಾರಿ ಒಂಜಿ ಸಂತೋಷಡು ಉಪಸ್ಥಿತಿ ಆದುಲ್ಲೇರು ಮಾತೆರೆಲ್ಲ ಆತ್ಮೀಯವಾದ ಪುನರಾಪಿ ಸ್ವಾಗತ ಮತ್ತೊಂದು ಹರಿಶಣ್ಣೆ ಪಲ್ಲೆಕ್ಕನೆ ಉಡಲ್ ದಿಂಜಿದ ಬೈದಡು ಇನಿ ನಮ್ಮ ಮಾತಾ ಮಲ್ಲ ಒಂಜಿ ವೇದಿಕೆಡು ಅಲ್ಲ ವೇದಿಕೆಲ್ಲ ನಮ್ಮ ಸಮಾಜದ ಒಂಜಿ ರತ್ನ ಬಿಲ್ಲವರ ಕಣ್ಮಣಿ ಶತಮಾನದ ಶ್ರೇಷ್ಠ ಸಮಾಜ ಸೇವಕರಾಗಿನ ದಿವಂಗತ ಜಯಸಿ ಸುವರ್ಣರ ವೇದಿಕೆಡು ನಮ್ಮ ಮಾತಾ ಆಸೀನರಾತ
ನಮ್ಮ ನಿಜವಾದ ಭಾವುಕೆ ರಥ ಈ ಸಂದರ್ಭಗಳು ನಾವು ಮಾತೆಲ್ಲ ಗಣಪತಿ ಸ್ತೋತ್ರಡು ಭಾಗವತಿಯರೇ ಮಲ್ತದ ಈ ಕಾರ್ಯಕ್ರಮಕ್ಕೂ ವಿದ್ಯುಕ್ತವಾದ ಆರು ಪ್ರಾರ್ಥನೆ ಮಲ್ತದ ಚಾಲನೆ ಕೊಟ್ಟರೆ ಅದು ಬೊಕ್ಕ ನಮ್ಮ ತುಳುನಾಡ ಮಣ್ಣದ ಆ ಪಿಲಿವೇಶನು ನಮ್ಮ ತೂವರಲ್ಲ ಈ ಪೊರ್ತೋಡು ಭಾಗವತ ಹಿಡಿದು ಪ್ರಾರ್ಥನೆ. ನಿಕ್ಲೆ ಮಾತ ಗೊತ್ತುಂಡು 50 ವರ್ಷದ ದುಂಬು ನಮ್ಮ ಊರುಡು ಕಾಡಿಗೆ ಪೆತ್ತ ಬುಣ್ಣಾಂಡ ಅವು ಪಿರ ಬರ್ಪುಂಡ ಇಜ್ಜೆ ಬರ್ಪುರಿ ಪೋಡಿಗೆ ಎತ್ತಂಡು ದಾಯ ಪರ್ನಾಗ ಅವಳು ಕೆಲವು ಪಿಲಿಕುಲು ಪತ್ತೊಂದುತ್ತ ಅಂಚೆ ಇನಿ ಕೆಲವು ಪಿಲಿಕುಲು ಎದಗ ಇಡೀ ಬರ್ಪುರಿ ಪಡೆದ ಕಾತೊಂದುಲ್ಲ ಇತ್ತೆ ನಿಕಲ ಮಾತನ್ನ ಎದುರಿಲ್ಲ ಒಂಜಿ ತುಳುನಾಡದ ನಮ್ಮ ತುಳು ಮಣ್ಣದ ನಮ್ಮ ಗಣಪತಿ ಪರ್ಯಾವೋ ಚೌತಿದ ಸಮಯ ಪರ್ಯಾವೋ ಇಜಿಂದಾಂಡ ಮಾರ್ನಿಮಿದ ಸಮಯಡು ಪಿಲಿವೇಶವನ್ನು ತುಪ್ಪ ಪಿಲಿವೇಶಗೂ ಕುದ್ರೋಳಿ ಕ್ಷೇತ್ರ ಭಾರಿ ವಿಶೇಷವಾದ ಕುದುರೆ ಪಡೆ ನಾವು ಇನಿ ನಮ್ಮ ತೂಕ ಪಿಲಿವೇಶ. ಬಾರಿ ಒಂಜಿ ಪೊರುಳು ಪಿಲಿ ಕುಣಿತ ಮಂತನಕಲು ಬೆತ್ತ ಏರ್ಲತ್ತು ಅಕಲು ನಮ್ಮ ಯಕ್ಷಗಾನದ ಕಲಾವಿದರು ಗುರುನಾರಾಯಣ ಮಂಡಲದ ನಮ್ಮ ಕ್ಷೇತ್ರದ ನವರಾತ್ರಿದ ಉತ್ಸವಗೂ ಪೋಯಿನ ನೆನಪಾಂಡು ಇತ್ತೆ ಈ ಕಾರ್ಯಕ್ರಮನು ನಮ್ಮ ದುಮಪದ ಪೋಂದುಲ್ಲ
ಇಲ್ಲಿ ಮಸ್ತ್ ಜನ ಪಿನ್ನೇರ್ನಗಳು ಈ ಕಾಣದ ಪುರ್ತುಡು ನಮ್ಮೊಟ್ಟಿಗೆ ಆಸೆಗಳದೊಲ್ಲೇರು ಅಂಚೆನೆ ಬಯ್ಯಾಡು ಬರ್ಪಿನ ಅತಿಥಿನಗುಲ ಕಾಣನೆ ಬತ್ತದ ನಮ್ಮೊಟ್ಟಿಗೂ ಆಸೆನರಾದ ನಮ್ಮ ಈ ಸಂಭ್ರಮದೊಟ್ಟಿಗೂ ಅಗಳು ಸಂಭ್ರಮಿಸುವುದೇರು ಲೆಕ್ಕ ಮಾತೇರಲ್ಲ ಯಾನ ತೆರತಗ್ಗಾದ ಸೊಲ್ಮೇಲೆ ಸಂದ ಒಂದು ನಮ್ಮ ಮಾತೇರೆಲ್ಲ ಸ್ವಾಗತ ಮಲ್ಪನ ಕಾರ್ಯಭಾರನು ಬಿಲ್ಲವರ ಅಸೋಸಿಯೇಷನ್ದ ಉಪಾಧ್ಯಕ್ಷರೇ ಅಂಚನೆ ಸಾಂಸ್ಕೃತಿಕ ಉಪಸಮಿತಿದ ಕಾರ್ಯಾಧ್ಯಕ್ಷರಾದ ದಯಾನಂದ್ ಆರ್ ಪೂಜಾರ್ಲು ಮಲ್ಪದ ಗುರು ಪಡೆದು ನನಗೇನಂದ್ರೆ ಅರೆಡ್ದು ಸ್ವಾಗತ ಪ್ರಥಮವಾದ ಬ್ರಹ್ಮಶ್ರೀ ನಾರಾಯಣ ಗುರುದೇವರನ್ನು ಕಾಲ ಅಡ್ಡಗುರಂದು ಅಂಚನೆ ನಮ್ಮ ಅವಳಿ ವೀರರ ಕೋಟಿ ಚೆನ್ನೈರು ಅಂಚೆ ದೇವೇದಿದ್ರ ಕಾಲ ಅಡ್ಡಗುರಂದು ಇನ್ನು ವಿಶೇಷವಾದ ನಮ್ಮ ಗುರುನಾರಾಯಣ ಯಕ್ಷಗಾನ ಮಂಡಲದ ಅಮೃತ ಮಹೋತ್ಸವವು ಬೈದಿನ ನಮ್ಮ ಬಿಣ್ಣೆರಾಯನ ಉದ್ಘಾಟಕರಾದ ನಮ್ಮ ತೀರ್ಥದ 75 ದೀಪ ಬೆಳಗಾದ ನಮ್ಮ ಅಮೃತ ಮಹೋತ್ಸವ 75 ವರ್ಷದ ಆಚರಣೆ ಮಾಡ್ತದೆ ನಮ್ಮ ಐತೆ ಗುರುನಾರಾಯಣ ಯಕ್ಷಗಾನ ನಮ್ಮ ವೇದಿಕೆಗೆ ಬತ್ತುಲ್ಲ ಆಯ್ತಾ ಉದ್ಘಾಟಕರಾಯನ ಧರ್ಮದರ್ಶಿ ಶ್ರೀ ಅನ್ನಿ ಶೆಟ್ರು ಮುಖಾಂಬಿಕ ದೇವಾಲಯ ಗನ್ಸೋಲಿ ಮೇಲಿನ ಆತ್ಮೀಯವಾದ ನಾನು ಸ್ವಾಗತ ಮಾಡ್ತಂದಿಲ್ಲ ಅಂಚೆನೆ ಅಧ್ಯಕ್ಷ ಸ್ಥಾನಗಳು ಶ್ರೀಮಾನ್ ಶ್ರೀ ಹರೀಶ್ ಜಿ ಅಮೀನ್ ಎಂಗಲ್ನ ಡ್ಯಾಶಿಂಗ್ ಲೀಡರ್ ನಮ್ಮ ಬಿಲ್ಲವರ ಅಸೋಸಿಯೇಷನ್ ಅಧ್ಯಕ್ಷರೆಲ್ಲ ಆತ್ಮೀಯವಾದ ಸ್ವಾಗತ ಮಾಡ್ತಂದಿಲ್ಲ ಅಂಚನೆ ಮುಖ್ಯ ಅತಿಥಿ ಅದು ನಮ್ಮ ಭಾರಿ ಆತ್ಮೀಯನ ಶ್ರೀಮಾನ್ ಶ್ರೀ ಐಕಲ್ ಹರೀಶ್ ಶೆಟ್ಟರೇನು ಆರ ಅಧ್ಯಕ್ಷ ಜಾಗತಿಕ ಬಂಟಾರ ಸಂಘ ಒಕ್ಕೂಟದ ಅಧ್ಯಕ್ಷರಾದ ಆದ ಫಂಕ್ಷನ್ ಬಂಟ ಸಂಘ ಇತ್ತಿರಲಿಲ್ಲ ನಮ್ಮೊಟ್ಟಿಗೂ ವೈದ್ಯರು ಬಂಟ ಹಿಂಗೆ ಭಾರಿ ಸಂತೋಷವನ್ನು ಅಂಚನೆ ಗೌರವ ಅತಿಥಿಯಾದ ನಮ್ಮ ಮಾಜಿ ಅಧ್ಯಕ್ಷರು ಬಿಲ್ಲವರ ಅಸೋಸಿಯೇಷನ್ ಮುಂಬೈದ ಎಲ್ಲ ಆತ್ಮೀಯವಾದ ಸ್ವಾಗತ ಮಾಡ್ತಂದಿಲ್ಲ ಅಂಚನೆ ಡಾಕ್ಟರ್ ಆರ್ ಕೆ ಶೆಟ್ಟಿ ಗೌರವ ಕಾರ್ಯದರ್ಶಿ ಬಂಟರ ಸಂಘ ಮುಂಬೈ ಮೇರಲ್ಲಿ ಆತ್ಮೀಯವಾದ ಸ್ವಾಗತ ಮಾಡ್ತಂದಿಲ್ಲ ಬೊಕ್ಕ ನಮ್ಮ ಆತ್ಮೀಯರಾಯನ ಶ್ರೀ ಪಟಿಮಾರ್ ವಸಂತ್ ಶೆಟ್ಟಿ ಅಧ್ಯಕ್ಷರು ಮುಲುಂಡ್ ಬಂಡ್ ಸಂಘ ಆರ್ಲ ಫಸ್ಟ್ ಟೈಮ್ ನಮ್ಮ ಬಿಲಾವನ್ನು ವೈದ್ಯರು ಎಂಕ ಅತಿಯ ಭಾರಿ ಸಂಖ್ಯೆ ಸಂತೋಷವನ್ನುಂಟು ಅಂಚನೆ ನಮ್ಮ ಭಾರತ್ ಬ್ಯಾಂಕ್ನ MD ಒಕ್ಕ CEO అయిన ಶ್ರೀ ವಿದ್ಯಾನಂದ್ ಎಸ್ ಕರ್ಕೇರಿನ ಆತ್ಮೀಯವಾದ ಸ್ವಾಗತ ಮಾಡ್ತಂದಿಲ್ಲ ಅಂಚನೆ ನಮ್ಮ ಭಾರಿ ಆತ್ಮೀಯರು ನಾಲೊಂದು 20 ವರ್ಷದ ಚಿಂತನೆ ನಮ್ಮ ಆತ್ಮೀಯರು ಶ್ರೀಮಾನ್ ಶ್ರೀ ಶ್ಯಾಮ್ ಎನ್ ಶೆಟ್ರು ಮಾಜಿ ಅಧ್ಯಕ್ಷರು ಬಾಂಬೆ ಭಟ್ರು ಅವರೆಲ್ಲ ಆತ್ಮೀಯವಾದ ಸ್ವಾಗತ ಮಾಡ್ತಂದಿಲ್ಲ ಅಂಚನೆ ನಮ್ಮ ಕರ್ನಾಟಕ ಮಲ್ಲದ ಅರ್ನ ಪುದಾರ್ ಪೌಡ ತೂಯಿ ಮೆಟ್ಟಿಗೆ ಪೂರ್ವ ಕರ್ನಾಟಕ ಮಲ್ಲವನ್ನ ನಮ್ಮ ಪಾಲೆತ್ತಾಡಿ ನಮ್ಮ ಜನ ನಮ್ಮನೆ ಜನ ನಮ್ಮೊಟ್ಟಿಗೂ ಸದಾ ನಮ್ಮ ಒಟ್ಟಿಗೆ ಉಪ್ಪುನಾರು ಪಾಲೆತ್ತಾಡಿಗೆ ಆತ್ಮೀಯವಾದ ಸ್ವಾಗತ ಮಾಡ್ತಂದಿಲ್ಲ ಸರ್ ಅಂಚನೆ ನಮ್ಮ ಯಕ್ಷಗಾನವು ನಮ್ಮ ವಾವಂಜಿ ಫಂಕ್ಷನ್ಗಳ ನಮ್ಮ ಲೆತ್ತಿ ಬೆಟ್ಟಿಗೆ ಹೋಗೊಂದು ಬರ್ಪಿನಾರು ಶ್ರೀಮಾನ್ ಶ್ರೀ ಶ್ರೀನಿವಾಸ್ ಸಾಫಲ್ಯ ಅಧ್ಯಕ್ಷರು ಸಾಫಲ್ಯ ಸೇವಾ ಸಂಘದವರು ಅರೇನು ಆತ್ಮೀಯವಾದ ಸ್ವಾಗತ ಮಾಡ್ತಂದಿಲ್ಲ ಅಂಚನೆ ನಮ್ಮ ಬಣ್ಣ ಒಂದು ಆತ್ಮೀಯರು ನಮ್ಮ ಪಾರ್ಟ್ನರ್ ಶ್ರೀಮಾನ್ ಶ್ರೀ ಹರೀಶ್ ಜಿ ಸಾರಿಯನ್ ಉದ್ಯಮಿ ಒಬ್ಬ ಸಮಾಜ ಸೇವಕ ಕರ್ನಾಟಕ ಬೋರ್ಡ್ ಬಂದ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರಲಿಲ್ಲ ಅವರೆಲ್ಲ ಸ್ವಾಗತ ಮಾಡ್ತಂದಿಲ್ಲ ಅಂಚನೆ ನಮ್ಮ ಅಕ್ಕ ಶ್ರೀಮತಿ ಗೀತಾ ಎಲ್ ಭಟ್ ದಯಾವತಿ ಬೊಕ್ಕ ಯಕ್ಷಗಾನ ಕಲಾವಿದೆ ಭಾರಿ ಸಂತೋಷ ಒಂದು ಅಕ್ಕ ಇರಲ್ಲ ಆತ್ಮೀಯವಾದ ಸ್ವಾಗತ ಮಾಡ್ತಂದಿಲ್ಲ ಅಂಚನೆ ನಮ್ಮ ಉಪಾಧ್ಯಕ್ಷರಾಯನ ಶಂಕರ್ ಡಿ ಪೂಜಾರ್ಲೆ ಇದೆಲ್ಲ ಸ್ವಾಗತ ಮಾಡ್ತಂದಿಲ್ಲ ಅಂಚನೆ ಶ್ರೀನಿವಾಸ್ ಕರ್ಕರ್ಲ ಇದೆಲ್ಲ ಸ್ವಾಗತ ಮಾಡ್ತಂದಿಲ್ಲ ಅಂಚನೆ ನಮ್ಮ ಮಹಿಳಾ ಮಂಡಲದ ಅಧ್ಯಕ್ಷೆ ನಮ್ಮ ಜಯಂತಿ ಉಲ್ಲಾಲ್ ಅವರೆಲ್ಲ ಆತ್ಮೀಯವಾದ ಸ್ವಾಗತ ಮಾಡ್ತಂದಿಲ್ಲ ಅಂಚನೆ ಯಕ್ಷ ಕಲಾಪಿ ಮಾಡಿನವರು ಅಂಚನೆ ನಮ್ಮ ಪೂರ ತುಳು ಕನ್ನಡ ಬಾಂಧವ್ಯರು ಪೂರ ಆತ್ಮೀಯವಾದ ಸ್ವಾಗತ ಮಾಡ್ತಂದು ನಾನು ಹೆಚ್ಚಿನ ಸಮಯಕ್ಕೆ ತಂದೆ ಸ್ವಾಗತ ಭಾಷಣ ಮುಗಿಪೆ ಜೈ ಹಿಂದ್ ಜೈ ಮಹಾರಾಷ್ಟ್ರ ಶಾಮಣ್ಣ ನೆಚ್ಚಿ ಬಿಡ್ತೀನಿ ಶಾಮಣ್ಣ ಬಿಟ್ಟಿಡಿ ನಮ್ಮನ್ನ ಮಾತೇರೆಲ್ಲ ಉಡಲ ದಿಂಜಿನ ಸೊನ್ನೆ ದೊಟ್ಟಿಗೂ ಸ್ವಾಗತ ಮಾಡ್ತೀನ ದಯಾನಂದ ಆರ್ ಪೂಜಾರ್ಲೆ ಇದಕ್ಕೆ ಹೃದಯ ತುಂಬಿನ ಧನ್ಯವಾದ ಈ ಪೊರ್ತುಡು ನಂಗೆ ಮಾತ ಗೊತ್ತಿಲ್ಲ ಕಲಿ ನಮ್ಮ ಒಂಜಿ ಚಾವಡಿಯಿಂದ ಸೇರಿದಂಡ ಐಕ್ ಬಿಲ್ಲವರ ಅಸೋಸಿಯೇಷನ್ ಪ್ರಾಯೋಜಿತ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿ ಕಾರಣ ನನ್ನ ಕಡೆ ಪ್ರಾರಂಭ ಪನಲೆಕ್ಕನೆ ನಮ್ಮ ಕುಲ್ದಿನ ವೇದಿಕೆ ಈ ಒಂಜಿ ಸಮಾಜಕ್ಕೂ ಮಾತ್ರ ಅರ್ಥವಂತೆ ಸರ್ವ ಸಮಾಜಗಳಲ್ಲಿ ಬಲ ಕೊಡ್ತಾನ ದಿವಂಗತ ಜಯಸಿ ಸುವರ್ಣರ ವೇದಿಕೆ ನಮ್ಮ ಮಾತ ಉಪಸ್ಥಿತರಲ್ಲ ಆರ್ನ ಆದರ್ಶ ದುಂಬುದಿ ಬಂದು ಬ್ರಹ್ಮಶ್ರೀ ನಾರಾಯಣ ಗುರುವಿನ ತತ್ವನು ಸಂದೇಶನು ಪಾಲನೆ ಮಲ್ತೊಂದು ನಮ್ಮ ದುಂಬು ಪೋನಗ ನಂಗೆ ತೋಜುನು 75 ವರ್ಷದ ದುಂಬು ನಮ್ಮ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿ ಎಂಚ ಪುಟೋಡು ಒಲ್ತು ಪುಟೋಡು ಪನ್ನಗ
ಈಗಲೇ ಮಾತು ಗೊತ್ತುತ್ತಳು ನಮ್ಮ ದುಮ್ಮದ ಹಿರಿಯರ್ನಾಗ್ಲು ಬೈದ್ಯರು ನಂಡ ಸುಡು ಕೋರ್ಟ್ದ ಫೋರ್ಟ್ದ ಪರಿಸರಗೂ ನಮ್ಮ ಮಾತು ಬೈದ್ಯರಾಗ್ಲು ಅವರು ತನ್ನ ವೃತ್ತಿದೊಟ್ಟಿಗೂ ಪ್ರವೃತ್ತಿನ ಬೆಳೆಪೊಂದು ಇತ್ತಿನ ಶ್ರೀಮಾನ್ ಬೂದ ಸುವರ್ಣರು ಬೇತೆ ನಮ್ಮ ನೆಡು ನಮ್ಮ ಯಕ್ಷಗಾನಗೂ ಆರು ಕೆಲಸ ಮಾಡ್ತು ಇತ್ತಿನಾರು ದಾಕ್ಷಾಯಣಿ ಮನ್ಪದ ಯಕ್ಷಗಾನ ಮಂಡಳಿ ತಾನು ಯಕ್ಷಗಾನದ ಪ್ರೇಮಿನಕರಿಗೆ ಹೆಸರಾದ ತಾನು ಕಾರ್ಯಕ್ರಮ ಕೊಡೋದನ್ನೆಲ್ಲ ಅವು ಆಯ್ಕೆ ಬೋಡ್ತಿನ ಸಹಕಾರ ತಿಕ್ಕಂದೆ ಅವು ಕುಂಠಿತವಂತಿನ ಸಂದರ್ಭಗಳು ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿದ ಮುಖೇನವಾದ ಪ್ರಾರಂಭ ಮಾಡ್ತನಾರು ಅವೇನು ದುಂಬುಕೊನೆಯನಾರು ಶ್ರೀಮಾನ್ ಬುದ್ಧ ಸುವರ್ಣರು 1945ನೇ ಇಸವಿ ಸ್ವಾತಂತ್ರ್ಯ ಪೂರ್ವಡೆ ಬ್ರಿಟಿಷರ ಆಳ್ವಿಕೆದ ಸಮಯೋಡೆ ಈ ಯಕ್ಷಗಾನದ ಚೆಂಡದ ನೀನಾದನು ಮುಂಬೈ ನಗರೋಡು ಕಂದನ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿದ ಶ್ರೇಯಸ್ ತಿಕ್ಕೊಂಡ ದಿವಂಗತ ಬುದ್ಧ ಸುವರ್ಣರಿಗೆ 600 ಇತರ ಮಸ್ತ ಜನಗಳು ಅಂಚನೆ 1951ನೇ ಇಸವಿ ಬಂದಾಗ 30 ಜನನು ಊರುಡ್ದು ಈ ಮುಂಬೈ ಮಹಾನಗರವು ಕನ್ಪಾದ ಮೂಲು ಯಕ್ಷಗಾನದ ಅವನ ವಿಶೇಷವಾದ ಕಾರ್ಯಕ್ರಮನು ಆನೆ ಕುರಿಯರು ಅವು ಮುಂಬೈ ಮಹಾನಗರಡು ಟಿಕೆಟ್ದ ಆಟ ಆಪಣಂದಾಂಡ ಅವು ಆನೆ ಕಾರಣಾಂಡ ಇರಿದ ತಾರೀಕು ನಮ್ಮ ಯಕ್ಷಗಾನದ ಟಿಕೆಟ್ದ ಆಟ ನಂಗೆ ತೋಜಿಂದಾಂಡಲ ಒಂಜಿ ಕಾಲಡು ಶ್ರೀ ವಿಶ್ವೇಶ್ವರ ಹಾಲಿ ಪರ್ಯಾವು ಯಾ ಷಣ್ಮುಖಾನದ ಹಾಲು ಪರ್ಯಾವು ಟಿಕೆಟ್ ದಿಕ್ಕಂದ ಜನಕುಲು ಸೀಟ್ ಪರ್ತು ಪೋತಿನ ನಂಗೆ ಗೊತ್ತುಪ್ಪು ಐಗೆ ಒಂಜಿ ಕಾರಣ ತಂದಾಂಡ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿ 1954ನೇ ಇಸವಿಡ್ ಮಹಾರಾಷ್ಟ್ರ ಸರ್ಕಾರ ನಂಗೆ ರಿಜಿಸ್ಟ್ರೇಷನ್ಗೆ ನೋಂದಣಿಗೆ ನಂಗೆ ಸಹಕಾರ ಆದ್ಯತೆ ಕೊರಲು ನಮ್ಮ ರಿಜಿಸ್ಟ್ರೇಷನ್ ಆನ್ ಗೌರ್ಮೆಂಟ್ ಅಂಚಿನ ದುಂಬು ಬಂದಾಗ 1973ನೇ ಇಸವಿ ಬಂದಾಗ ಸಾಧಾರಣ ನಮ್ಮ ಮುಲ್ತ ಜನಗಳಿಗೆ ಗೊತ್ತಾಡು ನಮ್ಮ ಊರುಗಳ ನಮ್ಮ ಯಕ್ಷಗಾನ ಮಂಡಳಿ ಪಸಂಪೋದು ಬಂದದು ಅಂಚ ಮುಲ್ತರದು ವಿಜಯ ಯಾತ್ರೆಗೆ ಬಿದ್ದಂಡು ನಮ್ಮ ದಕ್ಷಿಣ ಕನ್ನಡಗೂ ತುಳುವ ಮನ್ನಗಳ ಈ ಯಕ್ಷಗಾನ ಮಂಡಳಿ ಪೋದು ಅವೇತು ಕಾರ್ಯಕ್ರಮ ಕೊಡ್ದು ಯಶಸ್ವಿಯಾದ ಊರ್ದ ಯಕ್ಷಗಾನ ಮಂಡಳಿಗೆ ಸರಿಸಾಟಿಯಾದ ಒಂದು ಕಾರ್ಯಕ್ರಮ ಕೊಡ್ತು ನಂಡ ಅವು ಆನ್ಯ ದಿನೊಟ್ಟು ಯಕ್ಷಗಾನ ಮಂಡಳಿ ಅವು ನಮ್ಮ 2002ನೇ ಇಸವಿಡು ಕಾಗೋಡು ತಿಮ್ಮಪ್ಪನ ಕತ್ತಿನ ಮಂತ್ರಿಗಳು ಮುಂಬೈ ಮಹಾನಗರ ಯಕ್ಷಗಾನದ ಈ ಕಾರ್ಯಕ್ರಮ ಬತ್ತನಾಗಲು ನಮ್ಮ ಮಹಾರಾಷ್ಟ್ರಡು ಯಕ್ಷಗಾನ ವರ್ಪಾದಿರತ್ತ ಬಂದ್ಪುರ್ತನ ಆ ಒಂಜಿ ಹೆಗ್ಗಳಿಕೆ ಪಾತ್ರವಾದ ಈ ನಮ್ಮ ಸಂಸ್ಥೆಗೆ ಆನೆ ಕರ್ನಾಟಕ ಸರ್ಕಾರ ಜಾನಪದ ಯಕ್ಷಗಾನ ಪ್ರಶಸ್ತಿನ ಕುರಿತು ನಂಗೆ ಮಾನನೀಯ ಮಾಡ್ತಾರೆ 2001ನೇ ಇಸವಿಡು ನಂಗೆ ಮಾತೇಳ ಪೂಜ್ಯರಾಯಿನ ಅಸ್ತಂಗತ ಶ್ರೀ ಶ್ರೀ ವಿಶ್ವೇಶ ತೀರ್ಥ ಸ್ವಾಮೀಜಿ ಆರ್ನಪುದರಡ ಆಪಿರಳಕತ್ತರ ಒಂಜಿ ಪ್ರಶಸ್ತಿನ ವಿಶ್ವೇಶ ತೀರ್ಥ ಪ್ರಶಸ್ತಿ ಬಂತನ ಪ್ರಶಸ್ತಿ ನಮ್ಮ ಗುರುನಾರಾಯಣ ಯಕ್ಷಗಾನ ಮಂಡಳಿದ ಮತ್ತೆರಿಗೆ ಬರ್ತಿದ್ದು ಇಂಚಿನ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿಗೆ ಒಂಜಿ ಸಮಯಡು ಆಯ್ಕೆ ತಾಕತ್ತು ಕೊಡ್ತನಾರು ಇತ್ತರ ದಂಡ ಶಿವರಾಮ್ ಶೆಟ್ರು ಇನ್ನು ನಮ್ಮೊಟ್ಟಿಗೂ ಮೂರು ಒಳ್ಳೆಯರು ಅಂಚನೆ ಅದು ನಮ್ಮ ಗೌರವ ಮಲ್ಪರ್ಲ ಉಲ್ಲೈನಿ ಆನ ಒಟ್ಟೊಟ್ಟಿಗೂ ಅವು ಯಕ್ಷಗಾನ ಮಂಡಳಿ ಬುಳೆಯೊಂದು ಪೋಂಡು ಶ್ರೀ ಶ್ರೀ ಅಸ್ತಂಗತ ನಿರಂಜನ ಸ್ವಾಮೀಜಿಲು ಈ ಒಂದು ಯಕ್ಷಗಾನ ಮಂಡಳಿ ನಡಪಡೋದಿತ್ತೇರು ಅಂಡ ಒಂದು ಯಕ್ಷಗಾನ ನಡಪುಂಡು ಬಂದಾಗ ಒಂದು ಆನೆ ಕಟ್ಟಿನಕ್ಕ ಪನ್ಪನ ಪಾತ್ರ ಕೇಳ್ದ ಅಂಚ ನಿರಂಜನ ಸ್ವಾಮಿಲಿಲ್ಲ ಒಂದು ಬಂಗ ಒಂದು ಬರ್ಪಿನ ಸಮಯಡು ಏರ್ನ ಕೈ ಕುಕ್ಕೊಂಡ ಆ ಒಂದು ತೂನಗ ಇದಕ್ಕೆ ನಿಕ್ಲಿಗೆ ಗೊತ್ತುಂಡು ರಡ್ಡ ಮೇಟ್ ತೋಜೊಂದುಂಡು ನಂಗೆ ಕಟ್ಔಟು ಜಯಸಿ ಸುವರ್ಣರಿಗೆ ಕೊರಲ ಹೆಚ್ಚ ಪನ್ನಗ ಆಲೋಚನೆ ಮಾಡ್ತೀರಿ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿನ ಜಯಸಿ ಸುವರ್ಣರನ್ನ ಆ ತೋಳ್ತೆಕ್ಕಿಗೆ ಕೈಗೆ ಪಾಡಿಯರು ನಾರಾಯಣ ಗುರುಕುಲನ ಪುದರಡಿತ್ತಿನ ಗುರುನಾರಾಯಣ ಯಕ್ಷಗಾನ ಮಂಡಳಿನ ಜಯಸಿ ಸುವರ್ಣರು ಮಿತ್ತು ಕನ್ನಡ ಪನ್ಪಗತ್ತು ಏರು ಆಯ್ಕೆ ಬೋಡ್ತಿಲಕ್ಕೆ ವ್ಯವಸ್ಥೆನ ಮಾತ ಮಲ್ಪೇರು ಆಯ್ಕೆ ಬೋಡ್ತಿನ ಪರಿಕರಣ ಮಾತ ಮಲ್ಪೇರು ಆಯ್ಕೆ ಬೋಡ್ತಿನ ವಸ್ತ್ರ ವಿನ್ಯಾಸನ ಮಾತ ಮಲ್ಪೇರು ಇದಕ್ಕೆ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿ ಮಹಾರಾಷ್ಟ್ರದ ಮನ್ನಡು ಮಾತ್ರ ಆಗ್ತವಂದೆ ಗುಜರಾತ್ಗಳ ಬೋದು ನಮ್ಮ ಕಾರ್ಯಕ್ರಮ ಕೊಡ್ತಾ ಪೂರ್ಣಗಳ ಬೋದು ಕಾರ್ಯಕ್ರಮ ಕೊಡ್ತಾ ಇಂಚಿನ ಗುರುನಾರಾಯಣ ಯಕ್ಷಗಾನ ಮಂಡಳಿ ಅವೇತು ಕಾರ್ಯಕ್ರಮ ಮಾತ ಕೊರೊಂದು 2005ನೇ ಇಸವಿಡು ನಮ್ಮ ವಜ್ರ ಮಹೋತ್ಸವ ಮಂತ ಅಂಚನೆ 1992ನೇ ಇಸವಿಡು ನಮ್ಮ ಸುವರ್ಣ ಮಹೋತ್ಸವ ಮಾತ ಮಂತ ಅಂಚನೆ 2 ವರ್ಷದ ದುಂಬು ನಮ್ಮ ಈ ಒಂಜಿ ಇರಿದ ಅಮೃತ ಮಹೋತ್ಸವಕ್ಕೆ ನಮ್ಮ ಉದ್ಘಾಟನೆ ಆಗಿ ನಮ್ಮ ದೀಪ ಬತ್ತಾಯ ಅದು ಬೊಕ್ಕ 75ನೇ ವರ್ಷಡು 75ನೇ ಕಾರ್ಯಕ್ರಮ ಕುರಿತು ಮಲ್ಲ ಒಂಜಿ ಮೊತ್ತನ ದೀದು ನಮ್ಮ ಕಲಾವಿದರ ಕಲೆಗೆ ಅಕಲ ಬಂದ ಬಡವಗೂ ದಾದಾಂಡ ಕೋರಡು ಪನ್ಬಲಕತ್ತಿನ ನಿರ್ಧಾರ ಆನೆ ಕಾರ್ಯಕಾರಿ ಸಮಿತಿ ಮಲ್ತಡು ಆನ ನಮಗೆ ತಿರುನಕ್ಕನೆ ಆ ಒಂಜಿ ವಜ್ರಮ ಈ ಒಂಜಿ ಕಾರ್ಯಕ್ರಮ ನನಗೆ 75 ಮಲ್ಪರ ಅಸಾಧ್ಯವಾದ ಪೋಡು ಕೊರೋನಾ ಪನ್ಪುತ್ರ ಕಪಿ ಮುಷ್ಟಿಗೆ ನಮ್ಮ ಮಾತ ತಿಕ್ಕದು ಬುರಿಯ ಆ ಸಂದರ್ಭ 75 ಮಲ್ಪರ ಆಯ್ತಿಂದಲ್ಲ 51 ಯಕ್ಷಗಾನ ಮಲ್ದಿನ ಹೆಗ್ಗಳಿಗೆ ಈ ವರ್ಷಗಳು ನನಗೆ ಸಿಗಲು ಅಲ್ಪಕ ಸಮಾರಂಭದ ಮುಟ್ಟುಲಿಡು ಬತ್ತ ನಮ್ಮ ಮಾತಪತಿ ಇನ್ನೊಂದುದ ಇನ್ನೇ ಕಾಂಡೆ ಎಕಡೆ ಪನಲೆಕ್ಕನೆ ಅಣ್ಣಿ ಶೆಟ್ರು ಬಾರಿ ಪೊರ್ಲುಡೆ
ತ್ಯಾಗದ ಪ್ರತೀಕವಾಯಿನ ಈ ಒಂಜಿ ದೀಪವನ್ನು ಪೊತ್ತಾದ ನಂಗೆ ಕೊರಿಯರು ಅವು ದೀಪ ಎಂಚ ತ್ಯಾಗದ ಪ್ರತೀಕವಾದ ಬುಲ್ಪು ಕೊರದು ಕಾರದ ಮುಂದೆ ಕತ್ತಲೆ ನೀಡಲ್ಲ ದೇವರನವೇನ ಕಲಾವಿದರ ಬದುಕಲ ಕತ್ತಲೆ ಇಪ್ಪರ ಸಾಧ್ಯತೆ ಉಂಟು ಆಂಡ ತೂಪಿನ ಕಲಾಭಿಮಾನಿಯ ಕಾರಣ ಮೋಲಿಡ್ ತೆಲಿಗೆ ಕಲ್ಪಲಕದ ಕಲಾಭಿಮಾನಿಯ ಕಾರಣ ತ್ಯಾಗ ಒಂದು ನೆಟ್ಟು ಅಂಚದ ತ್ಯಾಗದ ಪ್ರತೀಕವಾದ ದೀಪ ಅರುಳ ದೀಪಡು ಪನೊಂದು ಈ ಪ್ರಾಸ್ತಾವಿಕವಾದ ಕಾಲ ಯಕ್ಷಗಾನ ಮಂಡಳದ ಬಗ್ಗೆನೆ ಪನೊಂದು ಇತ್ತೆ ನಮ್ಮ ಈ ಮಸ್ತೋ ಕಲಾವಿದರಾಗಲು ಇನಿ ಅಗಲದುಲ್ಲೆ ನಮ್ಮನ್ನು ಮಾತು ಬುಡ್ದು ಬೋದುಲೇರು ಅಕಲೆಗೆ ನಮ್ಮ ಅಕಲ ದಿವ್ಯ ಚೇತನಗೂ ಕಲಾವಿದರ ಅಕಲೆಗೆ ವಿಶೇಷವಾದ ನಮ್ಮ ಜಯಸಿ ಸುವರ್ಣರಿಗೆ ಅಂಚನೆ ಯಕ್ಷಗಾನ ಕಲಾ ದಿವಂಗತ ಈಶ್ವರ ಹೆಜ್ಮಾಡಿರು ಭಾರಿ ಒಂಜಿನಕ್ಕೆ ಪೂರ್ವ ಜನ ಅಂಚನೆ ಮಸ್ತ್ ಜನ ಗಣ್ಯರನಗಳುಳ್ಳೇರು ಅಕಲೆಗೆ ಮಾತಿರಳ ಶ್ರದ್ಧಾಂಜಲಿ ಕೊರಂದು ಅಂಚನೆ ಆಯ್ತು ಒಟ್ಟಿಗೂ ನಮ್ಮ ಒಟ್ಟಿಗೆ ವೇದಿಕೆ ಉಳ್ಳೇರು ಡಾಕ್ಟರ್ ಆರ್ ಕೆ ಶೆಟ್ಟರು ಆರ್ಲ ಇಂಚು ಅರ್ನ ಮಾತೃಶ್ರೀನ ಕಳೆ ಉಳ್ಳೇರು ಅಂಚನ ಅರ್ನ ದುಃಖದೊಟ್ಟು ನಮ್ಮ ದುಃಖ ಪಾಲ್ಗೊಳ್ಳದ ಪತ್ರ ಒಂಜಿ ಸಂದೇಶವನ್ನು ನಮ್ಮ ಅಡೆಗೆ ಬಂಟರ ಸಂಘ ನಮ್ಮ ಕಡಪುರದ ಅಧ್ಯಕ್ಷರ ಪರವಾದ ಒಂದು ಮಾತದ ಒಟ್ಟಿಗೂ ಅಕಲ ಮಾತ್ರೆಗಳ ದೇವರ ಶ್ರದ್ಧಾಂಜಲಿ ನಮ್ಮ ಅರ್ಪಣ ಸಾಹಿತ್ಯ ದಿಕ್ಕಡ ವೈಕುಂಠಾಧಿಪತಿನ ಹರಿ ಓಂ ಶಾಂತಿ. ಇದು ಒಟ್ಟಿಗೂ ಯಾನು ಪುದರ್ ಪಣ್ಣೀರೆ ಮಾತ್ರ ಪೋಯ ಇಕ್ಲೆ ಮಾತ್ರ ಗೊತ್ತುಂಡು ಯಕ್ಷಗಾನದ ಸವ್ಯಸಾಚಿ ಬೊಟ್ಟಿಗರೆ ಪುರುಷೋತ್ತಮ ಪೂಂಜೇರು ಈ ವೇದಿಕೆಯಲ್ಲಿ ಬರ್ತದೆ ಮೂಲ ಬರ್ತದೆ ನಮ್ಮ ಮಾತ್ಯ ಮಸ್ತ್ ಜನ ಶಿಷ್ಯರಾಗಲೆಲ್ಲ ಆರು ಉಣ್ಣು ಮಲ್ಪಾದಿರು ಕಟಿಲಮ್ಮನ ಆ ಜಾಗಗಳ ಸೇವೆ ಮಾಡಿದಾರೆ ಅರೆಗಸರಾದ ನಮ್ಮ ಕೊಡರ ಚರಮಾಂಜಲಿ ಮಲ್ಪಾಗ ಕ್ಷಮಿಸಿ. ಓಂ ಶಾಂತಿ. ಈ ಪೊರ್ತುಡು ಬಿನ್ನೇರಿನ ಕನ್ನ ಪರಿಚಯ ಮಲ್ಪಲಕ್ತಾನ ನಮ್ಮ ಸಂಪ್ರದಾಯ ಉಂಟು ಎಕಡೆ ಯಾನು ಐಕಳ ಹರಿಶೆಟ್ರ ಪೋರೆಂಡು ಪಂಡದು ಅರೆಂಡು ಚೂರು ದುಮ್ಮು ಎತ್ತದು ನಮ್ಮ ಅರಣ್ಣ ಪರಿಚಯ ಪುರ ಮಲ್ಪರೆ ಆತುಜಿ ಅಂಡ ಆರ್ನ ಪರಿಚಯ ನಿಕಲ್ ಪಲ್ಲೆಕಲೆ ಮಾತಿರಿತ್ತಿನ ಕನೆ ನಿಜವಾದ ಆರ್ನಿ ಸಮಾಜ ಸೇವೆಗೆ ಜಯಸಿ ಸುವರ್ಣರ್ನ 60 ಕಟ್ಟ ಅಭಿಮಾನಿಯಾದ ಆರು ಸಮಾಜ ಸೇವೆ ಮಲ್ತದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಅದಕ್ಕೆ ನಮ್ಮ ಆಲ್ರೆಡಿ ಗೌರವ ಮಂದ ಆರ್ನ ಒಟ್ಟುಗಳು ಏನೇ ವಸಂತ್ ಶೆಟ್ರು ನಮ್ಮೊಟ್ಟಿಗೆ ವೈದುಲ್ಯರು ಅರಣ್ಯಗಳ ಕಾರ್ಯಕ್ರಮದ ನಿಮಿತ್ತ ಪೋರೆತ್ತಿಟ್ಟವರವಾದ ಅರಣ್ಯ ಕಿರು ಪರಿಚಯಟ್ಟು ಅರಣ್ಯ ಗೌರವಿಸೋಡು ಪಡೆದ ಅಧ್ಯಕ್ಷರ ಕೆಲವೊಂದಲ್ಲ ಮುರುಣ್ ಬಂಡ್ ಸಂಘದ ಒಂದು ಅಧ್ಯಕ್ಷರಾದ ಯುವ ಉದ್ಯಮಿಯಾದ ಒಂದು ಯಕ್ಷಗಾನ ಲೆಕ್ಕತ್ತಿನ ಇಂಚಿನ ಒಂದು ಸಾಹಿತ್ಯ ಕ್ಷೇತ್ರಗೂ ತನ್ನದ ಆಯ್ನಾತ್ ಸಹಾಯ ಮತ್ತೊಂದು ಏರಿಯಾನಗಳು ಕಲಾಕ್ಷೇತ್ರಗಳು ಕೆಲಸ ಮಲ್ಪೇರು ಹಾಕ್ಲಿಗೆ ಯಾನುಲ್ಲೆ ಪಂಡದ ಬೆರಿತಟ್ಟದ ಸಹಕಾರ ಮಲ್ಪನ ವಸಂತ್ ಶೆಟ್ರು ನಮ್ಮೊಟ್ಟಿಗೆ ಅರೇನು ಬಾರಿ ಒಂದು ಆತ್ಮೀಯವಾದ ಸ್ವಾಗತ ಮತ್ತೊಂದು ನಮ್ಮ ಕೊರ್ಪಿನ ಕಿರು ಗೌರವವನ್ನು ಆರು ಸ್ವೀಕಾರ ಮಲ್ಪಡು ಅಧ್ಯಕ್ಷರ ಯಾನ ಕೆಲವೊಂದಲ್ಲೇ ಅರೆಗೆ ಕೊರ್ಪಿನ ಗೌರವ. ಯಕ್ಷಗಾನ ಮಂಡಲದ ಅಮೃತ ಮಹೋತ್ಸವ ಸೇರಿದಿನ ವೇದಿಕೆಡಿತ್ತಿನ ಬಿಲ್ಲವ ಅಸೋಸಿಯೇಷನ್ದ ಅಧ್ಯಕ್ಷರಾಣ ಹರೀಶ್ ಅಮೀನ್ ಇನಿ ದೀಪ ಪ್ರಜ್ವಲನ ಮಂತಿನ ನಮ್ಮ ಅನ್ನಿ ಶೆಟ್ರು ಮುಖ್ಯ ಅತಿಥಿ ವೇದಿನ ಐಕಲ ಹರೀಶ್ ಶೆಟ್ರು ಅಂಜನೆ ವೇದಿಕೆಡು ಬೊಕ್ಕ ವೇದಿಕೆಡ್ತಿತ್ತು ವಿರಾಜಮಾನ ಆದಿತ್ತಿನ ಮಾತ ಗಣ್ಯರು ಬಿನ್ನೆರು ಎನ್ನ ಮೋಕೆದ ಬಂಧು ಬಾಂಧವರು ಅಂಚನೆ ಕಲಾಭಿಮಾನಿಲೆ ಎನ್ನ ಕಾಲಿ ಶುಭಾಶಯ ಅಂಡಲ ನಮ್ಮ ಹಿರಿಯರ ನಗಲು ಒಂಜಿ ಸ್ವಲ್ಪ 100 ವರ್ಷ ತುಂಬು ನಮ್ಮ ಒಂಜಿ ಊರು ಬಿಡ್ದು ಮೂಲ ಬತ್ತದ ಜೀವನ ಮಲ್ತಂತೀರು ಅದಾಗ ಬೇತೆ ಬೇತೆ ಸಮಾಜದ ಜನಕುಲು ಹಿರಿಯರ ನಗಲು ಅಗಲ್ನ ಸಮಾಜದ ಜನಕುಲಿಗೆ ಅಗಲ್ನ ಸುಖ ಕಷ್ಟವು ಸ್ಪಂದಿಸುವನ ಒಂಜಿ ಉದ್ದೇಶ ಗಾತ್ರ ಬೇತೆ ಬೇತೆ ಸಂಘ ಸಂಸ್ಥೆ ಕಟ್ಟದು ಇನಿ ಏನಂದಜಿ
ನಮ್ಮ ಬಂಟರ್ ಸಂಗುಲ್ಲ ಸ್ವಲ್ಪ ಆಜಿ ವರ್ಷ ಆಂಡ್ ಅಂಚನೆ ನಮ್ಮ ಬಿಲ್ಲವ ಅಸೋಸಿಯೇಷನ್ಗೆ 89 ಇಯರ್ಸ್ ಆಂಡ್ ತುಳಿ ಮಲ್ಲ ಯಾಕಂದ್ರೆ ಮೇರೆ ಪಲ್ಲೆಕ್ಕನೆ ನಂಗೆ ಅದಾಗ ಭಾರತ ದೇಶಕ್ಕೂ ಸ್ವಾತಂತ್ರ್ಯ ತೆಗೆದಿಜಿ ಆ ಸಮಯಡ್ಲ ಆ ನಮ್ಮ ಊರುಡು ಭತ್ತದ ಮೂರು ಸಂಘ ಕಟ್ಕೊಂಡ ಅವು ಮಲ್ಲ ವಿಷಯ ನಮ್ಮ ಆಗಲಿ ಮಾತರಿಗಳ ಅತಿಯ ಸ್ಮರಣ ಆಯ್ತೊಟ್ಟಿಗೆ ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆದ ಒಂಜಿ ಮಲ್ಲ ಕಲೆ ಪಂಡ ಯಕ್ಷಗಾನ ಐಕ್ ಗಂಡು ಕಲೆಂದೇ ಪುದರ್ದಿದ್ದೀರಿ ಅಂಡ ಇಂದಿನ ದಿನೋಡು ಅವು ಗಂಡು ಕಲೆ ಅದು ಉರಿದಿಜಿ ನಮ್ಮ ಶ್ರೀಮತಿ ಗೀತಾ ಎಲ್ ಭಟ್ರುಲ್ಲೇರಿ ಇನಿ ಮಹಿಳೆಯರ ಅವನ್ ಏಕ ಭಾಗವಹಿಸಿದ್ರೆ ಮಲ್ಲ ಬೇರೆ ಬೇರೆ ಮಂಡಳಿ ಕಟ್ಟದಿರಿ ಅಂಚನೆ ಚಿನ್ನರ ನಮ್ಮ ಜೋಕುಲ್ಲ ಇಂಚಿನ ಒಂಜಿ ಮಂಡಳಿ ಕಟ್ಟದು ಅವಿನ ಮಾತಿರ್ಲ ನಮ್ಮೊಂಜಿ ಏಕೆ ಸಪೋರ್ಟ್ ಮಂತೊಂದುಲ್ಲ ಖಂಡಿತವಾದಲ್ಲ ಬೋಡು ದೇಪಂಡ ಒಂದು ನಮ್ಮ ಜೀವನಕ್ಕೂ ನಮ್ಮ ಒಂಜಿ ಈ ಒಂಜಿ ಜನಕ್ಕೂ ಬಿಡ್ತು ನೆಕ್ಸ್ಟ್ ಜನರೇಷನ್ಗಳ ಮುಂದಿನ ನಮ್ಮ ಅವಿನ ನೆಕ್ಸ್ಟ್ ಜನರೇಷನ್ಗೆ ನಂಗೆ ಈ ಒಂದು ಕಲೆಯನ್ನು ಹೊರಪೋನ ನಮ್ಮ ಒಂಜಿ ಕೆಲಸ ಮಲ್ಕೊಡು ಅನ್ಫಾರ್ಚುನೇಟ್ಲಿ ಯಾನು ತೂಪೆ ಜೋಕುಲು ಇಜ್ಜೆರು ನಮ್ಮ ಜೋಕುಲೆಗೆ ಎತ್ತ ಒಂಜಿ ವಿಷಯವನ್ನು ನಮ್ಮ ತಿರುಪಾಗ ಆಗಲಿ ಇನ್ವಾಲ್ವ್ ಮಲ್ಪುಗ ಪಣಂದು ಯಾನು ಈ ಅಮೃತ ಸಮಸ್ಯೆಗೂ ಕುಡರ ಎನ್ನ ಶುಭಾಶಯ ಕೊರಂದು ಏನನ್ನು ಇದರಲ್ಲಿ ಎತ್ತದು ದೊಡ್ಡ ಪಾತ್ರ ಅವಕಾಶ ಮಲ್ತುಕೋರಿನ ಬಿಲ್ಲವಾಸ್ ಅಸೋಸಿಯೇಷನ್ ಅಂಚನೆ ಈ ಒಂದು ಮಂಡಳಿಗೆ ನಾನು ಎನ್ನ ಹೃತ್ಪೂರ್ವಕ ಧನ್ಯವಾದ ಕೊಡು ಉಳಿದ ಸೊನ್ನ ಸಂದವಂದು ನಮಸ್ಕಾರ ಬಂಟು ಸಂಘ 6 ಸಂಪತ್ತಾಜಿ ವರ್ಷದ ಈ ಬಂಟು ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿ ಆರ್ ಕೆ ಶೆಟ್ರು ನಮ್ಮ ಗುಲ್ಲೇರು ಈ ಕಡೆ ಅನ್ಪನ ಲೆಕ್ಕನೆ ಆರ್ನ ಅಮ್ಮ ಅಪ್ಪೆ ಶೆಟ್ರು ಇತ್ತೀಚೆಗೆ ಆರು ದೈವಾದಿರಾತ್ರಿ ಅಪ್ಪನ ಅಪ್ಪಗೇನು ಆರು ಕಳೆ ಪೂಜೆ ನಂಡಲ ನಮ್ಮೈತೆ ಆರ್ನ ದುಃಖದೊಟ್ಟು ಖಂಡಿತ ಸಹಭಾಗಿಯಾತ ಆರ್ ಇನ್ನು ನಮ್ಮ ಗೌರವವು ಆರು ಪಾತ್ರರಾತಿರು ನಿಕ್ಲೆ ಮಾತ ಗೊತ್ತಪ್ಪು ಒಂಜಿ ಎಡ್ಡೆ ಆರ್ಥಿಕ ತಜ್ಞಾದುಲ್ಲೇರು MDRT ನಿಕ್ಲೆ ಗೊತ್ತು ಪರ್ಯಾವು $1 million ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಮೇಲೆ ಕೂಡ ಹಾಕೊಂಡ ಐತೆ ಆರು ಪಾಲ್ಗೊಂಡಿದ್ದಾರೆ ಇನಿ ಆರ ಅಮ್ಮನ ದುಃಖ ಇತ್ತಿನಟ ಅವರ ನಮ್ಮದ ಗೌರವನು ಬೇತೆ ಆರು ಸ್ವೀಕಾರ ಮಲ್ಪುಜರು ಅಂಡ ಆರಕ್ಕೆ ನಮ್ಮ ಮಾತಾರ ಕಡಪುಡುಗರು ಈ ಸಂದರ್ಭಡು ನನಾಂತ ಎಂಕಲ್ನ ಸಹಕಾರ ಇಲ್ಲಿನ ಒಟ್ಟುಗೊಂಡು ಈನ ಸಹಕಾರ ಇಪ್ಪಡು ಪನ್ನೊಂದು ನಿಕ್ಲೇನೆ ಎಂಗಳು ಈ ಸಂದರ್ಭಡು ಬೀಳ್ಕೊಡೆ ಸಂತೋಷ ಬಿಲ್ಲವರ ಅಸೋಸಿಯೇಷನ್ದ ಮಾಜಿ ಅಧ್ಯಕ್ಷರಾದ ಒಂಜಿ ಬಿಲ್ಲವ ಭವನ ಅನಗ JC ಸುವರ್ಣರ್ನ ಒಂಜಿ ಇಟ್ಟಿಗೆ ಮಾತಿರಲಿ ಬಿಲ್ಲವ ಭವನ ಬೋರೋಡು ಪಂಡದು ಐತ ಜವಾಬ್ದಾರಿ ನೀರೇ ಕೊರ್ಕಾಂದು ಪನ್ನಗ ತೋಜಿನಿ ಶ್ರೀಮಾನ್ LV ಅಮೀನ್ರು ಆ LV ಅಮೀನ್ರಿಗೆ ಆ ಜವಾಬ್ದಾರಿ ಕುರಿಬೇಕ ಪ್ರತಿ ಒರಿಯನ ಪ್ರತಿ ಜಾಗಕ್ಕೆ ಹೋದು ಆ ಒಂಜಿ ಮಲ್ಲ ಕೆಲಸವನ್ನು ಮಾಡಿದರು LV ಅಮೀನ್ರು ಆದ ಒಂದೇ ನಮ್ಮ ಇನಿ ಯಾವ ಒಂಜಿ ಸಂಭ್ರಮಡು ಉಲ್ಲನ ಆ ಒಂಜಿ ಸಂಭ್ರಮದ ಯಕ್ಷಗಾನ ಮಂಡಳಿ ನಿರಂಜನ ಸ್ವಾಮಿನ ಐಟ ಇಪ್ಪನಾಗ ಒಂಜಿ ಸಮಯಡು ಬಂದಾಪಿನ ಪರಿಸ್ಥಿತಿಗೆ ಬಂದಾಗ ನಾನು ಪನ್ಲಕ್ಕನೆ JC ಸುವರ್ಣ ಕೈಗೆ ಬರೋದು ಅಂಡ ಐಟಿ ಕೆಲವು ಸತಿ ಮೀಟಿಂಗ್ ಆಡಾಯ್ತ ಆ ಮೀಟಿಂಗ್ ಇತ್ತಿನಾರು ಒರಿ ನಮ್ಮ LV ಅಮೀನ್ರು ಕೊಬ್ಬರಿ ವಾಮಂಡಿ ಪೂಜಾರು ನಮ್ಮ ಗೌರವ ಮಲ್ಪರಲ್ಲ ಅವರು ಅಂಚ ಆ ಏಳಿಗೆ ಕಸರದ ಶ್ರಮಿಸಿದ LV ಅಮೀನ್ಲ ನಮ್ಮ ಒಟ್ಟುಗುಲ್ಲೇರು ಇನ್ನು ಮುಖ್ಯ ಅತಿಥಿ ಆದುಲ್ಲೇರು ಬೇರೆ ಬೇರೆ ಕ್ಷೇತ್ರಡು ಸಾಮಾಜಿಕ ಕ್ಷೇತ್ರದೊಟ್ಟಿಗೂ ದೊಡ್ಡಿಕಟ್ಟವನ್ನು ಎತ್ತಿನ ಊರ್ದ ಅರ್ನ ಮಲ್ಲ ಕ್ಷೇತ್ರಡು ಪರಶಿವನ ಸೇವೆ ಮಲ್ಪೊಂದು ಅಂಚನೆ ಯಕ್ಷಗಾನಗಳ ಬಚ್ಪೆದ ಆ ಒಂಜಿ ದೊಡ್ಡಿಕಟ್ಟ ಕ್ಷೇತ್ರ ಮಹಾತ್ಮೆನೆ ಪನ್ಪನ್ನು ಯಕ್ಷಗಾನ ಮಲ್ಪದಿರದಲ್ಲ ವಾರನ ಮುತ್ತಾಲಿಗೇಡ ಆತನು ಅಂಚನ ಶ್ರೀಮನ್ LV ಅಮೀನ್ರು ನಮ್ಮ ಒಟ್ಟುಗುಲ್ಲೇರು ಅರೇನು ಆತ್ಮೀಯವಾದ ಸ್ವಾಗತ ಮತ್ತೊಂದು ನನಾತ್ ಅರೆಗೆ ಸಮಾಜ ಸೇವೆ ಕೊರಡು ಭಾರತ್ ಬ್ಯಾಂಕ್ನ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದಾರೆ ಆ ರಾಜಕೀಯ ಕ್ಷೇತ್ರಗಳು ವಿಶೇಷವಾದ ಭಾರತೀಯ ಜನತಾ ಪಕ್ಷಗಳು ವಿಶೇಷವಾದ ಸ್ಥಾನಮಾನಗಳು ಕೆಲಸ ಮಾಡುತ್ತಿದ್ದಾರೆ ಅರೇನು ಆತ್ಮೀಯ ಸ್ವಾಗತ ಮತ್ತೊಂದು ಅಧ್ಯಕ್ಷರಿಗೆ ಕೊರಪಿನ ಪುಷ್ಪ ಗೌರವನು ಆ ಆತ್ಮೀಯವಾದ ಸ್ವೀಕಾರ ಮಲ್ಪಡು ಮಾಡಿದೆ ಅಡಕೆ ಅನ್ನೋದಿಲ್ಲ
ಅಂಚನೆ ಅಧ್ಯಕ್ಷರನ್ನ ದತ್ತ ಬರಿಗಳು ಕುಲ್ದಿನಾರು ಎಗಡೆ ಅನ್ಪನೆ ಲೆಕ್ಕನೆ 75 ದೀಪವು ಒಂಜಿ ಸಾಕ್ಷಿಯಾದ ಆರ ದೀಪ ಉದ್ಘಾಟನೆ ಮತ್ತು ಕೊಡ್ತಿನಾರು ನಮ್ಮ ಧರ್ಮದರ್ಶಿಗಳು ಅಣ್ಣಿ ಶೆಟ್ರು ಗನ್ಸೋಲಿಗೆ ಪೋಣಾಂಡ ಅಪ್ಪೆ ಮೂಕಾಂಬಿಕೆನ ದರ್ಶನಗೂ ನಂಗೆ ಕೊಲ್ಲೂರಿಗೂ ಪೋಡುಂದುಜ್ಜಿ ಈ ಗನ್ಸೋಲಿಗೆ ನಮ್ಮ ಪೋಣಾಂಡ ಅಪ್ಪನ ದರ್ಶನ ನಂಗೆ ಸಿಕ್ಕರ ಸಾಧ್ಯತೆ ಉಂಟು ಆಯ್ತಾ ಒಂಜಿ ವಿಶೇಷವಾದ ಮುತುವರ್ಜನೆಗೆ ತಂದು ಆ ಕ್ಷೇತ್ರ ಅಭಿವೃದ್ಧಿ ಮಲ್ಪೊಂದು ಆ ಜಾಗಗಳ ಕಲಾಮಾತಿನ ಸೇವೆ ಮಲ್ತೊಂದು ಗುರುನಾರಾಯಣ ಯಕ್ಷಗಾನ ಮಂಡಳಿಗೆ ಸತತವಾದ ಯಕ್ಷಗಾನ ಕೊರೊಂದು ಆ ಯಕ್ಷಗಾನ ಪ್ರೇಮಿಯಾದ ನಮ್ಮೊಟ್ಟಿಗೆ ಇನ್ನೇ ಒಳ್ಳೆಯರು ನಿಜವಾದ ದುಮ್ಮದ ಸಮಯಗಳ ಆರ ಈ ಕಾರ್ಯಕ್ರಮ ಬತ್ತದ ನಂಗೆ ಆನೆ ಉದ್ಘಾಟನಾ ಕಾರ್ಯಕ್ರಮಗಳು ಬತ್ತದ ನಂಗೆ ಸಹಕಾರ ಮಲ್ದಿನಾರು ಆತ ಅರ್ಥವಂದೆ ಆರ ಪರಿಸರ ಪಡು ಬೇರೆ ಮಾತಿರಲ್ಲ ನಮ್ಮ ಯಕ್ಷಗಾನದ ಬಗ್ಗೆ ಬಹಳ ಒಂಜಿ ಅಭಿರುಚಿಯಾದ ಆರು ಪಾತ್ರನಾರು ಅಲ್ಲಿನ ಇನಿ ಆತ್ಮೀಯವಾದ ಸ್ವಾಗತ ಮಲ್ತೊಂದು ಅಧ್ಯಕ್ಷರು ಅಲ್ಲಿಗೆ ಗೌರವವನ್ನು ಕೊರಡು ಅಣ್ಣಿ ಶೆಟ್ರೆ ಇರಲೆಕ್ಕ ಧರ್ಮದರ್ಶನಗಳ ಧರ್ಮ ಪ್ರೇರಣ ತಿಕ್ಕಡೆ ಪಣೊಂದು ಇದಕ್ಕೆ ಕೊಟ್ಟಿನ ಈ ಗೌರವ ಅಂಚನೆ ಅಣ್ಣಿ ಶೆಟ್ರನ್ನ ದತ್ತ ಮರಿಗಳು ಕುಲ್ದಿನಾರು ಶ್ರೀಮಾನ್ ವಿದ್ಯಾನಂದ ಕರ್ಕೇರ ನಿಕ್ಲೆ ಮಾತ ಗೊತ್ತ ಲೆಕ್ಕನೆ ಮೇರು ನಮ್ಮ ಪ್ರತಿಷ್ಠಿತ ಸಂಸ್ಥೆ ಬಿಲ್ಲವರ ಸೊಸೈಟಿ ಪ್ರಾಯೋಜಿತ ಭಾರತ್ ಬ್ಯಾಂಕ್ದ ಮೇರೆ MD ಬೊಕ್ಕ CEO 1972 ಇಸವಿಡ್ ಭಾರತ್ ಬ್ಯಾಂಕ್ ನಮ್ಮ ಹಿರಿಯರ ಕನಸಾದ ಶ್ರೀಮಾನ್ ವರದು ಉಳ್ಳಾಲನ ಮುತಾಲಿಕೇಡು ಚೇರ್ಮನ್ಶಿಪ್ ನಮ್ಮ ಆ ಒಂಜಿ ಬ್ಯಾಂಕ್ ಉದ್ಘಾಟನೆ ಆಯ್ನ ಬೊಕ್ಕ ಆ ಒಂಜಿ ಬ್ಯಾಂಕ್ದ ಶ್ರಮಕ್ಕೂ ಮಸ್ತ್ ಜನ ಶ್ರಮ ವಹಿಸಿದ್ದಾರೆ ಅಂಚನೆ ಶ್ರೀಮಾನ್ ವಿದ್ಯಾನಂದ ಕರ್ಕೇರ್ ಈತ ತಾರೀಕಡು ಭಾರತ್ ಬ್ಯಾಂಕ್ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಆ ಭಾರತ್ ಬ್ಯಾಂಕ್ದ ಉನ್ನತಿಗಸರಾದ ರಾತ್ರಿ ಪಗೆಲು ಶ್ರಮಿಸಲಿಕ್ಕತ್ರ ಅವ್ರ ಶ್ರಮಜೀವಿ ಆರ್ನ ಕಸ್ಟಮರ್ ರಿಲೇಷನ್ಶಿಪ್ ಪರ್ಯಾವು ಆರ್ನ ದುಮ್ತೋನಗ ಅತ್ತೊಂದೆ ಒಂಜಿ ಸಿಬ್ಬಂದಿ ವರ್ಗದ ಕಳ್ಳ ಆರ್ನ ಹಸನ್ಮುಖಿ ಅಂಚಿತನ ಆರ್ನ ತಿಳಿಕೇಡು ಆರ ಪಾತ್ಯರ್ನ ಯಾವು ನಿಜವಾದ್ಲ ಆರ್ಡ ಪಾತ್ಯರ್ನಗನೆ ಅಂದು ಎಂಗಲಿಗೆ ಆರನ ಮಿತ್ತಿನ ಬಾಸ್ ಆರ್ಡ ಪಾತ್ಯರ್ನಗ ಆರೆಂಗಲ್ MD ಎನ್ನುಜಿ ಆರ ಎಂಗಲ್ ಒಂಜಿ ವಿಶೇಷವಾಯಿನ ಎಂಗಲಿಗೆ ಶಕ್ತಿನ ಕೊರಟು ಎಸ್ ನೀವು ಕೆಲಸ ಮಲ್ಪಲೆ ಈಗ ದಾರ ತೊಂದರೆ ಹೆಚ್ಚಿ ಮಲ್ಪಲಕ್ಕಂತ ಎಂಗಲೆ ಮಾತ್ರೆಗಳ ಒಂಜಿ ಹುಮ್ಮಸ್ ಇಡೀ 1,000 ಸ್ಟಾಫ್ಗಳು ಒಂಜಿ ಎಕ್ದಮ್ ಅವನ ಪೊರುಳೆ ಪಸ್ಬೋದು ಅಂಚನೆ ಭಾರತ್ ಬ್ಯಾಂಕ್ದ ವಿಶೇಷವಾಂಚಿತ್ತಿನ ಆ ಒಂದು ಶಕ್ತಿದ ಒಟ್ಟಿಗೂ ನಡಪನಾರ ನಮ್ಮ ಮಾತ್ರೆಗಳ ಪ್ರೀತಿದ ವಿದ್ಯಾನಂದ ಕರ್ಕಿ MD ಮೇರೆ ಮಾತ್ರೆಗಳ ಪರವಾದ ಆತ್ಮೀಯವಾದ ಸ್ವಾಗತ ಮಾಡಿಕೊಂಡು ಅತಿಥಿನಗಳು ಅದಕ್ಕೆ ಮಾತ್ರೆಗಳ ಗೌರವಿಸೋಡು ವಿದ್ಯಾನ್ ಸರ್ ಇರಗೆ ಸ್ವೀಕಾರ ಮಾಡಿದ ಧನ್ಯವಾದ ಅಂಚನೆ ಆರ್ನ ದತ್ತ ಮರಿಗಳು ಕುಲ್ದಿನಾರು ನಂಗೆ ಮಾತ್ರೆ ತಿಳಿದಿಲ್ಲಕ್ಕನೆ ಆರು ಶ್ಯಾಮ್ ಎನ್ ಶೆಟ್ರು ನಿಗಲೆ ಗೊತ್ತು ಪರ್ಯಾವು ಬಂಟರ ಸಮಾಜದ ರಡ್ಡು ಕಣ್ಣದು ಬನ್ನಗ ಅವು ಒಂಜಿ ಬಂಟರ ಸಂಘ ಬೊಕ್ಕೊಂಜಿ ಬಾಂಬೆ ಬಂಟ್ಸ್ ಅಸೋಸಿಯೇಷನ್ದ ಅಧ್ಯಕ್ಷರಾದ ಅಲ್ದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದನಾರು ಶ್ಯಾಮ್ ಶೆಟ್ರು ಆತ ಅರ್ಥ ಒಂದೇ ಆರೊಂಜಿ ಯಕ್ಷಗಾನ ಪ್ರೇಮಿ ಕಲಾವಿದರನ್ನ ಮಿತ್ತಿತ್ತಿನ ಲೆಕ್ಕತ್ತಿನ ಆರೋಗ್ಯ ಭಾವನೆ ನಿಜವಾದ್ಲ ನಮ್ಮ ಆಯ್ಕೆ ಹೆಮ್ಮೆ ಪಡೆಯೋಡು ಓಲ್ಲ ಒಂಜಿ ಯಕ್ಷಗಾನ ಆಪಣದಂಡ ಆ ಯಕ್ಷಗಾನವು ಆ ಕೊರ್ಪಿನ ಲೆಕ್ಕದ ಸಹಕಾರ ನಿಜವಾದ್ಲ ಅವು ಮಾನನೀಯ ವಂಚಿತ್ರವು ಶ್ಲಾಘನೀಯ ವಂಚಿತ್ರವು
ಇರೇನು ಇನ್ನು ಆತ್ಮೀಯವಾದ ಗೌರವ ಮಲ್ಪನೆಗೆ ಸಂತೋಷ ಒಂದುಂಡು ಇರ್ನ ಈ ಕೆಲಸದ ಒತ್ತಡ ಇನ್ನು ಬೈದರೆ ಇರಿಗೆ ಬಿಲ್ಲವರ ಅಸೋಸಿಯೇಷನ್ ತರದಕ್ಕಾದ ಕೊಟ್ಟ ಮಾನಾದಿಗೆ ಇದು ಸ್ವೀಕಾರ ಮಾಡ್ಕೊಂಡು ಗೌರವ ಸ್ವೀಕಾರ ಮಾಡಿದ ಶ್ಯಾಮೇಂಡ್ರೆ ಸೆಡ್ರೆ ಇದಕ್ಕೆ ಧನ್ಯವಾದಗಳು ಕೊಡೊಂದು ಎಲ್ವೆ ಮೆಂಡ್ರ ಬಲವಾಗೋಡು ಕುಲ್ದೇರು ನಿಗ್ಲೆ ಮಾತಾ ಗೊತ್ತಿಲ್ಲಕ್ಕನೆ ನಾನು ಮನೆಲ್ಲ ಒಂದು ಕಾರ್ಯಕ್ರಮ ಬಂದಿದ್ದೆ ಕಾಂಡೆ ಲಕ್ಕದ ಚಾಪರೋಡು ದುಂಬು ಬಾಕಿ ಕರ್ನಾಟಕ ಮಲ್ಲ ಪೇಪರ್ ಬೈದಿನ ಹಚ್ಚದು ಕಾಪುರ ನಮ್ಮ ತುಳು ಕನ್ನಡಿಗರ ಹೆಸರಾದ ಕನ್ನಡಿ ಆದಿತ್ಯನಾರೆ ನಮ್ಮ ಚಂದ್ರಶೇಖರ ಪಾಲಿತಾರೆ ಕರ್ನಾಟಕ ಮಲ್ಲದ ಮುಖೇನವಾದ ಅದರ ಸಂಪಾದಕೀಯನು ನಮ್ಮ ಓದುಂಡ ನಿಷ್ಠುರಾದ ಬರೆಯೊಂದು ಇತ್ತಿರಲೆಕ್ಕ ಬರಿಪಿನ ನಾವು ಜಯಮಾನ ತಂದಂಡ ಅವು ಚಂದ್ರಶೇಖರ ಪಾಲಿತಾಟ್ಲಿ ನಮ್ಮ ತೋಳಿ ಅವು ನಮ್ಮ ಕಲ್ಪನೆ ಕನ್ನಡ ಮಲ್ಲಗು ಒಂಜಿ ಬಲ ಕೊರದು ಇಲ್ಲಿ ಕನ್ನಡದ ಜೀವನಾಡಿ ಆದ ಇಪ್ಪಲೆಕ್ಕತನ ಆ ದೈನಿಕಗೂ ಶಕ್ತಿ ಕೊರಿಂಚಿದನ ಚಂದ್ರಶೇಖರ ಪಾಲಿತಾಡ್ರೆ ಇದಕ್ಕೆ ಬಿಲ್ಲವರ ಅಸೋಸಿಯೇಷನ್ ಕೊರಪನ ಮಾನಾದಿಗೇನೆ ಇದು ಸ್ವೀಕಾರ ಮಾಡ್ಕೊಡು ಪಡೊಂದು ಯಾರ ಅಧ್ಯಕ್ಷರ ವಿನಂತಿ ಮಾಡ್ಕೊಂಡೆ ಅವೇನು ಕೊಡೋದು ಯುವಕೆ ಜವಣೆ ಆರೆ ಬೆತೆಯರ್ಲತ್ ಶ್ರೀನಿವಾಸ ಸಾಫಲಿಗೆರೆ ಜೀವನಡು ಸಫಲತೆ ಪಡೆದಿರುವಂತ ನಮ್ಮ ಆರಡ ತಗೋಡು ದೇಪನ್ನಗ ಒಂಜಿ ಎಲ್ಯ ಪ್ರಯೋಡೆ ಒಂಜಿ ಲೆಕ್ಕ ಪರಿಶೋಧಕರಾದ ಸಾಂಸ್ಕೃತಿಕ ಬದುಕಡು ಬಣ್ಣದ ಬದುಕು ಒಂಜಿ ಬದುಕು ಕೊಡ್ತನಾರು ಒಂಜಿ ಎಡ್ಡೆ ಒಂಜಿ ಭಾಗವತಿಯರಿಂದ ನಮ್ಮ ಅವರನ್ನು ಪನೊಲಿ ಅರೊಂಜಿ ಅರ್ಥಧಾರಿಯಿಂದ ನಮ್ಮ ಪನೊಲಿ ಆತ ಒಂದೇ ಶನೀಶ್ವರ ದೇವರನ್ನ ಪರಮ ಭಕ್ತೇಂದ್ರ ಪನೊಲಿ ಆತ ಕುರಾರ್ ಶನೀಶ್ವರ ಮಂಡಳದ ಅಧ್ಯಕ್ಷರಾದ ಬೇತೆ ಬೇತೆ ಕ್ಷೇತ್ರಗಳು ಸೇವೆ ಮಾಡಿದ್ದಾರೆ ಆಕೆ ಅರ್ಥ ಒಂದೇ ಇಲ್ಲಿ 75 ವರ್ಷದ ಈ ಮಧ್ಯವಾಗಡು ಗುರುನಾರಾಯಣ ಯಕ್ಷಗಾನ ಮಂಡಳಿಟ್ಲ ಕಾರ್ಗೆ ಗೆಜ್ಜೆ ಕಟ್ಟದಿನಾರೆ ನಮ್ಮ ಶ್ರೀನಿವಾಸ ಸಫಲಿಗೆರೆ ಆರು ನೋಡ ವಾಕ್ಮಿ ಪಾತ್ರ ಸುರುಮಲ್ಕಂದಂಡ ಗಂಟೆ ಕಟ್ಲೆ ಅವರ ಪಾತ್ರ ಕೇಣಿಗೆ ಬಂದ ಕತ್ತನಾರು ಅರೇಣೆ ಆತ್ಮೀಯವಾದ ನಮ್ಮ ಸ್ವಾಗತ ಮತ್ತೊಂದು ಅರೆ ಕೊಟ್ಲ ಕತ್ರ ಕಿರು ಗೌರವನ ಸ್ವೀಕಾರ ಮಾಡಿದರು ಶಿವಸಾಫಲ್ಯನ ಕುಲದತ್ತ ಮರಿಗಳು ಕುಲ್ದನಾರು ಕುಡುರಿ ಜವಣೆ ಆರು ನಮ್ಮ ಹರೀಶ್ ಡಿ ಸಾಲ್ಯಾಂಡ್ರು ಈಗಲೇ ಮಾತಾ ಗೊತ್ತುಪು ಕರ್ನಾಟಕ ಸಂಘ ಗೋಡುಬಂದರದ ಅಧ್ಯಕ್ಷರಾದ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ನೆತ್ತ ಕಳುವ ಪರಿಸರಡು ಜನಗಳು ಮಾತಾ ಒಟ್ಟು ಪಾಡವೊಂದು ಆಯ್ತ ಒಟ್ಟು ಅಲ್ತ ಉಪ ಕಾರ್ಯಾಧ್ಯಕ್ಷರಾದ ಸೇವೆ ಮತ್ತೊಂದು ಆರ್ ಉಪ ಕಾರ್ಯಾಧ್ಯಕ್ಷರಾದ ಕೆಲಸ ಮತ್ತೊಂದು ಅಂಚನೆ ಸಮಾಜಮುಖಿ ಕೆಲಸದ ಒಟ್ಟಿಗೂ ಬೇತೆ ಬೇತೆ ಸಂಘ ಸಂಸ್ಥೆಗಳ ತನ್ನ ತಾನು ತೊಡಗಿಸುವ ಒಂದು ತನಾದ ಆಪರ ಲೆಕ್ಕತ್ತಿನ ಆ ಒಂಜಿ ಕರ್ತವ್ಯದ ಮತ್ತೊಂದು ಆತ್ಯತ ಒಂದು ಕೊಡುಗೈದಾನಿಯಾದ ಕೆಲಸ ಮಂತ್ರ ಹರೀಶ್ ಜನರಿಗೆ ಹರೀಶ್ ಆಮೀನ್ ನಮ್ಮ ಅಧ್ಯಕ್ಷರು ಗೌರವ
ಶ್ರೀಮತಿ ಗೀತಾ ಎಲ್ ಭಟ್ ಮೇಲಿನ ಪರಿಚಯ ಆಲ್ಮೋಸ್ಟ್ ನಡೆದ ಕಲೆ ಮೂಲಕ ಕಡಿಮೆ ಇರ್ತದೆ ಪನ್ನಗಾರನ ಹೆಚ್ಚಾದ ಲೇಖಲು ವೇಷಭೂಷಣಗಳ ತುದುಪರ ಸಾಧ್ಯತೆ ಉಂಟು ಆರೋತಿ ನ್ಯಾಯವಾದಿ ಯಾರು ಆತ ಒಂದೇ ನಿಮಗೆ ಮಾತ್ರ ಗೋಪುತ್ರ ಲೆಕ್ಕನೆ ಎಲ್ಲಾರು ಭಟ್ರು ಪುರೋಹಿತರು ಆರ್ನ ಶ್ರೀಮತಿ ಮೇರು ಒಂಜಿ ವರ್ಷ ಶೆಟ್ರು ಪಾತ್ರ ಪಂಡರು ಯಕ್ಷಗಾನ ಪಂಪನು ಗಂಡುಗಲಿ ಪಂಪನು ಐದು ಒಟ್ಟಿಗೂ ಮಹಿಳೆಯರ ಯಕ್ಷಗಾನ ಮಲ್ತದ ಕಾರಕ್ಕೆ ಗೆಜ್ಜೆ ಕಟ್ಟದು ಆಗಲು ತಾನು ಪುರುಷ ವೇಷವನ್ನು ಮಲ್ತದು ಎಂಬ ಕಡಿಮೆ ಚಿಂದ ಪಂಡ ತೋರಿಸ್ಕೊಂಡು ಹೆಸರಾದ ಗೀತಾ ಎಲ್ ಭಟ್ರು ಆರು ಸಾಕ್ಷಿಯಾದಲೇರು ಇರೇನು ಆತ್ಮೀಯವಾದ ಬೆಲವರ ಅಸೋಸಿಯೇಷನ್ದ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಆರು ಐದು ಅಧ್ಯಕ್ಷರ ಗಣ್ಯರ ಮಾತಾಡ ಗೌರವ ಮಲ್ಪಟ್ಟು ಪಂಡದು ಯಾರಕ್ಕೆ ಒಂದಿಲ್ಲ ಶ್ರೀಮತಿ ಅಡ್ವೊಕೇಟ್ ಗೀತಾ ಎಲ್ ಭಟ್ರ ಸನ್ಮಾನ. ಕುಳೂರಿ ಬಿನ್ನೆರೆ ನಮ್ಮ ಹೆರ್ಗ ಬಾಬು ಪೂಜಾರ್ಲು ನಿಕ್ಲೆಗೆ ಮಾತಾ ತೇರಿನಕ್ಕನೆ ಜೋಗೇಶ್ವರ ಏರಿಯಾಗ ನಮ್ಮ ಪೋಯನ್ ದಂಡ ಐಟೆ ಬಾಬಣ್ಣೆ ಏರು ನಮ್ಮ ಕೇನೋಡು ಪಣದಜ್ಜಿ ಇಂಜಪ್ಪ ನಮ್ಮ ಬೆಲ್ಲವರ ಅಸೋಸಿಯೇಷನ್ದ ಜೋಗೇಶ್ವರಿ ಸ್ಥಳೀಯ ಕಚೇರಿ ನಮ್ಮ ಮಲಪುರ ಪಿದಾಡ್ನಾಗ ಐದು ಸ್ವಂತ ಕಚೇರಿ ಅವಳು ಪಂಪ ನಮ್ಮ ಕಾಣತ್ತಾಡು ಜೇಸಿ ಸುವರ್ಣ ಏಪಲ ಪನವಂತೇರು ಐಟೆ ಸ್ಥಳೀಯ ಕಚೇರಿ ಅವಳು ಸ್ವಂತ ಜಾಗ ನಮ್ಮ ಅವಳು ಪಂಪ ಅವ್ರನ್ನ ಒಂಜಿ ಕನಸಿಗೆ ನನಸ್ಸು ಮಲ್ಪರಸರದ ಜೋಗೇಶ್ವರ ಒಂದು ಶಕ್ತಿ ಕೊಡ್ತಿರಂದ ಅವು ಹೆರ್ಗ ಬಾಬು ಪೂಜಾರು ಹೆರ್ಗ ಬಾಬು ಪೂಜಾರು ವಿಶೇಷವಾದ ದೀನಿಯರ ಬಗ್ಗೆ ಬಡವರ ಬಗ್ಗೆ ವಿಶೇಷ ಕಾಳಜಿ ಇತ್ತಿನಾರು ಇರೆಲ್ಲ ಬಂಗದಕ್ಕೂ ಆರಡೆ ಬತ್ತಿರಂದ ಕಾಲಿ ಕೈಟಿ ಕಡಪುಂಡರತ್ತು ಹೂವೆ ಸಂಘ ಸಂಸ್ಥೆಗಳು ಬತ್ತಿರಂದ ಬರಿ ಕೈಟಿ ಕಡಪುಂಡಕ ಜಯಮಾನ ಆರ್ನಜ್ಜಿ ಆರೊಂಜಿ ಕಲಾಭಿಮಾನಿಲ ಅಂದು ಯಕ್ಷಗಾನ ನಾಟಕೋತ್ಸವ ಮಲ್ಪನ ಸಂದರ್ಭದಲ್ಲಿ ನಂಗೆ ಮಲ್ಲ ಒಂಜಿ ಮೊತ್ತವನ್ನು ಕೊಡ್ದು ಆರು ಮಲ್ಪಲೆ ಪಣದ ಪಂಚನಾರು ನಾನು ಯೋಗೇಶ್ವರದ ಸ್ಥಳೀಯ ಕಚೇರಿ ಬಗ್ಗೆ ಪಾತಿರೋಣ ದಂಡ ಸಾಧಾರಣ ಒಂಜಿ 10 ಲಕ್ಷ ರೂಪಾಯಿ ಹೆಚ್ಚಿನ ಅಮೌಂಟ್ ಜಮಾ ಮಲ್ತದ ಆ ಒಂಜಿ ಎಲ್ಲಿಯ ಊರುಡು ಯೋಗೇಶ್ವರದ ಊರುಡು ಆ ಒಂಜಿ ಮಲ್ಲ ಒಂಜಿ ಸ್ಥಳೀಯ ಕಚೇರಿ ಮಲ್ಪರ ಸಹಕಾರ ಕೊಡ್ತೇವೆ ಬಾಬಣ್ಣ ಇದಕ್ಕೆ ಬೆಲ್ಲವರ ಅಸೋಸಿಯೇಷನ್ ಏಪಲ ಅಭಿನಂದನೀಯವಾದ ತೆರದಗ್ಗಾದ ಮಲ್ಪನ ಕಟ್ಟೆ ಈ ಒಂಜಿ ಗೌರವನೀಯ ಸ್ವೀಕಾರ ಮಾಡ್ಬಿಡು ನನ್ನಾತ ಇರ ಲೆಕ್ಕತ್ತಿನಗಳ ಸರದ ಯಕ್ಷಗಾನ ನನ್ನಾತ ಈ ಮುಂಬೈ ಮಹಾನಗರಗಳು ಒರಿಯಾಡು ಪನೊಂದು ಇರೆಗೆ ಕೊರ್ಪಿನ ಈ ಕಲಾ ಕಾಣಿಕೆಯನ್ನು ಈ ಸ್ವೀಕಾರ ಮಾಡ್ಬಿಡು. ಒಕ್ಕೊಂದೊಂದಿಲ್ಲ ಒಂದು ಆಯ್ನದ ಚುಟುಕಾದು ನಂಗೆ ಮಾತಾಡ್ತಿರಲಕ್ಕನೆ ನಿನ್ನ ಕೆಲವು ಸನ್ಮಾನ ಕಾರ್ಯಕ್ರಮ ಮಾತಾಡು ಈ ಒಂಜಿ ಯಕ್ಷಗಾನ ಮಂಡಳಿಗೆ ಒಂಜಿ ಆಯ್ತಾ ಹುಟ್ಟುಗು ಜನನಗೂ ಕಾರಣೀಭೂತರಾಯನ ದಿವಂಗತ ಭೂತ ಸುವರ್ಣರು ಆರ ಪರಿವಾರದಕ್ಕಲು ಇನಿ ಮೂಲು ಬೈದುಲ್ಲೇರು ಅಕಲ ಪರಿವಾರದಕ್ಕಲೇನೆ ಯಾನ ಆತ್ಮೀಯವಾದ ಸ್ವಾಗತ ಮಾಡ್ತಿದ್ದಿಲ್ಲ ಈ ಸಂದರ್ಭಗಳು ಆರ ಪರಿವಾರದಕ್ಕಲು ನಿರ್ಮಲಾ ಕೋಟ್ಯಾಂಡ್ರು ಅಂಚನೆ ಶ್ರೀಮತಿ ಕರ್ಕೇರ ಮಕ್ಕಳು ಬೈದುಲ್ಲೇರು ನಿಗುಲು ವೇದಿಕೆಗೆ ಬರ್ತದೆ ಈ ಕೊರಪಲಕ್ಕತ್ತಿನ ಈ ಗೌರವವನ್ನು ಸ್ವೀಕಾರ ಮಾಡ್ಕೊಡು ಮಾತೆಲ್ಲ ಅತಿಥಿ ಗಣ್ಯರನ್ನ ಹೋದು ಆ ಒಟ್ಟಿಗೂ ಸಹಕಾರ ಮಾಡ್ಕೊಡು ಇನಿ ಅದೇ ನಮ್ಮ ಉಚ್ಚಾರಣೆ ನಮ್ಮ ಪಾಡ್ದು ತುಂಬಿಲ್ಲ ನಿಜವಾದ ಬುದ್ಧ ಸುವರ್ಣರನ್ನ ಆ ಒಂಜಿ ನೆನಪು ನನಗೆ ಖಂಡಿತವಾದ ಇಡೀ ಸಮಾಜಕ್ಕೆ ಏಪರ್ ಉಪಳಕಲ್ಲ ಕೆಲಸ ಆಡಾತಲು ಆರ್ನ ಹಿರಿಯ ಪರಿಚಯ ಹರೀಶ್ ಕೊಕ್ಕರ್ಣಿ ಬೇರೆ ಮಂತ್ಕೊಂಡು ಕೆಲಸ ಬೆಲ್ಲವರ ಅಸೋಸಿಯೇಷನ್ ಮುಂಬೈ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿ ಅಮೃತ ಮಹೋತ್ಸವ ಪ್ರಯುಕ್ತ ಬೆಲ್ಲವರ ಅಸೋಸಿಯೇಷನ್ ಮುಂಬೈ ಅಧ್ಯಕ್ಷರಾದ ಹರೀಶ್ ಜಿ ಅಮೀನ್ ಹಾಗೂ ಗಣ್ಯರ ಉಪಸ್ಥಿತಿಯಲ್ಲಿ ಸಂಸ್ಥಾಪಕ ದಿವಂಗತ ಯರ್ಮಾಳ ಭೂತ ಸುವರ್ಣ ಇವರ ಪರವಾಗಿ ಅವರ ಪರಿವಾರಕ್ಕೆ ಅರ್ಪಿಸುವ ಪ್ರಶಸ್ತಿ ಪತ್ರ. ವೃತ್ತಿಯಲ್ಲಿ ಯೂನಿಯನ್ ಬ್ಯಾಂಕ್ನ ಡ್ರೈವರ್ ಆಗಿದ್ದ ಯರ್ಮಾಳ ಭೂತ ಸುವರ್ಣರು ಪ್ರವೃತ್ತಿಯಲ್ಲಿ ಅಪರೂಪದ ಕಲಾವಿದ. ಭಾಗವತಿಕೆ, ಚೆಂಡೆ, ಮದ್ದಳೆಗಳಲ್ಲಿ ಕೈಯಾಡಿಸಬಲ್ಲ
ವಿದೂಷಕನಿಂದ ವಿರಾಟನವರೆಗೆ ಪಾತ್ರ ನಿರ್ವಹಿಸಿ ಕಲಾರಸಿಕರ ಮನಸೂರೆಗೊಳ್ಳುತ್ತಿದ್ದ ಊರ ಸುವರ್ಣರು ಮುಂಬೈ ಯಕ್ಷರಂಗದ ಸವ್ಯಸಾಚಿಯೆಂದೇ ಜನಜನಿತರಾಗುತ್ತಿದ್ದರು. ದಬ್ಬಾಳಿಕೆ ಮಣಿಯದೆ ಮರೆತು ಕಲಾವಿದರನ್ನೆಲ್ಲರನ್ನೂ ಒಂದೇ ಕುಟುಂಬದವರೆಂದು ಮಮತೆಯಿಂದ ಕಂಡ ಗತ್ತುಗಾರಿಕೆ ಊದ ಸುವರ್ಣರದ್ದು. ಮುಂಬೈ ದಾಕ್ಷಾಯಣಿಕ ಮೇಳದಲ್ಲಿ ವೇಷಧಾರಿಯಾಗಿದ್ದ ಇವರು ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿಯನ್ನು ಏಕಾಂಗಿಯಾಗಿ ಸ್ಥಾಪಿಸಿದ್ದು ಇವರ ಕಲಾಭಿಮಾನ ಮತ್ತು ಸಂಘಟನಾ ಚತುರತೆಗೆ ಒಂದು ಕನ್ನಡಿಯಾಗಿದೆ. ಈ ಮಂಡಳಿ ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ಶುಕ್ಲ ಪಕ್ಷದ ಚಂದ್ರನಂತೆ ಪ್ರವರ್ಧಮಾನಕ್ಕೆ ಬರುತ್ತಲೇ ಇದೆ ಎನ್ನುವಾಗ ಈ ಹಿರಿಯ ಚೇತನಕ್ಕೆ ಮುಂಬಯಿಯ ಸುಸಂಸ್ಕೃತ ಸೌಜನ್ಯರು ತಲೆಬಾಗದೇಯಲೇಬೇಕು. ಅಷ್ಟೇನೂ ಲಾಭದಾಯಕವಲ್ಲದ ಪ್ರತಿ ಹಂತದಲ್ಲೂ ಸಂಘಟಕರ ಸ್ವಯಂ ಶಕ್ತಿಯನ್ನೇ ಸ್ಪರ್ಶಿಸುವ ನಿಟ್ಟಿನಲ್ಲಿ ಒಂದು ಹವ್ಯಾಸಿ ಕಲಾ ಸಂಸ್ಥೆಯನ್ನು ಚಿಂತನಶೀಲ ಕಲಾ ಮಾಧ್ಯಮಕ್ಕೆ ಸ್ಪಂದಿಸುವಂತೆ ಜೀವಂತವಾಗಿ ಉಳಿಸಿ ಬೆಳೆಸಿದುದು ವಿಕ್ರಮವೇ ಹೌದು. ಮಂಡಳಿಯ ಅಮೃತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಇವರನ್ನು ಸ್ಮರಿಸುವುದು ನಮ್ಮ ಪರಮ ಕರ್ತವ್ಯವಾಗಿದೆ. ಅವರನ್ನು ಸ್ಮರಿಸುತ್ತಾ ಅವರ ಕುಟುಂಬದವರನ್ನು ಸನ್ಮಾನಿಸಲು ನಮಗೆ ಹೆಮ್ಮೆ ಅನಿಸುತ್ತದೆ. ಮಕ್ಕಳಲ್ಲಿ ಅವರ ಕಲಾಭಿಮಾನ ಮೂಡಿಬರಲಿ, ಅವರಿಗೆ ನಾರಾಯಣ ಗುರುಗಳು ಆಯುರಾರೋಗ್ಯ ಒದಗಿಸಲಿ ಎಂದು ಬಿಲ್ಲವರ ಅಸೋಸಿಯೇಷನ್ನ ಯಕ್ಷಗಾನ ಕಲಾ ಮಂಡಳಿ ಅರ್ಪಿಸುವ ಸನ್ಮಾನ ಪತ್ರ. ಸ್ಥಳ ಮುಂಬೈ, ತಾರೀಖು 5/9/2021. ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿಯ ಸರ್ವ ಸದಸ್ಯರು, ಬಿಲ್ಲವರ ಅಸೋಸಿಯೇಷನ್, ಮುಂಬೈ. ಹೇಳಿಕೆಗೆ ಪಾತ್ರರಾಗಿದ್ದಾರೆ. ಇವರು ಗುರುನಾರಾಯಣ ಯಕ್ಷಗಾನ ಮಂಡಳಿಯ ಆಡಳಿತ ಸಮಿತಿಯಲ್ಲಿಯೂ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ಶ್ರೀ ನಾಯ್ಕ್ ಹೈಸ್ಕೂಲ್ನಲ್ಲಿ ಕಲಿತಿರುವ ಶ್ರೀವರಾಮ್ ಶೆಟ್ಟಿಯವರು ಮುಂಬೈ ಟಾಟಾ ಸಂಸ್ಥೆಯಲ್ಲಿಯೂ ಕೆಲವು ಕಾಲ ಮಸ್ತಕ್ನಲ್ಲಿಯೂ ಉದ್ಯೋಗಕ್ಕಿದ್ದರು. ಇವರು AVM ಮಂಡಳಿಯ ಸ್ಥಾಪಕ ಸದಸ್ಯರೂ ಹೌದು. ಪೊಲೀಸ್ ಶಾಂತಿ ಸಮಿತಿಯಲ್ಲಿಯೂ ಸೇವೆಗೈದ ಕೀರ್ತಿ ಇವರದ್ದು. ಕ್ರಿಕೆಟ್ ತಂಡಗಳಿಗೆ ಆಹಾರ ಪೂರೈಸುವ ಕ್ಯಾಟರಿಂಗ್ ಸಂಸ್ಥೆಯನ್ನು ಇವರು ನಡೆಸುತ್ತಾರೆ. ಪತ್ನಿ ಲಕ್ಷ್ಮೀ ಶೆಟ್ಟಿ, 3 ಪುತ್ರರು ಹಾಗೂ ಓರ್ವ ಪುತ್ರಿಯನ್ನು ಹೊಂದಿರುವ ಇವರ ಸುಖಕರ ಜೀವನ ಸಾಗಿಸಿದ್ದಾರೆ. ಇಂಥ ಸೇವಾಭಾವದ ಶ್ರೀರಾಮ್ ಶೆಟ್ಟಿ ಅವರನ್ನು ಮಂಡಳಿಯ ಅಮೃತ ಮಹೋತ್ಸವ ಪರ್ವದ ಕಾಲದಲ್ಲಿ ಗೌರವಿಸಲು ಹೆಮ್ಮೆ ಎನಿಸುತ್ತದೆ. ಇವರಿಗೆ ನಾರಾಯಣ ಗುರುಗಳು ಆಯುರಾರೋಗ್ಯ ಭಾಗವನ್ನು ಒದಗಿಸಲಿ. ಸ್ಥಳ ಮುಂಬೈ, ದಿನಾಂಕ 5/9/21. ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿಯ ಸರ್ವ ಸದಸ್ಯರು, ಬಿಲ್ಲವರ್ ಅಸೋಸಿಯೇಷನ್, ಮುಂಬೈ. ಶ್ರೀಯುತ CT ಸಾಲೇಂದ್ರ ಹೆಸರು ಯಾವತ್ತೂ ಮರೆಯುವಂಥದ್ದಲ್ಲ. ಅವರ ಕಾರ್ಯ ಅಜರಾಮರ. ಹಾಗಾಗಿ ಇವರು ದಿವಂಗತ ಜಯಶ್ರೀ ಸುವರ್ಣರ ಕಟ್ಟ ಅಭಿಮಾನಿ. ಬಿಲ್ಲವರ ಅಸೋಸಿಯೇಷನ್ ಇವರ ಸೇವೆಯನ್ನು ಪರಿಗಣಿಸಿ ಮಂಡಳಿಯ ಅಮೃತ ಮಹೋತ್ಸವದ ಪರ್ವಕಾಲದಲ್ಲಿ ಗೌರವಿಸಲು ಅಭಿಮಾನವೆನಿಸುತ್ತದೆ. ಇಲ್ಲಿ ಜರುಗುವ ಯಾವುದೇ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇರಲಿ ಅವರ ನೆರವು ಉತ್ತೇಜನ ಸಿಗುತ್ತಲೇ ಇದೆ. ಇಂಥ ಹೃದಯ ವೈಶಾಲ್ಯದ ವಾಮನ ಪೂಜಾರಿಯವರನ್ನು ಗುರುನಾರಾಯಣ ಮಂಡಳಿಯ ಅಮೃತ ಮಹೋತ್ಸವದ ಪರ್ವಕಾಲದಲ್ಲಿ ಗೌರವಿಸಲು ಅಭಿಮಾನವೆನಿಸುತ್ತದೆ. ಅವರಿಗೆ ನಾರಾಯಣ ಗುರುಗಳು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥನೆ. ಸ್ಥಳ ಮುಂಬೈ, 5 ಸೆಪ್ಟೆಂಬರ್. ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿಯ ಸರ್ವ ಸದಸ್ಯರು, ಬಿಲ್ಲವರ್ ಅಸೋಸಿಯೇಷನ್, ಮುಂಬೈ. ಗಣೇಶ್ ಕಾರಂತ ಊರುದು ಬೈದರೆ ಚೆಂಡ ಯಕ್ಷಗಾನದತ್ತ ಮರಳಿಸಿದ್ದಾರೆ. ಯಕ್ಷಗಾನವೇ ಇವರ ಉಸಿರು. ಸಂಗೀತ ಇವರಿಗೆ ತಂದೆಯಿಂದ ಬಳುವಳಿಯಾಗಿ ಬಂದದ್ದು. ಒಳಲಿ ಸುಬ್ರಾಯ ಕಾರಂತರು
ಶರಬೇಶ್ವರ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿಯರು ಕಟ್ಟಿ ತಾಳಮದ್ದಳೆಯ ಸಂಗೀತವನ್ನು ಹರಡಿಸಿದವರು. ಆರಂಭದಲ್ಲಿ ಇವರ ಗರಡಿಯಲ್ಲಿ ಪೊಳಲಿ ಕಾರಂತರು ಬೆಳೆದವರು. ಅನಂತರ ಕಾರಂತರು ಕಲಾನಿಕೇತನ ಬಾಬುರಾಯಿಗಳಿಂದ ಮೃದಂಗಾಭ್ಯಾಸವನ್ನು ಮಾಡಿ ಪರಿಪಕ್ವಗೊಂಡವರು. ಪೊಳಲಿ ಅವರು ವೇಷವನ್ನು ಕಟ್ಟಿದವರು. ಸಂಗೀತ ರಸಮಂಜರಿಯಲ್ಲೂ ಪಾಲ್ಗೊಂಡವರು. ಅವರಿಗೆ ಸಂಗೀತದ ಎಲ್ಲ ವಿಭಾಗದಲ್ಲೂ ಆಸಕ್ತಿ. ಇಂತಹ ಪ್ರತಿಭಾವಂತ ಕಲಾವಿದರನ್ನು ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿ ತನ್ನ ಅಮೃತ ಮಹೋತ್ಸವದ ಈ ಪರ್ವಕಾಲದಲ್ಲಿ ಸತ್ಕರಿಸಲು ಅಭಿಮಾನ ಪಡುತ್ತೇವೆ. ಶ್ರೀ ಗುರುನಾರಾಯಣ ಗುರುಗಳು ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಸ್ಥಳ ಮುಂಬೈ, ದಿನಾಂಕ 5/9/2021. ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿಯ ಸರ್ವ ಸದಸ್ಯರು ಬಿಲ್ಲವರ ಮುಂಬೈ. ಅಂಚನೆ ಕುಡಗಿ ಭಾಗವತಿರಾಯನ ಶ್ರೀಯುತ ಗಂಗಾಧರ್ ಸುವರ್ಣ ಫ್ಯಾಮಿಲಿ ಮೇಲ ಗೌರವವನ್ನು ತಿತ್ತುನುಡು. ಅಂಚನೆ ನೆತ್ತ ಪ್ರಯೋಜಕರಾಯನ ಶ್ರೀಯುತ ನಾರಾಯಣ ಸುವರ್ಣ ವೇದಿಕೆ ಬರೋಡು ಬಂದು ಕೇಳೋದಿಲ್ಲ. ಆಯ್ನಾತ್ ಬೇಗ ಬೇಗ ಬರೋಡು ಬಂದು ವಿನಂತಿ. ನಾರಾಯಣ್ ಬಂದಿರ್ನ ವಿನೋದ್ ಆಮೀನ್ ಮೇಲ ವೇದಿಕೆ ಬರೋಡು ಬಂದು ಕೇಳೋದಿಲ್ಲ. ಅಂಚೆನೆ ಹರೀಶ್ ಸಾಲೆ ಮೇಲ ಅದನ್ನ ಪರಿವಾರದ ಒಟ್ಟು ವೇದಿಕೆ ಬರೋಡು ಬಂದು ಕೇಳೋದಿಲ್ಲ. ಹರೀಶ್ ಸಾಲೆ ಮದ್ದಲಗಾರಿ ಹಲವಾರು ವರ್ಷದಿಂದ ಸೇವೆ ಮಾಡ್ತಿದ್ದು ಹರೀಶ್ ಸಾಲೆ ಆಯ್ನ ಬೇಗ ವೇದಿಕೆ ಬರೋಡು ಬಂದು ಕೇಳೋದು. ವೇದಿಕೆ ಬಂದು ಗೌರವವನ್ನು ಸ್ವೀಕಾರ ಮಲ್ಪೋಡು ಬಂದು ಕೇಳೋದಿಲ್ಲ. ಪ್ರಯೋಜಕರಾಯನ ಶ್ರೀಯುತ DB ಅಮೀನ್ ಮೇಲ ವೇದಿಕೆ ಬಂದು ಗೌರವ ಬಂದು ಕೇಳೋದಿಲ್ಲ. ಅವರಿಗೆ ಗೌರವ ಅರ್ಪಣೆ ಮಲ್ಪೋಡು ಬಂದು ಕೇಳೋದಿಲ್ಲ. ದಿವಾಕರ್ ಚಿತ್ರಕಲಾ ರಾಮಚಂದ್ರ ಸಾಲೆ ಪರಿವಾರದೊಟ್ಟು ಗೌರವವನ್ನು ಸ್ವೀಕಾರ ಮಾಡ್ಕೊಂಡು ಬಂದು ಕೇಳೋದಿಲ್ಲ. ಅವರಿಗೆ VK ಶೆಟ್ಟರ್ ಮೇ ಶ್ರೀಮತಿ ಹೇಮಾವತಿ ಕಾಂತಪ್ಪ ಪೂಜಾರಿ. ಅಂಚನೆ ಗಣೇಶ್ ಶೆಟ್ಟಿ ಪರಿವಾರದೊಟ್ಟು ಮೇಲ ರೆಡಿ ಅವ್ರು ಬಂದು ಕೇಳೋದಿಲ್ಲ. ಗಣೇಶ್ ಶೆಟ್ಟಿ ಮೇರೆಗೆ ಸದಾಶಿವ ಕರ್ಕೇರಿ ಗೌರವ ಮಾಡ್ಕೊಂಡು ಕೊರೋನಾ ವೈರಸ್ ಮಸ್ತ್ ಕೆಲಸ ಮಾಡ್ಕೊಂಡಿದ್ದೀರಿ. ಸದಾಶಿವ ಕರ್ಕೇರಿ ಗಣೇಶ್ ಶೆಟ್ಟಿ ಮೇಲ ಪರಿವಾರದೊಟ್ಟು ವೇದಿಕೆ ಬರೋದು ಬಂದು ಕೇಳೋದಿಲ್ಲ. ಸಂತೋಷ್ ದೇವಾಡಿಗ ಮೇರು ಸಂತೋಷ್ ದೇವಾಡಿಗರು ಮುಂಬೈ
ಇದ್ದ ಶ್ರೀವೇಶಡು ಓಲ್ಲ ಇತ್ತಿಂದಲ್ಲ ಏಪಲ ಈ ಶ್ರೀವೇಶ ಮಲ್ತಿನ ಎಂಟಿ ಪೂಜಾರಿನ ಈಗಲೇ ಗುರುನಾರಾಯಣ ಯಕ್ಷಗಾನ ಮಂಡಳಿಗೆ 1 ಲಕ್ಷ ಪ್ರಯೋಜನ ಮಂದಿರ ಎಂಟಿ ಪೂಜಾರಿ ನಾರಾಯಣ ಶೆಟ್ಟಿ ಕುಂಬ್ಳೆ ನನೋರಿ ಕಲಾವಿದ ರಾಜ್ ಪೊಲಾಲಿ ಸುರೇಶ್ ಪೂಜಾರಿ ಕರಿವಾರ ದೊಡ್ಡಗು ಸುರೇಶ್ ಪೂಜಾರಿಗೂ ರಂಜಿತ್ ಸುವರ್ಣ ಮೇರು ಗೌರವ ಮಾಡ್ಕೊಂಡು ಬಂದದ್ದು ಏನುದಿಲ್ಲ. ರಂಜಿತ್ ಪ್ರಯೋಜಕರೇನ ಶ್ರೀಯುತ ರಂಜಿತ್. ಗೋಪಾಲ್ ಸಾಗರ್ ವೇದಿಕೆ ಬರಲು ಅನೇಕ ಸಕುತ್ತಲ ಕೋಟೆಯನ್ನು ಗೌರವ ಮಾಡ್ಕೊಂಡು ಬರೋದಕ್ಕೆ ಏನುದಿಲ್ಲ. ಇನ್ನಿತ ಯಕ್ಷಗಾನಕ್ಕೆ ಮಸ್ತ್ ಜನ ಪ್ರಯೋಜಕರನ್ನು ಮಲ್ಲ ಅಮೌಂಟ್ ಕೊಡ್ತೀರಿ. ಆಗಲೇ ಈ ಸಮಯದ ನಮ್ಮ ನೆನಪಿನ ನಮ್ಮ ಕರ್ತವ್ಯ. ಶುಕೇಶ್ ಶೆಟ್ಟಿ ಸುದೇಶ್ ಶೆಟ್ಟಿ ಮೇರು ವೇದಿಕೆ ಬರೋದು ಬಂದಕ್ಕೆ ಏನೋದಿಲ್ಲ. ಸುದೇಶ್ ಆಯ್ತಾ ವೇದಿಕೆ ಸುರೇಶ್ ಶೆಟ್ಟಿಲ ಮೇಲ ವೇದಿಕೆ ಬರೋದು. ನಾಗೇಶ್ ಕೋಟೆನ ಬಿಲ್ಲವರ ಪ್ರಸಾದ್ ಪೂಜಾರಿಗೆ ನಾಗೇಶ್ ಅನ್ನೇ ಗೌರವ ಮಾಡ್ಕೊಂಡು ಮಾತಾಡ್ತೀನಿ. ಅಂಜನೆ ಪ್ರಕಾಶ್ ಪೂಜಾರಿ ವೇದಿಕೆ ಬರೋಡು ಆರ್ಲ ಗೌರವನ ಸ್ವೀಕಾರ ಮಾಡ್ಕೊಡು. ಆರೇಗ ದಿನೇಶ್ ಅಮೀನ್ ದೇಸರ್ ಮೇರು ಬಂದದ ಗೌರವ ಮಾಡ್ಕೊಂಡು ಬರೋದಕ್ಕೆ ಏನೊಂದಿಲ್ಲ. ಬ್ಯಾಂಕ್ ನಿರ್ದೇಶಕರಾಯಣ ಶ್ರೀಯುತ ರಾಜ ವಿ ಸಾಲ್ಯನ್. ಬಿಲ್ಲವರ ಅಸೋಸಿಯೇಷನ್ ಜಾಯಿಂಟ್ ಟ್ರೆಸರರ್ ಮೋಹನ್ ಟಿ ಪೂಜಾರಿ ಮೇಲು ಗೌರವ ಮಲ್ಕೊಡು ಸದಾ ರೇಡು. ಅಂಚನೆ ಯಶವಂತ್ ಮೇರ್ಲಾ ರೆಡ್ಡಿ ಅವರು. ವಿಶ್ವನಾಥ್ ಪೂಜಾರಿ ವಿಶ್ವನಾಥ್ ಮೇರ್ಲಾ ಪರಿವಾರದ ವೇದಿಕೆ ಬರೋದು ಬಂದಕ್ಕೆ ಏನೊಂದಿಲ್ಲ. ವಿಶ್ವನಾಥ್ ಮೇರೆಗೆ ಆಶಲಾದ ಕೋಟೆ ಮೇರು ವೇದಿಕೆ ಬರ್ತದ ಗೌರವ ಮಾಡ್ಕೊಡಕೇನು. ಆಶಾಲತ ಕೋಟೆ ಬೋರಿಲ್ದ ಚೇರ್ಮನ್ ಮೋಹನ್ ಮೇರ್ ಬರ್ತದ ಗೌರವ ಮಾಡ್ಕೊಂಡು ಬಂದಕ್ಕೇನೊಂದಿಲ್ಲ. ಬೋರಿಲ್ದ ಚೇರ್ಮನ್ ಮೋಹನ್ ಬರ್ತದ ಗೌರವ ಮಾಡ್ಕೊಂಡು ಬಂದಕ್ಕೇನೊಂದಿಲ್ಲ. ವಿಶ್ವನಾಥಿಗೆ ರಾಕೇಶ್ ಶೆಟ್ಟಿ ಮೇರೆಗೆ ಹರೀಶ್ ಪೂಜಾರಿ ತಾನೆ ಮೇರು ಬರ್ತದ ಗೌರವ ಮಾಡ್ಕೊಂಡು ಬರೋದಕ್ಕೆ ಏನೊಂದಿಲ್ಲ.
ಸ್ಪಾನ್ಸರ್ ನಕುಲು SS ಪೂಜಾರಿ ಮೇರ್ ತಾನೆ ಲೋಕಲ್ ಆಫೀಸ್ ದ ಚೇರ್ಮನ್ ಮೇರ್ ಬತ್ತಿದ ಗೌರವ ಮಲ್ಪಡ್ಪಣಕ್ಕೆ ಏನೊಂದಿಲ್ಲ ರಾಕೇಶ್ ಶೆಟ್ಟಿ ಅಂಚೆನೆ ಇಮಾನ್ ಸ್ವಾಮಿ ಮೇರ್ಲ ರೆಡಿ ಆಡ್ಕೊಳ್ಳೋದಕ್ಕೆ ಏನೊಂದಿಲ್ಲ ಅನ್ನ ಪರಿವಾರ ದೊಡ್ಡ ವೇದಿಕೆ ಬರಡು ಇಮಾನ್ಸು ಅಮೀನ್ ಇಮಾನ್ಸು ಆಮೇಲೆ ಶಂಕರ್ ಪೂಜಾರಿ ಮುಲುಂಡು ಮೇರು ಗೌರವ ಮಲ್ಪಟ್ಟು ಬರೋದಕ್ಕೆ ಏನೋದಿಲ್ಲ ಶಂಕರ್ ಪೂಜಾರಿ ಮುಲುಂಡು ಡೊಂಬೆಲಿ ಲೋಕಲ್ ಆಫೀಸ್ ದೇವರಾಜ್ ಮೇರು ವೇದಿಕೆ ಬರಡು ಗೌರವ ಮಲ್ಪಟ್ಟು ಬರೋದಕ್ಕೆ ಏನೋದಿಲ್ಲ ಮುಲೂನ್ ಲೋಕಲ್ ಆಫೀಸ್ ಡೊಂಬೆಲಿ ಲೋಕಲ್ ಆಫೀಸ್ ಚೇರ್ಮನ್ ದೇವರಾಜ್ ಮೇರು ವೇದಿಕೆ ಬದಲು ಗೌರವ ಮಲ್ಪಟ್ಟು ಡೊಂಬೆಲಿ ಲೋಕಲ್ ಆಫೀಸ್ ದೇವರಾಜ್ ಮೇರು ಗೌರವ ಮಲ್ಪಟ್ಟು ಬರೋದಕ್ಕೆ ಏನೋದಿಲ್ಲ ಇಮಾನ್ ಸ್ವಾಮಿನ ಎಕಡೆ ಪಿಲಿವೇಶ ಮಲ್ತಿನ ಹುಡುಗಿ ಬನ್ನ ಮೇಲೆ ಜೋರು ತಪ್ಪದ ಮಲ್ಪಟ್ಟು ಬರೋದಕ್ಕೆ ಏನೋದಿಲ್ಲ ಕುಡೋಂಜಿ ವೇಷಧಾರಿ ನಿಶಿತ್ ಸುವರ್ಣ ಪರಿವಾರ ದೊಡ್ಡ ವೇದಿಕೆ ಬರೋಡು ಬರೋದಕ್ಕೆ ಏನೋದಿಲ್ಲ ನವೀನ್ ಚಂದ್ರ ಸನೀಲ್ ಮೇರು ವೇದಿಕೆ ಬರೋಡು ಬಂದಕ್ಕೆ ಏನೊಂದಿಲ್ಲ ನವೀನ್ ಚಂದ್ರ ಸನೀಲ್ ವಾಸ್ತು ತಜ್ಞರಾಯನ ಶ್ರೀಯುತ ನವೀನ್ ಚಂದ್ರ ಸನೀಲ್ ಕುಡೋಜಿ ಪಿಲಿವೇಶ ಮಂದಿನಾರು ನಿಷೇಧಾರಿತ ಗೌರವ ಪಡೆದು ಮಾತೆಲ್ಲ ಜೋರು ಆಶೀಶ್ ದೇವಡಿಗ ಮೇರು ಗೌರವ ಸ್ವೀಕಾರ ಮಾಡ್ಕೊಂಡು ಬಂದಕ್ಕೆ ಏನೊಂದಿಲ್ಲ ಆಶೀಶ್ ದೇವಡಿಗ ಮೇರೆಗೆ ಸುರೇಶ್ ಸುವರ್ಣ ಅಂತೇರಿ ಮೇರು ಬತ್ತದ ಗೌರವ ಮಾಡ್ಕೊಂಡು ಬಂದಕ್ಕೆ ಏನೊಂದಿಲ್ಲ ಆಶೀಶ್ ದೇವಡಿಗ ಬೇಗ ಅಂಚೆನೆ ಭಾಸ್ಕರ್ ಸಾಲೆನ್ ವೇಷಧಾರಿ ಭಾಸ್ಕರ್ ಸಾಲೆನ್ ಅಂಚೆನೆ ಗೋರೆಗಾಂ ಲೋಕಲ್ ಆಫೀಸ್ ಸಚೀಂದ್ರ ಕೋಟೆ ಮೇರ್ಲ ವೇದಿಕೆ ಬರ್ತದೆ ಗೌರವ ಮಾಡ್ಕೊಂಡು ಬಂದಕ್ಕೆ ಏನಂದ್ರೆ ಭಾಸ್ಕರ್ ಸಾಲೆ ಮೇರೆಗೆ ಅಂಚೆನೆ ಭೂವೇಂದ್ರ ಡೊಂಬೇಲಿ ಮೇರ್ಲ ರೆಡಿ ಔಟ್ ಬಂದಕ್ಕೆ ಏನಂದಿಲ್ಲ ಭೂವೇಂದ್ರ ಪರಿವಾರದೊಟ್ಟಿಗೂ ಭಾಸ್ಕರ್ ಕೋಟೆಯನ್ನು ಬೇಗ
ಅಂಚನೆ ಭೂವೇಂದ್ರ ಮೇರ್ಲ ಬತ್ತದ ಗೌರವವನ್ನು ಸ್ವೀಕಾರ ಮಾಡ್ಕೊಡ್ಬೋದು ಅಂತ ಕೇಳೋದಿಲ್ಲ. ಅಂಚನೆ ಕರ್ನಾಟಕ ಬಗ್ಗೆ ಮೇರ್ಲ ಗೌರವವನ್ನು ಸ್ವೀಕಾರ ಮಾಡ್ಕೊಡ್ಬೋದು ಕೇಳೋದಿಲ್ಲ. मेरे को ಕರ್ನಾಟಕ ಬಗ್ಗೆ ಅಂಚನೆ ದಯಾನಂದ್ ಸುವರ್ಣ ಮೀರಾರೋಡು ಮೇರು ಬದ್ದದ ಗೌರವ ಮಾಡ್ಕೊಂಡು ಬಂದು ಕೇಳೋದಿಲ್ಲ. ದಯಾನಂದ್ ಸುವರ್ಣ ವಿಕ್ರೋಡಿ ಲೋಕಲ್ ಆಫೀಸ್ ರಘುನಾಥ್ ಅನ್ನೇ ಬರ್ತದ ಗೌರವ ಮಾಡ್ಕೊಂಡು ಬಂದು ಕೇಳೋದಿಲ್ಲ. ರಘುನಾಥ್ ಕುಂದರ್ ವಿಕ್ರೋಡಿ ಲೋಕಲ್ ಆಫೀಸ್ ಚೇರ್ಮನ್. ರಾಘವ ಕುಂದರ್ ವೇದಿಕೆ ಬರ್ತದ ಗೌರವವನ್ನು ಮಾಡ್ಕೊಂಡು ಬಂದು ಕೇಳೋದಿಲ್ಲ. ನಮ್ಮ ಕಡೆತ ಕಟ್ಟಡಲ್ಲ ಇತ್ತೆ ಗಣೇಶ್ ಚಂದ್ರಮಂಡಲ ನಿಕ್ಲೆ ಮಾತ್ರ ಗೊತ್ತು ಪಡೆಯವು ಈ ಗುರುನಾಥ ಯಕ್ಷಗಾನ ಮಂಡಲದ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ರೆ ಸದ್ಯಗೂ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿಯಲ್ಲಿ ವೇಷ ಬಂದಿದ್ದಾರೆ. ಕಾರ್ಯಕ್ರಮ ಮುಂಬೈ ಮಾನವರು ಬಂದಿದ್ದಾರೆ. ಗಣೇಶ್ ಚಂದ್ರಮಂಡಲ ಇದರ ವೇದಿಕೆ ಬಂದು ಗೌರವ ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಒಂದಿಲ್ಲ. ಗಣೇಶ್ ಚಂದ್ರಮಂಡಲ ಶ್ರೀ ಗುರುನಾಥ ಯಕ್ಷಗಾನ ಮಂಡಳಿ ಗುಂಪಿನ ಸಾಹಿತ್ಯ ಕಲಾ ಪ್ರಶಸ್ತಿನ ಸ್ವೀಕಾರ ಮಾಡಿದ್ದಾರೆ. ಕಟೀಲು ಮೇಲದಾರೆ ಭರಣಿ ಬರ್ತದೆ ಬಾರಿ ಲಾಯ್ಕಡೆ ಕಾಡಮಲ್ಲಿಗೆ ಪ್ರಸಂಗೋಡ್ಲ ಎಟ್ಟೆ ಬಗ್ಗೆ ಪಾತ್ರ ಮಾಡಿದ್ದಾರೆ. ಬೀರಣ್ಣನ ಪಾತ್ರ ಮಾಡಿದ್ದಾರೆ. ಇನ್ನಿಲ್ಲ ನೀವು ನಿರೀಕ್ಷೆ ಮಾಡ್ಕೊಡ ಕೋಟಿ ಚೆನ್ನೈನ ಪಾತ್ರ ಎಲ್ಲ ಮಲ್ಪಡಲಿರಿ ಒಕ್ಕನಿಗೆ ಗುರುತಾವ ಬನ್ನಿ. ಇದಕ್ಕೆ ನಮ್ಮ ಇತ್ಯದ ಗೌರವ ಕಾರ್ಯಕ್ರಮ ಮುಕ್ತಾಯ ಮಾಡಿಕೊಂಡು ಕೆಲವು ಜನಕ್ಕೂ ಇವರು ಟ್ರಾಫಿಕ್ ಬರ್ನಾಗ ಆಯ್ತು ಉದಾರ ಫೋಟೋನಿಗಳನ್ನ ಹಂಚಿಚಾಡಿದ ಪರಪಾದ್ಯದ ಇಪ್ಪು ಇತ್ತು ನಾಂಡ ಅವರಿಗೂ ಬದಲಾವಣೆ ಮಾಡ್ಕೊಂಡು ಪಂಡದ ಕೆಲವೊಂದು ಇತ್ತೆ ಅತಿಥಿ ಗಣ್ಯರಗಳು ಮಾತ ಈಗ ಆಸನ ಸ್ವೀಕಾರ ಮಾಡಿಕೊಡು. ಬಿಲ್ಲವ ಮಹಾಮಂಡಲ ಅಧ್ಯಕ್ಷರಾದಂತಿನ ರಾಜಶೇಖರಾನಂದ ಕೋಟ್ಯಾನ್ ಅಂಚನೆ ಮಾತನ್ನ ಪುದರ್ಪಾನ್ ರೆಪೋಪಿ ದೇವಣ್ಣ ಮಸ್ತು ಜನ ಗಣ್ಯರು ಪಾತ್ರರಲ್ಲರು. ನಮ್ಮ ಪೇಪರ್ದ ಮಾಧ್ಯಮದ ಗುರುಕಾರಾಯಂಚಿನ ಚಂದ್ರಶೇಖರ್ ಪಾಲತಡಿ ಅಂಚನೆ ವೇದಿಕೆಟ್ಟಿನ ಮಾತ ಗಣ್ಯಾದಿ ಗಣ್ಯರು ಅಂಚನೆ ವಿಶೇಷವಾದ ಈ 75ನೇ ವರ್ಷದ ಸಂಭ್ರಮೋತ್ಸವವನ್ನು ಆಚರಣೆ ಮಾಡಿದಾಗ ನಮ್ಮನ್ನು ಮಧ್ಯವರ್ತಿನ ಮಾತ ಖ್ಯಾತ ಕಲಾವಿದರು ಅಂಚನೆ ಈ ಬಿಲ್ಲವ ಮಹಾಮಂಡಲದ ಮಾತ ಪದಾಧಿಕಾರಿಗಳು ಮಾತ ಹಿತೈಷಿಗಳು ಬಿಲ್ಲವ ವಿಶೇಷನ್ ಮಾತ ಪದಾಧಿಕಾರಿಗಳು ಮಾತ ಹಿತೈಷಿಗಳು ಸೇರಿದ ಮಾತ ಗಣ್ಯಾದಿ ಗಣ್ಯರೆಗಳ ಸೇರಿದ ಮಾತುಗಳನ್ನ ಉಡಲ್ ದಿಂಜಿದಿನ ಪ್ರೀತಿದ ಸೋಲ್ಮೇಲೆ ಸಂದವೆ ನಮ್ಮ ಇನ್ನಿ ಸಮಯವು ಸರಿಯಾದ 10 ಗಂಟೆಗೆ ಆ ನಂದಾದೀಪನು ಬೆಳಗಾವಿನ ಎಡ್ಡೆ ಕಾರ್ಯಕ್ರಮ ನಮ್ಮ ಮಲ್ತ ನಂದಾದೀಪದ ಉದ್ದೇಶ ಏನ ಬಂದಾಗ
ವಾ ಒಂಜಿ ಕಾರ್ಯಕ್ರಮಲ ಪ್ರಥಮವಾದ ಆ ನಂದಾದೀಪನು ಬೆಳಗಾಣದಂಡ ಆ ಕಾರ್ಯಕ್ರಮನೇ ಬೆಳಗೊಳ್ಳು ಬಂದು ಅರ್ಥ ಅಂಜನೆ ಆ ನಂದಾದೀಪ ಬೆಳಗಿನಾಗ ಇಡೀ ಜಗತ್ತೇ ಐಕ್ ಅಸ್ತು ಬಂದ್ಬಿಟ್ಟಿಗೆ ಆ ಜಗತ್ತೇ ಅಸ್ತೊಂದು ಬಂದಾಗ ಜಗತ್ತದ ಪಿರಾವತಿನ ಮಾತ ಶಕ್ತಿಲು ಐಕ್ ತಥಾಸ್ತು ಒಂದು ಬಂದ್ಪೇರು ಅಂಜನೆ ಇನಿ ಈ ಒಂಜಿ ಉದ್ಘಾಟನಾ ಕಾರ್ಯಕ್ರಮ ಆಯದ್ವಕ್ಕ ಮುಲ್ಪ ಮಸ್ತ್ ಜನ ಯಕ್ಷಗಾನ ಬಂದಾಗ ನಮ್ಮ ಹಿರಿಯರು ಬೇತೆ ಬೇತೆ ಕಲಿಕಲಿ ಮಾತ ಸೃಷ್ಟಿ ಆತನು ಆಂಡಲ ನಮ್ಮ ಆ ಪರಶುರಾಮ ಸೃಷ್ಟಿದ ಅಲ್ಪದ ನಮಕ್ ಈ ಯಕ್ಷಗಾನದ ಮಿತ್ತದ ಕಲೆ ಹೋಗ್ಲ ಇಜ್ಜಿನಿ ಅಂತ ಬಂದ್ಬಿಡ ಯಕ್ಷಗಾನಡು ಐಟಿತ್ತಿನ ಕಲಾವಿದರು ಒಂಜಿ ದೀಪ ಇಂಚ ತನನ್ನು ತಾನು ಪೊತ್ತಾದ ಮಾತ ಅಲ್ಪದ ಪರಿಸರದಲ್ಲಿ ಬೆಳಕನ್ನು ಕೊರ್ಪುಡ ಅಂಚನೆ ಯಕ್ಷಗಾನದ ಕಲಾವಿದರೆಲ್ಲ ತನ್ನ ಶರೀರಗೂ ದಂಡನೆಯನ್ನು ಕೊರೆದು ಸೇಡ್ದಿನ ಎದುರ್ತಿನ ಮಾತ್ರೆಗಳ ಆ ಪ್ರದರ್ಶನ ಆ ಉಣ್ಣೆನು ಕೊರ್ಪೇರು ವೇದಿಕೆ ಇಡ್ತಿನ ಮಾತ ಗಣ್ಯರೇ ಮೂರು ಸೇರಿದ ಯಕ್ಷಗಾನ ಅಭಿಮಾನಿಗಳು ಸಹಕಾರ ಮಲ್ಪನ ಪ್ರೋತ್ಸಾಹಿಕರು ಮಾತ್ರ ಇಲ್ಲ ಈ ಸಂದರ್ಭ ನಮಗೆ ಒಂದು ಅವಕಾಶ ಕಲಾವಿದರನ್ನು ಪ್ರೋತ್ಸಾಹ ಮಲ್ಪನ ಕಾರ್ಯಕ್ರಮ ಇನಿ ಈ ಸಂಸ್ಥೆ ಬಿಲ್ಲವರ ಈ ಯಕ್ಷಗಾನದ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡ್ಕೊಂಡು ಪಂಡ ಅವು ನಿಜವಾದಂಡ ಎಣ್ಣಂಚಿನ ಒಂಜಿ ತುಳುನಾಡದ ಕಲಾಭಿಮಾನಿಗಳು ಇನಿ ಸಂತೋಷದ ವಿಷಯ ನನಗೆ ಮಾತ್ರ ಇಲ್ಲ ಗೊತ್ತುಂಟು ಇನಿ 5 ವರ್ಷ 10 ವರ್ಷ ತುಂಬುದ ತುಳುನಾಡಿನ ಒಂಜಿ ನಮ್ಗೆ ದಾದತ್ತು ಒಂಜಿ ಪ್ರೇಕ್ಷಕರಾದ ಒಂಜಿ ಗಂಡು ಕಲೆ ಅನ್ಪಡ ಯಕ್ಷಗಾನದ ಮೂಲಕನೇ ಒಂದು ಸಂಸ್ಕೃತಿ ಕಲ್ಚರ್ ಇತ್ತಿನಂಚಿನ ತುಳುನಾಡು ನಮ್ಮ ಇನ್ನು ಅಂತರದ ಬೈದಿನ ಎದೇ ವರ್ಷ ತುಂಬು ಈ ತುಳುವೆರಡು ಪ್ರಾಮುಖ್ಯವಾದ ದಿವಂಗತ ಬೂದಸ್ವಾಮಿಯರು ಈ ಕಲೆನ ಮುಂಬೈ ನಗರಡು ಇನಿ ಒಂಜಿಯಲ್ಲ ಬೀಜನು ಪಾರ್ದು ಇನಿ ಅವು ಬೇರೆ ಗಟ್ಟಿಯಾಗಿ ಇನಿ ಮರವಾದ ಇನಿ ಅಮೃತ ಮಹೋತ್ಸವ ಹೋಗ್ತದಿಲ್ಲ ಐತೆಟ್ಟಿಗೂ ಅನೇಕ ಸಹಾಯ ಮಾಡ್ತಿದ್ದಾರೆ ಬೂದ ಸವಾರನ ಹಿಡಿದು ಆ ಸಂಸ್ಥೆ ನಡಪಣ ಒಂಚೂರು ಬೆಲೆ ತಪ್ಪನಾಗ ನಿರಂಜನ ಸ್ವಾಮಿ ಲೈಕ್ ದುಮ್ಮ ಬರ್ತೇವೆ ನಿರಂಜನ ಸ್ವಾಮಿ ಒಂಚೂರು ಹಂಚಿನ ಪೂರ ಆನಗ ಜಯಸ್ವಾಮಿ ದುಮ್ಮ ಬರ್ತೇವೆ ಆ ನಿರಂಜನ ಸ್ವಾಮಿ ಟೈಮಡು ಎಂಕ ದಯ ಪಣ್ಣಗ ಎಂಕ ಇನ್ನು ಸಂತೋಷ ಅವನು ನಿರಂಜನ ಸ್ವಾಮಿ ಟೈಮಡು ಈ ಯಕ್ಷಗಾನ ಗುರುನಾರಾಯಣ ಮಂಡಳಿ ನಡಪಣ ಸಂದರ್ಭಡು ಅಲ್ಪ ಒಂಚೂರು ಈ ಸಂಸ್ಥೆ ಬಂದಾಪಿನ ವಿಷಯ ಬಂದಾಗ ನಿರಂಜನ ಸ್ವಾಮಿಲು ಅನೇಕ ಕಲಾವಿದರು ಸೇರ್ತಿತ್ತು ಮಸ್ತ್ ಕಲಾವಿದರು ಆಯ್ತು ಇಲ್ಲ ಆ ಟೈಮಡು ಏನೆಲ್ಲ ಒಂಜಿ ಸಂದರ್ಭಡು ಒಂಜಿ ಮಹಾಲಕ್ಷ್ಮಿ ಮೀಟಿಂಗ್ ಮಲ್ಪಲ್ಲಿ ಇತ್ತಿತ್ತೇವೆ ಮೂಲು ಈ ಯಕ್ಷಗಾನ ಮಂಡಳಿಗೆ ಜಾಗಿಜ್ಜಿ ಅಗಲ ಡ್ರೆಸ್ದಿ ಎಲ್ಲ ಜಾಗಿಜ್ಜಿಂದ ಪಣ್ಣಗ ಒಕ್ಕಲು ಹೊಡೆದು ಯಾನು ಒಕ್ಕ ವಾಮನ್ ಪೂಜೆಯಲ್ಲಿ ಒಟ್ಟಿಗೆ ಓದುತ್ತಾ ಅವು ಯಾನಿಗೆ ದಯ ಮಾಡೋದಿಲ್ಲ ಆ ಸಂದರ್ಭ ಸಹಾಯ ಮಲ್ಪನಂಚಿನ ಆ ಯೋಗ ಎಂಕಲ ತೆಗೆದಿತ್ತಾನೆ ಇನಿ ಆ ಜಾತ್ರೆ ಇನಿ ಅಮೃತ ಮಹೋತ್ಸವ ಬಿಲ್ಲ ಹೋಗೋಣ ಆಪಣಂಡ ಅವು ಎಂಕ ಅತೀ ಸಂತೋಷ ಇನಿ ತುಳುನಾಡಿನಂಚಿನ ಈ ಕಲೆಕ್ಕೆ ಈ ಮುಂಬೈ ನಗರಡು ಈತು ಜನ ಆ ಬೇರೆದ್ದು ಮರಮಲ್ಕಿನ ಕಲಾವಿದರು ನಮ್ಮ ಮೂಲ ಸತ್ತಾರವಂತ ಉಂದಿಪ್ತಾತ ಮಲ್ಲ ಸಂತೋಷದ ದಿನ ಆ ಕಲಾವಿದರಿಗೆ ಇಚ್ಚಿ ಬಾಕಿ ದಿನೊಟ್ಟು ಹಾಕೋದು ವೇಷಧಾರಣೆ ಮತ್ತು ಮೂಲ ಕಲಾವಿದಾದ ನಮ್ಮ ತಾಟಿ ತುಪ್ಪು ಆದ ಇನಿ ಸನ್ಮಾನ ಮಾಡ್ಬೇಕಂತ ನಮ್ಮ ತಾಟಿ ಮತ್ತು ಗರ್ವಸಿಯ ಒಂದು ನಿಜವಾದಂಡ ಈ ಅಮೃತ ಮಹೋತ್ಸವಡು ಮಲ್ಕಿನ ಮಲ್ಲ ಕೆಲಸ ಮಾಡೋರು ಆತ್ಮ ಈ ಸಂದರ್ಭ ಮೂಲ ಗೀತ ಎಲ್ಲ ಬಿಟ್ಬಿಡ್ಲೆ ಯಾರು ತೂತೆ ಆರು ವೇಷಧಾರಿಯಾದ ಮೂಲ ಕಲಾ ಪ್ರೇಕ್ಷಕರಿಗೆ ಒಂದು ದುಂಬು ಧೈರ್ಯ ಕೊಡ್ತಿನಾರು
ಇನ್ನು ನಮ್ಮ ತೂಂದಿಲ್ಲ ಏತೆ ಮಹಿಳೆಯರು ಎಲ್ಲಿಲ್ಲ ಜೋಕುಲು ಇನಿ ಈ ಕಲಿನ ಬದುಕೋಂದಿಲ್ಲ ಮುಂಬೈ ನಗರ ಹೊಸೈಡಿ ಅನೊಂಜಿ ಹೊಸೈ ಸಂಘದ ಕರ್ನಾಟಕ ಸಂಘದ ಕಲ್ಲ ಒಂಜಿ ಶ್ರೀ ಕಟೀಲ್ ವೇದಿಕೆ ಪಣದ ಒಂಜಿ ಸ್ವಂತ ಉಂಟು ಎಲ್ಲಿಂದ ಜೋಕುಲು ಇಂಚಿನ ಕಲೆನಿ ಈ ಕಲೆನ ಹೊರ್ತಿದ್ದೇವೆ ಪಂಡ ನಿಜವಾದ ನಂಗೆ ಇನಿ ತೂಣಗ ನಿಜವಾದ ಸ್ವಂತ ತುಳುನಾಡದ ಈ ಕಲೆನ ಹೊರ್ತಿದ್ದೀನ ಪೂರ ಕೀರ್ತಿ ಬೊಮ್ಮೈ ನಗರ ಒಪ್ಪುಡು ನಂಡ ಗೀತೆಯಲ್ಲಿ ಬಟ್ಟನಲ್ಲ ಒಂಜಿ ಐಟು ನಿಮ್ಮ ಮಾರ್ಗದರ್ಶನ ಉಂಟು ಆರು ಜಾರಿ ತೋಜದೆ ಅಂಚಿನ ಈ ಸಂದರ್ಭಗಳು ಬಿಲ್ಲರ್ ಅಸೋಸಿಯೇಷನ್ ಈ ಅಮೃತ ಮಹೋತ್ಸವ ಮಾಡ್ಕೊಂಡು ಸಂಬಂಧ ನಮ್ಮ ಮಾತಾಡಲ್ಲ ಇನ್ನು ಈ ಕಾರ್ಯಕ್ರಮ ಭಾಗವಹಿಸಿದ ಬಣ್ಣ ನಮ್ಮ ಧನ್ಯರಿಂದ ಬಣ್ಣ ಎರಡು ಮಾತ್ರ ಮುಕ್ತಾಯ ಮಾಡೋದು ಧನ್ಯವಾದ. ನೆರೆದಿನ ಸರ್ವರಿಗೆಲ್ಲ ನಮಸ್ಕಾರ. ಮಸ್ತ್ ಸಮಯ ಅಂಡ್ ಅಂಚಾದ ಕೆಲವೇ ಎರಡು ಮೂರು ವಿಷಯ. ಈ ಮುಂಬೈದ ಮಹಾನಗರಡು ಇಂಚಿನ ಒಂಜಿ ಯಕ್ಷಗಾನ ಮಂಡಳಿನ ಸ್ಥಾಪನೆ ಮಲ್ತಿದ್ದು ಇಡಮುಟ್ಟ 75 ವರ್ಷದ ಸುದೀರ್ಘ ಸಮಯಡು ನಡತಂದು ಬತ್ತಿನ ಈ ಬಿಲ್ಲರ್ ಅಸೋಸಿಯೇಷನ್ ಅಂಚೆನೆ ಆಯ್ತಾ ಹಲವಾರು ಬೆಂಬಲಿಗರು ಕೆಲವು ಬೆಂಬಲಿಗರನ್ನು ಸ್ಥಾಪನೆ ಮಲ್ದಿನಾರು ಬೂದಾ ಸುವರ್ಣರು ಐಡ್ಬೊಕ್ಕ ನಮ್ಮ ನಿರಂಜನ ಸ್ವಾಮಿ ಐಡ್ಬೊಕ್ಕ ನಮ್ಮ ಮಾತಿರ್ನಲ್ಲ ಪ್ರೀತಿದ ಗೌರವದ ಶ್ರೀ ಜಯಸುವರ್ಣರಿಗೆ ಈ ಕೊಡ್ತೋಡು ನಮ್ಮ ನಮನ ಮಲ್ತೊಂದು ಪುನಃ ಅಗತ್ಯ ಉಂಟು. ಈತ ಜನ ಸ್ಥಾಪನೆ ಮಲ್ದಿರು ಐಡ್ಬೊಕ್ಕ ಅవి ನಿಂಚೆ ನಡಪೊಂದು ಬೈದಿರು ಐತೊಟ್ಟುಗು ಪ್ರಾಮುಖ್ಯವಾದ ಈ ಯಕ್ಷಗಾನ ಮಂಡಳಿದ ಕಲಾವಿದರು ಅಕಲ್ನ ಕಷ್ಟ ಕಾರ್ಪಣ್ಯ ಅಕಲ ಏನೇನ ಇಶ್ಯೂಸ್ ಪ್ರಾಬ್ಲಮ್ಸ್ ಇತ್ತು ನಾವು ಪೂರ ಬದಿಗೆ ದೀದು ಅಕಲ್ ಈ ಯಕ್ಷಗಾನ ಮಂಡಳಿಗೆ ಒಂದು ನಡಬೊಂದು ಬರ್ಪಿನಂಚ ಜನಕ್ಕೂ ಆಕರ್ಷಣೆ ಮಲ್ಪಿನಂಚ ಕೆಲಸ ಮಲ್ದೇರು ಅಕಲ್ ಮಾತ ಕಲಾವಿದರಿಗ್ಲ ನಮ್ಮ ಮಾತೆಲ್ಲ ಒಂದು ಜೋರಾದ ಚಪ್ಪಳೆ ದೊಡ್ಡದು ಅಕಲಿನ ಸಾಧನೆ ಮಲ್ಬೋದು. ಯಕ್ಷಗಾನದ ವಿಷಯ ಇಚ್ಛಾ ಪಂಪಿನ ಪಾಂಡಿತ್ಯ ಎನಡಿಜಿ ಬಹುಶಃ ಪಾಲೆತ್ತಾಡಿ ಸರ್ ಹತ್ರ ಬೇತೆ ಕಲಾವಿದರು ಬಂದ್ರೆ ಅವು ಹೆಂಗ ತೆರಿದಿನ ಮಟ್ಟಿಗೆ ಯಕ್ಷಗಾನಡು ಒಂದು ಸಮ್ಮಿಶ್ರ ಒಂದು ಕಲೆ ಆಯ್ತು ನಟನೆ ಉಂಡು ನೃತ್ಯ ಉಂಡು ಸಂಗೀತ ಉಂಡು ವೇಷಭೂಷಣದ ಅಬ್ಬರ ಉಂಡು ಆಯ್ತು ಒಂದು ಅರ್ಥ ಉಂಡು ಒಂದು ಮೂತ ಪೂರ ಇತ್ತಿನ ಒಂದು ಯಕ್ಷಗಾನ ನಮ್ಮ ಕರಾವಳಿದ ಕಲೆ ಅವೇ ನನಲ ನಮ್ಮ ಕೂಡಿದಿನಕಲು ಅಥವಾ ಇದ ಇತ್ತಿನಕ್ಕೆ ಪೂರ ಒಂದು ಬೆಂಬಲ ಕೊಡದು ನನಾತವಿನ ಎದುರುಕೊಂಡು ಪರಿಶ್ರಮ ಮಲ್ಕೊಡು. ಅವತ್ತಿನ ಭಾರತ್ ಬ್ಯಾಂಕ್ದ ಒಂದು MDCO ಆದ ನಾನು ಈ ಸಂದರ್ಭಗಳು ಈ ವೇದಿಕೆ ಹಿಡಿದು ನಮ್ಮ ಕೇಂದ್ರ ಕಚೇರಿ ಅಂಚನೆ 22 ಸ್ಥಳೀಯ ಕಚೇರಿ ಭಾರತ್ ಬ್ಯಾಂಕ್ ಒಂದು ವಿಶೇಷ ಸ್ಥಾನ ಕೊಡ್ದು ಐಕ್ ಸಹಕಾರ ಕೊರೊಂದು ಈ ಮಲ್ಲ ಮಟ್ಟದ ಮರಣಿಂಚ ಮಲ್ತಿಡು ನನ್ನಲ್ಲ ಇದರ ಮಾತಾಡಲ್ಲ ಎಂಕೆಲ್ಲ ವಿನಂತಿ ಬಂಡ ಇದೆಲ್ಲ ನಿಸ್ವಾರ್ಥ ಸೇವೆ ನೀವು ನಿಸ್ವಾರ್ಥ ಸಹಕಾರ ಭಾರತ್ ಬ್ಯಾಂಕ್ ನನ್ನ ಬೋರ್ಡ್ ಅವನಿಗೆ ಕೋರ್ಪೊರೇಟ್ ಭರವಸೆ ಒಂದು ನಮ್ಮ ದಯಾನಂದ್ ಪೂಜಾರ್ಲಿ ಒಕ್ಕ ಅಶೋಕ್ ಸಚಿವ ಅಂಚೆನೆ ಬಿಲ್ಲಾರೇಶನ್ ಪೂರ ಕಾರ್ಯಕಾರಿ ಮಂಡಳಿ ಈ ಮಲ್ಲ ಈ ತೆಡ್ಡ ವಿಜೃಂಭಣೆದ ಈ ಅಮೃತ ಮಹೋತ್ಸವ ಸಂಭ್ರಮ ಮಲ್ತೊಂದುಲ್ಲೇರು ಏಟ್ ಭಾಗವಹಿಸರ ಎಂಕ್ಲೆಗ್ಲ ಒಂದು ಭಾರತ್ ಬ್ಯಾಂಕ್ ಅಂತ ಬರವಾದ ಎಂಕ್ಲ ಒಂದು ಕೊಡ್ತಾರೆ ಅವೇನು ಗೌರವ ಸ್ವೀಕಾರ ಮಲ್ತೊಂದು ಮಾತೆರಿಗಳ ಶುಭಾಶಯ ಈ ಸಂದರ್ಭಗಳು. ಧನ್ಯವಾದ. ನಮಸ್ಕಾರ. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯರನ್ನು ಪಾದರನ್ನು ವಂದನೆ ಮಲ್ತೊಂದು ಇನಿ ಶ್ರೀ ಗುರು ನಾರಾಯಣ ಯಕ್ಷಗಾನ ಮಂಡಳಿ ಅಮೃತೋತ್ಸವದ ಯಕ್ಷಗಾನ ಕಲಾ ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ಘಾಟನೆ ಮಾಡಿದ ಧರ್ಮದರ್ಶಿ ಶ್ರೀ ಅನೀಶ್ ಶೆಟ್ಟಿ ಅವರು, ಬಿಲ್ಲಾ ಅಸೋಸಿಯೇಷನ್ ಅಧ್ಯಕ್ಷರಾದ ಹರೀಶ್ ಅಮೀನ್ ಅವರೇ, ಗೌರವ ಅತಿಥಿಯಾಗಿ ಭಾರತ್ ಬ್ಯಾಂಕಿನ ನಿರ್ದೇಶಕರಾದ LV ಅಮೀನ್ ಅವರೇ ಮತ್ತು ವೇದಿಕೆಯಲ್ಲಿ ಇದ್ದ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದ ಎಲ್ಲ ಯಕ್ಷ ಕಲಾಭಿಮಾನಿಗಳೇ, ನನ್ನ ತುಂಬು ಹೃದಯದ ಅಭಿನಂದನೆಗಳು. ಕರ್ನಾಟಕದ ಯಕ್ಷಗಾನ ಕಲೆಯ ಸಂಸ್ಕೃತಿಯ ಅಸ್ತಿತ್ವದ ಯಕ್ಷಗಾನದ ಕಂಪನ್ನು ಈ ಮಾನಗರದಲ್ಲಿ ಕಳೆದ 75 ವರ್ಷಗಳಿಂದ ಶಾಶ್ವತವಾಗಿ ಉಳಿಸಿ ಬೆಳೆಸಿ ಬಂದಿರುವ ಕೀರ್ತಿ ಬಿಲ್ಲವ ಬಿಲ್ಲ ಅಸೋಸಿಯೇಷನ್ಗೆ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿಯ ಸಲ್ಲುತ್ತದೆ. ವೇದಿಕೆಡುಪ್ಪನ ಮಾತಗಣ್ಯರೇ, ಯಕ್ಷಗಾನದ ಕಲಾಭಿಮಾನಲೆ
ಕಲಾ ಬಂಧುಗಳೇ, ಗುರುನಾರಾಯಣ ಯಕ್ಷಗಾನ ಮಂಡಳಿದ 75 ವರ್ಷದ ಅಮೃತ ಮಹೋತ್ಸವದ ಉದ್ಘಾಟನಾ ಸಂದರ್ಭಗಳ ಯಾನು ವೇದಿಕೆ ಕಡಿತೆ ಇನ್ನು ಸಮಾರೋಹ ಕೊಡ್ಲ ಉಲ್ಲೆ 75 ವರ್ಷದ ಸಂಭ್ರಮ ಪಂಡವು ಭಾರಿ ಖುಷಿ. ಮುಂಬೈದಲ್ಲಿ ಕೊಂದೊಂಜಿ ನಮ್ಮ ಭಾಷೆದ ಅತ್ತನ್ನ ನಾಡು ಒಂದು ಸಾಂಸ್ಕೃತಿಕ ಕಲೆಯನ್ನು ಪೊರ್ಲು ಬಲಿಕೆಡು ತೂಪುನ ಈ ಪೊರ್ಲು 75 ವರ್ಷ ಬಂಡ ಅವಳು ಜೀವಂತವಾದ ನಮ್ಗೆ ಗೊತ್ತುಂಟು. ನಮ್ಮ ಊರುಡು ಇನಿ ಪಂಜಾತ್ ಯಕ್ಷಗಾನ ಮಂಡಳಿ ಇತ್ತು. ಅವು ಪ್ರವೃತ್ತಿ ಉಪ್ಪು, ವೃತ್ತಿ ಉಪ್ಪು, ಮಾತುಪ್ಪು ಇನಿ ಯಕ್ಷಗಾನ ಓಲು ನನ್ನ ಬಹುಶಃ ಜಬ್ಬರ ಸಮ ಗೊತ್ತುಂಟು. ಇಡೀ ದಿನ ನಡತು ನಿಂತಿನ ಆಟೋ ಇನ್ನು 2 ಗಂಟೆ 1 ಗಂಟೆ ಅರ್ಧ ಗಂಟೆ 10 ಮಿನಿಟ್ 5 ಮಿನಿಟ್ ಮೊಬೈಲ್ ಬರ್ಪನ ಸಂದರ್ಭ. ಬಹುಶಃ ಪ್ರತಿ ಯಕ್ಷಗಾನದ ಆ ಲೋಕಡು ಇಪ್ಪನಾಗ್ಲು ಗಂಭೀರವಾದ ಚಿಂತನೆ ಮಲ್ಕೊಡು. ಆ ರೀತಿಯ ಚಿಂತನೆ ಮಲ್ದಿಜಿಂದಾಂಡ ಇನಿ ಬಹುಶಃ ಮುಂಬೈ ನಿಕ್ಲ ತೂಲೆ ಇತ್ತು ಪಂಡಿರು ಜೋಕುಲ್ನ ಯಕ್ಷಗಾನ ಏತು ಪೊರ್ಲುಂಡು ಆಂಡ ಅವು ಶಾಸ್ತ್ರೀಯವಾದ ಆ ಪುಂಡ ಪನ್ಪುನ ಆ ಆಲೋಚನೆ ಬಹುಶಃ ಶಾಸ್ತ್ರೀಯ ನೆಲೆಟ್ಟು ನಮ್ಮ ಯಕ್ಷಗಾನ ಒರಿಜಿಂಡ ಐತ ಕಲೆತ್ತ ಆ ಪೊರ್ಲು ಖಾಲಿ ಬಾಯಿ ಬಾಟ ಕಲಿತು ಮುಗಿಪುಂಡು ಅಂಚ ಎರಬಲ್ಲಿ ಬಹುಶಃ 75 ವರ್ಷದ ಈ ಸಂದರ್ಭಗಳು ಮುಂಬೈಡ್ ಒಂದು ಗಟ್ಟಿ ನಿರ್ಧಾರ ಗುರುನಾರಾಯಣ ಮಂಡಳಿ ಮಾಡ್ಕೊಡು ಆಯ್ತ ಬೇರೆ ಟುಪ್ಪನ ಬಿಲ್ಲವರ್ ಅಸೋಸಿಯೇಷನ್ ಮಾಡ್ಕೊಡು ಆಯ್ತು ಒಟ್ಟು ಮುಂಬೈದ ಪ್ರತಿ ಸಂಘ ಸಂಸ್ಥೆಯಲ್ಲೂ ಸೇರೋಡು. ಗುರುನಾರಾಯಣ ಯಕ್ಷಗಾನ ಮಂಡಳಿ ಜಾತಿದ ಸಂಸ್ಥೆ ಹತ್ತು, ಯಕ್ಷಗಾನದ ಸಂಸ್ಥೆ, ಯಕ್ಷಗಾನ ಜಾತಿ ಬಂಪನ ಸಂಸ್ಥೆ. ಈ ಯಕ್ಷಗಾನ ಜಾತಿಡ್ ಮಾತಾ ಜಾತಿಗಳು ಬಹುಶಃ ಭಾರಿ ಖುಷಿತ ವಿಚಾರ. ಜಬ್ಬರ್ ಸಮಗೂ ಯಕ್ಷಗಾನ ಕಲಾ ಪ್ರಶಸ್ತಿ ಭಾರಿ ಅಭಿಮಾನ ಪಡೋದು. ಜಬ್ಬರ್ ಸಮ ಪೊರ್ಲದ ಒಂಜಿ ಕಲಾವಿದೆ, ಯಕ್ಷಗಾನದ ಅರ್ಥಧಾರಿ. ಬಹುಶಃ ಇಂದು ಯಕ್ಷಗಾನ ಜಾತಿದ ಕಲೆ ಹತ್ತು, ಧರ್ಮದ ಕಲೆ ಹತ್ತು, ಇಂದು ಮಾನವ ಕಲೆ. ಈ ಮಾನವ ಕಲೆಯನ್ನು ಎಂಚ ನಮ್ಮ ಒರಿಪೋಲಿ, ಎಂಚ ನಮ್ಮ ದೇರ್ಪೋಲಿ, ಎಂಚ ನಮ್ಮ ಪ್ರೀತಿಸೋಲಿ ಪನ್ಪುನ ಆ ನೆಲೆಟ್ಟೆ ಬಹುಶಃ ಯಕ್ಷಗಾನ ಗುರುನಾರಾಯಣ ಯಕ್ಷಗಾನ ಮಂಡಳಿದಾಗಲಿ ಈ ಪ್ರಶಸ್ತಿ ಒಂಜಿ ಎಡ್ಡೆ ಪುದರ್ನ ಆಯ್ಕೆ ಮಾಡ್ತಾರೆ. ಆಗ್ಲಿ ಅಭಿನಂದನೆ. ಜ್ಞಾನ ಬಂಡವಾಳ ತಿಳ್ಕೊಡ್ದು ಇಂಚಿನ ಪಾತ್ರೆಗಳು ಓವೇಶ ಪೋಪುಣ ಬರ್ಪುಣ ರಂಗದ ವಿನ್ಯಾಸ ರಂಗದ ಆಯ್ತಾ ರೂಪರೇಖೆಯಲ್ಲಿ ಇಂಚ ಪಂಪುನ ಅಂಚಿನ ಅಲ್ಪಡ್ದು ಬೊಕ್ಕ ಜ್ಞಾನ ಪ್ರಾರಂಭ ಹಾಕೊಂಡು ಈ ವೇಷವು ವಾರೀತಿ ಆಯನಂಚಿನ ಬಣ್ಣ ಪಾಡುಡು, ವಾರೀತಿ ಆಯನಂಚಿನ ವೇಷಭೂಷಣ ಕಟ್ಟುಡು ಪಂಪನಜ್ಞ ಆ ನೆನವರಿಕೆ ಅತ್ತದ ಬೊಕ್ಕರಡಕ್ಕೇನು ತಿಳುವಳಿಕೆ ಮಲ್ಪನಂಚಿನ ಆಯನ ಪ್ರಾರಂಭ ಹಾಕೊಂಡು ಒಂಜಿ ಲೆಕ್ಕೋಡು ತುಂಡೊಂದು ಅಂಡ ಯಕ್ಷಗಾನ ಕಲಾವಿದಂಜಿ ಶ್ರೇಷ್ಠದಾಯನಂಚಿನ ಒಂಜಿ ನಿಪುಣತೆ ಹೋಗಿ ಒಂದಿನಂಚಿನ ಒಂಜಿ ಜನ ದಾಯಕ ಬನ್ನಗ ರಾತ್ರಿ ಇಡೀ ಯಕ್ಷಗಾನ ಹಾಕೊಂಡು ಅಂಡ ಬೈಯದ 9 ಗಂಟೆಗಾಗಿ ಲೀಸ್ಟ್ ತಿಕ್ಕೊಂಡು ಅಂಡ ಅರ್ಧ ಗಂಟೆದಲ್ಲ ರೆಡಿಯಾದ ಆಂಡ ಆ ರೆಡಿಯಾದ ತನ್ನ ಪ್ರದಕ್ಷಿಣ ಜನಕಲ್ನ ಮನಸ್ಸೊರ ಪಡೆಯುವಂಚಿನ ಕಲಾವಿದನ ಶ್ರೇಷ್ಠತೆ ಧೀಮಂತ ಶ್ರೀಮಂತ ಕಲೆನ ಏತು ಪುಗಂಡಲ ಯಾವಂದು ನಮ್ಮ ಇನ್ನು ನಮ್ಮ ಅವೇತು ಕಲಾವಿದರಿಗೆ ನಮ್ಮ ಲೆತ್ತದು ಅತ್ಲೆಗೆ ಮಾನಾದಿಗೆ ಮಲ್ತ ನಮ್ಮ ಪಂಪ ಕಲೆ ಶ್ರೀಮಂತ ಕಲೆ, ಯಕ್ಷಗಾನ ಕಲೆ ಶ್ರೀಮಂತ ಕಲೆ ಎಂದು ಒಂಜಿ ಸಮಯಡು ಬಂದಂತೆ ಯಕ್ಷಗಾನ ಗಂಡು ಕಲೆ ಎಂದು ಇತ್ತೆ ಬಂಡಂದಂಡ ನ್ಯಾಯವಾದಿ ಏನೆಂಜಿನ ಗೀತೆಯಲ್ಲಿ ಬಟ್ಕೊಂಡು ರವಿ ಎನ್ನ ಒಬ್ಜೆಕ್ಷನ್ ಉಂಡು ಬಂಡದು ದಯಗ ಬಂದಾಗ ಯಕ್ಷಗಾನ ಕಲೆ ಮಹನೀಯರಿಗಲ ಮಹಿಳೆಯರಿಗಲ ಸಮಕಾಲವಾಯನಂಚಿನ ಒಂದು ಅವಕಾಶ ಕೊಡ್ತಿನ ಕಲೆ ಪಂಡ ಯಕ್ಷಗಾನ ಕಲೆ. ಡಾಕ್ಟರ್ ಶ್ರೀರಾಮ ಕಾರಂತರು ಐನು ರಾಷ್ಟ್ರ ಅತ್ಯಂತ ಪರರಾಷ್ಟ್ರಗಳಕ್ಕೊಂದು ಭಾರತದ ಶ್ರೇಷ್ಠವಾಯನಂಚಿನ ಗಣನೀಯವಾಯನಂಚಿನ ಕಲೆನ ಪರರಾಷ್ಟ್ರಗಳಿಗೆ ತೊಜ್ಪದು ಅಕ್ಲೆಡ್ಲ ಹೆಮ್ಮೆ ಪಡೆಯನಂಚಿನ ಒಂದು ಸಂತೋಷ ಸಂಭ್ರಮ ಇತ್ತಂದ ಅಂಡ ಅವು ನಮ್ಗೆ ಭಾರತದ ಕಲೆ ಅಂಡ ಒಂದು ಕಲಾವಿದನ ಬದುಕನ್ನು ತಗೊಂಡಾಗ ನಮ್ಮ ಶ್ರೀಮಂತ ಕಲೆ ವನ್ಪ ಆಂಡ ಆಯನ ಬದುಕು ನಿಜವಾದ ಬಡಪತದ ಬದುಕು. ಒಂಜಿ ವೇಷ ರಂಗಸ್ಥಳವು ಪ್ರವೇಶ ಅವಡಂದ ಯಾರಿಗೂ ಸಾರಿ, ನಾನು ಕನ್ನಡದಲ್ಲಿ ಮಾತನಾಡ್ತಾ ಇದ್ದೇನೆ.
ಸ್ವಾಮಿಗಳಿಗೆ ವಂದಿಸ್ತಾ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಎಣ್ಣಿ ಶ್ರೀ ಶೆಟ್ರೆ, ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರೇ ಹಾಗೂ ಕಲಾಭಿಮಾನಿಗಳೇ, ಇವತ್ತಿನ ಕಾರ್ಯಕ್ರಮ 75 ದೀಪಗಳನ್ನು ಬೆಳಗುವ ಮೂಲಕ ಅಮೃತೋತ್ಸವದ ಉದ್ಘಾಟನೆಯಾಯಿತು. ದೀಪ ಪ್ರಜ್ವಲನೆ ಎನ್ನುವುದು ನಮ್ಮ ಸಂಸ್ಕೃತಿಯಲ್ಲಿ ಇರುವಂತಹ ಬೆಳಗು. ಕತ್ತಲು ಕುಗ್ಗುವಿಕೆಯ ಸಂಕೇತವಾದರೆ ಬೆಳಕು ಹಿಗ್ಗುವಿಕೆಯ ಸಂಕೇತ. ಅದೇ ರೀತಿ ಈ 75 ದೀಪಗಳನ್ನು ಪ್ರಜ್ವಲನೆ ಮಾಡಿ ಈ ಗುರುನಾರಾಯಣ ಯಕ್ಷಗಾನ ಮಂಡಳಿಯು ಇನ್ನು ಮುಂದೆ ಎತ್ತರಕ್ಕೆ ಏರಲಿ ಅಂತ ಹೇಳಿಕೊಂಡು ಶುಭ ಹಾರೈಸಿದ್ರು. ಗುರುನಾರಾಯಣ ಯಕ್ಷಗಾನ ಮಂಡಳಿ, ಯಕ್ಷಗಾನ ಎನ್ನುವುದು ನಮ್ಮ ಕರಾವಳಿಯ ಮಣ್ಣಿನ ಕಲೆ. ಅದು ಹಾಡುಗಾರಿಕೆ, ಹೆಜ್ಜೆಗಾರಿಕೆ, ನೃತ್ಯ ಇವುಗಳನ್ನೆಲ್ಲ ಒಳಗೊಂಡಂತಹ ಒಂದು ಸರ್ವಾಂಗ ಸಂಪೂರ್ಣವಾದಂತಹ ಕಲೆ. ಹಿಂದೆ ಈ ಕಲೆಯನ್ನ ಕೇವಲ ಪುರುಷರು ಮಾತ್ರ ಮಾಡ್ತಾ ಇದ್ರು, ಆದ್ರಿಂದ ಇದಕ್ಕೆ ಗಂಡು ಕಲೆ ಅಂತಲೇ ಹೆಸರು ಬಂದಿತ್ತು. ಆದ್ರೆ ನಾನು ಕಾಲೇಜಿಗೆ ಬಂದಂತಹ ಸಂದರ್ಭದಲ್ಲಿ ನನ್ನ ಮೊದಲೇ ಅನೇಕ ಮಹಿಳೆಯರು ಈ ಕಲೆಯನ್ನ ಊರಲ್ಲಿ ಪ್ರಾರಂಭಿಸಿದ್ರು. ಆದ್ರೆ ಮುಂಬೈಗೆ ಬಂದ ನಂತರ ಏನೋ ಒಂದು ಕಾಲೇಜಲ್ಲಿ ಕಲಿತಂತಹ ಈ ವಿದ್ಯೆಯನ್ನು ಎಲ್ಲರ ಎದುರು ಪ್ರದರ್ಶಿಸಬೇಕು ಎನ್ನುವಂತಹ ಒಂದು ಆ ಘಟನೆಯಿಂದ ಮುಂದೆ ಇದು ನನಗೆ ತುಂಬಾ ಶ್ರೇಯಸ್ಸನ್ನು ತಂದುಕೊಟ್ಟಿತು. ಮುಂಬೈಯಲ್ಲಿ ಪ್ರಥಮ ಮಹಿಳಾ ಯಕ್ಷಗಾನ ಕಲಾವಿದೆ ಎನ್ನುವಂತಹ ಭಾಜನಕ್ಕೆ ಕಾರಣವಾಗುವುದಕ್ಕೂ ಸಹಾಯವಾಯಿತು. ಮಹಿಳೆ ಆಕೆಗೆ ಸಹಾಯ ಮಾಡಿದ್ರೆ, ಆಕೆಗೆ ಆತ್ಮವಿಶ್ವಾಸ ತುಂಬಿಸಿದ್ರೆ ಆಕೆ ಯಾವ ಎತ್ತರಕ್ಕೂ ಏರಬಲ್ಲಳು ಎನ್ನುವುದಕ್ಕೆ ಈಗ ರಾಜಕೀಯ, ಸಾಮಾಜಿಕ, ಐತಿಹಾಸಿಕದಲ್ಲಿ ಅನೇಕ ಹೆಸರುಗಳನ್ನು ನಾವು ಉಲ್ಲೇಖಿಸಬಹುದು. ಪಾಲೆತ್ತಾಡಿಯವರು ಹೇಳಿದ್ರು, ಈಗ ಯಕ್ಷಗಾನ ಎನ್ನುವುದು ಕೇವಲ ಬಾಯಿಪಟ ಕಲಿತು ಹೇಳುವಂತಹ ಒಂದು ರೀತಿಯಾಗಿದೆ. ಅದನ್ನು ಶಾಸ್ತ್ರೀಯವಾಗಿ ಎಷ್ಟರ ಮಟ್ಟಿಗೆ ಜನರು ತಗೊಂಡಿದ್ದಾರೆ ಎನ್ನುವುದು ಯಕ್ಷ ಪ್ರಶ್ನೆ. ಅದು ನಿಜ. ಯಾಕೆಂದ್ರೆ ಎಲ್ಲರೂ ಇದೊಂದು ಯಕ್ಷಗಾನ ಎನ್ನುವುದು ಎಲ್ರಿಗೊಂದು ಯಕ್ಷಗಾನ ಮಾಡಬೇಕು ಅನ್ನುವಂತಹ ಒಂದು ಉತ್ಸಾಹ, ಆ ಉತ್ಸಾಹ ಇರಲಿ, ಆ ಉತ್ಸಾಹದಿಂದಲೇ ಅವರಿಗೆ ಅದು ಪ್ರೇರಣೆ ಕೊಟ್ಟು ಮುಂದೆ ಯಕ್ಷಗಾನದ ಬಗ್ಗೆ ತಿಳಿದು ಅದು ಶಾಸ್ತ್ರೀಯವಾಗಿ ಯಾವ ರೀತಿ ಇರಬೇಕು ಎನ್ನುವುದು ಅವರಿಗೆ ತಿಳಿಯುವುದಕ್ಕೆ ಸಾಧ್ಯವಾಗುವುದಕ್ಕೂ ನಾವು ಪ್ರೋತ್ಸಾಹಿಸಬೇಕು. ನಮ್ಮ ಅಸೋಸಿಯೇಷನ್ ಅಲ್ಲಿ ನಾನು ಅನೇಕ ಮಹಿಳೆಯರಿಂದ ಈ ಯಕ್ಷಗಾನವನ್ನು ಮಾಡಿಸಿದ್ದೆ. ಒಂದು ಯಕ್ಷಗಾನ ಮಾಡಬೇಕು ಅಂತ ಹೇಳಿದ್ರು ನನಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಯಾಕೆಂದ್ರೆ ಎಲ್ಲ ಮಹಿಳೆಯರನ್ನು ನಾವು ಮಹಿಳಾ ಯಕ್ಷಗಾನ ಮಾಡೋದು, ಎಲ್ಲ ಮಹಿಳೆಯರನ್ನು ಒಂದುಗೂಡಿಸಿಕೊಂಡು ಅಥವಾ ಮಕ್ಕಳನ್ನು ಒಂದುಗೂಡಿಸಿಕೊಂಡು ಒಂದು ಯಕ್ಷಗಾನವನ್ನು ರಂಗದಲ್ಲಿ ತರಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ. ಅದು ಮಹಿಳೆಯಾಗಿದ್ದುಕೊಂಡು ನನಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆದ್ರೆ ಈ ಗುರುನಾರಾಯಣ ಯಕ್ಷಗಾನ ಮಂಡಳಿ 75 ವರ್ಷಗಳಷ್ಟು ಕಾಲ ಈ ಯಕ್ಷಗಾನವನ್ನು ಮುಂದುವರಿಸಿಕೊಂಡು ಬಂತಲ್ಲ, ಇದು ನಿಜವಾಗಿ ಮೆಚ್ಚುವಂಥದ್ದು. ಈ ಯಕ್ಷಗಾನ ಮಂಡಳಿಯ ಹಿಂದೆ ಇದ್ದಂತಹ ಆ ಸಮಾನ ಮನಸ್ಕರು, ಹಿತಮಿತದ ಒಡನಾಟದಿಂದ ಪ್ರಾರಂಭವಾದಂತಹ ಈ ಸಂಸ್ಥೆ ಇಂದು ಇಷ್ಟು ಮೇರೆ ಏರಿರುವುದಕ್ಕೆ ಅವರೆಲ್ಲರದ್ದಂತಹ ಆ ಕಾರ್ಯ ವೈಖರಿ ಸಾಧ್ಯವಾಯಿತಷ್ಟೇ. ಆದ್ರಿಂದ ಈ ಸಂಸ್ಥೆ ಇಷ್ಟು ಮುಂದೆ ಬರುವುದಕ್ಕೆ ಸಾಧ್ಯವಾಯಿತು. ಹಾಗೆ ಮುಂದೆ ಈ ಕಲೆಯನ್ನು ನಾವು ಚೆನ್ನಾಗಿರುವುದನ್ನು ಕೊಟ್ರೆ ಜನರು ಆಸ್ವಾದಿಸುತ್ತಾರೆ ಎನ್ನುವುದಕ್ಕೆ ಇಂದು ಈ ಗುರುನಾರಾಯಣ ಯಕ್ಷಗಾನ ಮಂಡಳಿ ಅಮೃತ ಮಹೋತ್ಸವವನ್ನು ಆಚರಿಸುವುದಕ್ಕೆ ಸಾಕ್ಷಿ. ಭೂತಕ್ಕೆ ಕನ್ನಡಿ, ಭವಿಷ್ಯಕ್ಕೆ ಮುನ್ನುಡಿ ಬರೆಯುವಂತೆ ಜನರ ಪ್ರೀತಿ ವಿಶ್ವಾಸದೊಟ್ಟಿಗೆ ನಾವು ಮುಂದುವರಿದ್ರೆ ಇನ್ನು ಈ ಮಂಡಳಿಗಳ ಮುಂದೆ ಎಷ್ಟೋ ಮುಂದೆ ಸಾಗಬಹುದು ಅಂತ ಹೇಳ್ತಾ, ಇಂದಿನ ದಿನ ನೀವು ಅನೇಕ ಕಲಾವಿದರನ್ನು ಸಹ ಸನ್ಮಾನಿಸಿದ್ದೀರಿ. ಇದು ನಿಜವಾಗಿ ಪ್ರಮುಖವಾದಂತಹ ಘಟ್ಟ. ಯಾಕೆ ಅಂತ ಹೇಳಿದ್ರೆ ಯಕ್ಷಗಾನ ಮಂಡಳಿ ಅಮೃತ ಮಹೋತ್ಸವವನ್ನು ಆಚರಿಸಿದ್ರು, ಅದಕ್ಕೆ ಕಾರಣರಾದವರು ಯಾರು? ಆ ಕಲಾವಿದರಲ್ವೇ. ಆ ಕಲಾವಿದರು ನಿಜವಾಗಿ ತುಂಬಾ ಕಷ್ಟದಲ್ಲಿರ್ತಾರೆ. ಆದ್ರೆ
ಅವರು ವೇದಿಕೆಗೆ ಬಂದಾಗ ಅವರು ನಿಜವಾಗಿ ಕುಬೇರ, ಯಕ್ಷ ಅಂತಹ ಪಾತ್ರಗಳನ್ನು ಮಾಡ್ತಾರೆ. ಮನೆಯಲ್ಲಿ ತುಂಬಾ ಕಷ್ಟದಲ್ಲಿ ಇರ್ತಾರೆ. ಆದರೆ ಅವರಿಗೆ ನೀವು ವೇದಿಕೆಯಲ್ಲಿ ಕರೆದು ಕೊಡುವಂತಹ ಒಂದು ಹೂಗುಚ್ಛ ಅವರಿಗೆ ಇನ್ನೂ ಸಹ ಈ ಕಲೆಯನ್ನು ಮುಂದುವರಿಸುವ ಎನ್ನುವಂತಹ ಪ್ರೋತ್ಸಾಹವನ್ನು ಕೊಡುತ್ತೆ. ಹಾಗೆ ಈ ಯಕ್ಷಗಾನ ಕಲೆ ನಿಮ್ಮ ಮಂಡಳಿಯಿಂದ ಇನ್ನು ಮುಂದೆಯೂ ಮುಂದುವರಿಲಿ. 75 ವರ್ಷ ಅಲ್ಲ, ಇದು ಶತಮಾನಗಳ ಕಾಲ ಮುಂದುವರಿಲಿ ಅಂತ ಹೇಳಿ ಶುಭ ಹಾರೈಸ್ತಾ, ಇಂದಿನ ದಿನ ನನ್ನನ್ನು ಕೂಡ ಇದರಲ್ಲಿ ಭಾಗಿಯಾಗುವುದಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮ ಗುರುನಾರಾಯಣ ಯಕ್ಷಗಾನ ಮಂಡಳಿಗೆ ಕೃತಜ್ಞತೆ ಸಲ್ಲಿಸ್ತಾ ನನ್ನ 2 ಮಾತುಗಳಿಂದ ವಿರಮಿಸ್ತೇನೆ. ಇനി ನಮ್ಮ 75 years ದ ಸೆಲೆಬ್ರೇಷನ್ ನಮ್ಮ ಪೂರ ಗುರು ನಾರಾಯಣ ಮಂಡಲಿದ ವಿಲವ ಸ್ಟೇಷನ್ 5 ನಿತ್ಯದ ವೇದಿಕೆದು ಇನಿ ಶ್ರೀ ಧರ್ಮದರ್ಶಿ ಅನ್ನಿ ಶೆಟ್ರು ಮುಕ್ಕಂಬಿಕಾ ದೇವಸ್ಥಾನ ಒಂದಿನ ಪ್ರೋಗ್ರಾಮ್ ಇನಾಗ್ರೇಷನ್ ಮಲ್ತೇರು. ಅಂಚನೆ ಇನ್ನಿದ ಚೀಫ್ ಗೆಸ್ಟ್ ಹರೀಶ್ ಶೆಟ್ರು ಬತ್ತದು ಬತ್ತದು ಬಕಾರ ಬೇಗ ಪೋಯರು. ಅಂಚನೆ ಇನ್ನಿತ ಆನರರಿ ಗೆಸ್ಟ್ LV ಅಮೀನ್, ಎಕ್ಸ್ ಪ್ರೆಸಿಡೆಂಟ್ ಬಿಲ್ಲವ ಅಸೋಸಿಯೇಷನ್. ಅಂಚನೆ ಭಾರತ್ ಬ್ಯಾಂಕ್ ದ ಡೈರೆಕ್ಟರ್. ಅಂಚನೆ ಬಕ್ಕೊಂಜಿ ಎಕ್ಸ್ ಪ್ರೆಸಿಡೆಂಟ್ ಆರಿಗೆ ಹುಷಾರಿದ್ದೀರ್, ಆರಿಗೆ ಚೂರು ವೈರಲ್ ಫೀವರ್ ಉಂಡು, ನಿತ್ಯಾನಂದ್ ಕೋಟ್ಯಾನ್ ಆರಿಗೆ ಬರರಾಜಿ. ಅಂಚನೆ DK ಡಾಕ್ಟರ್ RK ಶೆಟ್ಟಿ, ವಸಂತ್ ಶೆಟ್ರು. ಅಂಚನೆ ಎನ್ನ ಆತ್ಮೀಯರಾದ ಭಾರತ್ ಬ್ಯಾಂಕ್ದ MD CEO ವಿದ್ಯಾನಂದ್ ಕರ್ಕೆರ, ಶ್ಯಾಮ್ ಶೆಟ್ರು, ಎಕ್ಸ್ ಪ್ರೆಸಿಡೆಂಟ್ ಮುಂಬೈ ಬಂಡ್ಸ್. ಅಂಚನೆ ಚಂದ್ರಶೇಖರ್ ಪಾಲತಾಡಿ, ಎಡಿಟರ್ ಕನ್ನಡ ಮಲ್ಲ. ಅಂಚನೆ ನಮ್ಮಂಜಿಯನ ಆತ್ಮೀಯರಾದ ಶ್ರೀನಿವಾಸ್ ಸಪಾಲಿಯ, ಪ್ರೆಸಿಡೆಂಟ್ ಸಪಾಲಿಯ ಸಂಘಂ. ಅಂಚನೆ ಹರೀಶ್ ಟಿ ಸಾಲಿಯನ್, ಬಿಸ್ನೆಸ್ ಮ್ಯಾನ್. ಶ್ರೀಮತಿ ಗೀತಾ L ಭಟ್, ಅಡ್ವೊಕೇಟ್. ಅಂಚನೆ ಎಂಕಲ ವೈಸ್ ಪ್ರೆಸಿಡೆಂಟ್ ಶಂಕರ್ ಪೂಜಾರಿ, ಶ್ರೀನಿವಾಸ್ ಕರ್ಕೆರ, ದಯಾನಂದ್ ಪೂಜಾರಿ. ಬಕ್ಕ ಜನರಲ್ ಸೆಕ್ರೆಟರಿ ನೆಟೌಲ್ಲೇರ್. ಅಂಚನೆ ಅಶೋಕ್ ಉಲ್ಲೇರ್. ಅಂಚನೆ ಎದುರದ ಯಕ್ಷಗಾನದ ಕಲಾಪ್ರಿಯರ್ ಎನ್ನ ಆತ್ಮೀಯ ನಿಕುಲ್ ಅಕ್ಕ ನಕುಲ್ ಅನ್ನ ನಕುಲ್ ನಿಕುಲ್ ಪೂರ ಇನಿ ಬೈದರ್ ಕಾಂಡದಿಂಚಿ ನಮ್ಮ ಒಂದು 75 ದೀಪ ಬೊಟ್ ಸುರುಕ್ ಕಾಂಡೆ ಸತ್ಯನಾರಾಯಣ ಪೂಜಾ ಮಲ್ತ ಬಕ್ಕ. ಅಂಚನೆ 75 ನಿಕಲ ಕೈತದ ನಮ್ಮ ದೀಪ ಪ್ರಾಜೆಕ್ಟ್ ಮಲ್ತ ಅವು ಐತ ಬಕ್ಕ ನಮ್ಮ ನೆಟ್ಟೆ ಬತ್ತ ಇಂಕೋತ ಟೈಮ್ ಆತನ ನಾನು ಹೆಚ್ಚ ಪಾತ್ರಜಿ ಬಿಕಾಸ್ ಕುಡಂಜಿನ ಪ್ರೋಗ್ರಾಮ್ಲ ಉಂಡು ನಮ್ಮ ನಿಕುಲ್ ಪೂರ ಇನಿ ಬತ್ತಾರ ಒಂದು ಯಕ್ಷಗಾನದ ವಿಷಯ ಪೂರ ಜನ ನೈನಿ ಬೈಲಿನ ಬಿಡ್ನೇರ್ ನಕುಲ್ ಪೂರ ಅಕಲ ಅಭಿಪ್ರಾಯ ಪಂದು ಧರ್ಮದರ್ಶಿ ಪಂಡೇರು, LV ಅಮೀನ್ ಪಂಡೇರು, ಪಾಲತಾಡಿ ಪಂಡೇರು, ಪೂರೆ ಹೆಚ್ಚ ಶ್ರೀನಿವಾಸ್ ಸಪಾಲಿಯರ್ ಆರ್ ಐತ ಎಕ್ಸ್ಪರ್ಟ್ ಆರ್ ಬಾಲಿಶ್ ನೆತ್ತು ಪಂಡೇರು. ಅಂಚನೆ ನಮ್ಮ ಗೀತಾ L ಭಟ್, ಅಡ್ವೊಕೇಟ್ ಆರ್ಲ. ಅಂಚನೆ ಐತ ಐಕ್ಯಾನ್ ಹೆಚ್ಚ ಆ ವಿಷಯಕ್ಕೆ ಪೋಪುಜಿ ಎನ್ನ ಅವು ಚಾಪ್ಟರ್ಲ ಹತ್ತು ಬಕ್ಕಲ್ಲ ಅಕುಲ್ ಎಂಕಿ ಸಪೋರ್ಟ್ ಮಾಡ್ತದ ಪಾತಿರ್ದೇರು. ಮರೆ ಒಂಜಿ ಹೆಮ್ಮೆದ ವಿಷಯ ಪಂಡ ಎಂಗಲ ಒಂದು ಮುದ್ದ ಸುವರ್ಣರು 1945 ಒಂದು ಯಕ್ಷಗಾನ ಪಂಡ ಆಲ್ಮೋಸ್ಟ್ 75 years. ಬುದ್ಧ ಸುವರ್ಣ 75 years, actually 76 years.
ಒಂದು 75 years 2020 ಆತಂದ್ರೆ ಬಿಕಾಸ್ ಆಫ್ ಕೋವಿಡ್ ನಮ್ಮ ಒಂದು ಪ್ರೋಗ್ರಾಮ್ ಮಲ್ಪರಾಜಿ ಒಂದು ನೆಕ್ಕನ್ ಇಂಕುಲ್ ಚಾಲನೆ ಕೊಡ್ದು ಒಂಜಿ ಇಂಕುಲ್ 55 ಪ್ರೋಗ್ರಾಮ್ ಬೇತೆ ಕೊಡಿದು 51 ಪ್ರೋಗ್ರಾಮ್ ಯಕ್ಷಗಾನದ ಮಲ್ತದ ಇಂಕೆಲ್ಲ ಒಂದಿತ್ತಂದ್ರೆ 75 ಪ್ರೋಗ್ರಾಮ್ ಇಂಕುಲ್ ಬೇತೆ ಕೊಡಿ ಮಲ್ಪುವ ಒಂದು ಆರ್ನ ಇನಿಷಿಯೇಟಿವ್ ಅಪ್ಪಗ 1945 ಐತ ಬಕ್ಕ ಬೇತೆ ಮಸ್ತ್ ಜನ ಬೈದಿರ ಕರೆಕ್ಟ್ ನಿರಂಜನ್ ಸ್ವಾಮಿ ಕರೆಕ್ಟ್ ನಟ ಶಿವರಾಮ್ ಶೆಟ್ರು ಆರ್ನ ಫ್ಯಾಮಿಲಿದ ಒಟ್ಟಿಗೆಲ್ಲ ಆರ್ ಐತಮೆ ಅಂಚೆನೆ ಬಕ್ಕ ನಮ್ಮ ಮಾರ್ಗದರ್ಶಕ್ ಜಯ ಸ್ವರ್ಣನ ಕೈತು ಬತ್ತಿ ಬಕ್ಕ ಅವೇ ಐದು ಬಕ್ಕ ಮಸ್ತ್ ಅಭಿವೃದ್ಧಿ ಬಿಲ್ಲವ ಸೆಷನ್ ಜಯ ಸ್ವರ್ಣನ ನೆಟ್ಟ ನಮ್ಮ ಹಿರಿಯರು ಸಿಟಿ ಸಾಲಿಯನ್ ಕುಲ್ದಿತ್ತೇರು ಇತಾರಿಗೆ ಚೂರು ವಾಕಿಂಗ್ ಪ್ರಾಬ್ಲಮ್ ಉಂಡು ಆರ್ಲ ಮಸ್ತ್ ಬೆಂದೇರು ಎಲ್ ವಿ ಅಮೀನ್ ಪಂಡೇರ್ ಅವರು 1995 ಇಂಚ ನಮ್ಮ ಬಿಲ್ಲವ ಸೆಷನ್ ಒಂದು ಯಕ್ಷಗಾನ ನಾರಾಯಣ ಗುರು ಮಂಡಳಿ ಇಂಚ ಬರ್ತನ್ ಒಂದು ರಿಯಲಿ ನಂಗೆ ಒಂದು ಹೆಮ್ಮೆದ ವಿಷಯ ಇಂಚ ಈತ ಎಡ್ಡೆನ್ ದಿನ ನಮ್ಮ ಬಿಲ್ಲವ ಸೆಷನ್ ರೂಫುದು ಸಿಟಿ ಸಾಲಿಯನ್ ಅವೇನು ಎಡ್ಡೆ ಪೋಯ್ರಿ ಧರ್ಮಪಾಲ್ ಅಚ್ಚಾ ಓಕೆ ಇತ್ತ ಅಂಚೆನೆ ನಮ್ಮ ಕಮಿಟಿದ ದಯಾನಂದ್ ಬಕ ಅಶೋಕ್ ಶಶಿತಲ್ ಬಕ ಕಮಿಟಿ ಮೆಂಬರ್ಸ್ ಅವೇನು ಎಡ್ಡೆ ಲಾಯಕದ ಒಂದೇನು ಯಕ್ಷಗಾನ ಜೋ ಐಕ್ ಜೋ ಬೋರ್ಡ್ ಇತ್ತಿನ ಇಂಚ ಬೋರ್ಡು ಏನಡ ಕೇನ್ ಒಂದು ಮಲ್ತದು ಮಲ್ತೊಂದು ಸೀನಿಯರ್ ಸಫಲಿಗೆ ಬಂದಿರ ಅಂದ್ರೆ ಇಂಕಲ ಅವು ಇನ್ಶೂರೆನ್ಸ್ದ ಅವನಿಗೆ ಮುಂಚೆ ಪ್ರಪೋಸಲ್ ಉಂಟು ಇಂಕಲ ಈಗ ಚೂರು ನೆಟ್ಟ ಡೈರೆಕ್ಟರ್ ನಕಲು MD ನಕಲು ಚೂರು ಸಪೋರ್ಟ್. ಯಾಕಂದರೆ ನಿಮ್ಮ ಈ ಬಿಲ್ಲವ ಸಂಸ್ಥೆಯು ಲೋಕಕ್ಕೆ ಬಹಳಷ್ಟು ಒಳ್ಳೆಯ ಮಾದರಿಯ ನೀತಿಗಳನ್ನು ತೋರಿಸಿದವರಿಗೆ ನಿಮ್ಮ ಗುರುಗಳು ಯಾವುದನ್ನು ನಿಮಗೆ ಕಲಿಸಿದ್ದಾರೋ ಅಂದರೆ ಮಾನವ ಕುಲದಲ್ಲಿ ಒಂದೇ ಜಾತಿ ಒಂದೇ ವರ್ಗದವರು ಒಂದೇ ಸಣ್ಣವರು ದೊಡ್ಡವರಿಲ್ಲ ಇದನ್ನೆಲ್ಲ ಗೊತ್ತಿದೆ ಅಸ್ಪೃಶ್ಯತೆಯನ್ನು ಜನಕ್ಕೆ ಇರಬಾರ್ದು ಅಂತ ತೋರಿಸಿದಂತಹ ಈ ನೀತಿಯನ್ನು ನೀವು ಅಳವಡಿಸಿಕೊಂಡು ನಿಮ್ಮ ಜೀವನದಲ್ಲಿ ಇಷ್ಟೊಂದು ಮುಂದೆ ಬಂದು ಇವತ್ತು ಬಿಲ್ಲವ ಸಮಾಜ ಇಷ್ಟು ದೊಡ್ಡದಾಗಿ ತಲೆ ಎತ್ತಿ ನಿಂತಿದೆ ಅಂದರೆ ನಿಮ್ಮ ಆ ನೀತಿಗಳಿಂದಾಗಿ ಲೋಕಕ್ಕೆ ಒಂದು ಮಾದರಿಯನ್ನು ಮಾಡಿ ತೋರಿಸಿದಂಥವ್ರು ನೀವು. ಇಂಥ ಈ ಸಂಸ್ಥೆಯ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಎದುರು ನಿಂತು ನನಗೆ 2 ಮಾತುಗಳನ್ನು ಹೇಳಿಕ್ಕೆ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಪುಣ್ಯ ನನಗೆ ಏನಿದೆ. ಆದ್ದರಿಂದ ನೀವೆಲ್ಲ ಬಹಳಷ್ಟು ಬೇಗ ಬಂದವರು, ಇವರು ನನ್ನನ್ನು ನೋಡಿ ಬೇಗ ಮೇಲೆ ಕಟ್ಟಿದ್ದಾರೆ. ಆದ್ದರಿಂದ ಹೆಚ್ಚು ನಾನು ಮಾತನಾಡೋದಿಲ್ಲ. ಈ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ಆಗಲಿ. ಬಿಲ್ಲವ ಸಮಾಜ ಇನ್ನಷ್ಟು ಆ ಜಯಸುವರ್ಣರೊಂದು ಪ್ಲಾಟ್ಫಾರ್ಮನ್ನೇ ಹಾಕಿಕೊಟ್ಟಿದ್ದಾರೆ. ಅದನ್ನು ನೀವೆಲ್ಲ ಇನ್ನಷ್ಟು ಪ್ರಗತಿಯಲ್ಲಿ ಕೊಂಡೋಗಿ ಇಡೀ ಜಗತ್ತಿನಲ್ಲಿ ದೊಡ್ಡ ಒಂದು ಕುಲ ಆಗಲಿ, ಜನರಿಗೆ ನಮ್ಮೆಲ್ಲರ ಮೇಲೆ ಗೌರವ ಇರಲಿ. ನೀವು ಸಮಾಜವನ್ನು ಒಳ್ಳೆಯದು ಮಾಡಲಿಕ್ಕೆ ಇದನ್ನು ಬೇರೆ ಜನಾಂಗ ಕೂಡ ಅದನ್ನು ಅಳವಡಿಸಿ ಲೋಕ ಕಲ್ಯಾಣ ಆಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯ. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಒಂದು ವಿಶೇಷವಾಗಿ ನಮ್ಮೊಂದಿಗೆ ಇದ್ದಂತಹ ನಿಮಗೆ ಧನ್ಯವಾದಗಳನ್ನು. ಒಂದೇ ಮಾತಿನಲ್ಲಿ ದೀಪವನ್ನು ಉದ್ಘಾಟಿಸಿ ನಮಗೆ ಎಲ್ಲ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಧರ್ಮದರ್ಶಿಯವರನ್ನು ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ನಾನು ಒಂದೇ ಮಾತಿನ ಧನ್ಯವಾದ ಅರ್ಪಿಸಿಕೊಳ್ಳುತ್ತಾ ಈಗ ನಮಗೆ ಪ್ರೀತಿ ಭೋಜನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರ ನಂತರ ಈಗ ಯಕ್ಷಗಾನ ತಾಳಮದ್ದಳೆಯ ಕಾರ್ಯಕ್ರಮ ಉಂಟು. ಸರಸೇತು ಬಂದ ಜಬ್ಬಾರ್ ಸಮೋರ್ ಅವರು ಈಗಾಗಲೇ ಇಲ್ಲಿ ಬಂದಿದ್ದಾರೆ. ಅದರಿಂದ ಎಲ್ಲ ಕಾರ್ಯಕ್ರಮ ನಾವು ನಡೆಸಿಕೊಡುವಂತ ಹೇಳಿಕೊಳ್ಳುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಿಮ್ಮಿಂದ ಚಾಲನೆ ಕೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು. ಯೋಗ ಮತ್ತು ನಿಸರ್ಗದತ್ತ ಆಹಾರ ಪದ್ಧತಿ ಹಾಗೂ ಸಹಜ ಜೀವನ ಶೈಲಿಯಿಂದ ನಿಮ್ಮ ಆರೋಗ್ಯವನ್ನ ವೃದ್ಧಿಸಲು ನೀವು ಭೇಟಿ ಕೊಡಬಹುದಾದ ಕರ್ನಾಟಕದ ಅತ್ಯುತ್ತಮ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಸೌಖ್ಯವನ. ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ ಪ್ರವರ್ತಿತ ಸೌಖ್ಯವನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶಯ ಮತ್ತು ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದೆ ಸೌಖ್ಯವನ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರವು
ಉಡುಪಿ ಜಿಲ್ಲೆಯ ಮಣಿಪಾಲದ ಪರ್ಕಳದ ಪರೀಕ ಗ್ರಾಮದಲ್ಲಿ ಸ್ವರ್ಣ ನದಿ ತೀರದ ಸನಿಹದಲ್ಲಿ ನಿಸರ್ಗ ರಮಣೀಯ ವಾತಾವರಣದಲ್ಲಿ ಕಂಗೊಳಿಸುತ್ತಿದೆ. ಅತಿಯಾದ ತೂಕ, ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಬೆನ್ನು ನೋವು, ಗಂಟು ನೋವು, ತಲೆನೋವು, ಖಿನ್ನತೆ ಮೊದಲಾದ ನಿತ್ಯ ಸಮಸ್ಯೆಗಳಿಗೆ ಖಚಿತ ಉಪಶಮನ ಮತ್ತು ಪರಿಹಾರಕ್ಕಾಗಿ ಸೌಖ್ಯವನಕ್ಕೆ ಭೇಟಿ ನೀಡಿ. ಯೋಗ, ಧ್ಯಾನ, ಮಣ್ಣಿನ ಚಿಕಿತ್ಸೆ, ಮಸಾಜ್, ಜಲ ಚಿಕಿತ್ಸೆ, ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಆವರ್ತನ ಚಿಕಿತ್ಸೆ, ನಿಸರ್ಗದತ್ತ ಆಹಾರ ಶೈಲಿ, ನಡಿಗೆ ಮೊದಲಾದ ಉಪಕ್ರಮಗಳೊಂದಿಗೆ ಆರೋಗ್ಯ ವೃದ್ಧಿಸಿಕೊಳ್ಳಲು ಹಿತಕರವಾದ ತಾಣ ಸೌಖ್ಯವನ. ಕಾಳಜಿಪೂರ್ಣ ಆಡಳಿತ ವ್ಯವಸ್ಥೆ, ಸೇವಾ ಮನೋಭಾವದ ತಜ್ಞ ವೈದ್ಯರ ತಂಡ, ಸ್ನೇಹಮಯಿ ಸಿಬ್ಬಂದಿಗಳೊಂದಿಗೆ ಬದ್ಧತೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಕೇಂದ್ರ ಸೌಖ್ಯವನ. ವಿಳಾಸ: ಸೌಖ್ಯವನ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಪರೀಕ, ಉಡುಪಿ. ದೂರವಾಣಿ 0820 2544 206 9945801594 9483932325 www.naturecureparika.com. ಸಭಾ ಕಾರ್ಯಕ್ರಮದ ಬಳಿಕ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿ ಇವರಿಂದ ಪೌರಾಣಿಕ ಐತಿಹಾಸಿಕ ಯಕ್ಷಗಾನ ಪ್ರದರ್ಶನಗೊಂಡಿತು. ಮನವು
ಮನವು ಸೂರೆಗೊಂಡು ಎನ್ನ ಮನವು ಸೂರೆಗೊಂಡು ಸೂರೆಗೊಂಡು ಎನ್ನ ಮನವು ಯಾರೇ ನೀ ಯಾರೇ ಯಾರೇ ನೀನೊಬ್ಬವನ ಹೋಯಿರಿ ಹೇಳು ಸುರರ ನಾರಿಯೇನೇ ಸುರರ ನಾರಿಯೇನೇ ಚೆಲುವಿನ ಗಣಿ ಭುವನ ಮೋಹಿನಿ ಚೆಲುವಿನ ಗಣಿ ಆರ್ಯಾವರ್ತವನ್ನು ಅಖಂಡವಾಗಿ ಪರಿಪಾಲಿಸುವ ಪ್ರತಿಜ್ಞೆಗೆ ಕಟಿಬದ್ಧವಾದಂತಹ ಚಂದ್ರವಂಶದ ಕೀರ್ತಿಯನ್ನು ದಿಗಂತದಲ್ಲಿ ವಿಕಸಿಸುವ ಹಾಗೆ ನಮ್ಮಣ್ಣ ಬಹುದೊಡ್ಡ ಪ್ರಾಯೋಗಿಕವಾದಂತಹ ಚರ್ಯೆಯಲ್ಲಿ ತೊಡಗಿದ. ಆ ವೇಳೆಗೆ ನಮಗೆ ದ್ರೌಪದಿಯ ಪ್ರಾಪ್ತಿಯಾಯಿತು.
ದೃಪದನ ಸಖ್ಯ ದೊರೆಯಿತು. ವಿಶೇಷ ವಿಪುಲವಾದಂತಹ ಮನ್ನಣೆಯನ್ನು ಜಾಗತಿಕವಾಗಿ ನಾವು ಪಡೆದುಕೊಂಡೆವು. ಅನಾಥರನ್ನು ದೇವರು ಸಂರಕ್ಷಿಸ್ತಾನೆ ಎನ್ನುವುದಕ್ಕೆ ಆಧಾರವಾಗಿ ನಾರಾಯಣ ಗುರು ಎನ್ನುವುದನ್ನೇ ನಾವು ಅಂಗೀಕರಿಸಿದೆವು. ಗುರುಗಳಲ್ಲಿ ಮಹಾಗುರು ನಾರಾಯಣ, ಯಾರು ವೈಕುಂಠವಾಸಿಯಾಗಿ ಲಕ್ಷ್ಮೀಲೋಲನಾಗಿ ಅವಳ ಕೈಯಿಂದ ಪಾದ ಸೇವೆಯನ್ನು ಮಾಡಿಕೊಂಡು ಶಂಖಚಕ್ರ ಪದ್ಮ ಗದಾಧರನಾಗಿ ವಿಶೇಷವಾದ ಪದ್ಮಕ ಎನ್ನುವ ಖಡ್ಗವನ್ನು ಹಿಡಿದು ಕೌಮೋದಕಿ ಎನ್ನುವ ಗದೆಯ ಮೂಲಕವಾಗಿ ಶಿಷ್ಟರನ್ನು ಉದ್ಧರಿಸಿ ದುಷ್ಟರನ್ನು ಸವರುತ್ತಾನೋ ಆ ನಾರಾಯಣನನ್ನು ಗುರು ಅಂತ ಒಪ್ಪಿದ ಮೇಲೆ ಸೋಲಿಕ್ಕಿಲ್ಲಲ್ಲ. ಅಲ್ಲಿ ನಿಲ್ಲಬೇಡ, ಇಲ್ಲಿ ನಿಲ್ಲಬೇಡ, ಅಲ್ಲಿ ಮನ ಮಾಡಬೇಡ, ಅನಿಕೇತನಾಗಿ ಹೋಗುತ್ತವ ಸೂಚನೆ ಕೊಟ್ಟದ್ದು. ಆ ಕಾರಣದಿಂದಲೇ ವಿಷ್ಣು ಕೃಪೆಯಿಂದ ಪೋಷಿತರಾಗಿ ಅಣ್ಣನಾದಂತಹ ಧರ್ಮರಾಜನ ನೇತೃತ್ವದಲ್ಲಿ ಬದುಕುವಾಗಲೇ ನಾರದರ ಪ್ರವೇಶವಾದದ್ದು. ಪ್ರಪಂಚದಲ್ಲಿ ಕೆಲವು ಆದರ್ಶ, ಕೆಲವು ಅಪೂರ್ವ. ಶ್ರೀರಾಮನು ಮರ್ಯಾದಾ ಪುರುಷೋತ್ತಮನಾಗಿ ತ್ರೇತಾಯುಗದಲ್ಲಿ ಬದುಕಿ ಏಕಪತ್ನಿ ವ್ರತಸ್ಥನಾಗಿ ಜೀವಿಸಿದನು. ಇದು ಆದರ್ಶ. ಇದನ್ನು ಬದುಕಿನಲ್ಲಿ ಎಲ್ಲರೂ ಅಳವಡಿಸಿದರೆ ಬಹಳ ಒಳ್ಳೆಯದು. ಏಕಪತ್ನಿ ವ್ರತಸ್ಥನಾದವನು ಯಾವ ಕಾರಣಕ್ಕೂ ಅನ್ಯ ಸಂಘ ಇಲ್ಲದೆ ವೈಯಕ್ತಿಕವಾದಂತಹ ಬ್ರಹ್ಮಚರ್ಯವನ್ನು ಸಭಾ ಕಾರ್ಯಕ್ರಮದ ಬಳಿಕ ಯಕ್ಷಗಾನ ತಾಳಮದ್ದಲೆ, ತುಳುನಾಡ ಬಲೀಂದ್ರ ಹಾಗೂ ನೃತ್ಯ ರೂಪಕ ಕಾರ್ಯಕ್ರಮ ನೆರವೇರಿತು. ಇನ್ನು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಇದರ ಅಧ್ಯಕ್ಷರಾದ ಹರೀಶ್ ಜಿ ಅಮೀನ್ ವಹಿಸಿದ್ರು. ಸಮಾರೋಪ ಸಮಾರಂಭದಲ್ಲಿ ದಿ ಜಯಶ್ರೀ ಸುವರ್ಣ ಅವರ ಮಾತೃಶ್ರೀ ದಿವಂಗತ ಅಚ್ಚುಸಿ ಸುವರ್ಣ ಅವರ ಸವಿ ನೆನಪಿನಲ್ಲಿ ಕೊಡಮಾಡುವ ಯಕ್ಷಗಾನ ಕಲಾ ಪ್ರಶಸ್ತಿ 2021 ಖ್ಯಾತ ಯಕ್ಷಗಾನ ಅರ್ಥಧಾರೆ ಜಬ್ಬರ್ ಸಮೋ ಸಂಪಾಜಿ ಅವರಿಗೆ ನೀಡಿ ಗೌರವಿಸಲಾಯಿತು. ಈ ವೇಳೆ ಮುಖ್ಯ ಅತಿಥಿಗಳಾಗಿ ಬಿಲ್ಲವ ಮಹಾಮಂಡಲ ಮುಲ್ಕಿ ಇದರ ಅಧ್ಯಕ್ಷರಾದ ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್, ಬಿಎಸ್ಕೆಬಿ ಅಸೋಸಿಯೇಷನ್ನ ಗೋಕುಲ್ ಇದರ ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಎಸ್ ರಾವ್, ಸಾಯಿ ಪ್ಯಾಲೇಸ್ ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾದ ರವಿ ಎಸ್ ಶೆಟ್ಟಿ, ಭಾರತ್ ಬ್ಯಾಂಕ್ ಮುಂಬೈ ಇದರ ನಿರ್ದೇಶಕರಾದ ಎನ್.ಟಿ. ಪೂಜಾರಿ, ಹಿಂದೂ ಮಹಾಸಭಾ ಮಹಾರಾಷ್ಟ್ರದ ಅಧ್ಯಕ್ಷರಾದ ಪಲ್ಯ ಉಮೇಶ್ ಶೆಟ್ಟಿ, ಜಯಲಕ್ಷ್ಮಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಇದರ ಚೇರ್ಮನ್ ರಂಗಪ್ಪ ಚೆನ್ನಪ್ಪಗೌಡ, ಏಷ್ಯಾಟಿಕ್ ಕ್ರೈಮ್ ಸರ್ವಿಸಸ್ ಕಲಂಬೋಲಿ ಇದರ ಮಾಲಕರಾದ ಗಣೇಶ್ ಆರ್ ಪೂಜಾರಿ, ಭಾರತ್ ಬ್ಯಾಂಕ್ ಮುಂಬೈ ಇದರ ನಿರ್ದೇಶಕರಾದ ಭಾಸ್ಕರ್ ಎಂ ಸಾಲ್ಯಾನ್, ಸೂರ್ಯಕಾಂತ್ ಜೆ ಸುವರ್ಣ, ಗಂಗಾಧರ್ ಜೆ ಪೂಜಾರಿ, ಯೋಗೇಶ್ವರಿ, ಸ್ಥಳೀಯ ಕಚೇರಿ ಉದ್ಯಮಿ ಗೌರವ ಕಾರ್ಯದರ್ಶಿ ಹೆರ್ಗಾ ಬಾಬು ಪೂಜಾರಿ ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಅಧ್ಯಕ್ಷರಾದ ಹರೀಶ್ ಜಿ ಅಮೀನ್, ಗೌರವ ಪ್ರಧಾನ ಕಾರ್ಯದರ್ಶಿ ಧನಂಜಯ ಶಾಂತಿ, ಗೌರವ ಪ್ರಧಾನ ಕೋಶಾಧಿಕಾರಿ ರಾಜೇಶ್ ಜೆ ಬಂಗೇರ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಜಯಂತಿ ವೇವುಳ್ಳಾಲ್, ಸಾಂಸ್ಕೃತಿಕ ಉಪಸಮಿತಿಯ ಕಾರ್ಯಾಧ್ಯಕ್ಷರಾದ ದಯಾನಂದ್ ಆರ್ ಪೂಜಾರಿ, ಗೌರವ ಕಾರ್ಯದರ್ಶಿ ಅಶೋಕ್ ಉಕ್ಯಾನ್ ಸಸೀತ್ಲು ಹಾಗೂ ಕಾರ್ಯಕಾರಿ ಸಮಿತಿಯ ಸರ್ವ ಸದಸ್ಯರು ಹಾಗೂ ಬಿಲ್ಲವರ ಅಸೋಸಿಯೇಷನ್ನ ಸ್ಥಳೀಯ ಕಚೇರಿಯ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು. ನಂತರ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿಯವರಿಂದ ಪೌರಾಣಿಕ ಐತಿಹಾಸಿಕ ಯಕ್ಷಗಾನ ಪ್ರದರ್ಶನಗೊಂಡಿತು. ಅಧ್ಯಕ್ಷ ವಹಿಸಿದಂಚಿನ ನಮ್ಮ ಬಿಲ್ಲವರ ಅಸೋಸಿಯೇಷನ್ದ ಡೈನಮಿಕ್ ಅಧ್ಯಕ್ಷರಾಯನ ಹರೀಶ್ ಜಿ ಅಮೀನ್ ಅರಿನ ಆತ್ಮೀಯವಾದ ಸ್ವಾಗತವನ್ನು ಅಂಚನೆ ನಮ್ಮ ಮುಖ್ಯ ಅತಿಥಿ ಅದು ಬಿಲ್ಲವರದ ಮಹಾಮಂಡಲದ ಅಧ್ಯಕ್ಷರ ಅಂಚನೆ ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್ ಅರೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಎನ್.ಟಿ. ಪೂಜಾರಿ ಅಂಚನೆ ಶ್ರೀ ಅಧ್ಯಕ್ಷರು ಹಿಂದೂ ಮಹಾಸಭಾ ಮಹಾರಾಷ್ಟ್ರ ನೆತ್ತ ಅಧ್ಯಕ್ಷರಾಗಿನ ಶ್ರೀ ಪೊಲ್ಯ ಉಮೇಶ್ ಶೆಟ್ಟಿನ ಆತ್ಮೀಯವಾದ ಸ್ವಾಗತ ಮಾಡ್ಕೊಂಡಿಲ್ಲ. ಅಂಚನೆ ಚೇರ್ಮನ್ ಜಯಲಕ್ಷ್ಮಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಂಚನೆ ಮಾಜಿ ಅಧ್ಯಕ್ಷರು ಒಕ್ಕಲಿಗ ಮಹಾರಾಷ್ಟ್ರ ಸಂಘದ ರಂಗಪ್ಪ ಚೆನ್ನಪ್ಪ ಗೌಡರನ್ನು ಆತ್ಮೀಯವಾಗಿ ಸ್ವಾಗತ ಮಾಡುತ್ತಿದ್ದೇನೆ. ಏಷ್ಯಾಟಿಕ್ ಕ್ರೈಮ್ ಸರ್ವಿಸಸ್ ಕಲಂಬೋಲಿ ನೆತ್ತ ಮಾಲಕರಾಯನ ನಮ್ಮ ಆತ್ಮೀಯರು ಶ್ರೀ ಗಣೇಶ ಪೂಜೆಯನ್ನು ಆತ್ಮೀಯವಾದ ಸ್ವಾಗತ ಮಾಡುತ್ತಿಲ್ಲ. ಅಂಚನೆ ನಮ್ಮ ಭಾರತ ಬ್ಯಾಂಕ್ನ ನಿರ್ದೇಶಕರಾಯನ ಭಾಸ್ಕರ್ ಎಂ ಸಾಲಿಯನ್ನ ಆತ್ಮೀಯವಾದ ಸ್ವಾಗತ ಮಾಡುತ್ತಿಲ್ಲ. ಅಂಚನೆ ನಿರ್ದೇಶಕರು ನಮ್ಮ ಜಯಸೂರಿನ ಸುಪುತ್ರನ ಸೂರ್ಯಕಾಂತ್ ಜೆ ಸುವರ್ಣ ಆತ್ಮೀಯವಾದ ಸ್ವಾಗತ ಮಾಡುತ್ತಿಲ್ಲ. ಅಂಚನೆ ಶ್ರೀ ಗಂಗಾಧರ್ ಜೆ ಪೂಜಾರಿ ನಿರ್ದೇಶಕರು ಭಾರತ ಬ್ಯಾಂಕ್ದ ನಮ್ಮ ಆತ್ಮೀಯ ಅರೆಲ್ಲ ಆತ್ಮೀಯ ಸ್ವಾಗತ ಮಾಡುತ್ತಿಲ್ಲ.
ಅಂಚೆನೆ ನಮ್ಮ ಉಪಾಧ್ಯಕ್ಷರನ್ನ ಶಂಕರ್ ಡಿ ಪೂಜಾರಿ, ಅಂಚೆನೆ ಶ್ರೀನಿವಾಸ್ ಆರ್ ಗರ್ಗೆರೆ, ಅಂಚೆನೆ ಮಹಿಳಾ ಮಂಡಲದ, ಅಂಚೆನೆ ನಮ್ಮ ಕಮಿಟಿ ಮೆಂಬರ್ನಾಗಲಿನ, ಅಂಚೆನೆ ನಮ್ಮ ತುಳುಗಣ್ಣು ಯಕ್ಷಗಾನ ಕಲಾ ಪೋಷಕರಾಯನ ತುಳುಗಣ್ಣಡಿಗೆರೆಯನ್ನು ಪೂರ ಯಾನು ಆತ್ಮೀಯವಾದ ಸ್ವಾಗತ ಮಲ್ತೊಂದು ಇನ್ನಿತ ಈ ಸಮಾರೋಪ ಸಮಾರಂಭಗೂ ಬೈದಿನ ಪೂರ ಗಣ್ಯರೇ ಆತ್ಮೀಯವಾದ ಸ್ವಾಗತ ಮಲ್ತೊಂದು ಎನ್ನ ಸ್ವಾಗತ ಭಾಷಣ ಮುಕ್ತಾಯ ಮಲ್ಪೆ. ಜೈ ಹಿಂದ್, ಜೈ ಮಹಾರಾಷ್ಟ್ರ. ವಿಶೇಷ ಅತಿಥಿಯಾದ ಬೈದಿನ ಇನಿ ಯಕ್ಷಗಾನ ಕಲಾ ಪ್ರಶಸ್ತಿ ಪಡೆಯರೆ ನಮ್ಮ ನಡುಮೂಜಿ ವರ್ಷದ ನೆನೆತೊಂದುತ್ತಾರೆ ನಮ್ಮ ಮೂಲತ ಯಕ್ಷಗಾನ ಪ್ರಶಸ್ತಿ ಬೋರ್ಡು ಪಂಪಿನ ಒಂಜಿ ಬಾರಿ ಮಲ್ಲ ಎಂಕಲ್ದ ಆಸೆತ್ತನು ಅಂಚೆನೆ ಶ್ರೀ ಜಬ್ಬಾರ್ ಸುಮು ಸಂಪಾಜೆ ಆರಿಗೆ ಯಾನು ಅಶೋಕ್ ಶಶಿತ್ಲು ಪೂರ್ವಂತ ಪಂಡೇರಿಗೆ ಪಣ್ಣಗ ಹೆಚ್ಚಿತ ಕೊರೋನಾ ಉಂಡು ಅವು ಉಂಡು ಒಂದುಂಡು ಪಂಡೇರಿಗೆ ಯಾನು ಎಲ್ಲ ಪಂಪೆ ಅಂಚೆ ಪಂಡೇರಿಗೆ ಅಂಚ ಎಂಕ್ ಪಂಡೇರ್ ಯಾನು ಸುಮೋಗ್ ಪಂಡೆ ಸರ್ ಒಂದು ಬಾರಿ ಮಲ್ಲ ಗುರುನ ಒಂಜಿ ಪ್ರಸಾದ ತಿಕ್ಕೊಂದುಂಡು ಈರು ವಾಕೊರಣ ಒಪ್ಪಡು ಏನ್ ಒಪ್ಪಡು ಈರು ಬರಂತೆ ಪುನಃ ಸಾಧ್ಯನೇ ಬಂಡೆ ಈಚೀಚಿ ಸರ್ ಬರ್ಪೆ ಮಂಡಿರ ಗುರುದೇವರ ಏತಂಜಿ ಆಶೀರ್ವಾದ ಉಂಡು ಉದೇನು ಎಂದು ತೂತು ನೆನಪೆ ಅಂಚಾದ ಅರಣ್ಯ ಆತ್ಮೀಯದ ಸ್ವಾಗತ ಹೊಂದಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಮಾತೆರಲ್ಲ ಆತ್ಮೀಯವಾದ ಸ್ವಾಗತ ಮಲ್ತಿನ ಧ್ಯಾನ ಪೂಜಾರ ಇರೆಗೆ ಸೊಲ್ಮೆನ ಸಂದೊಂದು ನಿಕರಿಗೆ ಪುನರಪಿ ಬೈದಿನ ಮಾತೆರೆಗಳ ಉಡಲ ದಿಂಜನ ಸೊಲ್ಮೆದ ಒಟ್ಟುಗು ನಿಕಲೆ ಮಾತ ಗೊತ್ತುಂಡು ಇನಿ ನಮ್ಮ ಕಾಡೆ 10 ಗಂಟೆಗೆ 75 ವರ್ಷದ ಈ ಸಂಭ್ರಮದ ಪ್ರತೀಕವಾದ ಧರ್ಮದರ್ಶಿಲು ಅಣ್ಣಿಸಿ ಶೆಟ್ರು ಕಾಡೆ ಉದ್ಘಾಟನೆ ಮಲ್ತು ಕೊಡ್ತಿಲ್ಲ ಕತ್ತನ ದೀಪ ಬೆಳಗಿಸಿದ್ದಾರೆ. ಆಯ್ತು ಒಟ್ಟು 75 ಜನ ಕೂಡುದು 75 ಬತ್ತಿ ನಮ್ಮ ನಂದಾದೀಪರು ನಮ್ಮ ಪ್ರಜ್ವಲವಾದ ಮಲ್ದ ತ್ಯಾಗದ ಪ್ರತೀಕ 75 ವರ್ಷದ ನಮ್ಮ ಕಲಾವಿದರನಾಗಲ್ಲ ತ್ಯಾಗದ ಪ್ರತೀಕವಾಂಚಿತ್ತಿನ ಈ ಒಂದು ಸಂಸ್ಥೆಗೆ ಹೆಸರಾದ ಈ ದೀಪನ ಗೊತ್ತಾದ ನಾವು ಈ ಕಾರ್ಯಕ್ರಮ ಚಾಲನೆ ಕೊಡ್ತಾ ಅಲ್ತು ಬೊಕ್ಕ ನಮ್ಮ ಕಾಡೆ ಪುರ್ತುಡು ಬೆದಬೇತೆ ವಿವಿಧ ಕ್ಷೇತ್ರಗಳು ಮಾತ ಇತ್ತಿನ ನಮ್ಮ ಕೆಲ ಮಾತ ಲೆಪುಡಾದ ಈ ನಮ್ಮ ಸಭಾ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ಮಲ್ತದು ಮಧ್ಯಾಹ್ನಡು ಪುನರಪಿ ವಿಶೇಷವಾದ ತಾಳಮದ್ದಳದ ಮುಖೇನವಾದ ಈ ಚೆಂಡದ ನೀನಾದ ಕಾಂಡೆಡ್ದಿಂಚಿ ಮೂಲು ಮೊಳಗಿಸೊಂದುಂಡು ಪ್ರಾಸ್ತಾವಿಕವಾದ ನಾನು ಶಬ್ದ ಪಾತಿರುಂದಂಡ ಕಾಂಡೆನೆ ಯಾನು ಪ್ರಾಸ್ತಾವಿಕವಾದ ಈ ಯಕ್ಷಗಾನದ ಬಗ್ಗೆ ಪಂಡ್ಯಾನು ನಿಗ್ಲು ಮಾತ ತೆರಿದರೆ 75 ವರ್ಷದ ದುಂಬು ಬೂದ ಸುವರ್ಣರು ಸ್ವಾತಂತ್ರ್ಯ ಪೂರ್ವಡೆ ಈ ಒಂಜಿ ಸಂಸ್ಥೆನ ನಂಗೆ ಮಲ್ದಿರಂದಾಂಡ ಅವು ನಿಜವಾದ ಅಕಲಿಗೆ ಕಲೆತ ಮಿತ್ತಿದ ಅಭಿಮಾನಿ ಹೆಚ್ಚು ಇಪ್ಪು ಪಂಡ್ಪತ್ತ ನಂಗೆ ಪಂಡ್ರ ಸಾಧ್ಯತೆ ಉಂಟು. ಬೆಲ್ಲವರ ಅಸೋಸಿಯೇಷನ್ 1932 ಆನಂದಾಂಡ ಈ ಯಕ್ಷಗಾನ 1945 ಉದಯೋಗ ಬರ್ತದೆ. 1954 ಇಸವಿಡು ಸರಕಾರ ಹೊಡೆದು ಅವು ನೋಂದಣಿ ಪಡೆದುಕೊಂಡು 1951 ಇಸವಿಡು ನಮ್ಮ 30 ಜನ ಊರುಡ್ದು ಕಲಾವಿದರನ್ನ ಲೆಪ್ಟಾದ ಮೂಲು ಯಕ್ಷಗಾನವಾದ ಮಲ್ತ ಒಂದು ಗುರುನಾರಾಯಣ ಯಕ್ಷಗಾನದ ವಿಶೇಷವಾದ ಹೆಮ್ಮೆ. 1973 ಇಸವಿಡು ನಮ್ಮ ಈ ಮಂಡಳಿ ನಮ್ಮ ತುಳುಮಣ್ಣಗೆ ಹೋದು ಅವನು ವಿಶೇಷವಾದ ಕಾರ್ಯಕ್ರಮ ಮಾತ್ರ ಕೊರಲು ಅಂಚನೆ 2000 ಇಸವಿಡು ಕರ್ನಾಟಕ ಜಾನಪದ ಪ್ರಶಸ್ತಿನ ಈ ಮಂಡಳಿಗೆ ನಂಗೆ ತಿಕ್ಕಂಡು 2001 ಇಸವಿಡು ನಂಗೆ ಶ್ರೀ ವಿಶ್ವೇಶ್ವರ ತೀರ್ಥ ಪ್ರಶಸ್ತಿನ ಉಡುಪಿದ ರಾಜಾಂಗನೋಡು ನಂಗೆ ಕೊರಿಯರು ಒಂದು ಮಾತ ಸಂದದ ದಂಡ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿಗೆ ಅವಿರತವಾದ ಶ್ರಮ ನಮ್ಮ ಕಲಾವಿದರನ್ನ ಇತ್ತಡು ಕಲಾಭಿಮಾನಿಗಳನ್ನ ಆ ಪ್ರೋತ್ಸಾಹ ಈ ಕಲಾಭಿಮಾನಿಗಳ ಟಿಕೆಟ್ ಅವರವಾದ ಇನ್ನು ಈತ್ ಮಲೋಜಿ ಕಾರ್ಯಕ್ರಮ ನಂಗೆ ಮಲಪರ ಸಾಧ್ಯತೆ ಆಂಡು 1992 ಇಸವಿಡು ಸುವರ್ಣ ಮಹೋತ್ಸವ ಅಂಚನೆ 2005 ಇಸವಿಡು ವಜ್ರ ಮಹೋತ್ಸವ ಅಂಚನೆ ಇತ್ಯ ನಂಗೆ ಬತ್ತಿನ ವಿಶೇಷವಾದ ಈ ಒಂದು ಸಂಭ್ರಮ ಪುನಗ ಅವು ಅಮೃತ ಮಹೋತ್ಸವ ಇನ್ನು ಕಾಂಡೆವರಿ ಭಾರಿ ಒಂಜಿ ಸಂತೋಷದ ವಿಷಯ ಪಂಡಿರು ಸುವರ್ಣ ಮಹೋತ್ಸವಡು ಯಾನು ಸನ್ಮಾನ್ಯ ಜಯಶ್ರೀ ಸುವರ್ಣ ನೇತೃತ್ವಡು ಇಂಕ ಆನಿ ಗೌರವ ಹೊಂದಿರು ಇನ್ನು ಇಂಕ ವಜ್ರ ಮಹೋತ್ಸವ ಯಾವ ಅಮೃತ ಮಹೋತ್ಸವ ಸಮಯ ಕುಡಲಪಿ ಗೌರವ ತಿಂಗಳು 25 ವರ್ಷ ಆನಿ ಕನ್ನಟ್ಟು ಉಲ್ಲೆ ಪಂಪತ್ತನ ಆಗಿ ಭಾವನ ಪೂರ್ವಕವಾಗಿ ಪಾತ್ರ ಕೇಳಗ ಈಗ ಸಂತೋಷ ಅಂಡ್ ಅಂಚಿತ್ತಿನ ಈ ವಿಶೇಷವಾಂಚಿನ ಕಾರ್ಯಕ್ರಮಗೂ ಈಗಲೂ ಮಾತಾಡ ಬೈದರು ನಿಮಗೆ ಪುನರಪಿ ಸ್ವಾಗತ ಮಲ್ತೊಂದು ಈ ಒಂಜಿ ನನ್ನ ದುಂಬುದ ಕಾರ್ಯವರನು ಶ್ರೀ ಹರೀಶ್ ಹೆಜ್ಮಾಡಿ ಬಿಲ್ಲವರ್ ಅಸೋಸಿಯೇಷನ್ ದ ಮಾಸಿಕ ನಮ್ಮ ಅಕ್ಷಯದ ಸಂಪಾದಕರು ಈ ಕಾರ್ಯಕ್ರಮ ತುಂಬಿಕೊಂಡಿರಲಿರು ಭಾರತ್ ಕೋಆಪರೇಟಿವ್ ಬ್ಯಾಂಕ್ದ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆದ ಕೆಲಸ ಮಾಡ್ತಿದ್ದ ಹರೀಶ್ ಜಿ ಹೆಜ್ಮಾಡಿ ಈ ಕಾರ್ಯಕ್ರಮ ತುಂಬಿಕೊಂಡು ಬಂದು ಕೆಲವೊಂದಿಲ್ಲ ಹರೀಶ್ ಹೆಜ್ಮಾಡಿ
ಸೋಲ್ಮೇಲು ಧನಜಯ ಶಾಂತಿ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಈಗಲೇ ಮಾತ್ರ ತಿರಲೆಕ್ಕನೆ 75ನೇ ವರ್ಷದ ಈ ಬಾಲೆ ಯಕ್ಷಗಾನ ಮಂಡಳಿ ನಾರಾಯಣಗುರುರ ದೇವರನ ಪುದರಡು ಅಸ್ತಿತ್ವವು ಬರ್ತದ ಬೂದ ಸುವರ್ಣನ ನೇತೃತ್ವಡು ಒಂಜಿ ಕಾಲಡು ಫೋರ್ಟ್ದ ಭೌಗೋಳಿಕ ಏರಿಯಾ ಕಲ್ಪನೆ ಮಲ್ಪಲೆ ಆದಾಗ ಮುಂಬೈ ಬಂದಾಗ ಮಸ್ಜಿದ್ ಬಂದರ ಮುಟ್ಟ ಮಾತ್ರ ವಿಸ್ತಾರವಾದಿರ್ತದೆ ಅಂಚಿನ ಆ ಸಂದರ್ಭಗಳು ಫೋರ್ಟ್ ಏರೋ ರೀತಿನಕಲು ತುಳು ಕನ್ನಡಿಗರು ಮಾತ್ರ ತುಳು ಕನ್ನಡಿಗರನ್ನ ಮುಂಬೈದ ಇತಿಹಾಸ ಪಿರತು ಪುಣಂದಾಂಡ ಶ್ರೀಮದ್ ಭಾರತ ಮಂಡಳಿ ಕಣ್ಣಂಗಾರು ರಾಮ ಪಂಜಿ ಮೇರು ಪಂಜಿ ಮುಖೇನ ಮುಂಬೈಗೆ ಬತ್ತದು ಮುಂಬೈಡ್ ತುಳು ಕನ್ನಡಿಗರೇನು ಸಂಘಟನೆ ಮತ್ತು ಇತಿಹಾಸ ನಮ್ಮ ಕಣ್ಣೆದುರುಂಡು ಅಲ್ಪನೆ ಅಂಚನೇ ಸಮಯಡು ಆರು ತಾಳಮದ್ದಲೆ ಕೂಟ ಬಕ್ಕೊಂಜಿ ಆತು ಶನಿ ಗ್ರಂಥ ಪಾರಾಯಣ ಆಫೀಸ್ದ ಉಳ್ಳಾಡ್ಕುಲ್ದು ಮಲ್ಪುನ ಚಿತ್ತಿನ ಆ ನೆಂಪುದ ಒಟ್ಟುಗು ಕೋಟೆ ಪರಿಸರಡು ಗಲ್ಲಿ ಗಲ್ಲಿಡು ಯಕ್ಷಗಾನ ತಾಳಮದ್ದಲೆ ಆಟ ಅಭಿನಚಿನ ನೆನಪು ನರಸಿಂಹ ಯಕ್ಷಗಾನ ಮಂಡಳಿ ಪ್ರಾಯಶಃ ಯಕ್ಷಗಾನದ ಇತಿಹಾಸಡು ಮುಂಬೈ ತಿಟ್ಟುದ ಇತಿಹಾಸಡೆ ಪ್ರಥಮ ವೇಳಾ ಬಂಪಿನ ಹೆಗ್ಗಳಿಕೆ ಉಂಡು ಐಟು ಬೊಕ್ಕ ಬೂದ ಸುವರ್ಣನ ನೇತೃತ್ವಡು ಒಂದು ಯಶಸ್ವಿಯಾಯನ ಮಂಡಳಿ ನಾರಾಯಣ ಗುರು ಮಂಡಳಿ ಆಡಿ ಆರು ಒಂದು ಯೂನಿಯನ್ ಬ್ಯಾಂಕ್ದ ಡ್ರೈವರ್ ಆದಿತ್ತದು ಯಕ್ಷಗಾನದ ಪ್ರತಿ ಒಂದು ಪ್ರಕಾರಗಳು ಅವರಿಗೆ ಎಡ್ಡೆ ನಾಲೆಜ್ ಇರ್ತದೆ ಆರ ಒಟ್ಟಿಗೂ ವೈಜಿ ಬಂಗಿರ್ಲು ಮುಲ್ಕಿ ಬಾಬು ರುಕ್ಮಯಾಮೆನ್ ಪಿರ್ಮುದೆ ಅಂಚ ಮಸ್ತ್ ಜನ ಸೇರೊಂದು ಈ ಮಂಡಳಿನ ಕಟ್ಟುವೆರು ಕ್ರಮೇಣ ಆರ್ಥಿಕ ಮುಗ್ಗಟ್ಟಿಗೆ ಬತ್ತದು ಒಂಜಿ ಕಾಲಡು ಅವು ಸುಂಕದ ಕಟ್ಟೆ ನಿರಂಜನ ಸ್ವಾಮಿಯಲ್ಲ ಒಟ್ಟಿಗೆ ಹೋದು ಎರಡು ಬೊಕ್ಕ ಕುಡಂಜಿ ಸುವರ್ಣ 1989 91 ಕಟ್ಟೋಡು ಬರ್ತಾರೆ ಅವನಿಗೆ ಮಾತಿರ್ಲ ತಿರಿದ ಲೆಕ್ಕ ಈ ವೇದಿಕೆ ಏನಾರಿಗೆ ನಮ್ಮ ಕೊಡ್ತಾ ಅವು ನಮ್ಮ ಹಿರಿಯ ಚೇತನ ಅದಮ್ಯ ಮಾನವ ಪ್ರೇಮಿ ಜಯಸಿ ಸುವರ್ಣನ ಮುಖಾಂತರ ಈ ಮಂಡಳಿಗೆ ಪುನರಪಿ ಕಾಯಕಲ್ಪ ತಿಕ್ಕೊಂಡು ಇಂಚಿನ ಈ ಸಂದರ್ಭಗಳು ಈ ಮಂಡಳಿ ಇನ್ನು 75ನೇ ವರ್ಷದ ಸಮಾರೋಪ ಸಂಭ್ರಮದ ಹಿರಿತಗಳಿಗೆ ಒಂದು ವಿಶೇಷ ಕಳೆವತ್ತಲು ಇನ್ನಿ ಜಯಸಿವರ್ಣರ್ನ ಅಮ್ಮ ಅಚ್ಚು ಪೂಜಾರ್ಲಿನ ಸಂಸ್ಮರಣೆ ಕೊರ್ಪಿನ ಚಿತ್ತಿ ಯಕ್ಷಗಾನ ಕಲಾ ಪ್ರಶಸ್ತಿ ನಂಗೆ ಮಾತಿರ್ಲ ಆದರಣೀಯ ಅರ್ಥಧಾರಿ ನಮ್ಮ ಮಾತಿರ್ಲ ಮೋಕೆದ ಜಬ್ಬರ್ ಸಾಹೇಬರಿಗೆ ಹೋಗುಂಡು ಈ ಒಂದು ಕಾರ್ಯಕ್ರಮ ಪ್ರಾಯಶಃ ಅತ್ಯಂತ ಅವಿಸ್ಮರಣೀಯ ಬಿಲ್ಲವರ್ ಅಸೋಸಿಯೇಷನ್ ಇತಿಹಾಸೋಡೆ ನಮ್ಮ ಮಾತಿರ್ಲ ಒಂದು ಸುವರ್ಣಾಕ್ಷರು ಬರಪಿನ ಚಿತ್ರಗಳಿಗೆ 2005 ನಮ್ಮ ಈ ಪ್ರಶಸ್ತಿಯನ್ನು ಪ್ರಾಯೋಜನ ಬಂದ ಸುರುಪ್ತ ಪ್ರಶಸ್ತಿ ಎಚ್.ಎಲ್. ಗ್ರಾವ್ ಪೋಂಡು ಪೋಯ್ಸರ್ದ ಪ್ರಶಸ್ತಿ ಊರ್ದ ಒರಿ ಜವನೆ ಭಾಗವತಿ ರವೀಂದ್ರ ಕನ್ನಡಿಗಟ್ಟೆ ಪೋಂಡು ಆಯ್ತ ನಡುಟು ಊರು ಬೊಕ್ಕ ಬರವುರ್ದ ಯಶಸ್ವಿ ಕಲಾವಿದರಿಗೆ ಕೊಡ್ತವ ಜಬ್ಬರ್ ಸಾಹೇಬರೇ ಈ ಪ್ರಶಸ್ತಿ ಯಾಪಲ ಜಾತಿ ಮತ ಪಿರೋಡು ಬೋತಿಜಿ ಕೇವಲ ಪ್ರತಿಭೆದ ಪಿರೋಡು ಬೋತಲು ನಾರಾಯಣ ಗುರು ಬಂದಿನ ಆತೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಈ ಒಂಜಿ ಕಲ್ಪನದ ಪಿರೋಡು ಬಿಲ್ಲವರ ಅಸೋಸಿಯೇಷನ್ ಈ ಚಾವಡಿಡು ಅನನ್ಯ ಮಾನವ ಸೇವೆ ಮಲ್ತೊಂದುಂಡು ಏನಾಗಲಿ ಮಸ್ತ್ ಖುಷಿಯಾನುಂಡು ಈ ವೇದಿಕೆಡು ಜಬ್ಬರ್ ಸಮೋ ಬನ್ನಗ ಸಂಪಾಜೆ ಆರ ಪಪ್ಪನ ಪುದರ್ ಮೊಯ್ದೀನ್ ಪುದರ್ದ ಎದುರುಡು ಸಮೋನು ಬರೆಯರು ಜನಕುಲಾರೇನು ಜಬ್ಬರ್ ಸುಮೋ ಅಂತ ಬರೋದು ಸುಮೋ ಗಾಡಿಲತ್ತನು ಸಮೋ ನಿಗಲೆ ಗೊತ್ತುಪ್ಪು ಯಕ್ಷಗಾನ ಕ್ಷೇತ್ರಡು ನಿರರ್ಗಳ ಸಾರಸ್ವತ್ವ ಪಾಂಡಿತ್ಯವನ್ನು ಪತ್ತೊಂದು ಶೇಣಿ ಸಾಮಗೇರು ಅನೇಕ ರೈಕುಲು ಅನೇಕ ಶರಣಗಳ ಎದುರುಡು ಇದೊಂದು ಪ್ರಖ್ಯಾತ ಅರ್ಥಧಾರಿಯಾದ ನಂಗೆ ಧರ್ಮ ಮುಖ್ಯ ಅತ್ತು ನಂಗೆ ಮಾನವೀಯತೆ ಮುಖ್ಯ ಪಂಪಿನ ಒಂಜಿ ಆ ಒಂದು ಕಲ್ಪನೆನು ಆ ಒಂದು ಸಂದೇಶನು ಯಕ್ಷಗಾನ ಮುಖೇನ ನಂಕಾರ ಪಡೊಂದಲೇರು ಅರೆಗೆ ಈ ಸಂದರ್ಭಗಳು ಸ್ವಾಗತ ಮಾಡಿಕೊಂಡು ತೀರ್ಥದಂಬೋಡು ಇತರ ಕನ್ನಡ ಬಗ್ಗೆ ತುಳು ಸಂಘ ಸಂಸ್ಥೆದ ಯಕ್ಷಗಾನ ಮಂಡಳಿದ ಸಂಘಟಕರು ಉಳ್ಳೇರು ಪತ್ರಕರ್ತ ಮಿತ್ರರು ನಕಲು ಉಳ್ಳೇರು ಅಕ್ಲೇನು ಮಾತಿರ್ಲ ಈ ಸಂದರ್ಭದೊಡನೆ ತಂದು ವೇದಿಕೆದ ಬಿನ್ನೆರಿನ ಪುನರಪಿ ಸ್ವಾಗತ ಮಲ್ತೊಂದು ಕಾರ್ಯಕ್ರಮಕ್ಕೂ ಚಾಲನೆ ಕೊರೊಂದಿಲ್ಲ ವೇದಿಕೆ ಬಿನ್ನೆರುಳ್ಳೇರು ನಿಖಲೆ ಮಾತಿರ್ಲ ಗೊತ್ತುಂಡು ಒಂಜಿ ರಡ್ಡು ವಾಕ್ಯೋಡಕಲ್ನ ಯಾನ ಪರಿಚಯ ಮಲ್ತೊಂದಿಲ್ಲ ಅಕಲೆಗೆ ಬಿಲ್ಲವರ ಅಸೋಸಿಯೇಷನ್ ಸ್ಮರಣೆಗೆ ಬೊಕ್ಕ ಶಾಲ್ ಗೌರವ ಈ ಸಂದರ್ಭಗಳು ಹೆಂಗ್ ಕೊರೊಂದಿಲ್ಲ ಇನ್ನಿತ್ತ ಮಲ್ಲ ಬಿನ್ನೇರು ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಅಧ್ಯಕ್ಷರು ಡಾಕ್ಟರ್ ರಾಜಶೇಖರ್ ಕೋಟ್ಯಾರ್ ಮಹಾಮಂಡಲ ಪನ್ನಗ ಆಯ್ತ ಕಲ್ಪನಂಡು
ದೇಶ ಬೊಕ್ಕ ವಿದೇಶಗಳು ಸುಮಾರು 250 ಸಂಘ ಬಿಲ್ಲವರ ಸಂಘ ಸಂಸ್ಥೆಗಳನ್ನು ಒಂದೇ ಛತ್ರ ಛಾಯನಡಿ ಕಂಚಿನಂಚಿತ್ತಿನ ಮಲ್ಲ ಕೀರ್ತಿ ಸನ್ನೊಂದಾಂಡ ಅವು ಬಿಲ್ಲವ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲವು ಐತ ಮುಖ್ಯ ಐತ ಪುಟ್ಟು ಕೊಡ್ತಿನಾರು ಮಾನ್ಯ ಜಯಸುವರ್ಣರು ಅರೆನಿ ಸಂದರ್ಭಗಳು ನಮ್ಮ ನೆನಪಡಬಹುದು ಐಕ ಪುಟ್ಟು ಕೊಡ್ತು ನಾರಾಯಣ ಗುರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಒಂದು ಉಡುಪಿಡು ಮಲ್ತದು ಇನಿ ಊರು ಬೊಕ್ಕ ಪರಗೋಡು ಮಸ್ತ್ ಜನಸೇವೆ ಮತ್ತೊಂದು ಇಚ್ಚಿನ ಈ ಮಲ್ಲ ಸಂಘಟನೆದ ಮಲ್ಲ ಗುರುಕಾರೆ ಡಾಕ್ಟರ್ ರಾಜಶೇಖರ್ ಕೋಟ್ಯ ಪ್ರವೃತ್ತಿ ಚಿತ್ರರಂಗ ರಂಗಭೂಮಿ ಅಂಚಿನ ವೃತ್ತಿ ಒಂದು ಎಡೆಯನ ಪುದರ್ಪೋಯಿನ ಹೋಟೆಲ್ ಉದ್ಯಮಿಯಾರು ಪೊರ್ಲುದ ಪರ್ಸನಾಲಿಟೀಸ್ ಪುರ ತುರುಪಿ ಲುಕ್ಕಾರ್ನವು ಬಿಲ್ಲವರ ಅಸೋಸಿಯೇಷನ್ದ ಗುರುನಾರಾಯಣ ಯಕ್ಷಗಾನ ಮಂಡಳಿದ ಈ 75ನೇ ಸಂಭ್ರಮದ ಪೊರ್ತು ನಮ್ಮ ಮಾತೆನಲ್ಲ ಮೋಕೆದ ಮಾನಾದಿಗದ ಕುರುವಾದ ಶಾಲು ಬೊಕ್ಕ ಸ್ಮರಣಿಕದ ಗೌರವ ಬಿಲ್ಲವರ ಅಸೋಸಿಯೇಷನ್ ಅಧ್ಯಕ್ಷರಾಯನ ಹರೀಶ್ ಅಮೀನ್ ಬೊಕ್ಕ ಸಾಂಸ್ಕೃತಿಕ ಸಮಿತಿದ ಅಧ್ಯಕ್ಷರು ದಯಾನಂದ ಪೂಜಾರ್ಲು ಕೊರಡೋಪಣೆ ಸಂದರ್ಭಕ್ಕೆ ಏನಂದಲ್ಲ ನಿನ್ನೆ ಬಂದೊಳ್ಳೆ ನಿಗಲೆ ಮಾತಿರಲ್ಲ ಗೊತ್ತಿಲ್ಲಕ್ಕ ಯಕ್ಷಗಾನದ ಮಲ್ಲ ಭಂಡಾರ ಪುಲ್ಯ ಉಮೇಶ್ ಶೆಟ್ರು ಪಪ್ಪ ಪುಲ್ಯ ತೇಜೀಪ್ ಶೆಟ್ರು ಮಲ್ಲ ಅರ್ಥಧಾರಿ ಮಿಗ್ಗೆ ಬಾರಿಮಲ್ಲ ಭಾಗವತಿ ಪುಲ್ಯ ಲಕ್ಷ್ಮಣ ಶೆಟ್ರು ಪುಲ್ಯ ಉಮೇಶ್ ಶೆಟ್ಟಿ ಹಿಂದೂ ಮಹಾಸಭಾ ಮಹಾರಾಷ್ಟ್ರದ ಅಧ್ಯಕ್ಷರು ಅವರು ಯಶಸ್ವಿ ಸಂಘಟಕ್ಕೆ ಅಂಚನೆ ಅವರು ಎಡ್ಡೆ ಹೋಟೆಲ್ ಉದ್ಯಮಿ ಸಜ್ಜನೆ ಬೊಕ್ಕ ಹೂವೇ ಒಂದು ಕಾರ್ಯಕ್ರಮಗಳಿಗೆ ಧಾರ್ಮಿಕ ಆಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಲೆತ್ತದು ಕೈ ನೀಡಿದು ಸಪೋರ್ಟ್ ಮಲ್ಪನ ಚಿತ್ರ ಮಲ್ಲ ವ್ಯಕ್ತಿತ್ವ ಪುಲ್ಯ ಉಮೇಶ್ ಶೆಟ್ರು ಅರೆ ಮೋಕಡು ಬಿಲ್ಲವರ ಅಸೋಸಿಯೇಷನ್ ಪರವಾದ ಯಕ್ಷಗಾನ ಮಂಡಳಿದ ಪರವಾದ ಈ ಸುಸಂದರ್ಭಗಳು ಮೋಕಡು ಎತ್ಕೊಂಡು ಬಿಲ್ಲವರ ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀಯುತ ಹರೀಶ್ ಅಮೀನ್ ಅರೆ ಶಾಲು ಗೌರವ ಕೊಡುದು ಮಾನದಿಗೆ ಮಲ್ಪಡು ಪಡೆದ ಈ ಸಂದರ್ಭಕ್ಕೆ ಏನಿಲ್ಲ ಈ ವೇದಿಕೆಡು ನನ್ನ ಕ್ಯಾಪಲ ನೆನಪಾಪಿನಿ ಮಾನ್ಯ ಜಯಸಿ ಸುವರ್ಣರು ಬಿಲ್ಲವ ಸಮಾಜಗೂ ಒಂದು ಬಿಲ್ಲವ ಭವನನ್ನು ಕೊಡ್ದು ಭಾರತ್ ಬ್ಯಾಂಕ್ದ ಉನ್ನತೀಕರಣವ ಮಲ್ಲ ಕಾರಣಭೂತರಾಯನ ಅದೇ ಮಲ್ಲ ವ್ಯಕ್ತಿತ್ವ ಅರೆಗ್ಲ ಯಕ್ಷಗಾನಗಳ ಬಾರಿ ಮಲ್ಲ ಪ್ರೀತಿ ಇನಿ ಅರೇನ ನಮ್ಮ ಮಾತಿರ್ಲ ಅದನ್ನ ಭೌತಿಕವಾದ ನಮ್ಮ ಕಣ್ಣೆದುರುಡಿಲ್ಲ ಅದನ್ನ ನಿರ್ವಾತ ಜಾಗನ ತುಂಬರೆ ಇನ್ನು ಯಾರ ಮಗೆ ಯಶಸ್ವಿ ಹೋಟೆಲ್ ಉದ್ಯಮಿ ಜಯಲೀಲಾ ಹೋಟೆಲ್ ಕಾರ್ಪೊರೇಷನ್ ಈ ಗ್ರೂಪದ ಆಡಳಿತ ನಿರ್ದೇಶಕಿ ಭಾರತ್ ಕೋಆಪರೇಟಿವ್ ಬ್ಯಾಂಕ್ದ ನಿರ್ದೇಶಕಿ ಬೊಕರಿ ಜೌವನೆ ಸಂಘಟಕ್ಕೆ ಸೂರ್ಯಕಾಂತ್ ಜಯಸುವರ್ಣ ನಮ್ಮ ಒಟ್ಟುಗೂಡಿದರು ಕಾರಣ ಈ ಸಂದರ್ಭಗಳು ಬಿಲ್ಲವರ ಅಸೋಸಿಯೇಷನ್ದ ಪರವಾದ ಯಕ್ಷಗಾನ ಮಂಡಳಿದ ಪರವಾದ ಹರೀಶ್ ಅಮೀನ್ ಬೊಕ್ಕ ವೇದಿಕೆದ ಭಿನ್ನರು ಮಾನಾದಿಗೆ ಮಲ್ಪಡು ಪಡೆದ ಈ ಸಂದರ್ಭಕ್ಕೆ ಏನಾಗಲ್ಲ ವೇದಿಕೆಡೆ ನನ್ನೋರಿ ಯಶಸ್ವಿ ಉದ್ಯಮಿ ಯಶಟೆಕ್ ಕ್ರೈನ್ಸ್ ಸರ್ವಿಸಸ್ ಕಲಂಬೋಲಿ ಮುಂದಿತ ಮಾಲೀಕರು ಗಣೇಶ್ ಆರ್ಪುಜಾರ್ಲು ಬಿಲ್ಲವರ ಅಸೋಸಿಯೇಷನ್ಗಳ ಮೇರೆಗ್ಲ ಒಂದು ಅನನ್ಯ ಸಂಬಂಧ ಒಂದು ಮಲ್ಲ ಕೊಡುಗೆ ದಾನಿ ಸಜ್ಜನ ವ್ಯಕ್ತಿ ಒವೇ ಲೋಕಲ್ ಆಫೀಸರ್ ಆಡು ಅಥವಾ ಕೇಂದ್ರ ಕಚೇರಿ ಆಡು ಒವೇ ಒಂದು ಸಾಮಾಜಿಕ ಅಥವಾ ಧಾರ್ಮಿಕ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಲೆತ್ತದ ಬೆಂಬಲ ಕುರಿಪಿನಂಚಿನ ಮಲ್ಲ ದಾನಿ ಬಕ್ಕೊಂಜಿ ಸಕ್ರಿಯ ಸಂಘಟಕ್ಕೆ ಅರೇನಿ ಬಿನ್ನಿರಾದ ಬೈದರು ಅರೆಲ್ಲ ಈ ಸಂದರ್ಭಗಳು ಸ್ವಾಗತ ಮತ್ತೊಂದು ಅರೆ ಸಂಸದ ಪರವಾದ ಹರೀಶ್ ಅಮೀನ್ ಮೇಲೆ ಮಾನದಿಗೆ ಮಲ್ಪಡುವ ಪಡೋದಕ್ಕೆ ಏನದಿಲ್ಲ
ನನೂರಿ ವೇದಿಕೆದ ಬಿನ್ನೆ ನಿಗಲೆ ಮಾತಿರ್ಲ ತಿರಿಲೆಕ್ಕನೆ ಜೆ.ಸಿ. ಸುವರ್ಣರ 60 ഒരു ಯಶಸ್ವಿ ಹೋಟೆಲ್ ಉದ್ಯಮಿ ಮೆಜೆಸ್ಟಿಕ್ ಗ್ರೂಪ್ ಆಫ್ ಹೋಟೆಲ್ಸ್ ದ ನಿರ್ದೇಶಕರು ಫೌಂಟನ್ ಇನ್ ಹೋಟೆಲ್ ದ ಸಂಚಾಲಕರು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ದ ನಿರ್ದೇಶಕರು ಬೊಕ್ಕ ಮುಲ್ಕಿ ರುಕ್ಕರಾಮ್ ಸಾಲ್ಯಾನ್ ಸಂಸ್ಥೆದ ಮುಖ್ಯ ವಿಶ್ವಸ್ತರಾದ ಇನಿ ಎಜುಕೇಷನ್ ಬೊಕ್ಕ ಬ್ಯಾಂಕಿಂಗ್ ಬೊಕ್ಕ ಹೋಟೆಲ್ ಉದ್ಯಮ ಕ್ಷೇತ್ರದ ಮಿಂಚಿನ ಚಿಂತಿನ ಯುವ ಪ್ರತಿಭೆ ಬೊಕ್ಕ ಸಂಘಟಕ್ಕೆ ಅರೇನು ಬಿಲ್ಲವರ್ ಅಸೋಸಿಯೇಷನ್ ಪರವಾದ ಹರೀಶ್ ಅಮೀನ್ ಬೊಕ್ಕ ಉಮೇಶ್ ಶೆಟ್ರ್ ಮಾನದಿಗೆ ಮಲ್ಪಡು ಮಾಡಿ ಸಂದರ್ಭಗಳು ಯಾಕೆ ನಮ್ಮಿಲ್ಲ. ವೇದಿಕೆಯಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಂಗಪ್ಪ ಚೆನ್ನಪ್ಪ ಗೌಡ ಇದ್ದಾರೆ. ನಿಮ್ಗೆಲ್ಲರಿಗೂ ತಿಳಿದಂತೆ ಮುಂಬೈಯಲ್ಲಿ ಪ್ರತಿಷ್ಠಿತ ಜಯಲಕ್ಷ್ಮಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಇದರ ಕಾರ್ಯಾಧ್ಯಕ್ಷರಾಗಿ ಒಕ್ಕಲಿಗರ ಸಂಘ ಮಹಾರಾಷ್ಟ್ರದಲ್ಲಿ ಅದಕ್ಕೊಂದು ಒಳ್ಳೆಯ ಕಾಯಕಲ್ಪವನ್ನು ಕೊಟ್ಟು ಒಂದು ಸಂಘಟನಾತ್ಮಕ ನೆಲೆಯಲ್ಲಿ ಅದನ್ನು ಕೀರ್ತಿಯನ್ನು ವ್ಯಾಪಿಸಿದಂಥ ರಂಗಪ್ಪ ಗೌಡರು ಬಿಲ್ಲವರ ಅಸೋಸಿಯೇಷನ್ ಮತ್ತೆ ಅವರಿಗೆ ಒಂದು ಅನನ್ಯ ಅವಿನಾಭಾವ ಸಂಬಂಧ. ಗೌಡ್ರೆ, ನಮ್ಮ ಮೇಲೆ ಆ ಪ್ರೀತಿ ಇಟ್ಟು ಬಂದಿದ್ದೀರಾ. ತಮ್ಮೆಲ್ಲರನ್ನ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಅಭಿನಂದಿಸುತ್ತಾ ಹರೀಶ್ ಅಮೀನ್ ಅವರು ನಿಮ್ಮನ್ನ ಸಂಸ್ಥೆಯ ಪರವಾಗಿ ಅಭಿನಂದಿಸಬೇಕು ಎಂದು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನನೂರಿ ಬಿನ್ನೆ ಗಂಗಾಧರ್ ಜೆ ಪೂಜಾರ್ಲು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ದ ನಿರ್ದೇಶಕರು ಅಂಚನೆ ಕಾಂದಿವಲಿ ಬಿಲ್ಲವರ ಅಸೋಸಿಯೇಷನ್ ದ ಲೋಕಲ್ ಆಫೀಸ್ ದ ಮಾಜಿ ಕಾರ್ಯಾಧ್ಯಕ್ಷರಾದ ಬ್ಯಾಂಗ್ಳೂರು ಬೊಕ್ಕ ಮುಂಬೈ ಗಂಗೋತ್ರಿ ಹೋಟೆಲ್ ಸಮೂಹದ ನಿರ್ದೇಶಕರಾದ ಒಂದು ಎಡೆನ ಸಾಮಾಜಿಕ ಕಾರ್ಯಕರ್ತೆಯಾದ ಸಂಘಟಕೆಯಾದ ಬಿಲ್ಲವರ ಅಸೋಸಿಯೇಷನ್ ದ ಪ್ರತಿಯೊಂದು ಕಾರ್ಯಕ್ರಮಗಳ ಎಡೆನ ಬೆಂಬಲ ಕೊರಪಿನ ಚಿತ್ತನ ಜೌವನೆ ಬಿಸ್ನೆಸ್ ಮ್ಯಾನ್ ಆರ್ ಈ ಸಂದರ್ಭಗಳು ನಮ್ಮ ಒಟ್ಟುಗೊಳ್ಳರು ಅರೇನ ಹರೀಶ್ ಅಮೀನ್ ಅಂಚಿ ಬೊಕ್ಕ ವೇದಿಕೆದ ಬಿನ್ನೇರು ಮಾತೆಲ್ಲ ಮಾನದಿಗೆ ಮಲ್ಪಡು ಬಡಿ ಸಂದರ್ಭಗಳು ಅಂತೇನೋದಿಲ್ಲ. ವೇದಿಕೆಡೆ ಬಿಲ್ಲವರ ಅಸೋಸಿಯೇಷನ್ ಬೊಕ್ಕರಿ ಉಪಾಧ್ಯಕ್ಷರು ಶ್ರೀನಿವಾಸ್ ಕರ್ಕೆರ್ಲರು ಅವ್ರನ್ನ ಉಪಸ್ಥಿತಿಯನ್ನು ಈ ಸಂದರ್ಭಗಳು ಕೊಂಡಾಡೋದಿಲ್ಲ. ಅಂಚನೆ ನನೂರಿ ಉಪಾಧ್ಯಕ್ಷರು ಶಂಕಡಿ ಪೂಜಾರ್ಲರು, ದಯಾನಂದ ಆರ್ ಪೂಜಾರ್ಲರು ಉಪಾಧ್ಯಕ್ಷರು ಬೊಕ್ಕ ಸಾಂಸ್ಕೃತಿಕ ಉಪಸಮಿತಿದ ಕಾರ್ಯಾಧ್ಯಕ್ಷರು ಬೊಕ್ಕ ನಮ್ಮ ಮಾತೆರಲ ಅಚ್ಚುಮೆಚ್ಚಿನ ಈ ಸಂಸ್ಥೆದ ಗೌರವ ಪ್ರಧಾನ ಕಾರ್ಯದರ್ಶಿ ಧನಂಜಯ ಶಾಂತಿ ಉಲೇರು ಮುಂಬೈದವರಿಗೆ ಪ್ರಖ್ಯಾತ ಪುರೋಹಿತೆಯಾದ ಆಡಳಿತನ ನೆನಪಿಡಲೇರು. ಇತ್ತೆ ಈ ಸಮಾರಂಭದ ಒಂದು ವಿಶಿಷ್ಟ ಗಳಿಗೆಗೆ ನಮ್ಮ ಎಂಟ್ರಿ ಆಗೋದಿಲ್ಲ. ಜಬ್ಬರ್ ಸಮೂಹ ಮೇರೆಗೆ ನಾರಾಯಣ ಗುರುದೇವರನ್ನ ಪುದಡ್ ಕೊರ್ಪಿನ ಚಿತ್ತಿ ಯಕ್ಷಗಾನ ಕಲಾ ಪ್ರಶಸ್ತಿ ಆರು ಸನ್ಮಾನ ಪೀಠೊಡ್ದು ಕುಲ್ಲೊಡ ತುಂಬು ಯಾನು ಉಮೇಶ್ ಶೆಟ್ಟಿ ಪೊಲ್ಯ ಮೇರೆನಲ್ಲಿ ತಂದು ಆನ ಜಬ್ಬರ್ ಸಾಹೇಬರನ ಬಗ್ಗೆ ತೆರೆದಿನ ರಡ್ಡು ಪಾತ್ರೆ ದೊಟ್ಟಗೂ ಅಭಿನಂದನೆ ಮಲ್ಪಡು ಪಡೆದ ಈ ಸಂದರ್ಭವನ್ನು ಉಮೇಶ್ ಶೆಟ್ಟಿನಿಗೆ ಏನೋದಿಲ್ಲ. ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿ ಇದರ ಅಮೃತ ಮಹೋತ್ಸವ ಸಂಬಂಧ ಹಮ್ಮಿಕೊಂಡಿರುವ ಈ ಶುಭ ದಿವಸದ ಅವಿಸ್ಮರಣೀಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷ ಪೀಠದಲ್ಲಿರುವ ಹರೀಶ್ ಅಮೀನ್ ರವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ರಾಜಶೇಖರ್ ಕೋಟ್ಯಾನ್ ರವರೇ, ಅತಿಥಿಗಳೇ, ಅಭ್ಯಾಗತರೇ, ಸಂಘಟನೆಯ ಪದಾಧಿಕಾರಿಗಳೇ, ಅಭಿಮಾನದವರಾಗಿರುವಂತಹ ಎಲ್ಲ ಸದಸ್ಯರೇ, ಉಪಸ್ಥಿತರಿರುವಂತಹ ಎಲ್ಲ ಭಾರತೀಯ ಸಂಗೀತ ಸಾಹಿತ್ಯ ಯಕ್ಷಗಾನ ಇತ್ಯಾದಿ ಎಲ್ಲ ಕಲೆಗಳ ಅಭಿಮಾನಿ ಬಂಧುಗಳೇ, ಬಹಳ ಪ್ರಾಮುಖ್ಯವಾಗಿ ಯಕ್ಷಗಾನ ಕಲೆಯ ಅಭಿಮಾನಿ ಬಂಧುಗಳೇ, ಪ್ರಪ್ರಥಮವಾಗಿ ಈ ಒಂದು ಉತ್ಕೃಷ್ಟ ಹಾಗೂ ಕಿರೀಟಪ್ರಾಯವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಒಂದು ಸನ್ನಿವೇಶವನ್ನು ಕಲ್ಪಿಸಿಕೊಟ್ಟ ಬಿಲ್ಲವ ಸಂಘದ ಪದಾಧಿಕಾರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಒಟ್ಟಿಗೇನೆ ಯಕ್ಷಗಾನ ಕ್ಷೇತ್ರದಲ್ಲಿ ಒಬ್ಬ ಉದ್ದಾಮ ಪಂಡಿತನಾಗಿ
ಒಬ್ಬ ವಿಶೇಷ ವಾಗ್ಮಿಯಾಗಿ ತನ್ನ ವಾಗ್ದರಿಯಿಂದ ವಾಗ್ವೈಖರಿಯಿಂದ ಕರ್ನಾಟಕದ ಕರಾವಳಿ ತೀರದಲ್ಲಿ ಮತ್ತು ಮಹಾನಗರಿ ಮುಂಬೈಯಲ್ಲಿ ಕಲಾ ರಸಿಕರ ಹೃದಯದಲ್ಲಿ ಭದ್ರವಾದ ಮುದ್ರೆಯನ್ನುತ್ತಿರುವಂಥ ಜಬ್ಬರ್ ಸಮೂಹ ಸಂಪಾದಿ ಅವರನ್ನು ಪ್ರಪ್ರಥಮವಾಗಿ ಪ್ರಾಂಜಲ ಅಂತಕರನ್ನು ಅಭಿನಂದಿಸ್ತಾ ಇದ್ದೇನೆ. ಜಬ್ಬರ್ ಸಮೂಹದವರು ಒಬ್ಬರು ಅಭಿಜಾತ ಕಲಾವಿದರು. ಯಕ್ಷಗಾನ ಕ್ಷೇತ್ರಗಳಿಂದ ಬಹಳಷ್ಟು ಅಪೇಕ್ಷೆಯನ್ನು ಮಾಡುತ್ತಾ ಇದೆ. ಈ ಕ್ಷೇತ್ರದಲ್ಲಿ ಶತಮಾನಂ ಭವತು ಶತಾಯ ಪುರುಷಃ ಎಂಬ ವೇದದ ಸೂಕ್ತಿಯಂತೆ ಯಕ್ಷಗಾನ ಕ್ಷೇತ್ರದಲ್ಲಿ ಅವರಿಗೆ 100 ವರ್ಷದ ಸೇವೆಯನ್ನು ಮಾಡುವಂತಹ ಅವಿಚ್ಛಿನ್ನವಾದಂತಹ ಒಂದು ಶಕ್ತಿಯನ್ನು ದೇವರು ಕರುಣಿಸಲಿ. ಔಚಿತ್ಯಪೂರ್ಣವಾದ ಆರೋಗ್ಯಪೂರ್ಣವಾದಂತಹ ಒಂದು ಸೇವೆ ಯಕ್ಷಗಾನ ಮಾತೆಗೆ ಲಭ್ಯವಾಗುವಂತಾಗಲಿ. ಅವರು ಈ ಕ್ಷೇತ್ರದಲ್ಲಿ ಮಾಡುವಂತಹ ಸಾಧನೆ ಏನು, ಸಿದ್ಧಿ ಏನು, ಪ್ರಸಿದ್ಧಿ ಏನು, ಅದನ್ನು ವಿವೇಚನೆ ಮಾಡುವಂತಹ ಶಕ್ತಿ ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗಿಲ್ಲ. ಅವರು ಅಭಿವಂದನೀಯರು, ಅವರು ಅಭಿನಂದನೀಯರು. ಅವರ ಕಲೆಯನ್ನು ಆರಾಧಿಸುವಂತಹ ಶಕ್ತಿ ಅಂತರ್ಗಂಗೆಯಂತೆ ಪ್ರವೇಶಿಸಲಿ ಎಂಬ ಅಪೇಕ್ಷೆಯನ್ನು ವ್ಯಕ್ತಪಡಿಸುತ್ತಾ ಅವರ ಶೇಷ ಜೀವನದಲ್ಲಿ ಮಂಗಳವಾಗಲಿ ಎಂಬುದನ್ನು ಹಾರೈಸ್ತಾ ಇದ್ದೇನೆ. ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯ, ಹಿರಿಮೆ ಇವೆಲ್ಲವೂ ಜನಮಾನಸದಲ್ಲಿ ವಿಸ್ಮೃತಿಯನ್ನು ಹೊಂದುತ್ತಿರುವಂತಹ ಈ ಒಂದು ಸಮಯದಲ್ಲಿ ಗುರುನಾರಾಯಣ ಯಕ್ಷಗಾನ ಮಂಡಳಿಯು ಈ ಸೊರಗಿರುವಂತಹ ಸಂಸ್ಕೃತಿಯನ್ನು ಪುನಃ ಪ್ರತಿಷ್ಠಾಪಿಸಬೇಕು ಎಂಬಂತಹ ಕಲ್ಪನೆಯ ಹಿನ್ನೆಲೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈ ಕ್ಷೇತ್ರದಲ್ಲಿ ಬಹಳಷ್ಟು ಕ್ರಿಯಾಶೀಲ ಕಲಾವಿದರನ್ನು ಸೃಷ್ಟಿ ಮಾಡುತ್ತಾ ಇದೆ. ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆ ಇಲ್ಲದಿದ್ದರೆ ಈ ದೇಶ ಆತ್ಮವಿಲ್ಲದ ಒಂದು ದೇಹದಂತೆ ಶಿಥಿಲಗೊಳ್ಳುತ್ತಿರುವಂತಹ ಭಾರತೀಯ ಸಮಾಜವನ್ನು ಮತ್ತು ಅದರ ಹಿಂದಿನ ವೈಭವಕ್ಕೆ ಕೊಂಡು ಹೋಗುವಂತಹ ಒಂದು ಕಾರ್ಯಕ್ರಮವನ್ನು ಈ ಒಂದು ಮಂಡಳಿಯು ಹಮ್ಮಿಕೊಂಡಿರುವಂತಹದ್ದು ನಮಗೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ. ಸಾಂಸ್ಥಿಕ ಭಾರತದ ಪುನರುತ್ಥಾನದತ್ತ ನಮ್ಮೆಲ್ಲರ ಚಿತ್ತ ಸಾಗಬೇಕಾಗಿರುವುದು ಈ ಹೊತ್ತಿನ ಅವಶ್ಯಕತೆ. ನನಗೆ ಜಬ್ಬರ್ ಸಮೂಹದವರ ಅರ್ಥವನ್ನು ಕೇಳಿ ಬಹಳಷ್ಟು ಜಾಗದಲ್ಲಿ ಅರ್ಥವನ್ನು ಕೇಳಿದ್ದೇನೆ, ಅದರ ರಸಸ್ವಾದನೆಯನ್ನು ಮಾಡಿದ್ದೇನೆ. ಆದರೆ ಈ ಹೊತ್ತು ಇಲ್ಲಿಗೆ ಬಂದ ನಂತರದಲ್ಲಿ ಅಶೋಕ ಸುವರ್ಣರವರು ಸಸೇತುರವರು ನನ್ನ ಹೇಳ್ತಾರೆ, ಉಮೇಶನ್ನ ನೀವು ಜಬ್ಬರ್ ಸಮೂಹರವರ ಬಗ್ಗೆ ಅಭಿನಂದನಾ ಭಾಷಣವನ್ನು ಮಾಡಬೇಕು ಎಂಬಂತಹ ಒಂದು ಕೋರಿಕೆಯನ್ನು ನನ್ನಲ್ಲಿ ಪ್ರಕಟಪಡಿಸಿದಾಗ ನಾನು ಹೇಳಿದೆ, ನನ್ನಿಂದ ಸಾಧ್ಯವಿಲ್ಲ. ಜಬ್ಬರ್ ಸಮೂಹರವರ ಪಾತ್ರ ಯಕ್ಷಗಾನದಲ್ಲಿ ಏರಿದಂತಹ ಎತ್ತರ, ಅವರ ಸಾಧನೆ ಸಿದ್ಧಿಗಳ ಬಗ್ಗೆ ಒಬ್ಬ ಪ್ರಕಾಂಡ ಪಂಡಿತನ್ನು ನೀವು ಆಯ್ಕೆ ಮಾಡಬೇಕಿತ್ತು. ನೀವು ಈ ಸಮಯದಲ್ಲಿ ನನ್ನ ಹತ್ರ ಹೇಳಿದರೆ ನಾನು ನಿರಾಯುಧನಾಗಿ ಬಂದವ, ಆಯುಧ ಸಮೇತವಾಗಿ ಬಂದಿರುತ್ತಿದ್ದರೆ ಏನಾದರೂ ಮಾಡ್ತಿದ್ದೆ ಎಂಬಂತಹ ನನ್ನ ನಿಶಕ್ತಿಯನ್ನು ಪ್ರಕಟಪಡಿಸಿದ್ದೆ. ಆದರೆ ನಮ್ಮೆಲ್ಲರ ಮುಂಬೈ ಕನ್ನಡಿಗರ ಮತ್ತು ಊರಿನ ಎಲ್ಲ ಯಕ್ಷಗಾನ ಪ್ರಿಯ ಅಪೇಕ್ಷೆ ಅಂತ ಹೇಳಿದರೆ ಇನ್ನು ಅವರೇನು ವೃದ್ಧಾಪ್ಯದ ಅಂಚಿನಲ್ಲಿ ಇಲ್ಲ, ಅವರಿಗೆ ಇನ್ನೂ ಕೂಡ 50 ವರ್ಷ ಅರ್ಥ ಹೇಳುವಂತಹ ಯೋಗ್ಯತೆ ಶಕ್ತಿ ಉಂಟು. ಆ ಶಕ್ತಿಯನ್ನು ಭಗವಂತನು ಕರುಣಿಸಿ ಎಂಬ ಅಪೇಕ್ಷೆಯನ್ನು ವ್ಯಕ್ತಪಡಿಸುತ್ತಾ ಗುರುನಾರಾಯಣ ಮಂಡಳಿಯು ಮುಂದಿನ ದಿವಸಗಳಲ್ಲಿ ಧರ್ಮ ಸಂಸ್ಕೃತಿ ಮತ್ತು ಸಾಹಿತ್ಯ ಮೌಲ್ಯಗಳ ತ್ರಿವೇಣಿ ಸಂಗಮವಾಗಿ ಧರ್ಮ ಸಂಸ್ಕೃತಿ ಮತ್ತು ಸಾಹಿತ್ಯ ಮೌಲ್ಯಗಳ ಈ ಕ್ಷೇತ್ರದಲ್ಲಿ ಯಾವನೇ ಒಬ್ಬ ಸನಾತನ ಸಮಾಜದ ವ್ಯಕ್ತಿಯು ಆಶ್ರಯವನ್ನು ಕೇಳಲು ಬಂದಾಗ ಅವರಿಗೆ ಆಶ್ರಯವನ್ನು ಕೊಡುವಂತಹ ಶಕ್ತಿಯಾಗಿ ಮುಂದುವರಿದು ಈ ಹೊತ್ತು ಈ ಸಂಘವು ಯಶಸ್ಸನ್ನು ಪಡೆದು ಮುಂಬೈನಲ್ಲಿರುವಂತಹ ಎಲ್ಲ ಸಂಘಟನೆಗಳಿಗೆ, ಆಧ್ಯಾತ್ಮಿಕ ಸಂಘಟನೆಗಳಾಗಲಿ, ಸಾಂಸ್ಕೃತಿಕ ಸಂಘಟನೆಗಳಾಗಲಿ, ಧಾರ್ಮಿಕ ಸಂಘಟನೆಗಳಾಗಲಿ, ಈ ಎಲ್ಲ ಸಂಘಟನೆಗಳಿಗೆ ಒಂದು ಮಾದರಿ ಸಂಘಟನೆಯಾಗಿ ಮೂಡಿಬಂದು ಯಕ್ಷಗಾನವನ್ನು ಪೋಷಿಸುವ, ಪ್ರೇರೇಪಿಸುವ ಹಲವಷ್ಟು ಕಲಾವಿದರನ್ನು ಸೃಷ್ಟಿ ಮಾಡುವಂತಹ ಸಂಘಟನೆಯಾಗಿ ಮೂಡಿಬಂದು ಯಕ್ಷಗಾನಕ್ಕೆ
ಗಾನದ ನಿರಂತರಕ್ಕೆ, ಅದರ ಪರಂಪರೆಯ ನಿರಂತರಕ್ಕೆ ಕಾರಣ ಆಗುವಂತಹ ಒಂದು ಸಂಘಟನೆ ಆಗಲೆಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸುತ್ತಾ, ಜಯಸುವರ್ಣರವರು ಯಕ್ಷಗಾನಕ್ಕೆ ಹೆಚ್ಚು ಕಮ್ಮಿ 40 ವರ್ಷದ ದೇಣಿಗೆಯನ್ನು ಇಟ್ಟು ಈ ಯಕ್ಷಗಾನವೆಂಬ ಕಾರಣವನ್ನು ಮಹಾರಾಷ್ಟ್ರದಲ್ಲಿ ಹಚ್ಚ ಹಸಿರಾಗಿರಲು ಬಹಳಷ್ಟು ಪ್ರಯತ್ನಪಟ್ಟಂತಹ ಒಬ್ಬ ಜೀವಂತ ವ್ಯಕ್ತಿ. ಅವರಿಗೆ ಯಕ್ಷಗಾನದ ಬಗ್ಗೆ ಎಷ್ಟು ಜ್ಞಾನ ಇತ್ತು ಎಂಬುದರ ಬಗ್ಗೆ ನನಗೇನು ಅನುಭವವಿಲ್ಲ. ಆದರೆ ಅವರು ಯಕ್ಷಗಾನ ಪ್ರಿಯರು. ಯಕ್ಷಗಾನ ನಮ್ಮ ಕರ್ನಾಟಕ ನನ್ನ ಸ್ವಂತದ್ದು ಎಂದು ಹೇಳಬಹುದಂಥ ಒಂದು ಕಲೆ ಇದ್ದರೆ ಮಾತ್ರ ಯಕ್ಷಗಾನ. ವೇದ, ಸಂಸ್ಕೃತಿ, ಇತಿಹಾಸ, ರಾಮಾಯಣ, ಮಹಾಭಾರತ ಇವುಗಳಿಗೂ ಪರಿಚಯ ಇರುವಂಥ ವ್ಯಕ್ತಿ ಭಾರತೀಯ ನಾಗರಿಕ ಸಾಧ್ಯವೇ ಇಲ್ಲ. ಆದ್ದರಿಂದ ಈ ಮಹತ್ವವನ್ನು ಅರಿತುಕೊಂಡು ಯಕ್ಷಗಾನಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನಿತ್ತು ಯಕ್ಷಗಾನದ ಕಲಾ ಸೇವೆಯನ್ನು ಪ್ರತ್ಯಕ್ಷ ಪರೋಕ್ಷ ಮಾಡುವಂಥ ವ್ಯಕ್ತಿ ಈ ಹೊತ್ತು ಹರೀಶ್ ಜಿ ಅಮಿನ್ ಅವರು ಅಧ್ಯಕ್ಷರಾಗಿದ್ದಾರೆ. ಜಯಸುವರ್ಣವರು ಹಾಕಿಕೊಟ್ಟ ಆ ಪರಂಪರೆ, ಆ ಹಾದಿಯಲ್ಲಿ ಅವರು ಮುಂದುವರಿಯಬೇಕು. ಯಕ್ಷಗಾನ ಕಲೆಯನ್ನು ಹಚ್ಚ ಹಸಿರಾಗಿಡಬೇಕು. ಬೆಂಗಳೂರಿನ ನಂತರ ನನ್ನ ಸಾಮಾನ್ಯ ಕಲ್ಪನೆಯಲ್ಲಿ ಇಲ್ಲಿರುವಷ್ಟು ಕನ್ನಡಿಗರು, ತುಳು ಕನ್ನಡಿಗರು ಬೇರೆ ಎಲ್ಲೂ ಇಲ್ಲ ಎಂಬುದಾಗಿ ನನ್ನ ಕಲ್ಪನೆ. ರಾಜಶೇಖರ್ ಪೋಜಾರು ಪ್ರಪಂಚದ ಉದ್ದಗಳ ಎಲ್ಲ ಸದಸ್ಯ ವ್ಯಕ್ತಿ. ಕನ್ನಡ ಸಂಸ್ಕೃತಿ ಆಡುಂಬರವೇ ಈ ಮಹಾರಾಷ್ಟ್ರ ಆಗಿರುವಾಗ ಮುಂಬೈಯಲ್ಲಿ ನಾವು ಕರ್ನಾಟಕವನ್ನು ಸೃಷ್ಟಿ ಮಾಡೋದ್ರಿಂದ ಯಕ್ಷಗಾನವೇ ಮಾಧ್ಯಮ. ಆದ್ದರಿಂದ ಭಾರತೀಯರಾದ ನಾವೆಲ್ಲರೂ ನಮ್ಮ ಧರ್ಮ, ಸಂಸ್ಕೃತಿ, ಇವುಗಳ ಜೀವನ ಮೌಲ್ಯಗಳು ಅವೆಲ್ಲಗಳ ಬಗ್ಗೆ ಸಾಧ್ಯವಾದಷ್ಟು ಮಟ್ಟಿಗೆ ಸೇವೆಯನ್ನು ಮಾಡುತ್ತಾ ನಮ್ಮದನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡುವಲ್ಲಿ ನಾವು ಯಶಸ್ವಿಯಾಗೋಣ. ನನ್ನ ಈ ಕೇಳಿಕೆಯನ್ನು ಅಮೀನ್ರವರು ಈಡೇರಿಸ್ತಾರೆ ಎಂಬಂತಹ ನನಗೆ ಒಂದು ಭರವಸೆ ಇದೆ. ಇಂತಹ ಕಲಾವಿದರನ್ನು, ಕಲೆ ಉಳಿದರೆ ಮಾತ್ರ ಕಲಾವಿದ ಉಳಿಯುತ್ತಾನೆ, ಕಲಾವಿದ ಉಳಿದರೆ ಕಲೆ ಉಳಿಯುತ್ತದೆ. ಈ ಬಾಂಧವ್ಯವು ನಿರಂತರವಾಗಿ ಸಾಗಲಿ ಎಂಬ ಅಪೇಕ್ಷೆಯನ್ನು ವ್ಯಕ್ತಪಡಿಸುತ್ತಾ, ಜಬ್ಬರ್ ಸುಬೋರ್ ಅಂತಹ ಹಲವಷ್ಟು ಕಲಾವಿದರು ನಮ್ಮಲ್ಲಿ ಇದ್ದಾರೆ. ಅಂಥವರನ್ನು ಮುಂಬೈಗೆ ಕರೆಸಿ ಅವರನ್ನು ಸತ್ಕರಿಸಿ ಸನ್ಮಾನಿಸಿ ಕಳುಹಿಸುವುದು ನಮ್ಮ ಭಾಗ್ಯ ಎಂದೇನುತ್ತಾ ಈ ಕ್ಷೇತ್ರದಲ್ಲಿ ನಾವು ಮುಂದುವರಿಯೋಣ ಎಂಬಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ವಿರಮಿಸ್ತೇನೆ. ಶುಭಂ, ನಮಸ್ಕಾರ, ಜಯ ಶ್ರೀ. ಒಳ್ಳೆದರಿಗೆ ಸೋಲ್ಮೇಲು ಮಾನ್ಯ ಜಬ್ಬರ್ ಸುಮೋ ಸನ್ಮಾನ ಪೀಠಗೂ ಬರಡು ಅರ್ನ ಪ್ರಶಸ್ತಿ ಪತ್ರನು ಓದೋಡು ತುಂಬು ಒಂದು 2 ಪಾತ್ರ ಎನ್ನೋ ಸರ್ಕಲ್ ಕುಲ್ಲೆ ನಮ್ಮ ಮಾತ ಯಕ್ಷಗಾನ ಪ್ರಸಂಗದ ಲೈಡ್ ಬ್ಯಾರಿ ಸಮುದಾಯದ ಪಾತ್ರಗಳೇನ ತೂತ ನಮ್ಮ ಅವು ಬಪ್ಪನಾಡು ಕ್ಷೇತ್ರದ ಬಪ್ಪೆ ಬ್ಯಾರಿ ಹಾಡು ಅಥವಾ ಶಬರಿಮಲೆಯದ ವಾಮರೆ ಹಾಡು ಅಂಡ ಯಕ್ಷಗಾನಡು ಪಾತ್ರ ಪ್ರಕಾರಡು ಬ್ಯಾರಿ ಸಮುದಾಯ ಅಥವಾ ನಮ್ಮ ಪ್ರೀತಿದ ಮುಸ್ಲಿಂ ಸಮುದಾಯದ ಜನಕುಲು ಭಾರಿ ಕಮ್ಮಿ. ಯಕ್ಷಗಾನದ ಇತಿಹಾಸ ಹೊಡತುನ ನಂಗೆ ತಿರುಗಲು ಒಂದು ದಿವಂಗತ ಜೋಕಟ್ಟೆ ಮಹಮ್ಮದ್ ತೇರಿ ಅಡ್ಡೆ ಅರ್ಥಧಾರಿಯಾರು ಇತ್ತ ಇಜೇರಾರು ಐದು ಬೊಕ್ಕ ಯಕ್ಷ ಸೌರಭ ಪ್ರವಾಸಿ ಮೇಳ ಪತ್ತೊಂದು ಮುಂಬೈಗೆ ಬರ್ಪಿನಾರು ಕುಂದಾಪುರದಂಚಿದ ಮಹಮ್ಮದ್ ಗೌಸ್ ನಮ್ಮ ಕಣ್ಣಿದೊಡೆ ಆಪಲ್ಲ ಮುಂಬೈ ನಮ್ಮ ತೂತ ಈ ವೇದಿಕೆಡ್ಲ ಅಂಜನೆ ಗನ್ಸೋಲಿ ದೇವಸ್ಥಾನ ಹರಪತ್ತದು ಎಡೆಯ ಯಕ್ಷಗಾನ ಪ್ರಯೋಗನ ಕೊರೊಂದುತ್ತೇರು ಬೊಕ್ಕ ಇತ್ತೊಂದು ಜವ್ವನೆ ಬರೊಂದುಲ್ಲೇ ಆಳ್ವಾಸ್ ಕಾಲೇಜ್ ಓಲ್ಡ್ ಸ್ಟೂಡೆಂಟ್ ಮಹಮ್ಮದ್ ಅಶ್ಫಕ್ ಬಂದು ಬಾರಿ ಶೋಭದ ಸ್ತ್ರೀವೇಷ ಅಂಜನೆ ಅರ್ಷಿಯಾ ಬಂದ ಪೊಣ್ಣು ಎಡ್ಡೆ ಸ್ತ್ರೀವೇಷ ಮಲ್ತೊಂದುಂಡು ಜಬ್ಬರ್ ಸಾಹೇಬರೇ ಗೊತ್ತಪ್ಪು ಅವು ಇಟ್ಲದ ಪೊಣ್ಣು ಮೊಕ್ಲಿನ ಮಾತೆರನ್ಲ ದೀವೊಂದು ಒಂಜಿ ಪುಂಡಿ ಮಲ್ಲ ಪುದರ್ ಕಂತಿನಾರು ಜಬ್ಬರ್ ಸಂಪಾಜಿ ಮೊಯ್ತಿ ಮೇರ್ನ ವಾಲಿ ಸುಗ್ರೀವೆ ರಾವಣೆ ಅಂಗದೆ ಇಂದ್ರಜಿತ್ ಅರ್ಜುನೆ ಕರ್ಣೆ ಭೀಮೆ ಕೌರವೆ ಭೀಷ್ಮೆ ಉದಿನ ಪೂರತುನಗ ಮೇರ್ನ ಆ ಪಾತ್ರನು ಕಟ್ಟು ನಂಚಿನ ಆ ಮಂಟಪ ಅವು ಶೈಲಿ ಬೊಕ್ಕೊಂದು ಆತು ವಾಕ್ಚಾತುರ್ಯ ಎದುರುದಕ್ಕಲೆ ನಡೆಗೆ ಪುಸ್ಕೊಮಲ್ಪನ ಸ್ಟೈಲ್ ಅಥವಾ ಎದುರುದಕ್ಕಲಿಗೆ ಅವಕಾಶ ಕೊಲ್ಪಿನ ಸ್ಟೈಲ್ ಪ್ರತ್ಯುನ್ಮತಿ ಆ ಒಂದು ಕಲೆ ಆರ್ನು ನಂಗೆ ಮಾತಿರಗ್ಲ ಖುಷಿ ಬರ್ಕೊಂಡು ಆರ್ನ ಕೃಷ್ಣನ ನಿಗ್ಲು ತಗೊಂಡು ಅಂಡ ನಂಗೆ ಕೌರವನಕುಲು ಯಾಪಲ ತಪ್ಪುಡು ಅಂಡ ಆರ್ನ ಕೌರವನ ಕೇಂಡ ನಂಗೆ ಕೃಷ್ಣೆ ಅಪರಾಧದ ಜಾಗದುಪ್ಪು ಆರ್ನ ರಾವಣನ ತುಂಡ ನಮ್ಮ ರಾಮನ ದೆರ್ತು ನೀರು ದಕ್ಕೊಡೋ ಅಂಚಿನ ರಾವಣನ
ಉಂದೇ ಜಬ್ಬರ್ ಸುಮ ಅಂತ ಯಾನಿಕೆ ಅಂದೇನು ಆರ ವಾಲಿನ ಕೂಡ ಲಂಚನೆ ಆ ರಾಮನು ತಿರ್ತು ಮಿತ್ತು ಮಲ್ತದು ಆರೊಂಜಿ ಸೈಡ್ ದಕ್ಕುನಂಚಿನ ಕಲೆ ಪ್ರಾಯಶಃ ಯಕ್ಷಗಾನ ರಂಗೋಡು ಅವು ನಮ್ಮ ಶ್ರೇಣಿಡ ತೂತ ಸಾಂಗೀರ್ಣಗಳ ತೂತ ಇತ್ತೆ ವರ್ತ ಮಾಡು ತೂಪುಂದ ಅಂಡ ಜಬ್ಬರ್ ಸಮ ಸಂಪಾಜೆ ಒಂದು ಸುಳ್ಳೆಡು ದ ಊರು ಅಲ್ಪ ಮೊಯ್ದಿನ್ ಬೇರ್ಲು ಆರ್ನ ಕೊಪ್ಪ ಬೀಪಾತ್ಮ ಆರ್ನ ಅಪ್ಪೆ ಎಕಡೆ ಏರ ಪಂಡೇರು ಗಾರಿಗೆ ಪ್ರಾಯ ಗೊತ್ತಾಬುಜಿ 40-45 ತೋಜೂರು ಅಂಡ ಅಜಿಪತ್ತ ಮೂಜಿನ ಇಸ್ವಿ ಜನವರಿ 1 ತಾರೀಕು ದಾನಿ ಆರ್ನ ಪುಟ್ಟು ಇಲ್ಲೆಡೆ ಅವು ಯಕ್ಷಗಾನದ ವಾತಾವರಣ ಒಂಜಾತ್ ತಾಳ ಮದ್ದಲೆ ಬಯಲಾಟ ಯಕ್ಷಗಾನನ ತೂದುಗುಳೈನಾರು ಆರ್ನ ವಾತಾವರಣ ಅವು ಅಲ್ಪ ಬಂಟೇರು ಬೊಕ್ಕ ಬೆರಂಡೇರು ಅಕ್ಕಲ್ ಒಟ್ಟಿಗೆ ಮಲ್ಲಾತಿನಾರು ಅದು ಎಲ್ಲಿಡೆ ಯಕ್ಷಗಾನದ ಚೆಂಡೆ ಬೊಕ್ಕ ಮದ್ದಳೆ ಬೊಕ್ಕ ಅರ್ಥಗಾರಿ ಗಾನ ಕೆಬಿಟ್ಟು ಬೋಂಡು ಬೇಲೆಗಾರು ರೇಷ್ಮೆ ಇಲಾಖೆ ಸುಮಾರು 22 ವರ್ಷ ಕರ್ನಾಟಕ ಗವರ್ಮೆಂಟ್ದ ಉದ್ಯೋಗಿಯಾದ ಆರು ಸ್ವಯಂ ನಿವೃತ್ತಿ ಪಡೆಯಿನಾರು ಮುಂಬೈಗೆ ಎದಾಲು ಬರೋದಿಲ್ಲೇರು ಇನ್ಯಾರನ್ನ ಯೂಟ್ಯೂಬ್ಡು ಜಬ್ಬರ್ ಸಮೋ ಅದನ್ನ ಹಾಕಂದ ಅಂಡ ಒಂಜಾತು ಆರ್ನ ಅರ್ಥಗಾರಿಕೆದ ಆ ಧಾರಾವಾಹಿಲೇ ನಂಗೆ ಕಂಡಿದ್ರು ಬರ್ಬೋದು ಇಂಚಿನ ಜಬ್ಬರ್ ಸಮೋ ನಮ್ಮ ಈ ವೇದಿಕೆಡು ಪ್ರಾಯಶಃ ನಂಗೊಂಜಿ ಇನಿ ನಾರಾಯಣ ಗುರು ಪುದರ್ದ ಈ ಒಂಜಿ ಪ್ರಶಸ್ತಿಗೆ ಅರ್ಥಪೂರ್ಣ ಒಂಜಿ ಔಚಿತ್ಯ ತಿಕೊಂಡು ಐತ ಮೌಲ್ಯ ಜಾಸ್ತಿ ಆನಂದ ಬಂದ್ರೆ ಈಗ ಭಾರಿ ಸಂತೋಷ ಪಡೋದು ಆರ್ನ ಪರವಾದ ಆರ್ನ ಒಂದು ಪ್ರಶಸ್ತಿ ಪತ್ರನು ಓದುದ ಆರ್ನ ಐದು ಹಿಸ್ಟ್ರಿ ಉಂಡು ಬೊಕ್ಕ ಸಾಧನೆ ಉಂಡು ಅವೇನ ಆರ್ನ ಪರ್ಮಿಷನ್ ಒಟ್ಟು ನಿಕಲ್ಲ ಇದ್ರು ದೀವನದಲ್ಲೇ ಬಿಲ್ಲವರ್ ಅಸೋಸಿಯೇಷನ್ ಮುಂಬೈ ಬಿಲ್ಲವ ಭವನ ಗುರುನಾರಾಯಣ ಮಾರ್ಗ ಸಂತೋಷ್ ಪೂರ್ವ ಮುಂಬೈ 400055 ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿ ಅಮೃತ ಮಹೋತ್ಸವ ಪ್ರಯುಕ್ತ ಬಿಲ್ಲವರ್ ಅಸೋಸಿಯೇಷನ್ ಮುಂಬೈ ಅಧ್ಯಕ್ಷರಾದ ಹರೀಶ್ ಜಿ ಅಮೀನ್ ಮತ್ತು ಗಣ್ಯರ ಉಪಸ್ಥಿತಿಯಲ್ಲಿ ಖ್ಯಾತ ಯಕ್ಷಗಾನ ಅರ್ಥಧಾರಿ ಜಬ್ಬರ್ ಸಮೂಹ ಸಂಪಾಜೆ ಇವರಿಗೆ ಅರ್ಪಿಸುವ ಪ್ರಶಸ್ತಿ ಪತ್ರ. ಪ್ರಿಯರೇ, ಜಬ್ಬರ್ ಸಮೂಹ ಎಂದೇ ಪ್ರಸಿದ್ಧರಾಗಿರುವ ತಮ್ಮ ನಿಜ ನಾಮಧೇಯ SM ಜಬ್ಬಾರ್ ತಾವು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಪಾಜೆಯವರು. 1963 ಜೂನ್ 1ರಂದು ತಂದೆ S ಮೊಯ್ದೀನ್ ಕುಂಜಾ ಮತ್ತು ತಾಯಿ B ಫಾತಿಮಾ ದಂಪತಿಗಳಿಗೆ ಸುಪುತ್ರರಾಗಿ ಜನಿಸಿದಿರಿ. ಬಾಲ್ಯದಿಂದಲೇ ಯಕ್ಷಗಾನಕ್ಕೆ ಆಕರ್ಷಿತರಾದ ತಾವು 6ನೇ ಇಯತ್ತೆಯಲ್ಲಿರುವಾಗಲೇ ಭಕ್ತ ಪ್ರಹ್ಲಾದ ಪ್ರಸಂಗದಲ್ಲಿ ಧನುಜ ಗುರುವಿನ ವೇಷ ಮಾಡುವುದರ ಮೂಲಕ ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆಗೈದಿರಿ. ಅನಂತರ 18 ವರ್ಷ ಪ್ರಾಯದಿಂದೀಚೆಗೆ ಸತತವಾಗಿ ಊರು ಪರ ಊರುಗಳಲ್ಲಿ ಯಥೇಷ್ಟ ವೇಷಗಳನ್ನು ನಿರ್ವಹಿಸಿದಿರಿ. 1995ರಲ್ಲಿ ಕಿನ್ನಿಗೋಳಿಯ ಯಕ್ಷಲಹರಿ ಸಂಸ್ಥೆಯು ಏರ್ಪಡಿಸಿದ್ದ ತಾಳಮದ್ದಲೆ ಸ್ಪರ್ಧೆಯಲ್ಲಿ ತಮ್ಮ ತಂಡವು ಪ್ರಥಮ ಸ್ಥಾನ ಪಡೆಯಿತು. ಅವತ್ತು ಶೂರ್ಪನಖ ಮಾನಭಂಗ ಪ್ರಸಂಗದಲ್ಲಿ ತಾವು ಘೋರ ಶೂರ್ಪನಖೆಯ ಅರ್ಥ ಹೇಳಿ ಮಿಂಚಿದಿರಿ. ಅಂದಿನಿಂದ ತಾವು ಹಿಂತಿರುಗಿ ನೋಡಲಿಲ್ಲ. 100 ದೊಡ್ಡ ತಾಳಮದ್ದಲೆ ಕೂಟಗಳಲ್ಲಿ ಪಾತ್ರ ವಹಿಸಿ ಖ್ಯಾತಿಯನ್ನು ಪಡೆದಿರಿ. ಬಲಿ, ಶುಕ್ರಾಚಾರ್ಯ, ಕಾರ್ತವೀರ್ಯ, ವಾಲಿ, ಸುಗ್ರೀವ, ರಾವಣ, ಪ್ರಹಸ್ತ, ಅಂಗದ, ಇಂದ್ರಜಿತ್ತು, ವೀರಮಣಿ, ಅರ್ಜುನ, ಕರ್ಣ, ಶಲ್ಯ, ಭೀಮ, ಕೌರವ, ಶ್ರೀಕೃಷ್ಣ, ಭೀಷ್ಮ, ಸುಧನ್ವ, ತಾಮ್ರಧ್ವಜ ಮೊದಲಾದವು ತಮ್ಮ ಖ್ಯಾತಿವೇತ್ತ ಪಾತ್ರಗಳು. ಮಂಗಳೂರಿನ ಸಂದೇಶ ಪ್ರತಿಷ್ಠಾನ, ಆಳ್ವಾಸ್ ನುಡಿಸಿರಿ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಹಿತ ಅನೇಕ ಪ್ರತಿಷ್ಠೆ ಪ್ರಶಸ್ತಿಗಳು ತಮಗೆ ಸಂದಿವೆ. ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿಯೂ ತಾವು ನೇಮಕಗೊಂಡಿರುವಿರಿ. ಕರ್ನಾಟಕ ನಾರಾಯಣ ಗುರುಗಳು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥನೆ. ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯ ಸರ್ವ ಸದಸ್ಯರು ಬಿಲ್ಲವರ್ ಅಸೋಸಿಯೇಷನ್ ಮುಂಬೈ ತಾರೀಕು 5/9/2021 ವೇದಿಕೆಯ ಮಾತ ಬಿನ್ನೇರು ವಂಚನೆ ಜಯಶ್ರೀ ಸುವರ್ಣ ನಮಗೆ ಸೂರ್ಯಕಾಂತ್ ಜಯ ಸುವರ್ಣ ಬೊಕ್ಕ 60 ಭಾಸ್ಕರ್ ಎಂ ಸಾಲ್ಯಾನ್ ಬೊಕ್ಕ ವೇದಿಕೆದ ಬಿನ್ನೇರು ಮಾತೆಲ್ಲ ತುಂಬತ್ತದು ಜಬ್ಬರ್ ಸಾಹೇಬರನ್ನು ಗುರುನಾರಾಯಣ ಸಾಹಿತ್ಯ ಯಕ್ಷಗಾನ ಕಲಾ ಪ್ರಶಸ್ತಿಯನ್ನು ಕೊಡದು ಮಾನದಿಗೆ ಮಲ್ಪಡು ಬಡ ಈ ಸಂದರ್ಭಕ್ಕೆ ಏನೊಂದಿಲ್ಲ. ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿಯ ಅಮೃತ ಮಹೋತ್ಸವದ ಈ ಶುಭ ದಿನದಂದು ದಿವಂಗತ ಜಯ ಸುವರ್ಣನ
ತುರ ಶ್ರೀ ಜಬ್ಬಾರ್ ಸಮೋ ಸಂಭಾಜೆ ಇವರಿಗೆ ಕೊಡ ಮಾಡುವ ಪುರಸ್ಕಾರ ಇವರಿಗೆ ಕೊಡ ಮಾಡುವ ಈ ಪ್ರಶಸ್ತಿಯು ಸ್ವಾಗತ ಸನ್ಮಾನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ. ₹25,000 ನಗದು ಬಹುಮಾನ ಜಯಸಿ ಸುವರ್ಣಗೆ ಅಮ್ಮನ ಪರವಾದ ದೀತಿನ ಚಿತ್ತನ 3 ಲಕ್ಷ ರೂಪಾಯಿದ ಅವಧಿ ಠೇವಣಿ ನಿಧಿ ಬೊಕ್ಕ ಪ್ರಶಸ್ತಿ ಪತ್ರ ಮಾನಾದಿಗೆ ಶಾಲು ಬೊಕ್ಕ ಪೂತ ಗೌರವ ಇದು ಕೊಡ್ತಾ ಈ ಪ್ರಶಸ್ತಿ ಬದುಕಡು ನನಾತ್ ಒಂಜಿ ರಂಗನ ಕನ್ನಡ ಒಂಜಿ ಆತು ಪ್ರಶಸ್ತಿ ಕನ್ನಡ ಪಕ್ಕ ಆಶಯ ಬದುಕಿದ್ದು ಯಾನು ಜಬ್ಬರ್ ಸಾಹೇಬರನ್ನು ಆರ್ನ 4 ಪಾತ್ರ ಎದುರು ದಿವೋಡು ಮನೆ ಸಂದರ್ಭಕ್ಕೆ ಇರೋದಿಲ್ಲ ಜಬ್ಬರ್ ಸಾಹೇಬರು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನು ಆದರ ಗೌರವ ಅಭಿಮಾನ ಪುರಸ್ಸರವಾಗಿ ನೆನಪಿಸಿಕೊಡ್ತೇನೆ. ಎಲ್ಲರ ಹೆಸರುಗಳನ್ನು ಉಲ್ಲೇಖಿಸುವುದು ತ್ರಾಸದಾಯಕವಾದ ಕೆಲಸ ಆದ್ದರಿಂದ ಮತ್ತು ನಾನು ಅವರಿಗೆ ತೀರಾ ಪರಿಚಿತ ದೈನಂದಿನ ಒಡನಾಟದ ಸಂಬಂಧಿ ಅಲ್ಲದೆ ಹೋದುದರಿಂದ ನನಗೆ ತೊಡಕಾಗುವುದು, ಯಾರನ್ನೋ ಸೇರಿಸಿ ಯಾರದ್ದೋ ಹೆಸರು ಹೇಳಿ ಪೇಚಿಗೆ ಸಿಕ್ಕಿಕೊಳ್ಳುವುದು, ಅದನ್ನೆಲ್ಲ ತಪ್ಪಿಸುವುದಕ್ಕಾಗಿ ಒಂದೇ ವಾಕ್ಯದಲ್ಲಿ ಈ ವೇದಿಕೆಗೆ ವೈಶಿಷ್ಟ್ಯಪೂರ್ಣವಾದ ಕಳೆಯನ್ನು ತಂದುಕೊಟ್ಟಿರುವ ಈ ಬೃಹತ್ ಮುಂಬೈ ನಗರಿಯ ಎಲ್ಲ ಆದ್ಯ ಮಹನೀಯ ಮಹೋದಯರಿಗೆ ನಮಸ್ಕಾರ ಸಲ್ಲಿಸ್ತೇನೆ. ಒಂದು ಸಭಾವಲಯ ಪರಿಪೂರ್ಣ ಆಗಬೇಕು ಅಂತಾದರೆ ಅದಕ್ಕೆ ಪ್ರಾಥಮಿಕವಾದ ಕೆಲವು ಷರತ್ತುಗಳುಂಟು, ಅವಶ್ಯಕತೆಗಳ ಪೂರ್ತೀಕರಣ ಆಗಲೇಬೇಕು. ಆದರೆ ಮಾತ್ರ ಅದನ್ನು ಸಭೆ ಅಂತ ಹೇಳುವುದು. ನಾನು ಈಗಾಗಲೇ ತಾಳಮದ್ದಳೆಯಲ್ಲಿ ಒಂದು ಪಾತ್ರವನ್ನು ವಹಿಸಿಕೊಂಡು ಆ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡುವುದಕ್ಕೆ ಪ್ರಯತ್ನಿಸ್ತಾ ಬಹಳ ಸೀಮಿತವಾದ ಕಾಲಾವಧಿಯಲ್ಲಿ ಒತ್ತಡದಲ್ಲಿ ಒಂದು ಅರ್ಥವನ್ನು ಈಗಾಗಲೇ ಹೇಳಿದ್ದೇನೆ. ಹಾಗಾಗಿ ನಾನು ಸನ್ಮಾನಕ್ಕೆ ಪ್ರತಿಯಾಗಿ ಸನ್ಮಾನಕ್ಕೆ ಉಚಿತವಾಗಿ ಸಲ್ಲುವ 4 ಮಾತುಗಳನ್ನು ಹೇಳಬೇಕಾದದ್ದು ಕರ್ತವ್ಯವಾದ್ದರಿಂದ ತುಂಬ ಸಂಕ್ಷೇಪವಾಗಿ ಮಾತಾಡ್ತೇನೆ. ಮಾತು ನನಗೆ ಮೊದಲಿನಿಂದಲೇ ಇಷ್ಟ. ನಾನು ವಾಚಾಳಿ, ನಾನು ಹರಟೆ ಮಲ್ಲ ಅಂತಲೇ ಶಾಲೆಯಲ್ಲಿರುವಾಗ ನನ್ನ ಉಪಾಧ್ಯಾಯರು ನನ್ನನ್ನು ಕೀಟಲ ಮಾಡ್ತಿದ್ರು. ಮಾತು ಯಾರಾದರೂ ಹೆಚ್ಚು ಆಡಿದರೆ ಮಾತಿನ ಮೂಲಕವಾಗಿ ಮಕ್ಕಳಿಗೆ ಶಿಕ್ಷೆ ಆದರೆ ಅದರಲ್ಲಿ ಜಬ್ಬಾರ ಇರ್ತಾನೆ ಅಂತ ಅರ್ಥ. ಹಾಗಾಗಿ ಇಲ್ಲಿವಾಗೆ ನಾನು ಮಾತಿನ ಒಂದು ಗುಂಗಿಗೆ ಸಿಕ್ಕಿದರೆ, ಅದರ ವ್ಯಾಮೋಹಕ್ಕೆ ಯಾವತ್ತಿನ ಹಾಗೆ ಸಿಕ್ಕಿದರೆ ನಾನು ತುಂಬ ಮಾತನಾಡಿ ಮತ್ತೆ ಕೋಟಿ ಚೆನ್ನಯ್ಯ ಪ್ರಸಂಗ ಮುಗಿಸುವುದೇ ಕಷ್ಟ ಆದೀತು ಅಂತ ಭಾವಿಸ್ತೇನೆ. ಹಾಗಾಗಿ ಮುಖ್ಯಾಂಶಗಳು ಅಂತ ವಾರ್ತೆಯಲ್ಲಿ ಹೇಳುವುದಿಲ್ವೇ, ಈಗ ವಾರ್ತೆಯ ವಿವರಗಳು ಆಯಿತು, ಕೊನೆಗೆ ಮತ್ತೊಮ್ಮೆ ಮುಖ್ಯಾಂಶಗಳು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳನ್ನು ಮಾತ್ರ ನಾನು ಮಾತಾಡಬೇಕಾಗಿದೆ. ಮೊದಲಾಗಿ ನಾನು ನೆನಪಿಸಿಕೊಳ್ಳಬೇಕಾದುದು ಶ್ರೀ ಗುರುನಾರಾಯಣರನ್ನು. ಶ್ರೀ ಗುರುನಾರಾಯಣರ ಗುರು ಎನ್ನುವುದೇ ಹಿರಿತನವನ್ನು, ಜ್ಯೇಷ್ಠತ್ವವನ್ನು, ವರಿಷ್ಠತೆಯನ್ನು, ಪ್ರಭಾವಿ ಮಾರ್ಗದರ್ಶಿ ಸ್ವರೂಪವನ್ನು ಕಾಣಿಸಿಕೊಡುವ ಶಬ್ದ. ಇವತ್ತು ಗುರುಗಳ ದಿನಾಚರಣೆ. ಇವತ್ತು ಈಗ 6 ಗಂಟೆಗೆ ನನ್ನದೊಂದು ಯಕ್ಷಗಾನ ತಾಳಮದ್ದಳೆಯು ಲೈವ್ ಆಗಿ ಪ್ರಸಾರ ಆಗ್ತದೆ, ಮೊನ್ನೆ ರೆಕಾರ್ಡ್ ಆಗಿದೆ. ಸಮರಸನ್ನಾಹ ಅಂತ ನನ್ನ ಫೇಸ್ಬುಕ್ಕಿನಲ್ಲಿ ನಾನು ಅದರ ಲಿಂಕನ್ನು ಹಾಕಿದ್ದೇನೆ. ಈಗ ಅದು ಪ್ರಾರಂಭ ಆಗಿರಬೇಕು ಬಹುಶಃ. ಮೊದಲಿನ ಭಾಗ ದ್ರೌಪದಿ ಭೀಮ ಸಂವಾದ, 2ನೇ ಭಾಗ ನನ್ನದು ಸುನ್ನಂಬಳ ವಿಶ್ವೇಶ್ವರ ಭಟ್ರದ್ದು ಕೌರವ ಭೀಷ್ಮ ಸಂವಾದ. ಬಹಳ ಚಂದದ ತಾಳಮದ್ದಳೆ, ನನಗೆ ಆತ್ಮತೃಪ್ತಿ ಕೊಟ್ಟದ್ದು, ವಿಷಯಾಂತರಕ್ಕೆ ಹೋಗುವುದಿಲ್ಲ. ಹಾಗಾಗಿ ಗುರು ದಿನ ಈ ದಿನ ಶಿಕ್ಷಕ ದಿನಾಚರಣೆ. ಸರ್ವಪಲ್ಲಿ ರಾಧಾಕೃಷ್ಣನನ್ನು ನಾವು ನೆನಪಿಸಬೇಕು. ಅದಕ್ಕಾಗಿ ನನ್ನನ್ನು ವೈಭವೀಕರಿಸಬೇಡಿ, ನನ್ನನ್ನು ಹೊನ್ನಶೂಲಕ್ಕೇರಿಸಬೇಡಿ, ನನ್ನ ಹೆಸರಿನಲ್ಲಿ ಶಿಕ್ಷಣದ ಮಹತ್ವವನ್ನು ಜನರಿಗೆ ಹೇಳಿ ಅಂತ ಅವರು ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಈ ಜನ್ಮದಿನವನ್ನು ಅವರು ಶಿಕ್ಷಕರ ದಿನಾಚರಣೆಯಾಗಿ ಘೋಷಿಸುವ ಹಾಗೆ ಮಾಡಿದರು. ನಾರಾಯಣ ಗುರು ಈ ಹೆಸರನ್ನು ನಾನು ಹೇಳುವಾಗ ಅನೇಕ ಕಾರಣಗಳಿಂದ ಧನ್ಯತೆಯನ್ನು ಅನುಭವಿಸ್ತೇನೆ. ಒಂದು, ನಾನು ಮೈದಿನ್ ಕುಂಜಿ ಮತ್ತು ಬಿ ಫಾತಿಮಾ ಎನ್ನುವ ದಂಪತಿಗಳಿಗೆ ಮಗನಾಗಿ ಹುಟ್ಟಿದ ಮೇಲೆ 5 ಜನ ಮಕ್ಕಳು ನಾವು ಸಂಪಾದನೆಯಲ್ಲೇ ಬೆಳವಣಿಗೆ ಕಂಡುಕೊಂಡವರು. ನಮ್ಮ ಊರು ಆದರ್ಶಪೂರ್ಣವಾದ ಒಂದು ಊರು, ಎಲ್ಲ ಊರುಗಳಾಗಿ
ಈಗ ನನ್ನದು ಆದರ್ಶ ಅಂದ್ರೆ ಉಳಿದವರದ್ದು ಹಾಳು ಅಂತ ಪ್ರಶ್ನೆ ಬರ್ತದೆ. ದುಂಬು ಬೋಪಣೆ ಪೊರ್ಲು ಉಳ್ಳೆ ಅಂದ್ರೆ ಪಿರ ಬೋಪಣೆ ಮಂಗೆ ಅಂತ ಪ್ರಶ್ನೆ ಬರ್ತದೆ. ಅದೇ ರೀತಿಯಲ್ಲಿ ಆಗ ಉಳಿದ ಊರ ಹಾಳು, ಎರ್ಮಾಳು ಹಾಳು, ಪಡುಬಿದ್ರಿ ಹಾಳು, ಕಾಪು ಹಾಳು, ಸಿರ್ಸಿ ಹಾಳು ಹಾಗೇನಲ್ಲ. ನನ್ನ ಊರು ಅಂತ ಹೇಳುವಾಗ ನನ್ನ ಊರನ್ನು ಪ್ರತಿನಿಧೀಕರಿಸಿ ಅದರ ಸ್ವಭಾವವನ್ನು, ಅದರ ವರ್ತನೆಯನ್ನು, ಅದರ ನಡವಳಿಕೆಯನ್ನು ನಾನು ಉಲ್ಲೇಖಿಸುವಾಗ ನನ್ನ ಊರು ಅಂತ ಹೇಳುವಾಗ ನಾನು ಹೇಳಬೇಕಾದದ್ದು ಪ್ರಸ್ತಾವನೀಯ, ಅದು ಸಭಾ ಮರ್ಯಾದೆಯೂ ಹೌದು. ಆ ಕಾಲದಲ್ಲಿ ಬಹಳ ಆದರ್ಶಪೂರ್ಣವಾದ ಒಂದು ಆದರಣೀಯವಾದ ಒಂದು ಒಂದು ಸ್ನೇಹಿ ವಲಯವನ್ನು ನಾನು ಆ ಕಾಲದಲ್ಲಿ ಕಂಡವು. ಅಲ್ಲಿ ನಮ್ಮಲ್ಲಿ ಜಾತಿ ಮತದ ಭೇದವೇ ಇರಲಿಲ್ಲ. ಬಹುಶಃ ಮಸೀದಿಯಲ್ಲಿ ಬಾಂಗ್ ಆಗುವುದರಿಂದ, ದೇವಸ್ಥಾನದಲ್ಲಿ ಓಂಕಾರನಾದ ಅಥವಾ ಪ್ರಣವ ಸ್ವರೂಪದ ಪ್ರಕಟೀಕರಣದ ಸಂಕೇತವಾಗಿ ಜಾಗಟೆ ಬಡಿಯುವಾಗ, ಚರ್ಚಿನಲ್ಲಿ ಡನ್ ಡನ್ ಅಂತ ಗಂಟೆ ಬಡಿಯುವಾಗ, ಓ ಈ ಊರಲ್ಲೊಂದು ಚರ್ಚ್ ಉಂಟು, ಓ ಈ ಊರಲ್ಲೊಂದು ದೇವಸ್ಥಾನ ಉಂಟು, ಮಂಜಲಿಂಗೇಶ್ವರ ದೇವಸ್ಥಾನ, ಇಲ್ಲಿ ಲಿಟಲ್ ಫ್ಲವರ್ ಚರ್ಚ್ ಉಂಟು, ಓ ಇಲ್ಲೊಂದು ಮಸೀದಿ ಉಂಟು, ಮಯ್ಯಗಿ ಮಸೀದಿ ಅಂತ ಆಗ ಗೊತ್ತಾಗ್ತಿತ್ತು ಜನರಿಗೆ. ಇಲ್ಲದ್ರೆ ಇಲ್ಲ, ಬಾಂಗು ಕೊಡುವಾಗ ಮಸೀದಿ ಉಂಟು ಅಂತ ಗೊತ್ತಾಗುತ್ತಿತ್ತು. ಚರ್ಚಿನಲ್ಲಿ ಡನ್ ಡನ್ ಅಂತ ಆದಿತ್ಯವಾರ ಗಂಟೆ ಬಾರಿಸುವಾಗ ಚರ್ಚ್ ಉಂಟು ಅಂತ ಗೊತ್ತಾಗುತ್ತಿರುವುದು ಬಿಟ್ಟರೆ, ಪಂಚಲಿಂಗೇಶ್ವರ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಮಂಗಳಾರತಿಯೆಲ್ಲ ಆಗುವಾಗ ಶಂಖನಾದ ಗಂಟೆ ಬಾರಿಸುವಾಗ ದೇವಸ್ಥಾನ ಉಂಟು ಅಂತ ಗೊತ್ತಾಗುವ ಇದು ಬಿಟ್ಟರೆ, ಅಂದರೆ ಗೊತ್ತಿರಲಿಲ್ಲ ಅಂತಲ್ಲ, ಅದನ್ನು ನಾನು ವೈಭವೀಕರಿಸುವ ಕ್ರಮ ಹೆಮ್ಮೆಯಿಂದ. ಅಷ್ಟು ಆತ್ಮೀಯವಾದ ವಾತಾವರಣ ಇದ್ದ ಊರು. ಹಾಗಾಗಿ ನಾನಲ್ಲಿ ಬೆಳವಣಿಗೆಯನ್ನು ಹೊಂದುವಾಗ ಇನ್ನು ಜಬ್ಬಾರಿಗೊಂದು ಪ್ರತ್ಯೇಕವಾಗಿ ಸೌಹಾರ್ದತೆಯ ಪಾಠ, ಸಾಮರಸ್ಯದ ಪಾಠ, ಅದಕ್ಕೊಂದು 500 ಪುಟದ ಪುಸ್ತಕ, ಒಂದು 700 ಪುಟದ ಪ್ರಬಂಧ, ಒಂದು 500 ಪುಟದ ರೀರೈಟಿಂಗ್, ರೆಕಾರ್ಡ್ ಎಲ್ಲ ಬೇಕಾಗಲಿಲ್ಲ. ನನ್ನ ಹುಟ್ಟುವಾಗಲೇ ನನ್ನ ನರನಾಡಿಗಳಲ್ಲಿ ಸೌಹಾರ್ದತೆಯ ರಕ್ತ ಹರಿಕೊಂಡಿದ್ದದ್ದು. ಹಾಗಾಗುವಾಗ ಅಲ್ಲಿ ನನಗೆ ಅವರಿವರು ಭೇದ ಇಲ್ಲ. ಅಂಗಜ, ಅಂಗು, ಫಕೀರ, ಆಮೇಲೆ ಈಗ ಬೊಗ್ರ, ಅವರ ಮನೆಗೆ ನುಗ್ಗಿ ನಾನು ಆ ಅಂಗು ಅಂತ ಹೇಳುವ, ಚೋಮಾರು ಅಂತ ಹೇಳುವ ಹೆಣ್ಣಿನದ್ದು 6ನೇ ಕ್ಲಾಸಿರುವಾಗ ನನ್ನ ಅವ್ವೆಗೆ ಸಮಾನ, ಅವರ ಬಟ್ಟೆಯನ್ನು ಸೋಗೆಯಲಿಯಾಗಿ ಉಟ್ಟುಕೊಂಡು ಮಸಿಯ ಬಣ್ಣ ಹಾಕಿ ಅದೇ ಅಂಬೋಡಿ ಅಂಗಜ ಬಾರಿಸುವ ಅಮೂಲು ಟಿನ್ನಿನ ಡಬ್ಬದ ಚೆಂಡೆ, ಅದಕ್ಕೆ ಕಮ್ಯುನಿಸ್ಟ್ ಕೋಲು, ಆ ಕಮ್ಯುನಿಸ್ಟ್ ಕೋಲನ್ನು ಅಮೂಲ್ ಸ್ಪ್ರೇ ಡಬ್ಬಕ್ಕೆ ಬಾರಿಸಿ ಕುಡಿಯುವುದು. ಯಾರ ಮನೆ? ಅಂಗಜ, ಫಕೀರ, ಬೊಗ್ರ, ಮತ್ತಾಡಿ, ಬೋಳ ಇತ್ಯಾದಿ ಅವರ ಮನೆ. ಅವರ ಮನೆಯೊಳಗೆ ನುಗ್ಗಿ ಮರಗೆಣಸಿನ ಬಾಜಿ ತಿಂದು ಬೆಳೆದವನ. ಮತ್ತೆ ನನಗೆ ಹೇಗೆ ಜಾತಿಯ ವಾಸನೆ ಬಂದಿತ್ತು, ಹೇಗೆ ಬಂದಿದ್ದಲ್ಲ, ದಾದಕ್ಕೆ ಬರೋದು ಬಂದೆ. ಅಜ್ಜ ಮರಗೆರೆಗಿದ್ದ ಬಾಜಿ ತಿಂದದ್ದು, ಅಂಗುಣ ಅಲ್ಲಿ ಕಲರ್ ಮಾಡುತ್ತೆ, ಆಟ ಗುಬ್ಬಿನ ದಾಯ ಬರೋದು ಬರಲಿ, ಈಗಲೂ ಇಂಜೆಕ್ಷನ್ ಬರೋಲ್ಲ ಬರೋದು. ಹಾಗಾಗಿ ಸೌಹಾರ್ದತೆ ಎನ್ನುವುದು ಹುಟ್ಟಿದಾರಭ್ಯ ಬಂತು. ನಾನು ಬೆಳೆದೆ, ಬೆಳೆಯುತ್ತಾ ಅದ್ಭುತ ರಮ್ಯವಾದಂಥ ಯಕ್ಷಗಾನ ರಂಗವನ್ನು ಪ್ರವೇಶ ಮಾಡಿದೆ. ಆ ಬಳಿಕ ಅದು ನನ್ನನ್ನು ಎಳ್ಕೊಂಡು ಬಂದು ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿಯವರು ದಿವಂಗತ ಜಯ ಶ್ರೀ ಸುವರ್ಣ ಅವರು ತಮ್ಮ ಮಾತ್ರ ಶ್ರೀ ದಿವಂಗತ ಅಚ್ಚು ಶ್ರೀ ಸುವರ್ಣರ ಹೆಸರಿನಲ್ಲಿ, ನಾನು ದಿವಂಗತ ಎನ್ನುವ ಶಬ್ದವನ್ನು ಬಳಸಬಾರದು, ಯಾಕಂದರೆ ಆತ್ಮ ಅವಿನಾಶಿ ಅಂತ ಒಪ್ಪಿದ ಮೇಲೆ ಜಯಶ್ರೀ ಸುವರ್ಣರ ಆತ್ಮ ಇಲ್ಲಿ ಇದೆ, ಜಬ್ಬಾರ ಸಮೂಹ ಇದೆ, ಈ ಪ್ರಶಸ್ತಿ ಕೊಡುವಾಗ ಅವರು ಇಲ್ಲಿದ್ದಾರೆ. ಅವರು ನನ್ನ ಬಗ್ಗೆ ಅಭಿಮಾನ ಇತ್ತು. ಕಳೆದ ಅಕ್ಟೋಬರಲ್ಲಿ ತೀರಿಕೊಟ್ಟದವರು 2020ರಲ್ಲಿ ಅಲ್ವಾ, ನನ್ನ ನೆನಪು ಸರಿ ಇದ್ರೆ ತಪ್ಪಿರಬೇಕು. ಅವರಿಗೆ ನನ್ನನ್ನು ಚೆನ್ನಾಗಿ ಗೊತ್ತು, ನನ್ನನ್ನು ಬಹಳ ಆಪ್ತವಾಗಿ ಬಲ್ಲವರು, ಉಡುಪಿಯಲ್ಲಿಯೂ ನನ್ನ ಕಾರ್ಯಕ್ರಮಗಳನ್ನು ಕಂಡವರು. ಹಾಗಾಗಿ ನಾನು ಸುಮ್ಮನೆ ಯಾಕೆ ಜೀವಂತ ಇರುವ ಜಯಸುವರ್ಣರ ಹೆಸರಿಗೆ ದಿ ಅಂತ ಒಂದು ಸೇರಿಸಲಿ, 2 ಗೆರೆ ಹಾಕಿ ಅವರ ಅವ್ವೆ ಮಾತೃಶ್ರೀ ದಿ ಅಚ್ಚು ಸುವರ್ಣ ಅಂತ ನಾನು ಯಾಕೆ ಹೇಳಲಿಕ್ಕಿಲ್ಲ. ಅವರು ಜೀವಂತ ಇದ್ದಾರೆ, ನನ್ನ ಮುತ್ತಬ್ಬೆ ಅಂತ ಹೇಳುವಂಥವರು ಇಲ್ಲಿ ಜೀವಂತ ಇದ್ದಾರೆ. ಅವರಿಗೆ ಅದು ಸಮಾಧಾನ ಅಂತ ನಾನು ಭಾವಿಸ್ತೇನೆ. ಆ ಕಾರಣದಿಂದ ಅವರಿಬ್ಬರನ್ನು ನಾನು ಬಹಳ ಸವಿಸವಿಯಾದಂತಹ ನೆನಪಿನ ಮೂಲಕ ಕೊಂಡಾಡುತ್ತಾ ಶ್ರೀ ಗುರುನಾರಾಯಣರ ಬಗ್ಗೆ ನಾನು ಬಹಳವನ್ನು ಓದಬೇಕಾಗಿ ಬಂತು ನನಗೆ. ಅದು ವೇದಿಕೆಯಲ್ಲಿ ಭಾಷಣ ಮಾಡಲಿಕ್ಕೆ ಬಾಯ್ಪಾಠ ಓದಿದ್ದಲ್ಲ ನಾನು. ನಾಳೆ ನನಗೆ ಗುರುನಾರಾಯಣರ ಬಗ್ಗೆ ಒಂದು ಭಾಷಣ ಮಾಡಲಿಕ್ಕೆ ಉಂಟು, ಇವತ್ತು ಹೇಗಾದರೂ ಕಟ್ಟಚ್ಚಾಯ ನಿದ್ದೆ ಕಟ್ಟು ಬಾಯ್ಪಾಠ ಮಾಡಲಿಲ್ಲ. ಅದು ನನ್ನ ಆತ್ಮದ ಅನುಭೂತಿ ಆಗಬೇಕು ಅಂತ ನಾನು ಅದನ್ನು ಓದಿದ್ದೆ. ತುಳುಟು ಪಾತೇರಳ್ಳಿ ಬುಡ್ಚ ಅಂತಲ್ಲ ಹಾಗಾಗಿ ಗುರುನಾರಾಯಣ ಸ್ವಾಮಿಗಳನ್ನು ನಾನು ಅಧ್ಯಯನ ಮಾಡಬೇಕಾದದ್ದು ಒಂದು ಅಸ್ಮಿತೆಯಾಗಿ ನಾನು ಅಭ್ಯಾಸ ಮಾಡಬೇಕಾದ ಅಗತ್ಯ ಬಂತು. ದುಬೈಯ ಮಾನ್ಯ ಬಿಲ್ಲವ ಸಂಘದ ಗೆಳೆಯರು ಒಂದು ಆಟ ಒಂದು ಶೂಟಿಂಗ್ ಮಾಡಬೇಕು ಅಂತ
ರೆಕಾರ್ಡ್ ಮಾಡಬೇಕು ಅಂತ ಆಗುವಾಗ ಶ್ರೀ ನಾರಾಯಣ ಗುರು ಸ್ವಾಮಿಗಳ ಅವರ ವೈಯಕ್ತಿಕವಾದ ಬದುಕನ್ನು ಬಿಂಬಿಸುವಂಥ ಯಕ್ಷಗಾನ ಪ್ರದರ್ಶನ ಅದು ರಾತ್ರಿ ಇಡೀ ಚಿತ್ರೀಕರಣ ಆಯಿತು. ಆ ಕಾಲದಲ್ಲಿ ನಾನದಲ್ಲಿ ನಾರಾಯಣ ಗುರುಗಳ ಸ್ವಾಮಿಗಳ ವೇಷ ಮಾಡಬೇಕಾದ ಅಗತ್ಯ ಬಂತು. ವೇಷ ಮಾಡುವುದು 6 ಎತ್ತು ಬಾತೇರಿ 5 ಅರ್ಧ ಇವರೆಷ್ಟು ಮಾತಾಡಿದ್ರು ಅದರಿಂದ ಒಂದು ಅರ್ಧ ತೆಕ್ಕೊಂಡು ಮಾತಾಡೋದಲ್ಲ, ಅದನ್ನು ಅಧ್ಯಯನ ಮಾಡಬೇಕು ಅಂತ ಆಯಿತು. ಆದರೆ ಮಾನ್ಯ ಶ್ರೀ ಗುರು ನಾರಾಯಣ ಸ್ವಾಮಿಗಳ ವ್ಯಕ್ತಿತ್ವದ ಇತಿಹಾಸ ಬಹುತೇಕ ಇರುವುದು ಸಮೃದ್ಧವಾದ ಮಲಯಾಳ ಸಾಹಿತ್ಯದಲ್ಲಿ. ഞാൻ നല്ലപോലെ മലയാളം മിണ്ടുന്നവനായ കാരണം കൊണ്ട് ഞാൻ മദ്രസയിൽ ഖുർആൻ പഠിക്കുന്ന കാലത്തിൽ മലയാളത്തിനെയും പഠിച്ചവനായതുകൊണ്ട് ഞാൻ അതിനെ സമഗ്രമായി അധ്യയനം ചെയ്യേണ്ട ഒരു അപേക്ഷിതനായി. അതിന് ഞാൻ കാസർഗോഡ് വരെയും ട്രാവൽ ചെയ്തു. അവിടെ ഉള്ളതായിരിക്കുന്ന നാരായണ ഗുരുവിനെ സംബന്ധിച്ചായ ഗ്രന്ഥಗಳ അന്വേഷണം തലാശ ചെയ്യുകയും ചെയ്തു. പിന്നെ ഞാൻ അതിനെ ಅನನ್ಯವಾಗಿ ಅಧ್ಯಯನ ചെയ്യേണ്ട കാര്യങ്ങൾ എനിക്ക് ಏರ್ಪಡಿತು. ಹಾಗಾಗಿ ನಾನು ಅದನ್ನು ಓದಬೇಕಾದ ಸ್ಥಿತಿ ಬಂತು. ಓದುತ್ತಾ ಹೋದ ಹಾಗೆ ನಾರಾಯಣ ಗುರುಗಳು ಒಂದು ಕಡೆ ಹೇಳಿದರು, ಮದನ್ ಏದಾಯಾಲೆಂದ ಮನುಷ್ಯನಾಗಿ ಮತ ಯಾವುದಾದರೇನು ಅವ ಮನುಷ್ಯನಾಗುವುದು ಮುಖ್ಯಂ ಅಂತ ಮಲಯಾಳದಲ್ಲಿ ಹೇಳ್ತಾರೆ. ಹಾಗೆ ಹೇಳ್ತಾರೆ. ನೀವು ಈಗ ಗೂಗಲ್ನಲ್ಲಿ ಹುಡುಕಿದ್ರೆ ಆ ವಾಕ್ಯ ಸಿಗ್ತದೆ ನಿಮಗೆ. ನನಗೆ ಸುಳ್ಳು ಹೇಳಿ ತಪ್ಪಿಸುವಾಗಿಲ್ಲ, ನಾನು ಗೂಗಲ್ ಬಿಡುವುದಿಲ್ಲ ಕೊಡಿ. ನಾ ಜಬ್ಬರ್ ಇಚ್ಛ ಫಂಡ್ ಏನಂತೇಳಿ ನೀವು ಕೂಡಲೇ ಬರ್ಕೊಳ್ತೀರಿ ಅಲ್ಲಿ ನನಗೆ ಗೂಗಲ್ ಎಲ್ಲ ಪೇಪರ್ ನೀವು ವಿವಾದ ಮಾಡ್ತೆ ಚಿತ್ತಾರ ಮಾಡ್ತೆ. ಬಹಳ ಎಚ್ಚರಿಕೆಯಿಂದ ಮಾತು ಹೇಳ್ತೇನೆ ನಾನು. ಮದನ್ ಏದಾಯಾಲೆಂದ ಮನುಷ್ಯನಾನದ್ದು ಮುಖ್ಯ ಅಂತ ಹೇಳ್ತಾರೆ. ಮನುಷ್ಯನಾಯ ಮದಿ ಇಲ್ಲ. ಆಗ ಮತ ಯಾವುದೇ ಇರಲಿ ಮನುಷ್ಯನಾದು ಮುಖ್ಯ. ಒಂದೇ ಮತ, ಒಂದೇ ದೈವ, ಒಂದೇ ಜೀವಾತ್ಮ ಪರವಾದ ನಿಲುಮೆ ಇದು ಬೇಕು ಅಂತ ಪ್ರತಿಪಾದಿಸಿದ ಅವರ ಆ ಕೃತಿಯನ್ನು ನೋಡುವಾಗ ಸಾಮಾಜಿಕವಾಗಿ ಅವರು ಸಾಧಿಸಿದ ಸುಧಾರಣೆ, ಅವರು ಉತ್ಪಾದಿಸಿದ ಉತ್ಕ್ರಾಂತಿಯ ಕಿಡಿ ಸಾಧಾರಣವಾಗಿ ಎಂಥವರಿಗೂ ಅದನ್ನು ಸಾಧಿಸುವುದಕ್ಕೆ ಕಷ್ಟ ಆದೀತು. ಇಡೀ ಒಂದು ಸಮುದಾಯವೇ ತನಗೆ ಎದುರಾಗಿರುವಾಗ ನನಗೆ ಎಲ್ಲಿ ಎತ್ತಿಕಟ್ಟುವುದಲ್ಲ, ನಾನು ಇರುವುದನ್ನು ಹೇಳುವುದು. ಒಂದು ಇಡೀ ವ್ಯವಸ್ಥೆಯೇ, ಅದನ್ನು ಇನ್ನು ತಿದ್ದು ಒಳ್ಳೆಯ ಶಬ್ದದಲ್ಲಿ ಹೇಳುವ, ಇಡೀ ಒಂದು ಸಿಸ್ಟಮ್, ಒಂದು ವ್ಯವಸ್ಥೆಯೇ ತನಗೆ ನೇತ್ಯಾತ್ಮಕವಾಗಿ ಪ್ರತಿದ್ವಂದ್ವಿಯಾಗಿ ವಿರೋಧಿಯಾಗಿ ಕಾಣಿಸುವಾಗ ಅದನ್ನು ಒಬ್ಬ ಸಾಮಾನ್ಯ ಕಾವಿ ಹುಟ್ಟಂತ ವ್ಯಕ್ತಿ, ಬಹಳ ಸರಳ ವೇಷಭೂಷಣದ ವ್ಯಕ್ತಿ ತನ್ನ ಒಳಗಿನ ವರ್ಚಸ್ಸಿನಿಂದ ನೈತಿಕ ಬಲಾಢ್ಯತೆಯಿಂದ ಮೀರಿ ನಿಂತರಲ್ಲ, ಆ ಉತ್ಕ್ರಾಂತಿಯ ಕತೆ ಬಹಳ ದೊಡ್ಡದು. ಹಾಗಾಗಿ ನಾರಾಯಣ ಗುರುಗಳು ಒಂದೇ ಮತ, ಒಂದೇ ದೇವರು, ಒಂದೇ ಜೀವನ ಸಂಹಿತೆ ಅಂತ ಘೋಷಣೆ ಮಾಡುವಾಗ ಅದನ್ನು ಬಹಳ ಪ್ರಾಮಾಣಿಕವಾಗಿ ಪ್ರೀತಿಸಿದ ನನಗೆ ಆ ಪ್ರಶಸ್ತಿ ಸಿಗಲೇಬೇಕು ಅಂತ ನನ್ನೊಳಗಿನ ಸಾತ್ವಿಕ ಅಹಂಕಾರ ಹೇಳ್ತಾರೆ. ಹಿರಿಯರಾದಂಥ ನನ್ನ ಅರ್ಥದ ಅಭಿಮಾನಿಗಳಾದ ವೆಂಕಟೇಶ್ವರನ ಹತ್ರ ಕೇಳೋದು, ಒಂದು ಸಾತ್ವಿಕ ಅಹಂಕಾರ ನನಗೆ, ತಾಮಸ ಅಹಂಕಾರ ಅಲ್ಲ, ರಾಜಸ ಅಹಂಕಾರ ಅಲ್ಲ. ತಿಕ್ಕರ ಬಳಿ ನಾರಾಯಣ ಗುರುಕುಲ್ ನಾವು ಹಾಗಾಗಿ ನಿನ್ನ ಫೇಸ್ಬುಕ್ಕಿಗೆ ನಾನು ಅದನ್ನು ಹಾಕಿಬಿಟ್ಟು ಹಾಕುವುದಿಲ್ಲ ಅಂದಿದ್ದೆ. 1370 ಲೈಕ್ಗಳು ಬಂದು ಅದಕ್ಕೆ. ಈಗಲೂ ಅವ್ಯಾಹತವಾಗಿ 1800 ದಾಟಿ ಅದಕ್ಕೆ ಪ್ರತಿಕ್ರಿಯೆಗಳು ಬರ್ತಾ ಇದೆ. ನನ್ನ ಮೊಬೈಲ್ ಹ್ಯಾಂಗ್ ಆಗಿದೆ. ನಾನು ಅದನ್ನು ಮನೆಯಲ್ಲಿ ಲ್ಯಾಪ್ಟಾಪ್ಗಾಗಿ ಶುದ್ಧೀಕರಿಸಬೇಕಾಗಿದೆ ಬಿಡಿ. ಹಾಗಾಗುವಾಗ ಇದು ಜನ ಒಪ್ಪಿದರು ಅಂತ ಆಯ್ತು. ನಿಮಗಲ್ಲದೆ ಅದರಲ್ಲಿ 80% ಜನ ಫೇಸ್ಬುಕ್ಕಿನಲ್ಲಿ ಮುಖಪುಟದಲ್ಲಿ ಕೇಳಿದ್ದು ಇರೇಗತ್ತ ಅಂತ ಮುಖ ಏರೇಗಿ ಸಾಕಲ್ಲ ಧನ್ಯತೆ. ಎಂಥದ್ದು ಬಂಗಾರದ ಉರುಳು ಕೊಟ್ಟರು ಅಂತ ನಾನು ಕೇಳಲಿಲ್ಲ, ನೀವು ನೋಟಿನ ಅಟ್ಟಿ ಕೊಟ್ಟರು ಅಂತ ನಾನು ಕೇಳಲಿಲ್ಲ, ಬಂಗಾರದ ಜರಿಯ ಸೀರೆ ಎಂದು ಇನ್ನು ಬುಡಂದಿ ಕಿಪ್ಪಾಡದಲ್ಲಿ ಕೊಡ್ತೀನದನ್ನು ಕೇಳಲಿಲ್ಲ. ನಾರಾಯಣ ಗುರುಗಳ ಹೆಸರಿನ ಪ್ರಶಸ್ತಿ ಅನೇಕ ಕಾರಣಗಳಿಂದ ನಾನು ಧನ್ಯನಾದ ಈ ವೇದಿಕೆಯಲ್ಲಿ ಹೇಳಲಿಕ್ಕಾಗುವುದಿಲ್ಲ. ಕರಾವಳಿಯ ದಕ್ಷಿಣ ಕನ್ನಡದ ಕೆಲವು ವಿದ್ಯಮಾನಗಳನ್ನು ನೋಡಿದರೆ ನಾನು ಅದನ್ನು ಉಲ್ಲೇಖಿಸಬಾರದು. ಆದರೂ ನಾನು ಹೇಳುವುದಕ್ಕೆ ಧೈರ್ಯಸ್ಥೆ, ನನಗೇನು ಮುಲಾಜಿ ಇಲ್ಲ. ಈಗಿನ ಪರಿಸ್ಥಿತಿ ನೋಡಿದರೆ ಜಬ್ಬಾರಿಗೊಂದು ತಿಕ್ಕಡ ಇದೆ. ಬುಡಬದವಂತರಿಗೆ ಏನಾಗಲಾನೆ ಇತ್ತದ ಪರಿಸ್ಥಿತಿ ನಾವು ತಿಕ್ಕೊಡಾಯಿನೆ ದಕ್ಷಿಣ ಕನ್ನಡದ ವಿದ್ಯಮಾನವನ್ನು ನೋಡಿದರೆ. ಹಾಗಾಗಿ ಆ ಮೂರನೇ ಅಂಶ ಬಿಟ್ಟು ದೂರದಲ್ಲಿ ಹೋಗುವಾಗಿಲ್ಲಲ್ಲ. ಚಪ್ಪರ ಒಂದು ನಿರ್ಮಾಣ ಆಗುವುದು ಹೇಗೆ? ಕೇವಲ ಮಣ್ಣನ್ನು ಸಾರಿಸಿ ಅದಕ್ಕೆ ಪವಿತ್ರವಾದಂಥ ಗೋಮಯವೋ ಸಗಣಿಯನ್ನು ಹಾಕಿ ಸಾರಿಸಿ ಹೊಂಡಗಳನ್ನು ತೋಡಿ ಕಂಗಿನ ಗೂಟಗಳನ್ನು ನೆಟ್ಟು ಮೇಲೆ ಸೋಗೆ ಒದಿಸಿ ಚಪ್ಪರ ಅಂತ ನಾವು ಕರೀತೇವೆ. ಹೌದಾ? ಊಟ ಮಾಡಿ ನಾವು ಎಲ್ಲಿ ಊಟ ಮಾಡಿದ ಅಂತ ಕೇಳಿದ್ರೆ ಎಂತ ಹೇಳುದು? ನಾನು ಚಪ್ಪರದಲ್ಲಿ ಊಟ ಮಾಡಿದೆ. ಚಪ್ಪರ ಹೇಗಾಯಿತು? ಬೆಳಗ್ಗಿನಿಂದ 75 ಮಂದಿಯನ್ನು ನೀವು ಗುರುತಿಸಿದ್ರಲ್ಲ, ಆ ಚಪ್ಪರದ ಕಂಬಗಳು ಎಷ್ಟು? ಯಾವುದು?
ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿ ಎನ್ನುವ ಚಪ್ಪರಕ್ಕೆ ಎಷ್ಟು ಕಂಬಗಳು, ಸೆಗಣಿ ಹಾಕಿ ಸಾರಿಸಿದವರು ಎಷ್ಟು ಜನ, ಗುಡಿಸಿ ಧೂಳು ತೆಗೆದವರು ಎಷ್ಟು ಜನ, ಹೊಂಡ ಸಬ್ಬಲು ತಗೊಂಡು ಹೊಂಡ ತೆಗೆದವರು ಎಷ್ಟು ಜನ, ಗೂಟಗಳನ್ನು ನಾಟಿದವರು ಎಷ್ಟು ಜನ, ಅವರೆಲ್ಲ ಸೇರಿ ಆ ಚಪ್ಪರ ಕಟ್ಟಿದ್ರು. ಹಾಗಾದರೆ ಗುರುನಾರಾಯಣ ಮಂಡಳಿ ಇದ್ದಕ್ಕಿದ್ದ ಹಾಗೆ ಸ್ಥಳೋದ್ಭವಗೊಂಡದ್ದಲ್ಲ, ಉದ್ಭೂತಗೊಂಡಂಥ ಒಂದು ಮಂಡಳಿ ಅಲ್ಲ. ಎಲ್ಲ ಮಂಡಳಿಗಳ ಹಾಗೆ ಕಷ್ಟಪಟ್ಟು ಅದರ ಭಜಕರು, ಯಾಕಂದರೆ ನಮ್ಮಲ್ಲಿ ಯಕ್ಷಗಾನವನ್ನು ಮರಳು ಅಂತ ಕರೆಯುವುದು. ನಾನು ಎಷ್ಟೋ ಸಭೆಯಲ್ಲಿ ಹೇಳ್ತೇನೆ, ಅದನ್ನು ಚಂದದ ಶಬ್ದದಲ್ಲಿ ಹೇಳಬೇಡಿ ಅಂತ. ಯಕ್ಷಗಾನ ಎನ್ನುವಂಥ ಅಭಿಮಾನ ಹೇಳಬೇಡಿ, ಯಕ್ಷಗಾನ ಮರಳು. ಯಕ್ಷಗಾನದ ಮರಳನ್ನು ತಾಗಿಸಿಕೊಳ್ಳಿಕ್ಕೆ ಭಾಗ್ಯ ಬೇಕು. ನಾನು ಯಕ್ಷಗಾನದ ಮರಳ ಅಂತ ಹೇಳಿ ಅಂತ ಬರ್ತೇನೆ. ಹಂಚಿನ ಮರಳೇ ಆ ಪದ್ಯನ ಮೇಳ ಇಲ್ಲಿ ಕಥಾ ಉಮೇಶನ್ನ ಇಂಥದ್ದು ಹಾಕುವ ಕುಂಡಾವು ಮೇಳ, ಕರ್ನಾಟಕ ಮೇಳ ಅಂದ್ರೆ ರಡ್ಡು ವಿಠಲ ಶೆಟ್ಟರಣ್ಣ ಕಾಲದ ಆತ ಯಾಕಂದ್ರೆ ಮರಳೇರು ತುಳಿ ನಡೀತದೆ. ಕೆಲ ಮರಳರ ಆಟ ತೂಪೇಡಿ ಒಂದಿನ ಮೇಲ ಯಾರು ಜೀತುಗ 60 ಇಂಚಿ ಬರಡಿಗೆ, ಪುಳಿಂಚದಾರ ಹಂಚಿ ಬೋಡಿಗೆ, ಕ್ರಿಶ್ಚಿಯನ್ ಬಾಬು ಇಂಚಿ ಬರಡಿಗೆ, ಕೊಳ್ತಿಗೆ ಹಂಚಿ ಬೋಡಿಗೆ ಅಂದ್ರೆ ರಡ್ಡು ಮೇಳ ಮಾಡ್ತಾನೆ. ಮರಳೇರು ಚೆಂಡದಾಯ ರಡ್ಡು ಮೇಲೋ ಒಂದೇ ಮೇಲೆ ಕಟ್ಟಿಲದಾಯಗಪ್ಪ ಆದಿ ಮೇಲೋ ಇರಲಿ. ಹಾಗಾಗಿ ಯಕ್ಷಗಾನದ ಮರಳು ಎನ್ನುವುದು ಎಲ್ಲರಿಗೂ ಬೇಕು. ಅದು ಇದ್ರೇನೆ ಯಕ್ಷಗಾನ ಬೆಳೆಯುವುದು. ಗುರುನಾರಾಯಣ ಯಕ್ಷಗಾನ ಮಂಡಳಿಯಲ್ಲಿ ಆ 75 ಮಂದಿ ನನ್ನ ಕನ್ಯೆಗಳು ಸನ್ಮಾನ ಪಡೆದರಲ್ಲ, ನನ್ನ ಸನ್ಮಾನ ಏನೂ ಅಲ್ಲ. ಎಷ್ಟು ಕಷ್ಟಪಟ್ಟಿದ್ದಾರೆ. ಸೀಮೆಎಣ್ಣೆ ಬುಡ್ಡಿಯನ್ನು ಉರಿಸಿ ಹಳೆಯ ಸೋಗೆ ಒಲಿಯ, ಈಗಿನ ಚಾಪೆ ಅಲ್ಲ ಅದು, ಈಗೆಲ್ಲ ನೈಲನ್ ಚಾಪೆ ಎಲ್ಲ ಬಂದಿದೆ ಅಲ್ಲ, ಹಾಗೆಲ್ಲ ಕೇವಲ ಒಲಿಯನ್ನು ಮುಡೆತ್ತಿದ್ದು ಮಾತನ್ನ ಒತ್ತಿ ಪೇತೆ ಉಂಡು ಪಚೆ 5 ಆ ಚಿಮ್ಮಣ್ಣೆಣ್ಣೆಯ ಘಾಟ್ನಲ್ಲಿ ಆ ಜಾಗಟೆ ಇಟ್ಟುಕೊಂಡು ಆ ಉಳಿದ ಸುತ್ತಿ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಆಗೆಲ್ಲ ಈಗೆಲ್ಲ ಸಣ್ಣ ಕರೆಂಟ್ ಕೊಟ್ಟು ಇಷ್ಟಕ್ಕೆ ಬಂದಿದೆ ಟೈ ಅಂತ ಇಲ್ಲಿಟ್ಟು ಸಾಕಾಗ್ತದೆ. ಆಗ ಹಾರ್ಮೋನಿ ಬಾರಿಸಿ ಅಲ್ವೋ, ಬಾರಿಸದ ಪದ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೊತ್ತುಕೊಂಡು ಆ ಚೆಂದ ಮದ್ಲೆಗಳನ್ನು ಹೊತ್ತುಕೊಂಡು ಅದನ್ನು ಆಗಾಗಿ ಇಲಿ ಕಡಿಯುವುದು, ಅದನ್ನು ವರ್ಷಕ್ಕೆ 4 ಸಲ ರಿಪೇರಿ ಮಾಡಿಕೊಂಡು ಒಮ್ಮೆ ರಾಜಮಣಿ ಹತ್ರ ತಗೊಂಡೋಗಿ ಮುಚ್ಚಿಗೆ ಹಾಕಿಸಿದ್ರೆ ಈಗ ರೇಟೆಲ್ಲ 3,000, ಕೆಂಡಗೆಲ್ಲ 20,000 25,000 ರೇಟ್ ಆಗಿದೆ. ಹಾಗಾಗಿ ಇದನ್ನೆಲ್ಲ ಮಾಡಿ ಆ 75 ಮಂದಿ ಪ್ರಾರಂಭ ಮಾತನಾಡಿ ಆ ಪುಣ್ಯಾತ್ಮ ಜೀವಂತ ಈಗ ನಮ್ಮ ಇಲ್ಲೇ ಇದ್ದಾರೆ ಕೂತುಕೊಂಡು, ಅವರು ಎಷ್ಟು ಕಷ್ಟಪಟ್ಟು ಅದನ್ನು ಕಟ್ಟಿದ್ರು. ಅಂದರೆ ಉಳಿದ ಸಂಘಟನೆಗಳ ಬಗ್ಗೆ ನಾನೇನು ಹೇಳೋದಲ್ಲ. ಆಗ ಹೇಳಿದಾಗೆ ಎದುರುಬೊಬ್ಬಣೆ ಪೊರ್ಲೊಳ್ಳೆ ಅಂದ ಬಿರಾಬೊಬ್ಬಣೆ ವಿಕಾರ ಅಂತ ಅರ್ಥತ್ತೆ ಬೇಕ. ಈಗ ಮನುಷ್ಯ ಸಂಘದವರು ಉಮೇಶಣ್ಣ ಎಂಥ ಸೇವೆ ಮಾಡಿದ್ದಾರೆ ಯಕ್ಷಗಾನದಲ್ಲಿ, ಅವರ ವೇದಿಕೆಯಲ್ಲಿ ನಾನು ಅದನ್ನು ಹೇಳ್ತೇನೆ. ಹಾಗಾಗುವಾಗ ಇನ್ನೊಂದು ಯಾರಾದರೂ ಅದರ ಬಗ್ಗೆ ಸೇವೆ ಸಲ್ಲಿಸಿದರೂ ನಾವು ಅದನ್ನು ಹೇಳಲೇಬೇಕಲ್ಲ. ಹಾಗಾಗಿ ಆ ಸೇವೆಯನ್ನು ಮಾಡಿಸಿದ ಅಷ್ಟು ಮಂದಿಯನ್ನು ನೆನಪಿಸ್ತೇನೆ. 3 ಸಂಗತಿ ಆಯಿತು. 4ನೇದಾಗಿ ನನಗೆ ಈ ಸನ್ಮಾನ ಸಿಕ್ಕಿದ್ದು ಸತ್ಮಾನ, ಒಂದು ಒಳ್ಳೆಯ ಮಾನ ಇದು. ಪ್ರತಿಯೊಂದು ಜೀವಿಯು ಅಸ್ತಿತ್ವದ ಮನ್ನಣೆಯನ್ನು ಬಯಸ್ತದೆ, ಅದನ್ನು ಮನಃಶಾಸ್ತ್ರ ಅಂಗೀಕರಿಸ್ತದೆ. ಅಸ್ತಿತ್ವದ ಮನ್ನಣೆ ಅಂದರೆ ಒಂದೇ ವಾಕ್ಯದಲ್ಲಿ ಮುಗಿಸ್ತೇನೆ, ಯಾಕಂದರೆ ಹೆಚ್ಚು ಹೋಗುವಾಗ ಆಟ ಎಲ್ಲ ಆಗಬೇಕು. ಒಂದು ಮಗು ಅಳ್ತದೆ, ಜೋರು ಅಳ್ತದೆ ಮಗು. ಆ ಮಗು ಅಳುವಾಗ ಎಷ್ಟು 6 ತಿಂಗಳ 7 ತಿಂಗಳ ಮಗು, ಆ ಮಗುವಿನ ಭಾಷೆ ಹೇಗೆ ಅಂತ ಮನಃಶಾಸ್ತ್ರ ಬರೀತದೆ ಅಂದರೆ, ಓ ಅಮ್ಮ ನೀನಿಲ್ಲದೆ ನಾನು ಒಂಟಿಯಾಗಿದ್ದೇನೆ ಎನ್ನುವ ಕಳವಳ ನನ್ನನ್ನು ಆವರಿಸಿಕೊಂಡಿದೆ. ನನ್ನಲ್ಲಿ ಇಲ್ಲದ ಒಬ್ಬಂಟಿತನವು ಅನಾಥ ಪ್ರಜ್ಞೆಯು ನನ್ನನ್ನು ಶೂಲದ ಹಾಗೆ ಚುಚ್ಚುತ್ತದೆ. ನೀನಿಲ್ಲದೆ ಹೋದರೆ ನನ್ನನ್ನು ತೋಳವೋ ಇತ್ಯಾದಿಯೋ ಕಚ್ಚಿಕೊಂಡು ಹೋಗ್ತದೆ. ಓ ಅಬ್ಬೆ ನೀನು ಎಲ್ಲಿದ್ದಿ ಅಂತ ಅದು ಅಳುವುದಂತೆ. ಅದಕ್ಕೆ ಕರಡಿಯೆಲ್ಲ ಗುರ್ತುಂಟು ಅಂತ ಕೇಳಿಬಿಡಿ, ಅದರ ಭಾಷೆ ಹಾಗೆ ಅಂತ. ಯಾವಾಗ ಮಗುವಿನ ಚಿಟ್ಟನೆ ಚೀರಿದ ಅಳುವನ್ನು ತಾಯಿ ಕೇಳ್ತಾಳೋ ಓಡೋಡಿ ಬಂದು ಎತ್ತಿ ತನ್ನ ಎದೆಗಾಣಿಸಿಕೊಂಡು ಅಮೃತದ ಹಾಗಿರುವ ಸ್ತನ್ಯ ನಾವೆಲ್ಲ ಕುಡಿದದ್ದು ಬೆಳೆದದ್ದು ಹಾಗೆ. ನಮ್ಮ ಮೈ ಮೇಲೆ ಋಣ ಉಂಟು. ಅದನ್ನು ಯಾವಾಗ ಉಣಿಸಿ ಸಮಾಧಾನ ಮಾಡ್ತಾಳೋ ಆಗ ಹ್ಞೂ ಅಂತೇಳಿ ಸಮಾಧಾನ ಆಗ್ತದೆ. ಆಗ ಅದರ ಲ್ಯಾಂಗ್ವೇಜ್ ಹೇಗಂದ್ರೆ, ಓ ಅಮ್ಮ ಆಗಿನ ಭಯ ಈಗ ಲವಲೇಶವು ನನಗಿಲ್ಲ. ನನ್ನ ಅಸ್ತಿತ್ವವನ್ನು ನೀನು ಗುರುತಿಸಿದ್ದಿ. ನಾನೊಬ್ಬ ಇದ್ದೇನೆ, ನಾನೊಬ್ಬಳು ಇದ್ದೇನೆ ಎನ್ನುವ ಅಸ್ತಿತ್ವವನ್ನು ನೀನು ಮಾನಿಸಿದ್ದಿ. ನನ್ನ ಅಸ್ತಿತ್ವವನ್ನೊಂದು ಜೀವವಾಗಿ ಮಾನಿಸಿ ನಿನ್ನ ತೊಡೆಯ ಮೇಲೆ ಮಲಗಿಸಿದ್ದಿ. ನನ್ನ ಅಸ್ತಿತ್ವವನ್ನು ಗೌರವಿಸಿದ, ನನ್ನ ಅಸ್ತಿತ್ವವನ್ನು ಮನ್ನಿಸಿದ ನಿನ್ನ ಮಡಿಲಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ ಅಂತ ಅದು ಮಾಡಿ. ಹಾಗಾಗಿ ಸನ್ಮಾನ ಮಾಡುವುದರಿಂದ ಉಮೇಶಣ್ಣ ಹೇಳಿದಾಗೆ 100 ವರ್ಷ ಇನ್ನು ಅರ್ಥ ಹೇಳ್ತಾರೋ ಗೊತ್ತಿಲ್ಲ, ಹೇಳುವಾಗ ಆಗಲಿ, ಯಾಕೆ ಆಶಾವಾದಿ ಆಗ ಕೂಡದು. ಆ ಕಾರಣದಿಂದ ನನ್ನ ಅಸ್ತಿತ್ವವನ್ನು ನೀವು ಮಾನಿಸಿದಿ. ಜಬ್ಬಾರ್ ಸಾಹೇಬ ನೀನು ಅರ್ಥ ಹೇಳಿದ್ದು ಒಳ್ಳೇದುಂಟು ಮರೆಯ, ಅಥವಾ ನೀನು ಸ್ವಲ್ಪ ಉದ್ದ ಎಲ್ಲ ಮಾತಾಡೋದು ಹೌದಾದರೂ ಗಿಡ್ಡ ಮಾತಾಡಿದರೆ ಚಂದ ಮಾತಾಡ್ತೀನಿ ಅಂತೇಳಿ ಹೇಳಿ ಎಲ್ಲ ಮೆಚ್ಚಿ ನೀವು ನನಗೆ ಸನ್ಮಾನ ಮಾಡಿದ್ದೀರಿ.
ನನ್ನ ಅಸ್ತಿತ್ವವನ್ನು ಸಾಮಾಜಿಕವಾಗಿ ನೀವು ಮಾನಿಸಿದ್ದೀರಿ. ಅದರಿಂದ ನನ್ನ ಆತ್ಮ ಅಹಂ ಅಹಂ ಅಂದರೆ ಸಾತ್ವಿಕ ಅಹಂ ಅದು ಸಮಾಧಾನ ಆಯಿತು. ತಲ್ಲಣಿಸದಿರು ಖಂಡ್ಯ ತಾಳು ಮನವಿ ಅದಕ್ಕೆ ಸಮಾಧಾನ ಏನನ್ನು ಗುರುತಿಸಬೇರತ್ತ ಏನನ್ನು ನಗು ಸಾಧಿಸಿ ಕೈ ಬುಡ್ಜಿಯರತ್ತ. ದಿವಂಗತ ಜಯಶ್ರೀ ಸುವರ್ಣನ ಸಾವಿನ ನೆನಪುಗದು ಗುರುದಿಲ್ಲ. ಶ್ರೀಯುತ ನಾರಾಯಣ ಶೆಟ್ಟಿ ಕುಂಬ್ಳೆ ಪಕ್ಕ ಸುರೇಶ್ ಶೆಟ್ಟಿ ಮೊಗಲ ವೇದಿಕೆಯ ಎದುರು ಭಾಗ ಬಂದದ್ದು ಮಂಡಲದ ಗೌರವಾರ್ಪಣೆ ಸ್ವೀಕಾರ ಮಾಡಿಕೊಂಡು ವಿನಂತಿ. ಶೆಟ್ಟಿ ಕುಂಬ್ಳೆ ಕಲಾವಿದರು ಮೇರೆಗೆ ಗೌರವಾರ್ಪಣೆ ಮಾಡಿಕೊಂಡು ವಿನಂತಿ. ಕುಡುರಿ ಕಲಾವಿದೆ ಸುರೇಶ್ ಶೆಟ್ಟಿ ಮೇರ್ಲ ವೇದಿಕೆಯ ಎದುರುಭಾಗಗಳು ವಿನಂತಿ ಬಂದಿಲ್ಲ. ಮತ್ತೊಂದು ಪುನಃ ಕೆಲವೊಂದು ಮುಂಬೈದ ಯಕ್ಷಗಾನ ಮಂಡಳಿ ಆಯ್ತ ಪದಾಧಿಕಾರಿ ಎಲ್ಲ ಬತ್ತ ವೇದಿಕೆ ಬತ್ತದು ಶಾಲು ಗೌರವ ಸ್ವೀಕಾರ ಮಾಡಿಕೊಳ್ಳುವುದು ವಿನಂತಿ. ಶ್ರೀಯುತ ಗೀತಾಂಜಲಿ ಗೀತಾಂಬಿಕಾ ಯಕ್ಷಗಾನ ಶ್ರೀದೇವಿ ಯಕ್ಷಕಲಾಲಯ ನಲ್ಲಸೊಬ್ಬರ ದಯವಿಟ್ಟು ವೇದಿಕೆ ಬಡೋದು ವಿನಂತಿ. ಜಿಟಿ ಆಚಾರ್ಯರು श्री धर्मपाल जी अंचल ಶ್ರೀಯುತ ಒಂದು ನಮ್ಮ ಗುರುನಾನಕ್ ಯಕ್ಷಗಾನ ಮಂಡಳಿದ ಶ್ರೀ ಬಿ ಕೂಸಪ್ಪ ದಯವಿಟ್ಟು ಕೂಸಪ್ಪಣ್ಣ ವೇದಿಕೆ ಬೋರ್ಡು ವೇದಿಕೆ ಬರ್ತದೆ ಗೌರವ ಕೂಸಪ್ಪ. ಈ ಸಂಸ್ಥೆಗೆ ಉದರ ಕರ್ತವ್ಯ ಸದಸ್ಯ ये करके उचला मेरे ಕಂಪದ ಬಿನ್ನೆರ ಮಾತೆಲ್ಲ ಸೇರಿದು ಮಾನವೀಯ ಮಲ್ಪುರಬಡಿ ವೇದಿಕೆ ಮತ್ತು ಪುಷ್ಪಗೌರ ಸ್ವೀಕಾರ ಮಾಡಿಕೊಂಡು ವಿನಂತಿ. ಶ್ರೀಯುತ ಅಪ್ಪಯ್ಯ ಮಣಿಯಾಣಿ ಕಾರ್ಯದರ್ಶಿ ಅಂಚೆನೆ ಇತ್ತೆಲ ಹರೀಶನ್ನೇ ಅಂಚೆನೆ ಕಾರ್ಯದರ್ಶಿ ಪ್ರಾಸ್ತಾವಿಕವಾದ ಪೂರ ಪಂಡಿರ ನಮ್ಮ ಅವೇಲಿ ರಿಪೀಟ್ ಮಲ್ಪುನ ಅಗತ್ಯ ಇಜ್ಜಿ 75 ವರ್ಷ ತುಂಬು ಬೂದ ಸುವರ್ಣ ಒಂಜಿ ಆ ಟೈಮ್ ದ ಅವ್ರನ್ನ ಮಂಡಳಿ ಅರ್ನೊಟ್ಟಿಗೆ ಇತ್ತನೆ ಕಲಾವಿದರು ಅವ್ರನ್ನ
ಅವ್ರನ್ನ ಸಹಾಯಕರು ಇದ ಮುಟ್ಟ ಅವೇನು ಕಂತದ ಬಿಲ್ಲವರ ಅಸೋಸಿಯೇಷನ್ ಅರ್ಪಣೆ ಬಿಲ್ಲವರ ಅಸೋಸಿಯೇಷನ್ ಗೆತೋನಿ ಬೊಕ್ಕಲ್ಲ ಅವೇನು ಈಶ್ವರಯ್ಯ ಮಾಡಿ CT ಸಾಲಿಯಾನ್ ಚಂದ್ರಶೇಖರ್ ಪೂಜಾರಿ ಜಯಶ್ರೀ ಸುವರ್ಣೇರು ಅಂಚೆನೆ ಇತ್ತ ಈ ಮುಂದುವರಿಸುವಂದುಲ್ಲೆ ನಮ್ಮ ದಯಾನಂದ್ ಬೊಕ್ಕ ಅಶೋಕ್ ಶಶಿತ್ಲು 75 ವರ್ಷದ ಈ ಆಚರಣೆ ಅಂಚೆನೆ 100ನೇ ವರ್ಷ ಆಚರಣೆ ಎಲ್ಲ ನಮ್ಮ ಮಾತಾ ತೂಪೆಲೆಕ್ಕ ಅವಾರ್ಡ್ ನಮ್ಮ ನಾರಾಯಣ ಗುರುಡ ಪ್ರಾರ್ಥನೆ ಮಾಡ್ಕೊಂಡ ಎನ್ನ ತಮ್ಮಲೆ ಜಯಶ್ರೀ ಸುವರ್ಣೇರು ಅವ್ರನ್ನ ಅಪ್ಪೆ ಪಂಡ ಎನ್ನ ಅಜ್ಜಿ ಅಚ್ಚು ಪೂಜಾರ್ತಿನ ಪುದಾರ್ಡ್ ಒಂಜಿ ಸ್ಮರಣಾರ್ಥ ಒಂಜಿ ನಾರಾಯಣ ಗುರು ಕಲಾ ಪ್ರಶಸ್ತಿ ದಿವೊಂದುಲ್ಲೆರೆ 2005 ಇಸೆವಿಡ್ದಿಂಚಿ ಅವು ಬೇತೆ ಬೇತೆ ಜನಕ್ಕುಲಿಗೆ ಜಾತಿ ಮತ ಭೇದದಂತೆ ಐಟ್ ದಾಲ ಭೇದ ಭಾವದಂತೆ ಪ್ರತಿ ವರ್ಷ ಎಲ್ಲ ಹೋಗೊಂದುಂಡು ಈ ಸರಿ ನಮ್ಮ ಕೇಂದ್ರ ನಮ್ಮ ಜಬ್ಬರ್ ಸಾಹೇಬರಿಗೆ ಅವು ತಿಗಿನ ಭಾರಿ ಸಂತೋಷ ಆಂಡು ಯಾಕಂದಾಗ ಐತೆ ಅರಿಶನ್ಯ ಪನಿ ಲೆಕ್ಕನೆ ಪ್ರತಿಭಾವಂತರಿಗೆ ತಿಕ್ಕು ನಾವು ಏರ್ಲೈಟ್ ಪಾರ್ಸಲಿಟಿ ಅವು ಮತ ದಾಲ ಇಚ್ಚಿ ಪ್ರತಿ ವರ್ಷ ಎಲ್ಲ ಗೆತ್ತೊಂದಿನ ಭಾರಿ ಖುಷಿ ಇಟ್ಟು ಭಾರಿ ಜಬ್ಬರ್ ಸಾಹೇಬರಿನ ಪನಿ ಲೆಕ್ಕನೆ ಭಾರಿ ಖುಷಿಟೇ ಪೋತೇರಿ ಒಂಜಿ ಎಟ್ಟೆ ಅರ್ಥದಾರಿ ನಮಕ್ ಮಾತಿರಿಲ್ಲ ತೂವೊಂದಿನಕಲೆಯಲ್ಲಿ ಇಲ್ಲಿ ತಿರುಪಾದಿ ಕೊರಿಯರು ಜಬ್ಬರ್ ಸಾಹೇಬರು ಇಂಚಿನ ಒಂಜಿ ಅರ್ಥದಾರಿ ಪಂಡದು ಭಾರಿ ಪೊರ್ಲುಡು ಅರ ಒಂಜಿ ವೈಶಿಷ್ಟ ಒಂಜಿ ಶೈಲಿ ಆರ್ನ ಅರ ಪಂಪಿನ ಮತ್ತು ತೂಯನಮ ಹೆಚ್ಚೆ ಪಾತಿರುಜಾನು ಈ ವರ್ಷದ ಈ ಸಂಭ್ರಮಡು ಮಾತ ಸೇರಿದಿನ ಕಲೆಗೆ ನಾರಾಯಣ ಗುರು ನಂಗೆ ಮಾತರಿಗೆ ಎಡ್ಡೆ ಮಲ್ಪಾಡು ಮಸ್ತ್ ಲೇಟ್ ಆಂಡು ಪಾತೇರಿಯರಂತೆ ಮಂಡಲದ ಅಧ್ಯಕ್ಷರಂತೆ ಪಾತೇರಿ ಉಳ್ಳೇರು ನಮ್ಮ ಮಾತರಿಗೆಲ್ಲ ನಾರಾಯಣ ಗುರು ಎಡ್ಡೆ ಮಲ್ಪಾಡು ಪಂಡದು ಪಾತೇರಿದ ಅವಕಾಶ ಗೊತ್ತಾಗ ಒಂದೇನಾಗುತ್ತೆ ಪಾತೇರಿ ಒಂದನೇ ಭಾಸ್ಕರ್ ಶಾಲೆಯನ್ನು ನಾನು ರಂಗಪ್ಪ ಗೌಡರನ್ನ ಆಹ್ವಾನಿಸ್ತಾ ಇದ್ದೇನೆ. ಒಂದು 2 ಮಾತುಗಳನ್ನು 2 ನಿಮಿಷದಲ್ಲಿ ನೀವು ಕೇಳಬೇಕು ಅಂತ ಪ್ರಾರ್ಥನೆ. ಬಿಲ್ಲವರ ಅಸೋಸಿಯೇಷನ್ ಗುರುನಾರಾಯಣ ಯಕ್ಷಗಾನ ಮಂಡಳಿ 75ನೇ ವರ್ಷದ ಸಮಾರಂಭದ ಕಾರ್ಯಕ್ರಮಕ್ಕೆ ಇಲ್ಲಿ ಒಂದು ಭಾಗಿಯಿರತಕ್ಕಂಥ ಎಲ್ಲರಿಗೂ ಮತ್ತು ವೇದಿಕೆ ಮೇಲಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಮತ್ತು ಇವತ್ತಿನ ಅಧ್ಯಕ್ಷರಾದಂಥ ನಮ್ಮ ಹರೀಶಣ್ಣ ಅಮೀನವರಿಗೂ ನಮಸ್ಕಾರ ಮಾಡುತ್ತಾ, ಸಮಯದ ಅಭಾವ ತುಂಬ ಕಡಿಮೆ ಇದೆ. ಇವತ್ತು ಈ 75ನೇ ವರ್ಷದ ಸಮಾರಂಭ ಕೆಲವು ಸಲ ನಮ್ಮ ಗುರುಗಳಾದಂಥ ದಿ.ಎನ್ನ ಹೆಸರನ್ನು ನಾನು ಇವತ್ತು ತೆಗೆದುಕೊಳ್ಳೋದಿಲ್ಲ. ನಮ್ಮ ಜಬ್ಬರ್ ಸಾಹೇಬರು ಹೇಳ್ತಿದ್ರು, ಜಯಸವನ್ನವರು ಉಸಿರು ಇಲ್ಲೇ ಇದೆ, ಅವರ ಆತ್ಮ ಮಾತ್ರ ಇದಾಗಿದೆ, ಅವ್ರ ಉಸಿರು ಇಲ್ಲೇ ಇದೆ, ಇದು ಜಾಗದಲ್ಲಿದೆ. ಪ್ರತಿಯೊಂದು ಸಲ ನಮ್ಮ ಭಾರತ್ ಬ್ಯಾಂಕ್ ಬಿಲ್ಲವ ಭವನದಲ್ಲಿ ಅವ್ರದ್ದು ಕ್ಷಣ ಕ್ಷಣಕ್ಕೂ ಅವರು ನೆನೆಸುತ್ತಾ 2018ರಲ್ಲಿ ಬೆಂಗಳೂರಿಗೆ ಬಂದಾಗ ನಮ್ಮ ಒಟ್ಟಿಗೆ ಕೆಲವರು ನಮ್ಮ ಸಮಾಜದಲ್ಲಿ ಕುಂತಿದ್ದಾಗ ನನ್ನದೊಂದು ಸ್ವಪ್ನ ಇದೆ, ನಮ್ಮ ಬಿಲ್ಲವರ ಅಸೋಸಿಯೇಷನ್ಗೆ ನಾವೊಂದು ದುಬೈ ಮತ್ತು ಅಬಿದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು, 2,000 ಜನವರು ಕರ್ಕೊಂಡೋಗಿ ಅಂತ ಸಲ ನಮ್ಮ ಒಟ್ಟಿಗೆ ಅವರು ಚರ್ಚೆ ಮಾಡ್ತಿದ್ರು. ಅದಕ್ಕೆ ಎಲ್ಲರೂ ಸೇರಿ ಭಾಗಿಯಾಗಿ ನಾವೆಲ್ಲ ಮಾಡೋಣ ಗೌಡ್ರಿ, ಇದನ್ನು ನನ್ನ ಮನಸ್ಸಿನಲ್ಲಿ ಇದು ಪದೇ ಪದೇ ನೆನಪಾಗುತ್ತಂತ ಇವತ್ತು ಅವ್ರದ್ದು ಒಂದೊಂದು ಕನಸನ್ನು ನೆನೆಸ್ತಾ ಹೋದರೆ, ಅವ್ರದ್ದು ಮಾಡಿದಂಥ ಸಾಧನೆಯನ್ನು ನಾವು ನೆನೆಸ್ತಾ ಹೋದರೆ ತುಂಬಾ ಇದೆ. ಇವತ್ತು ಅವರು ದೊಡ್ಡದಾಗಿ ಪಿಲ್ಲರನ್ನು ಹಾಕಿ ಹೋಗಿದ್ದಾರೆ. ಆ ಪಿಲ್ಲರನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಎಲ್ಲರದ್ದು ಜವಾಬ್ದಾರಿಯಾಗಿದೆ. ಹುಟ್ಟು ಸಾವು ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇದೆ. ಬಟ್ ಹುಟ್ಟಿದಾಗ ಉಸಿರಿರುತ್ತೆ, ಸಾಯುವಾಗ ಹೆಸರಿರುತ್ತೆ ಅಂತ ಹೇಳ್ತೀವಿ. ಬಟ್ ಅವರು ತುಂಬ ಇಲ್ಲಿಂದ ಹಿಡಿದು ಕರ್ನಾಟಕದವರೆಗೂ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿದ 70ನೇ ವರ್ಷದ ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಹರೀಶಣ್ಣ ಅಂಚನೆ ಈ ಸಮಾರಂಭವು ಬಿಂಜರಾದ ವೈದಿನ ನಮ್ಮ ನೆಚ್ಚಿನ ರಾಜಶೇಖರಣ್ಣ ಅಂಚನೆ ವೇದಿಕೆಡು
ಆಚೀನಿರ ಏನಂಚಿನ ಸಮಸ್ತ ಗಣ್ಯರ ಅಂಚನೆ ಎದುಡುತ್ತಿನ ನಮ್ಮ ಕಲಾಭಿಮಾನಿಗೆ ಎನ್ನ ನಮಸ್ಕಾರ ಸೊಲ್ಮೆ ಸಂದೊಂದು ಇನ್ನಿತ ಕಲಾ ಪ್ರಶಸ್ತಿ 2021 ಸನ್ಮಾನಿತರಾಂಚಿನ ಜಬ್ಬಸರಗಲ ಸನ್ಮಾನ ಪಡೆದು ಯುಗ ಪುರುಷ ಕ್ರಾಂತಿ ಪುರುಷ ಜಗದ್ಗುರು ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿನ ಪಾದೋಗು ಸಾಷ್ಟಾಂಗ ಅಡ್ಡಗೋರಂದು ಅವಲಿ ವೀರರೈನ ಕೋಟಿ ಚೆನ್ನರನ್ನ ಸ್ಮರಣೆ ಮಲ್ತೊಂದು ಬಿಲ್ಲವ ಸಮಾಜದ ಕಣ್ಮಣಿಯಾದ ಬಿಲ್ಲವ ಸಮಾಜದ ಮಾರ್ಗದರ್ಶಕರಾಯನ ದಿವಂಗತ ಜಯಸ್ವಾರನರನ್ನು ನೆನತೊಂದು ಪವಿತ್ರ ವೇದಿಕೆ ಪವಿತ್ರವಾಯಿನ ಕೆಲಸ ಇನ್ನು ಮುಂದುವರಿಸಿದೆ. ತುಳುನಾಡುದ ಮುಡಗಟ್ಟ ಪಡ್ಡಕಡಲ ತೆನ್ಕಾಯಿ ಚಂದ್ರಗಿರಿ ಹಿಡಿದು ಬಡಕಾಯಿ ಬಾರ್ಕೋರ ಮುಟ್ಟ ಗಂಡುಗಲ ಯಕ್ಷಗಾನ ಪಂಪಿನ ಒಂಜಿ ಈ ಕ್ಷೇತ್ರನು 1945 ದಿಂಚಿ ಈ ಮಹಾರಾಷ್ಟ್ರದ ಪುಣ್ಯದ ಮನ್ನಡು ನಡಬಂದು ಪುನಃ ಬಾರಿ ಮಲ್ಲ ವಿಶೇಷ ವಿಚಿತ್ರ ಐಡ್ಲ ಮಲ್ಲ ವಿಚಿತ್ರ ಆ 45ನೇ ಇಸು ಹಿಡಿದು ಇನ್ನು 2021ನೇ ಇಸು ಮುಟ್ಟ 11 ಪೋತಿನ ಆ ಮಹಾನ್ ನಾಯಕರಿಗೆ ಮಹಾನ್ ಜನಕರಿಗೆ ಯಾನು ಕೋಟಿ ಕೋಟಿ ನಮನ ಮಲ್ಪರ ಬಯಸು ಅಮೃತ ಉತ್ಸವವನ್ನು ಮೇಲಿನ ನೇತೃತ್ವಗಳು ಬೊಕ್ಕ ಮೇರೆಗೆ ತುಂಬು ಬೆಂಬಲ ಕೊಡಿನ ಚೆತ್ತಿನ ಅರ್ನ ಕಾರ್ಯದರ್ಶಿ ಅಶೋಕ್ ಸಸೇತ್ಲು ಮೇಲಿನ ಮುಖಲು ಇರುವೆ ಮುಂದಕ್ಕೆ ಪ್ರಧಾನ ಪಾತ್ರದಾರರು ಒಂದು ಆತು ನಮಸ್ಕಾರ. ನಾನು ಆಲ್ರೆಡಿ ಕಾಂಡೆ ಮಸ್ತ್ ಪಾತಿರ್ದೆ ಆಯ್ಕೆ ಇನಿ ವೇದಿಕೆ ನಮ್ಮ ಚೀಫ್ ಗೆಸ್ಟ್ ಆದ ಬೇದಿನ ಇನಿ ಒಂದು 75th 75 year celebration the chief guest Dr. Rajshekhar Kotin, President Rashtra Billama Mandal Mulki ಅಂಚನೆ ಇನಿ ಮಸ್ತ್ ಮಸ್ತ್ ಬೆನ್ನೀರು ಬೈದಿತ್ತೇರು ಕಾಂಡೆ ಆಲ್ರೆಡಿ ಸುರೇಶ್ ರಾವ್ ರಾವಿ ಶೆಟ್ಟಿ NT ಪೂಜಾರಿ ನಮ್ಮ ಆಲ್ರೆಡಿ ಆಗ್ತೇನೆ ಕೊಡಂಜಿ ಗೆಸ್ಟ್ ಆಫ್ ಆನರ್ ಮಿಸ್ಟರ್ ಪೋಲಿಯಾ ಉಮೇಶ್ ಶೆಟ್ರು ಪ್ರೆಸಿಡೆಂಟ್ ಹಿಂದೂ ಮಹಾಸಭಾ ಅಂಚನೆ ನಮ್ಮ ಕೊಡಂಜಿ ಗೆಸ್ಟ್ ರಂಗಪ್ಪ ಚಿನ್ನಪ್ಪ ಗೌಡ ಚೇರ್ಮನ್ ಜಯಲಕ್ಷ್ಮಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಂಚನೆ ಅಲ್ಲ ರಡ್ಮುಗಿ ಹೋಟೆಲ್ ಉಂಡು ಕೊಡಂಜಿ ನಮ್ಮ ಅಂಚನೆ ಎನ್ನ ಒಂದು ಆತ್ಮೀಯರಾದ ಬಿಸ್ನೆಸ್ ಮ್ಯಾನ್ ಪ್ರೊಪರೇಟರ್ ಏಷ್ಯಾಟಿಕ್ ಕ್ರೈನ್ಸ್ ದ ಗಣೇಶ್ ಆರ್ ಪೂಜಾರಿ ಅಂಚನೆ ಎನ್ನ ಆತ್ಮೀಯರಾದಿನ ಭಾಸ್ಕರನ್ ಸಾಲಿಯನ್ ಅಂಚನೆ ಆರ್ ನಮಿಗೆ ಸೂರ್ಯಕನ್ ಕೆ ಸುವರ್ಣ ಡೈರೆಕ್ಟರ್ ಭಾರತ್ ಬ್ಯಾಂಕ್ ಜಯಸೇವ್ನ ಪುತ್ರು ಅಂಚನೆ ನನ್ನೊಂಜಿ ಡೈರೆಕ್ಟರ್ ಗಂಗಾಧರ್ ಜೆ ಪೂಜಾರಿ ಭಾರತ್ ಬ್ಯಾಂಕ್ ಅಂಚನೆ इनी प्रशस्त जो नम कोर्तिना अवार्ड विनर मिस्टर जब्बर्स समूह आर एक्चुअली नम पूरा इनके मस्त पाते रहते मर्च आर चूर पाती रियल मस्त टाइम देते नहीं चूर आरना ने डायलॉग आर जी समर ले बरी तीर पंडर कुर्सी देर कुल देर ಭಾರಿ ಶೋಕದ ಪಾತಿರಿ ಅರೆಗೆ ಇಲ್ಲಿ ನಮ್ಮ ಪ್ರಶಸ್ತಿ ಕೊರಿಯಾ ಅಂಚನೆ ಒಂದು ಜಯಸ್ವರ್ಣ ನಮ್ಮ ಮಾರ್ಗದರ್ಶನ ಅಪ್ಪನ ಪುತ್ರದ ಅಚ್ಚು ಶ್ರೀ ಪೂಜಾರಿನ ಅವು ನಮ್ಮ ವರ್ಷ ಈ ವರ್ಷದಿಂಚಿ ನಮ್ಮ 2005 ಇಂಚಿ ಸ್ಟಾರ್ಟ್ ಮಾಡ್ತದ ನನ್ನ 14 ವರ್ಷದಿಂಚಿ ನಮ್ಮ ಬೇತೆ ಓಲಾ ಜಾತಿ ಭೇದ ದೀದ್ ಈ ಸತಿ ಮಿಸ್ಟರ್ ಜಬ್ಬರ್ದು ಕೊಡ್ತಾ ಈಸ್ ಎ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅರೆ ಸ್ಪೆಷಲಿ ಇಂಟು ಮ್ಯಾಂಗ್ಳೂರ್ದು ರಿಕ್ವೆಸ್ಟ್ ಮಾಡ್ತಾರೆ ಆ ಕರೋನಾದ ನೆತ್ತು ಪಂಡೇರಿ ಇಂಕ್ ಬರರ ಚೂರು ಪೋಡ್ಗೆ ಹಾಕೊಂಡು
ಪಾಡಿ ಪೋಡ್ನಾರ ಬಕ್ಕಲ್ಲ ಎಂಗು ಪಂಡ ಬರೋಡ್ ನಿಕುಲ್ ಐಕ ಆರ್ ಬೈದೇರು ಭಾರಿ ಖುಷಿ ಅನ್ನ ಚೂರು ಭಾಷಣ ಕೇಂದ್ರ ಚೂರು ಅರೆರ ಟ್ರೈನಿಂಗ್ ಮಲ್ಪೋಡ ಇಂಕ್ ಅಂಚನೆ ನಮ್ಮ ಕಾಂಡದಿಂಚಿ ರಾಜಶೇಖರ್ ಕೋಟೆಯನ್ ಮಹಾಮಂಡಲದ ಅರ್ನ ಪೂರ ಟೈಮ್ ಅವರಿಗೆ ಜಾತಿಗೆ ಭಾರಿ ಪ್ರೀತಿದು ಇತ್ತ ಮಲ್ಲ ಒಂಜಿ ಪೊಸಿಷನ್ ಉಳ್ಳೇರು ಅರೆಗ್ಲ ನಮ್ಮ ನೆಕ್ಸ್ಟ್ ಫ್ಯೂಚರ್ ನಮ್ಮ ನೆತ್ತಿತ್ತ ಆರ ಒಂಜಿ ಮಲ್ಲ ಲೀಡರ್ ಉಳ್ಳೇರು ನೆಕ್ಸ್ಟ್ ಮ್ಯಾಂಗ್ಳೂರ್ದ ನಮ್ಮ ಅರೇನ ಒಂಜಿ ಫುಲ್ ಸಪೋರ್ಟ್ ಮಲ್ತದ ಒಂಜಿ ಎಂಟ ಲೀಡರ್ ಪೂರ ನಮ್ಮ ಕೋಂಡ ಆಪುಂಡು ಅರೆಡ ಆತ ಕ್ವಾಲಿಟಿ ಉಂಡು ಮಾನ್ಯನ್ಯ ಇಂಕ್ ಜಯಸ್ವರ್ಣನೆ ಪಂದಿತ್ತೇರು ಕಿ ಹರೀಶಣ್ಣ ಅರೆನ ಯಾಪಲ್ಲ ಸಪೋರ್ಟ್ ಮಲ್ಪಲೆ ಅರೆಡ ಪೂರ ಕ್ವಾಲಿಟಿ ಉಂಡು ಲೀಡರ್ದ ಇಂಚ ಉಂಡು ಇನಿ ಆಲ್ರೆಡಿ ಮಸ್ತ್ ಟೈಮ್ ಆಂಡೆ ಯಾನ್ ನಿಕಲ್ಲ ಟೈಮ್ ತಂಜಾರು ಇನಿ ಕಾಂಡದಿಂಚಿ ನಿಕುಲ್ ನೆಟ್ಟೆ ಬತ್ತದು ಈತ ಒಂದು ನಮ್ಮ 75th ಯಕ್ಷಗಾನದ ಈತ ವರ್ಷದಿಂಚಿ 1945 ದಿಂಚಿ ಬೇತೆ ಕಲಾವಿದ ನಕ್ಲೇನು ಬೇತೆ ರೂಪದು ಬೇತೆ ಐತ ನೆಟ್ಟೆ ರೂಪದ ನಮ್ಮ ತೂದು ಕೆಲಸ ಮಲ್ತೊಂದು ಯಕ್ಷಗಾನ ಅಕ್ಲೆಗ ಯಾನ್ ಪೂರ ಜನ ಒಂಜ ಪುದರ್ ಪನ್ಪುಜಿ ಯಾನ್ ಅಕ್ಲೆನ್ ಪೂರ ತರ ತಕ್ಕದ ಒಂದು ನಮನ ಮಲ್ತೊಂದು ಅಂಚೆನೆ ಇತ್ತ ಯಕ್ಷಗಾನಗ ನಮ್ಮ ಬಿಲ್ಲವೇಶದ ಕಮಿಟಿ ಫುಲ್ ಸಹಾಯ ಉಂಡು ಎಕಡೆ ಒಂಜಿ ಗೆಸ್ಟ್ ಬಂದಿತ್ತೇರು ಕೆ ಮಕ್ಕಳ ಚೂರು ನಮ್ಮ ಇನ್ಶೂರೆನ್ಸ್ ಅವು ಆಲ್ರೆಡಿ ಇನ್ಶೂರೆನ್ಸ್ ನಮ್ಮ ಮಲ್ತಿದ್ದ ಅಂಚೆ ಧರ್ಮಪಾಲ್ ಬಂದಿತ್ತೇರು ದಾದಾದ ರೀಸನ್ ಒಂಜಿ ಕರೋನಾದ 2-3 ವರ್ಷದಿಂಚಿ ಉಂದಾತನ ಅವೇನು ನಮ್ಮ ಎಂಕುಲ್ ಎಶ್ಯೂರ್ ಮಲ್ತದಾಕಿ ನೆಕ್ಸ್ಟ್ ನಮ್ಮ ಯಕ್ಷಗಾನದ ಕಲಾವಿದ ನಕ್ಲಿಗೆ ದಾನಲ್ಲ ನಮ್ಮ ಫೆಸಿಲಿಟೀಸ್ದ ಎಂಕುಲ್ ಕಮಿಟಿದ ಡಿಸ್ಕಸ್ ಮಲ್ಪ ಕೂಡ ಸೊ ಅವೇನು ರಿನ್ಯೂ ಮಲ್ಪೋನ ಅಂಚ ಇತ್ತೆ ನೆಕ್ಸ್ಟ್ ನಮ್ಮ ಕೋಟಿ ಚೆನ್ನೈನ ನಂಗೆ ತೂವೆರಂಡು ನಮ್ಮ ಪೂರ ಕೂಡ್ದು ಒಟ್ಟಿಗೆ ಅವೇನು ತೂಕ ಅಂಚೆನೆ ಒಂದು ನಮ್ಮ ಬಿಲ್ಲವೇಶದಿಂದ ಏನು ಒಂದು ಬಂತಿನ ಕಿ ನಮ್ಮ ಜೋ ನ್ಯೂ ಬಿಲ್ಲವೇಶನ್ ಸುರುದ ಫೌಂಡರ್ ಮೆಂಬರ್ದು ಅಪ್ಪನ್ನೇದ ತಂದು ಮಸ್ತ್ ಜನ ಬೇತೆ ಪ್ರೆಸಿಡೆಂಟ್ ನಕುಲ್ ಕೆಲಸ ಮಲ್ತದೇರು ಬಕ ಒಂಜಿ 1992ದ ಬಕ್ಕ ಮಿಸ್ಟರ್ ಜಯಸುವರ್ಣನ ನೇತ್ರದ ಮಸ್ತ್ ನಮ್ಮ ತೂತ ಬಿಲ್ಲವೇಶನ್ ಭಾರತ್ ಬ್ಯಾಂಕ್ ಭಾರಿ ಯಾನ್ ಅಪಗ ಖಾಲಿ ಗೆಸ್ಟ್ ಆದ ನೆಟ ಬರೋದಿತ್ತೆ ಯಾನ್ ಒಂದು ಪರ್ಸನಲಿ ಟು ದ ಡೆವಲಪ್ಮೆಂಟ್ ಇಂಚ ಒಂದು ಅಸೋಸಿಯೇಷನ್ ಆತನ್ ಭಾರತ್ ಬ್ಯಾಂಕ್ ಆತನ್ ಆರ್ನ ಲೀಡರ್ಶಿಪ್ ಅದು ಅಂಚನೆ ಇಂಕ್ ಕಾನ್ಫಿಡೆನ್ಸ್ ಉಂಡು ಅಕಲ ಆರ್ನ ಜೋಕುಲ್ ಆರ್ನ ಅರವದೆ ಮಸ್ತ್ ಪೂರ ಡೈರೆಕ್ಟರ್ ನಕ್ಲೆ ನೀನಿ ಸ್ಪೆಷಲ್ ಇಂಕುಲ್ ಲೀದ ಅಂಚನೆ CM MD ಎದುಲ್ಲ ಡೈರೆಕ್ಟರ್ LV ಅಮೀನ್ ಕುಲ್ದೇರು ಕಿ ಡೈರೆಕ್ಟರ್ ನಕುಲ್ ಬಿಲ್ಲವೇಶನ್ಗೆ ಮಾತ್ರ ಬರಲಿ ಅಕುಲ್ ಚೂರು ವರ್ಷದಿಂಚಿ ಮಾತು ಬಿಡ್ತೀವಿ ಆಯ್ಕೆ ಸ್ಪೆಷಲಿ ನೀ ಪೂರ ಜನನ ಒಟ್ಟಿಗೆ ಲೈದ ಸೊ ದಟ್ ಬಿಲ್ಲವೇಶನ್ ದನೇ ಬಾಲೆ ಅವು ಭಾರತ್ ಬ್ಯಾಂಕ್ ಅಕ್ಲೇನು ಮಾತು ಬಿಡೋಚಿ ಎಂಗ್ಲೇನ ಯಾಪಲ ಇಂದು ಮತ್ತೊಂದು ಉಪ್ಪಲೆ ಎಂಗ್ಲೇಗಿಲ್ಲ ಸಮಾಜಕ್ಕೆ ಇಂಚ ಪೂರ ಮತ್ತೊಂದು ಪೋಡು ನಮ್ಮ ಸಮಾಜದ ಕೆಲಸ ಎಡ್ಡೆ ನಡತೊಂದು ಪೋಡು ಪಂದಿಯನ್ನ ರಡ್ಡು ಭಾಷೆ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ವೇದಿಕೆ ಇತ್ತಿನ ಮಾತಗಣ್ಯ ವ್ಯಕ್ತಿ ದೇವಣ್ಣಗ ಎಂಗುಳೊಂಜಿ ಆಸೆ ಎತ್ತುಂಡು 75 ಯಕ್ಷಗಾನ ಮಲ್ಪೋಡು ಬಂದು ದಿವಂಗತ ಜಯಸುವರ್ಣರು ಬಂದಿತ್ತೀರು 75 ಯಕ್ಷಗಾನ ಈ ಮಲ್ಪೋಡು 75 ಲಕ್ಷಲ ಮಲ್ಪೋಡು ಬಂದು ದೇವಣ್ಣ ಆರು ನಿಜ್ಜರು ಆಂಡಲ ಆರ್ನ ನೆನಪಡು ಈ ಮಲ್ಲ ಕಾರ್ಯಕ್ರಮ ಬಾರಿ ಪೊರ್ಲುಡು ನಡತುದು ನಿಗಲ ಸಾಕಳು ಬಂದು ನನಗೆ ಮಾತು ಇಲ್ಲ ಧನ್ಯವಾದ ಕೊಡೋದು ಈ ಸಭೆನ ಮುಕ್ತಾಯ ಮಲ್ಪೆ ಬಂದು ಈಗ ಇತ್ತೆ ಕೋಟಿ ಚೆನ್ನ ಯಕ್ಷಗಾನಲ 10 ಮುಟ್ಟ ನಡಪು ಐಕಲ ನಿಗಲು ಸಹಕಾರ ಕೊಡ್ದು ಈ
ಅನ್ನ ಸಂದರ್ಭನೆಲ್ಲ ಉಂಡು ಮಾತಿರ್ಲ ಈ ಪೊರ್ಲುದ ಕಾರ್ಯಕ್ರಮ ಬೈದಿನ ನಿಗಳಿಗೆ ಮಾತಿರ್ಲ ಅನಂತನದ ಧನ್ಯವಾದ ಕೊರ್ದು ನನಲ ಇಂಚಿನ ಹೆಚ್ಚಿನ ಕಾರ್ಯಕ್ರಮಕ್ಕೂ ನಿಗಳು ಸಹಕಾರ ಕೊರಡು ಪನೊಂದು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ಬೋದು. ಧನ್ಯವಾದ. ಪಡುವರದ ಬೂಡುದ ಅರಸು ಇಲ್ಲಿ ಕರ್ಪುರ ತೀರ್ಮಾನ ನಾನ ನನಗೆ ಅನಿರಸರಾದ ಮಾತಿಲ್ಲ ದಾನವೆಂಬುದ ಮಣಿ ಯಾರ ಸಾಂಕದ ಮಲ್ಲವಂದು ನಾ ಜೋಕಲು ಇದ್ದಲಾಗ ಸಮರ್ಪಣೆ ನನಗ ಎನ್ನ ಜೋಕಲು ಒಂದು ಅಕಳೆಗೆ ವಾರೀತಿದನ ಮಾತು ಬರ್ತಾರೆ ಸಾಧ್ಯ ಇದ್ದು ಐಕಾತ್ರ ಅಕ್ಕರಸಿ ಪೂಜಾರಿಗೆ ಮಾತ್ರ ಕೊರತೆ ಕರ್ನಾಡ ವರಸದ ತಪ್ಪು ಬಂದಿನ ಹಾಗೆ ಶಿಕ್ಷೆ ಉಂಡುವುದು ಮಾಡಿದೆ ಐಕಾತ್ರ ಕೋಟಿ ಚೆನ್ನೈ ಸಭೆಗೆ ಬರಡೆ ಮಾಡಿದೆ ಜನ ಕೊಡ್ತಾಳ ಮುಳ್ದೆ ಜನ ಬಂದಿದ್ದಾರೆ ನನ್ನ ನಿಮ್ಮ
లెక్కలే కోడి జన్నేడు ఏ పద దేవత్తున్నాండ ఎన్న జోకులు అర్పిన భావనడు లెఫ్ట్ది కైతది కుల్లైనాయాను ఆడ ఇంత తినట్టు భలే కుల్లుగా నడిపినాది సావధాన ఎంకిచ్చి దాయ ಗೊತ್ತುಂಡ ಅన్నಯ್ಯ నీకు కొంచెం ಪಾತ್ರಕ್ಕೆ ಹೇಳೋದಿಲ್ಲಯ್ಯ ಎಂತಿನ ಕೆಲಸರಿಗೆ ನಂತರಿಯ ನೋಡಿದ್ರಲ್ವಾ ವೀಕ್ಷಕರೇ, ಬಿಲ್ಲವರ ಅಸೋಸಿಯೇಷನ್ನ ಸಂಚಾಲಕದಲ್ಲಿರುವ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿಗೆ 75ರ ಸಂಭ್ರಮ ಯಾವ ರೀತಿ ನಡೆಯುತ್ತೆಂದು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಹಾಗೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. Vaidyars Ayurveda Hospital and Research Center in Puttur, serving the patients around the globe. Vaidyars Ayurveda now brings good health with a touch of ancient wisdom and scientific approach. A fully fledged Ayurveda hospital with skilled and experienced doctors, well-trained Ayurveda Panchakarma therapists, yoga therapists, physiotherapists, and humble staff with round-clock service offer authentic Ayurveda treatments for the following: neurological conditions, pain management program, cervical spine and lumbar spine condition, skin diseases, women's special program, detox rejuvenation program. Vaidyars Ayurveda also offers 24/7 nursing care, Ayurveda pharmacy, Patyahara Vibhaga, comfortable rooms for all your mental and physical strength and to be strong from within. Vaidyars Ayurveda Hospital and Research Center, Darbe, Puttur. Skin Aesthetic Clinic. We provide procedures such as Medifacial, Medi Cleanups, Laser Hair Removal, Anti-pigmentation Treatment. We also do Lash Lift, Eyebrow Microblading,